ಕ್ಷೇತ್ರ ಆದಿಚುಂಚನಗಿರಿ ಮಂಗಳೂರು ಶಾಖಾ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರು ಆಗಮಿಸ್ತಾ ಇದ್ದಾರೆ. ಸ್ವಾಮೀಜಿಯವರನ್ನು ನಮ್ಮೆಲ್ಲ ಸಮುದಾಯದ ಮಹಿಳೆಯರು ಪೂರ್ಣಕುಂಭ ಸ್ವಾಗತದೊಂದಿಗೆ ಬರಮಾಡಿಕೊಳ್ಳಿಕ್ಕಿದ್ದಾರೆ. ಬೆಳ್ತಂಗಡಿ ತಾಲೂಕು ಒಕ್ಕಲಿಗ ಗೌಡರ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಭೈರವೈಕ್ಯ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಗೃಹದೊಂದಿಗೆ ಇಂದು ಪದಗ್ರಹಣ ಸಮಾರಂಭ, ಆಂಬ್ಯುಲೆನ್ಸ್ ಲೋಕಾರ್ಪಣೆ, ಅಶಕ್ತರಿಗೆ ನೆರವು ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ದೀಪ ಪ್ರಜ್ವಲನೆಗಾಗಿ ಹಾಗೂ ಆಶೀರ್ವಚನ ನೀಡಲು ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನ ಶಾಖಾ ಮಠ ಮಂಗಳೂರು ಇಲ್ಲಿನ ಪೀಠಾಧ್ಯಕ್ಷರಾದ ಶ್ರೀ ಪರಮಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರು ಆಗಮಿಸ್ತಾ ಇದ್ದಾರೆ. ಸ್ವಾಮೀಜಿಯವರನ್ನು ನಮ್ಮ ಸಮುದಾಯದ ಎಲ್ಲ ಮಹಿಳೆಯರು ಅತ್ಯಂತ ಭಕ್ತಿಪೂರ್ವಕವಾಗಿ ಪೂರ್ಣಕುಂಭ ಸ್ವಾಗತದೊಂದಿಗೆ ಬರಮಾಡಿಕೊಳ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಪೂಜ್ಯ ಸ್ವಾಮೀಜಿಯವರು ಪಾದಾರ್ಪಣೆ ಮಾಡಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವವರು ಶ್ರೀ ಡಿ.ಬಿ. ಬಾಲಕೃಷ್ಣ, ಅಧ್ಯಕ್ಷರು, ದಕ್ಷಿಣ ಕನ್ನಡ ಒಕ್ಕಲಿಗ ಗೌಡರ ಸೇವಾ ಸಂಘ ಮಂಗಳೂರು ಇವರು. ಇಂದಿನ ಕಾರ್ಯಕ್ರಮದ ಲೈವ್ ನೇರ ಪ್ರಸಾರ ಸುದ್ದಿ ಚಾನೆಲ್ನಲ್ಲಿ ಪ್ರಸಾರಗೊಳ್ತಾ ಇದೆ. ಇಂದಿನ ಕಾರ್ಯಕ್ರಮದ ನಿರೂಪಣೆಗಾಗಿ ಶ್ರೀ ಬಿ.ಕೆ. ನವೀನ್ ನಿಡ್ಲೆ ಇವರು ನನ್ನೊಂದಿಗಿದ್ದಾರೆ. ಬೆಳ್ತಂಗಡಿ ತಾಲೂಕು ಒಕ್ಕಲಿಗ ಗೌಡರ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಇದರ
ಪದಗ್ರಹಣ ಸಮಾರಂಭ, ಆಂಬ್ಯುಲೆನ್ಸ್ ಲೋಕಾರ್ಪಣೆ, ಅಶಕ್ತರಿಗೆ ನೆರವು ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಪರಮಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನ ಶಾಖಾಮಠ ಕಾವೂರು ಮಂಗಳೂರು ಇವರು ಆಗಮಿಸ್ತಾ ಇದ್ದಾರೆ. ಪರಮಪೂಜ್ಯ ಸ್ವಾಮೀಜಿಯವರನ್ನು ನಮ್ಮ ಸಮುದಾಯದ ಎಲ್ಲ ಮಹಿಳೆಯರು ಪೂರ್ಣಕುಂಭ ಸ್ವಾಗತದೊಂದಿಗೆ ಬರಮಾಡಿಕೊಳ್ಳಲಿದ್ದಾರೆ. ಸ್ವಾಮೀಜಿಯವರ ಆಗಮನವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿದೆ. ಪರಮಪೂಜ್ಯ ಸ್ವಾಮೀಜಿಯವರನ್ನು ಎಲ್ಲ ಮಹಿಳೆಯರು ಪೂರ್ಣ ಕುಂಭ ಸ್ವಾಗತದೊಂದಿಗೆ ಬರಮಾಡಿಕೊಳ್ತಾ ಇದ್ದಾರೆ. ಸ್ವಾಮೀಜಿಯವರು ಈ ಕಾರ್ಯಕ್ರಮಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಬೆಳ್ತಂಗಡಿ ತಾಲೂಕು ಒಕ್ಕಲಿಗ ಗೌಡರ ಎಲ್ಲ ಟ್ರಸ್ಟಿಗಳ ಪರವಾಗಿ ಸ್ವಾಮೀಜಿಯವರನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ಭಕ್ತಿಯಿಂದ ಮಾತನಾಡುತ್ತಿದ್ದಾರೆ. ಅಲಂಕರಿಸಬೇಕು. ಸಭಾಂಗಣದ ಪ್ರಥಮ 3 ಸಾಲುಗಳನ್ನು ಸಾಧಕರಿಗೆ ಹಾಗೂ ಸೈನಿಕರಿಗೆ ಮೀಸಲಿರಿಸಬೇಕು.
ಆತ್ಮೀಯರೇ, ಇಂದಿನ ಬೆಳ್ತಂಗಡಿ ತಾಲೂಕು ಒಕ್ಕಲಿಗ ಗೌಡರ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಬೆಳ್ತಂಗಡಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಅತಿಥಿಗಳು ಸಭಾಂಗಣಕ್ಕೆ ಬಂದು ತಮ್ಮ ತಮ್ಮ ಆಸನಗಳನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ, ಇಂದಿನ ಕಾರ್ಯಕ್ರಮದ ದೀಪ ಪ್ರಜ್ವಲನೆಗಾಗಿ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನ ಶಾಖಾಮಠ ಮಂಗಳೂರು ಇಲ್ಲಿನ ಪೀಠಾಧ್ಯಕ್ಷರಾದ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರನ್ನು ಪೂರ್ಣಕುಂಭ ಸ್ವಾಗತದೊಂದಿಗೆ ಬರಮಾಡಿಕೊಳ್ಳಲಾಗಿದೆ. ಸ್ವಾಮೀಜಿಯವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವ ಶ್ರೀ ಡಿ ಬಿ ಬಾಲಕೃಷ್ಣ, ಅಧ್ಯಕ್ಷರು ಒಕ್ಕಲಿಗ ಗೌಡರ ಸೇವಾ ಸಂಘ ಮಂಗಳೂರು, ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದ ಎಲ್ಲ ಮುಖ್ಯ ಅತಿಥಿಗಳು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಸಿ ಎನ್ ಬಾಲಕೃಷ್ಣ, ಮಾಜಿ ಅಧ್ಯಕ್ಷರು, ರಾಜ್ಯ ಒಕ್ಕಲಿಗರ ಸಂಘ, ಶ್ರೀ ಟಿ ಡಿ ರಾಜೇಗೌಡ, ಶಾಸಕರು ಶೃಂಗೇರಿ, ಶ್ರೀ ಕೆ ಗಂಗಾಧರ ಗೌಡ, ಮಾಜಿ ಸಚಿವರು ಕರ್ನಾಟಕ ಸರ್ಕಾರ, ಶ್ರೀ ಪ್ರತಾಪ್ ಸಿಂಹ, ಮಾಜಿ ಸಂಸದರು, ಶ್ರೀ ಸಂಜೀವ ಮಠಂದೂರು, ಮಾಜಿ ಶಾಸಕರು ಪುತ್ತೂರು, ಶ್ರೀ ಉಮಾಪತಿ ಶ್ರೀನಿವಾಸ ಗೌಡ, ನಿರ್ದೇಶಕರು ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘ ಬೆಂಗಳೂರು ಮತ್ತು ಚಲನಚಿತ್ರ ನಿರ್ಮಾಪಕರು, ಶ್ರೀ ರೇಣುಕಾ ಪ್ರಸಾದ್ ಕೆವಿ, ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು, ಶ್ರೀ ಅಕ್ಷಯ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಕೆವಿಜಿ ವಿದ್ಯಾಸಂಸ್ಥೆ ಸುಳ್ಯ, ಶ್ರೀ ನಾರಾಯಣ ಗೌಡ ಬೇಗೂರು, ಧರ್ಮದರ್ಶಿ ಶ್ರೀ ನಾಗನಾಥೇಶ್ವರ ಕ್ಷೇತ್ರ ಬೇಗೂರು ಬೆಂಗಳೂರು, ಶ್ರೀ ಉಮೇಶ್ ಗೌಡ, ಚೇರ್ಮನ್ ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರೆ, ಶ್ರೀಮತಿ ಅಪರ್ಣಾ ಶಿವಕಾಂತ ಗೌಡ, ಅಧ್ಯಕ್ಷರು ಒಕ್ಕಲಿಗ ಗೌಡರ ಮಹಿಳಾ ಸಂಘ, ಶ್ರೀ ಪಿ ಎಸ್ ಗಂಗಾಧರ್, ಅಧ್ಯಕ್ಷರು ಸುಳ್ಯ ತಾಲೂಕು ಒಕ್ಕಲಿಗರ ಸಂಘ ಸುಳ್ಯ, ಶ್ರೀ ಕಿರಣ್ ಚಂದ್ರ ಡಿ ಪುಷ್ಪಗಿರಿ, ಉರುವಾಲು, ಧಾರ್ಮಿಕ ಮುಖಂಡರು ಬೆಳ್ತಂಗಡಿ, ಶ್ರೀ ಭಾಸ್ಕರ ದೇವಸ್ಯ, ಉಪಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕಲಿಗ ಗೌಡರ ಸೇವಾ ಸಂಘ ಮಂಗಳೂರು, ಶ್ರೀ ಸುಧೀರ್ ಮರೋಳಿ, ಹೈಕೋರ್ಟ್ ವಕೀಲರು, ಶ್ರೀ ಸುರೇಶ್ ಗೌಡ ಬೈಲು, ಸ್ಥಾಪಕಾಧ್ಯಕ್ಷರು ಗೌಡರ ಯಾನೆ ಒಕ್ಕಲಿಗರ ಸೇವಾ ಸಂಘ ಕಡಬ, ಶ್ರೀ ಕಿರಣ್ ಕುಮಾರ್ ಬುಡ್ಲೆಗುತ್ತು, ಅಧ್ಯಕ್ಷರು ಯುವ ಘಟಕ ಒಕ್ಕಲಿಗರ ಯಾನೆ ಗೌಡರ ಸೇವಾ ಸಂಘ ಮಂಗಳೂರು, ಶ್ರೀ ಕೆ ಎಂ ನಾಗೇಶ್ ಕುಮಾರ್ ಗೌಡ, ಸ್ವಾಮಿ ಪ್ರಸಾದ್ ಕನ್ಸ್ಟ್ರಕ್ಷನ್ ಬೆಳ್ತಂಗಡಿ, ಶ್ರೀ ಪಿ ಕುಶಾಲಪ್ಪ ಗೌಡ ಪೂವಾಜೆ, ಅಧ್ಯಕ್ಷರು ಗೌಡರ ಯಾನೆ ಒಕ್ಕಲಿಗ ಗೌಡರ ಸೇವಾ ಸಂಘ ಬೆಳ್ತಂಗಡಿ, ಶ್ರೀ ರವಿ ಗೌಡ ಮುಂಗ್ಲಿಮನೆ, ಅಧ್ಯಕ್ಷರು ಪುತ್ತೂರು ತಾಲೂಕು ಗೌಡರ ಯಾನೆ ಒಕ್ಕಲಿಗರ ಸೇವಾ ಸಂಘ ಪುತ್ತೂರು, ಶ್ರೀ ಬಾಲಕೃಷ್ಣ ಗೌಡ ಕೇರಿಮಾರು, ಅಧ್ಯಕ್ಷರು ಬೆಳ್ತಂಗಡಿ ತಾಲೂಕು ಒಕ್ಕಲಿಗ ಗೌಡರ ಸೇವಾ ಸಂಘ, ಶ್ರೀಮತಿ ಸೌಮ್ಯ ಸುಕುಮಾರ್, ಅಧ್ಯಕ್ಷರು ಒಕ್ಕಲಿಗ ಯಾನೆ ಗೌಡರ ಸೇವಾ ಸಂಘ ಮಂಗಳೂರು, ಶ್ರೀ ಸಿ ಕುಶಾಲಪ್ಪ ಗೌಡ, ಅಧ್ಯಕ್ಷರು ಬೆಳ್ತಂಗಡಿ ಬಂಟ್ವಾಳ ತಾಲೂಕು ಗೌಡರ ಯಾನೆ ಒಕ್ಕಲಿಗರ ಸಂಘ ಬಂಟ್ವಾಳ, ಶ್ರೀಮತಿ ವಿದ್ಯಾ ಶ್ರೀನಿವಾಸ್ ಗೌಡ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬೆಳಾಲು, ಇವರೆಲ್ಲರೂ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ, ಓಂ ಶ್ರೀ ಕಾಲಭೈರವೇಶ್ವರಾಯ ನಮಃ, ಓಂ ಶ್ರೀ ವೆಂಕಟರಮಣಾಯ ನಮಃ, ಓಂ ಶ್ರೀ ಸೋಮನಾಥೇಶ್ವರಾಯ ನಮಃ. ಭರತ ಖಂಡದ ಭಾರತ ವರ್ಷದಲ್ಲಿ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ಆಧ್ಯಾತ್ಮಿಕ ಹೀಗೆ ಹಲವು ರಂಗಗಳಲ್ಲಿ ನೈತಿಕ ಮೌಲ್ಯವನ್ನು ಜಗತ್ತಿನಾದ್ಯಂತ ಪಸರಿಸಿದ ಹೆಗ್ಗಳಿಕೆ ನಮ್ಮ ಹೆಮ್ಮೆಯ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ್ದು. ಜಗದ್ಗುರು ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳ ಆಶೀರ್ವಾದದಲ್ಲಿ ಶಿಕ್ಷಣ ದಾಸೋಹ, ಅನ್ನ ದಾಸೋಹಗಳಂತಹ ಮಹಾ ಕೈಂಕರ್ಯಗಳನ್ನು ಮುನ್ನಡೆಸಿಕೊಂಡು ಹೋಗುತ್ತಿರುವವರು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು. ಪೂಜ್ಯರ ಆಶೀರ್ವಾದದಿಂದ ಇಂದು ನಮ್ಮ ಸಮುದಾಯವು ಎಲ್ಲ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ಸಾಧಿಸುತ್ತಿದೆ ಎಂದರೆ ತಪ್ಪಾಗಲಾರದು. ಪೂಜ್ಯರ ಆಶೀರ್ವಾದ ಹಾಗೂ ಮಾರ್ಗದರ್ಶನದಿಂದ ಮುನ್ನಡೆಯುತ್ತಿರುವ ನಾವೆಲ್ಲರೂ ಕರ್ನಾಟಕ ರಾಜ್ಯದ ಪ್ರಬಲ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಎನ್ನುವುದು ನಮಗೆ ಹೆಮ್ಮೆ ತರುವ ಸಂಗತಿಯಾಗಿದೆ. ನಾಡಪ್ರಭು ಕೆಂಪೇಗೌಡರಿಂದ ಹಿಡಿದು ನಮ್ಮ ಸಮುದಾಯದ ಅದೆಷ್ಟೋ ನಾಯಕರುಗಳು ಈ ರಾಜ್ಯದ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿರುವುದನ್ನು ನಾವು ಮರೆಯುವಂತಿಲ್ಲ. ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ನಮ್ಮ ಸಮುದಾಯದ ಅನೇಕ ಶ್ರೇಷ್ಠ ವ್ಯಕ್ತಿಗಳು ಸಮಾಜಕ್ಕೆ ಮಹಾನ್ ಸೇವೆ ಸಲ್ಲಿಸಿದ್ದು
ನಮ್ಮ ಹಿರಿಮೆಯಾಗಿದೆ. ಪ್ರಥಮ ಸ್ವಾತಂತ್ರ್ಯ ಸೇನಾನಿ ಕೆದಂಬಾಡಿ ರಾಮಯ್ಯ ಗೌಡರಿಂದ ಹಿಡಿದು ಸುಳ್ಯದ ಅಮರ ಶಿಲ್ಪಿ ಕುರುಂಜಿ ವೆಂಕಟರಮಣ ಗೌಡರಂತಹ ಮಹಾನುಭಾವರು ನಮ್ಮ ಸಮುದಾಯದವರೆನ್ನುವುದು ನಮ್ಮ ಒಕ್ಕಲಿಗ ಗೌಡ ಸಮುದಾಯಕ್ಕೆ ಗೌರವ ತಂದುಕೊಡುತ್ತದೆ. ನಮ್ಮ ಸಮುದಾಯದ ಅನೇಕ ನಾಯಕರು ರಾಜ್ಯ, ರಾಷ್ಟ್ರ, ರಾಜಕಾರಣದಲ್ಲಿ ಮಿಂಚಿದ್ದಾರೆ. ಅಲ್ಲದೆ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸೇವಾ ರಂಗಗಳಲ್ಲಿಯೂ ನಮ್ಮ ಸಮುದಾಯದ ಕೊಡುಗೆ ಅಪಾರ. ನಮ್ಮ ಜಿಲ್ಲೆಯ ಎಲ್ಲ ಒಕ್ಕಲಿಗ ಬಂಧುಗಳನ್ನು ಭಾಷೆ ಮತ್ತು ಪ್ರಾಂತ್ಯವಾರು ಭಿನ್ನತೆಗಳಿಂದ ಮುಕ್ತಗೊಳಿಸಿ ಒಂದುಗೂಡಿಸುವ ಮಹದಾಸೆಯನ್ನು ನಮ್ಮ ಸಮುದಾಯದ ಸ್ವಾಮೀಜಿಗಳಾದ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಹಾಗೂ ಕಾವೂರು ಶಾಖಾ ಮಠದ ಶ್ರೀ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರು ಹೊಂದಿದ್ದು, ಆ ನಿಟ್ಟಿನಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಒಕ್ಕಲಿಗ ಗೌಡ ಸಮುದಾಯವನ್ನು ಒಟ್ಟುಗೂಡಿಸಿ ಸಮುದಾಯದ ಅಭಿವೃದ್ಧಿಯ ದೃಷ್ಟಿಯಿಂದ ಕಾರ್ಯಪ್ರವೃತ್ತವಾಗುವ ದಿಸೆಯಲ್ಲಿ ಬೆಳ್ತಂಗಡಿ ಒಕ್ಕಲಿಗ ಗೌಡ ಸಮುದಾಯದ ಪ್ರಜ್ಞಾವಂತ ಪ್ರಮುಖರು ಸೇರಿ ಬೆಳ್ತಂಗಡಿ ತಾಲೂಕು ಒಕ್ಕಲಿಗ ಗೌಡರ ಸೇವಾ ಟ್ರಸ್ಟನ್ನು ಸ್ಥಾಪಿಸಿ ದಿನಾಂಕ 17 ಆಗಸ್ಟ್ 2024ರಂದು ನೋಂದಾಯಿಸಲಾಗಿದೆ. ಬೆಳ್ತಂಗಡಿ ತಾಲೂಕಿನ ಒಕ್ಕಲಿಗ ಗೌಡರ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಬೆಳ್ತಂಗಡಿ ಇದು ಪ್ರಮುಖವಾಗಿ ನಮ್ಮ ಸಮುದಾಯದ ಅಶಕ್ತರಿಗೆ, ನೊಂದವರಿಗೆ ನೆರವಾಗುವ ಉದ್ದೇಶ ಹೊಂದಿದ್ದು, ತಾಲೂಕಿನ ಪ್ರಬಲ ಗೌಡ ಸಮುದಾಯದ ಬಾಂಧವರನ್ನು ಎಲ್ಲ ಕ್ಷೇತ್ರಗಳಲ್ಲಿಯೂ ಸಮಾಜದ ಮುಖ್ಯ ವಾಹಿನಿಗೆ ತರುವ ಮಹದಾಸೆಯನ್ನು ಹೊಂದಿರುತ್ತದೆ. ಈ ಬೆಳ್ತಂಗಡಿ ತಾಲೂಕು ಒಕ್ಕಲಿಗ ಸೇವಾ ಟ್ರಸ್ಟ್ನ ಪದಗ್ರಹಣ ಸಮಾರಂಭ, ಆಂಬ್ಯುಲೆನ್ಸ್ ಲೋಕಾರ್ಪಣೆ, ಅಶಕ್ತರಿಗೆ ನೆರವು ಮತ್ತು ನಮ್ಮ ಸಮುದಾಯದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಇಂದು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಈ ಒಂದು ಭವ್ಯ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರು ದಯಮಾಡಿಸಿದ್ದಾರೆ. ಎಲ್ಲ ಅತಿಥಿ ವರೇಣ್ಯರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಆತ್ಮೀಯರೇ, ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಅತಿಥಿಗಳು ದಯವಿಟ್ಟು ಒಳಗೆ ಬಂದು ತಮ್ಮ ತಮ್ಮ ಆಸನಗಳನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಈಗ ನಾವು ಪ್ರಾರಂಭ ಮಾಡಲಿದ್ದೇವೆ. ತೇನ ವಿನ ತೃಣಮಪಿ ನ ಚಲತಿ, ಭಗವಂತನ ಅನುಗ್ರಹವಿಲ್ಲದೆ ಹುಲ್ಲುಕಡ್ಡಿಯು ಅಲುಗಾಡಲಾರದು. ಎಲ್ಲದಕ್ಕೂ ದೈವಾನುಗ್ರಹ ಬೇಕೇ ಬೇಕು. ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಭಗವಂತನ ಅನುಗ್ರಹ ಕೋರುತ್ತಾ ಪ್ರಾರಂಭ ಮಾಡಲಿದ್ದೇವೆ. ಪ್ರಾರ್ಥನೆಯನ್ನು ನೆರವೇರಿಸಲು ಶ್ರೀಮತಿ ವಿದ್ಯಾ ಶ್ರೀನಿವಾಸ್ ಗೌಡ ಇವರನ್ನು ಆಹ್ವಾನಿಸ್ತಾ ಇದ್ದೇನೆ. महागणपतिं मनसा स्मरामि, महागणपतिं मनसा स्मरामि, महागणपतिं मनसा स्मरामि, महागणपतिं मनसा स्मरामि, वसिष्ठवामदेवादिवन्दित महागणपतिं महादेवसुतं महादेवसुतं गुरुगुहानुतं महादेवसुतं गुरुगुहानुतं मारकोटि प्रकाशं शान्तं मारकोटि प्रकाशं शान्तं महाकाव्यनाटकादिप्रियम् महाकाव्यनाटकादिप्रियं मूषिकवाहनमोदकप्रियं महाकाव्यनाटकादिप्रियं मूषिकवाहनमोदकप्रियं महागणपतिं
मनसा स्मरामि वसिष्ठवामदेवादिवन्दित महागणपतिम् ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಎಂದ ಸಂಸ್ಕೃತಿ ನಮ್ಮದು. ಸ್ವಾಗತ ಎಂಬುದು ಕೇವಲ ಒಂದು ಪದವಲ್ಲ, ಅದು ನಮ್ಮ ಹೃದಯದಿಂದ ಹೊರಹೊಮ್ಮುವ ಉತ್ಸಾಹ, ಗೌರವ ಹಾಗೂ ಪ್ರೀತಿ. ಇಲ್ಲಿ ನೆರೆದಿರುವ ಎಲ್ಲ ಅತಿಥಿ ಗಣ್ಯರನ್ನು ಸ್ವಾಗತಿಸಲಿರುವವರು ಬೆಳ್ತಂಗಡಿ ತಾಲೂಕು ಒಕ್ಕಲಿಗ ಗೌಡರ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಅಧ್ಯಕ್ಷರಾದ ಶ್ರೀ ಮೋಹನ್ ಗೌಡ ಕಲ್ಮಂಜ ಇವರು. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲೋರ್ವರಾದ ಆಂಬ್ಯುಲೆನ್ಸ್ ಕೊಡುಗೆಯನ್ನು ನೀಡಿರುವಂತಹ ಶ್ರೀ ಕಿರಣ್ ಚಂದ್ರ ಡಿ ಪುಷ್ಪಗಿರಿ ಇವರು ಆಗಮಿಸ್ತಾ ಇದ್ದಾರೆ. ಇವರಿಗೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಅತಿಥಿಗಳನ್ನು ಸ್ವಾಗತಿಸಲಿಕ್ಕಿದ್ದಾರೆ. ಬೆಳ್ತಂಗಡಿ ತಾಲೂಕು ಒಕ್ಕಲಿಗ ಗೌಡರ ಸೇವಾ ಟ್ರಸ್ಟ್ ಇದರ ಅಧ್ಯಕ್ಷರಾದ ಶ್ರೀ ಮೋಹನ್ ಗೌಡ ಕಲ್ಮಂಜ ಇವರು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಪ್ರಥಮ ಪೂಜಿತ ಶ್ರೀ ಸೌತಡ್ಕ ಮಹಾಗಣಪತಿ ದೇವರನ್ನು ಈ ಸಂದರ್ಭದಲ್ಲಿ ಪ್ರಥಮತ ಸ್ಮರಣೆ ಮಾಡಿಕೊಂಡು ಬೆಳ್ತಂಗಡಿಯ ಕುತ್ಯಾರು ಸೋಮನಾಥೇಶ್ವರ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಮಾರಿಗುಡಿ ಮಾರಿಯಮ್ಮ
ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಕುಲದೇವರು ವೆಂಕಟರಮಣ ಸ್ವಾಮಿ ಹಾಗೂ ಶ್ರೀ ಆದಿಚುಂಚನಗಿರಿಯ ಕಾಲಭೈರವನಾಥ ಸ್ವಾಮಿಯನ್ನು ಮನಸಾರೆ ಸ್ಮರಣೆ ಮಾಡಿಕೊಂಡು ಪ್ರಾತಃ ಕಾಲ ಸ್ಮರಣೀಯ ಭೈರವೈಕ್ಯ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪೂರ್ಣ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿಕೊಂಡು ಪ್ರಸಕ್ತ ಪೀಠಾಧೀಶರು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಪರಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರ ದಿವ್ಯ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿಕೊಂಡು ನಮ್ಮೆಲ್ಲರ ಶಕ್ತಿ ಮಂಗಳೂರಿನ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಮಠಾಧೀಶರಾದಂಥ ಪರಮ ಪೂಜ್ಯ ಧರ್ಮಪಾಲನಾಥ ಮಹಾಸ್ವಾಮೀಜಿಯವರ ಉಪಸ್ಥಿತಿಯ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಪಡೆದುಕೊಂಡು ಬೆಳ್ತಂಗಡಿ ತಾಲೂಕು ಒಕ್ಕಲಿಗ ಗೌಡರ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಅವಿಸ್ಮರಣೀಯ ಗಳಿಗೆ ಶುಭ ಸಂದರ್ಭದಲ್ಲಿ ಪದಗ್ರಹಣ ಸಮಾರಂಭವನ್ನು ಈ ಕಲಾಮಂದಿರದಲ್ಲಿ ನಾವೆಲ್ಲ ಉಪಸ್ಥಿತರಿದ್ದು ಭಾಗಿಯಾಗ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಪದಗ್ರಹಣ ಸಂದರ್ಭದಲ್ಲಿ ಭಾಗಿಯಾಗ್ತಾ ಇರುವಂಥ ನಮ್ಮೊಂದಿಗೆ ಇನ್ನು ಕೆಲವೇ ಹೊತ್ತಿನಲ್ಲಿ ಸೇರ್ಪಡೆಗೊಂಡ ಅನೇಕ ಮಹನೀಯರು ಬರಲಿಕ್ಕಿದ್ದಾರೆ. ಪರಮ ಪೂಜ್ಯ ನಮ್ಮೆಲ್ಲರ ಶಕ್ತಿ ಈ ಸಮಾಜವನ್ನು ಅವಿರತ ಶ್ರಮದಿಂದ ಒಂದುಗೂಡಿಸ್ತಾ ಬೆಳ್ತಂಗಡಿ ತಾಲೂಕಿನ ಒಕ್ಕಲಿಗರನ್ನು ಸದಾಕಾಲ ಪ್ರೀತಿಸಿ ಸದಾ ಆಶೀರ್ವಾದ ಮಾಡ್ತಾ ನಮ್ಮನ್ನೆಲ್ಲ ಮಾರ್ಗದರ್ಶನ ಮಾಡ್ತಾ ಇರುವಂಥ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಮಂಗಳೂರಿನ ಮಹಾಸ್ವಾಮೀಜಿಯಾದ ಪರಮ ಪೂಜ್ಯ ಡಾಕ್ಟರ್ ಧರ್ಮಪಾಲನಾಥ ಮಹಾಸ್ವಾಮೀಜಿಯವರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಆಶೀರ್ವಾದ ಮಾಡಲಿಕ್ಕೆ ಉಪಸ್ಥಿತರಿದ್ದಾರೆ. ಪರಮ ಪೂಜ್ಯ ಸ್ವಾಮೀಜಿಯವರ ಪಾದ ಕಮಲಿಗೆ ನಾನು ಶಿರಸ ನಮಸ್ಕರಿಸ್ತಾ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಪೂಜ್ಯ ಸ್ವಾಮೀಜಿಯವರಿಗೆ ಶ್ರೀ ಜಯಂತಗೌಡ ಗುರಿಪಳ್ಳ ಇವರು ಪುಷ್ಪಗುಚ್ಛವನ್ನು ನೀಡುವ ಮೂಲಕ ಹಾರಾರ್ಪಣೆಯನ್ನು ಮಾಡುವ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ಇನ್ನು ಕೆಲವೇ ಕ್ಷಣದಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳಿಕ್ಕಿದ್ದಾರೆ ಶೃಂಗೇರಿಯ ಶಾಸಕರು ಟಿ ಡಿ ರಾಜೇಗೌಡರು, ನವೀಕರಿಸಬಹುದಾದ ಇಂಧನದ ನಿಗಮದ ಅಧ್ಯಕ್ಷರು ಆಗಿದ್ದಾರೆ. ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ಬರ್ತಾ ಇದ್ದಾರೆ ಅಂತೇಳಿ ನಮಗೆ ಭರವಸೆ ನೀಡಿದ್ದಾರೆ. ಅವರನ್ನು ಕೂಡ ಸ್ವಾಗತ ಮಾಡಿಕೊಂಡು ನಮ್ಮ ಟ್ರಸ್ಟಿನ ಮಹಾಪೋಷಕರು, ಖಂಡಿತ ನಾವು ಈ ಹಂತಕ್ಕೆ ಸಮಾಜಕ್ಕೆ ಸಂಘಟನೆ ಮಾಡಬೇಕು ಅಂತಂದರೆ ಸದಾಕಾಲ ನಮಗೆ ಬೆನ್ನು ತಡ್ತಾ ಮಾರ್ಗದರ್ಶನ ನೀಡುವಂಥ ನಮ್ಮ ದೊಡ್ಡ ಶಕ್ತಿ, ನನ್ನ ಪ್ರೀತಿಯ ಮಾರ್ಗದರ್ಶಕರು, ಮಾಜಿ ಸಚಿವರು, ಬೆಳ್ತಂಗಡಿಯ ಅಭಿವೃದ್ಧಿಯ ಹರಿಕಾರರಾಗಿ ಅನೇಕ ನಮ್ಮ ಸಮಾಜದ ಬಂಧುಗಳಿಗೆ ಇವತ್ತೇನಾದರೂ ಉಳುವವನೇ ಭೂಮಸೂದೆ ಕಾನೂನಿನಲ್ಲಿ ಅನೇಕ ಭೂಮಿಗಳನ್ನು ಮಂಜೂರು ಮಾಡಿಕೊಟ್ಟು ನಮಗೆಲ್ಲ ಬದುಕಿನ ಭಾಗ್ಯ ನೀಡಿದಂಥ ಪ್ರಸನ್ನ ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷರು ಕೂಡ ನಮ್ಮೊಂದಿಗೆ ಸದಾಕಾಲ ಮಾರ್ಗದರ್ಶಕರಾಗಿರುವಂಥ ಶ್ರೀ ಕೆ ಗಂಗಾಧರ ಗೌಡ ಸರ್ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರನ್ನು ನಾವು ಅತ್ಯಂತ ಗೌರವಪೂರ್ಣ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾನ್ಯರಿಗೆ ಶ್ರೀ ದಾಮೋದರ ಗೌಡ ಸುರುಳಿ ಇವರು ಹಾರಾರ್ಪಣೆಯ ಮೂಲಕ ಗೌರವವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯರೇ,
ಇನ್ನೂರುವರು ನಮ್ಮ ಶಕ್ತಿ. ನಮ್ಮ 3 ತಾಲೂಕಿನಲ್ಲಿ ನಮಗೆ ಸಂಘಟನೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಕ್ಕಲಿಗ ಸಮಾಜ ಎಲ್ಲೆಲ್ಲಿ ಇದೆಯೋ ಅಲ್ಲಲ್ಲಿ ಬಹಳ ಬೇಕಾದಂಥ ಸಂಘಟನೆಗೆ ಬೇಕಾದಂಥ ಬಹಳ ಪ್ರೀತಿಯ ಶಕ್ತಿ ಮಾಜಿ ಶಾಸಕರು ಪುತ್ತೂರಿನ ನಮ್ಮ ಸಂಜೀವಗೌಡ ಮಠಂದೂರವರು. ನಮ್ಮ ಟ್ರಸ್ಟಿಗೆ ಸದಾಕಾಲ ಪ್ರೋತ್ಸಾಹ ಮಾಡ್ತಾ ಪದಗ್ರಹಣ ಕಾರ್ಯಕ್ರಮ ಆಗಿರ್ಬೋದು, ಮುಂದಿನ ಚಟುವಟಿಕೆಯನ್ನು ಎಲ್ಲವನ್ನು ಮಾಡಿ ಸದಾಕಾಲ ನಿಮ್ಮೊಂದಿಗೆ ಇದ್ದೇನೆ ಅಂತೇಳಿ ಅನ್ನುವಂಥ ನಮ್ಮ ಹಿರಿಯ ಸಹೋದರರು ಮಾಜಿ ಶಾಸಕರು ಅವರು ನಮ್ಮೊಂದಿಗೆ ಇವತ್ತು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಪ್ರೀತಿಯ ಸಂಜೀವನ ನಮ್ಮೆಲ್ಲ ಟ್ರಸ್ಟಿನ ಪದಾಧಿಕಾರಿಗಳ ಪರವಾಗಿ ಸಮಾಜ ಬಾಂಧವರ ಪರವಾಗಿ ನಿಮಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶ್ರೀಯುತರಿಗೆ ಶ್ರೀ ದಿನೇಶ್ ಕೊಯ್ಯೂರು ಇವರು ಶಾಲು ಹೊದಿಸಿ ಹಾರಾರ್ಪಣೆ ಮಾಡುವ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಬೆಳ್ತಂಗಡಿ ಅಂದ ತಕ್ಷಣ ಅವರಿಗೆ ಬಹಳ ಪ್ರೀತಿ. 92 ವರ್ಷದ ವಯೋವೃದ್ಧ, 92 ವರ್ಷ ಸನ್ಮಾನ್ಯ ಮಾಜಿ ಪ್ರಧಾನಿ ದೇವೇಗೌಡರ ವಯಸ್ಸು ಮತ್ತು ಅವರ ವಯಸ್ಸು ಒಂದೇ ರೀತಿಯಾಗಿರುವಂಥ ಬೆಳ್ತಂಗಡಿ ತಾಲೂಕಿನ ಅನೇಕ ದೇವಸ್ಥಾನಗಳಿಗೆ ತನ್ನದೇ ಆದ ಕೊಡುಗೆಯನ್ನು ನೀಡ್ತಾ ನಿನ್ನೆನೇ ನಮ್ಮ ಬೆಳ್ತಂಗಡಿ ತಾಲೂಕಿನ ಕಾರ್ಯಕ್ರಮಕ್ಕೆ ನಿನ್ನೆನೇ ಉಪಸ್ಥಿತಿ ಇಲ್ಲಿ ಇದ್ದು ನಮ್ಮೊಂದಿಗೆ ಇವತ್ತು ಭಾಗವಹಿಸ್ತಾ ಇರುವಂಥ ನಮ್ಮೆಲ್ಲರ ಹಿರಿಯ ಮಾರ್ಗದರ್ಶಕರು, ನಮ್ಮೆಲ್ಲರ ಯುವಕರಿಗೆ ಪ್ರೇರಣಾದಾಯಕರು. ಸದಾಕಾಲ ನಾವು ಅವರನ್ನು ಗೌರವಿಸ್ತಾ ಇದ್ದೇವೆ. ಸನ್ಮಾನ್ಯ ನಾರಾಯಣಗೌಡ ಬೇಗೂರು ಅವರು ಬೆಂಗಳೂರಿಂದ ಬಂದಿದ್ದಾರೆ. ನಿಮ್ಮೆಲ್ಲರ ಕೈ ಚಪ್ಪಾಳೆಯೊಂದಿಗೆ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಶ್ರೀಯುತರಿಗೆ ಶ್ರೀ ರಂಜನ್ ಜಿ ಗೌಡ ಇವರು ಹಾರಾರ್ಪಣೆ ಹಾಗೂ ಶಾಲು ಹೊದಿಸುವ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ಈ ಒಂದು ಅವಿಸ್ಮರಣೀಯ ಕಾರ್ಯಕ್ರಮ ಅರ್ಥಪೂರ್ಣವಾಗಿರಬೇಕು, ಸದಾಕಾಲ ನೆನಪಿನಲ್ಲಿ ಉಳಿಬೇಕು. ಈ ಕಾರ್ಯಕ್ರಮ ಪದಗ್ರಹಣದೊಟ್ಟಿಗೆ ಸಮಾಜಕ್ಕೆ ಅರ್ಪಣೆ ಆಗ್ತಾ ಇರುವಂಥ ಆಂಬ್ಯುಲೆನ್ಸಿನ ಕೊಡುಗೆ ಇದು ಕೇವಲ ಒಕ್ಕಲಿಗ ಸಮಾಜಕ್ಕೆ ಮಾತ್ರ ಅಲ್ಲ, ಸರ್ವ ಸಮಾಜಕ್ಕೂ ಅರ್ಪಣೆ ಆಗಬೇಕು. ನನ್ನಿಂದ ಏನಾದರೂ ಈ ಒಂದು ಕೊಡುಗೆ ಈ ಸಮಾಜಕ್ಕೆ ಇರಬೇಕು ಅಂತೇಳಿ ತಮ್ಮ ಮಾತೃಶ್ರೀಯವರ ಮೂಲಕ, ಮಾತೃಶ್ರೀಯವರ ನೆನಪಿನ ಮೂಲಕ ಅದನ್ನು ಚಿರಸ್ಥಾಯಿಯಾಗಿ ಉಳಿಲಿಕ್ಕೆ ಇವತ್ತು ಕೊಡುಗೆಯನ್ನು ನೀಡಿದ್ದಾರೆ. ನಮ್ಮೆಲ್ಲರ ನಾಯಕರು, ಯುವ ಮುಖಂಡರು ಆದಂಥ ಸನ್ಮಾನ್ಯ ಕಿರಣ್ ಚಂದ್ರ ಪುಷ್ಪಗಿರಿ ಅವರ ಬೃಹತ್ ಕೊಡುಗೆ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ನಿಮ್ಮೆಲ್ಲರ ಒಂದು ಶುಭ ಆಶೀರ್ವಾದದೊಂದಿಗೆ ಅವರನ್ನ ಪ್ರೀತಿಪೂರ್ವಕವಾಗಿ ನಾವು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೀವಿ. ಶ್ರೀ ವಿಜಯಗೌಡ ವೇಣೂರು ಇವರು ಶಾಲು ಹೊದಿಸಿ ಹಾರಾರ್ಪಣೆ ಮಾಡುವ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕಲಿಗ ಸಂಘದ ಅಧ್ಯಕ್ಷರು, ನಮ್ಮೆಲ್ಲರ ಮಾರ್ಗದರ್ಶಕರು, ಹಿರಿಯರು, ಇಡೀ ಜಿಲ್ಲೆಯಾದ್ಯಂತ ನಮ್ಮನ್ನೆಲ್ಲ ಸಂಘಟನೆ ಮಾಡಿಕೊಂಡು ನಮ್ಮ ಟ್ರಸ್ಟಿಗೆ ಸದಾಕಾಲ ಮಾರ್ಗದರ್ಶನ ಮಾಡ್ತಾ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಉಪಸ್ಥಿತಿಯನ್ನು ಇವತ್ತು ಅಲಂಕರಿಸಿದ್ದಾರೆ. ಸನ್ಮಾನ್ಯ DB ಬಾಲಕೃಷ್ಣ ಗೌಡ ಇವರು ಅಧ್ಯಕ್ಷರು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕಲಿಗರ ಸೇವಾ ಸಂಘ. ನಿಮ್ಮೆಲ್ಲರ ಒಂದು ಪ್ರೀತಿಪೂರ್ವಕವಾಗಿ ಅವರನ್ನು ಸ್ವಾಗತ ಮಾಡ್ತಾ ಇದ್ದೀವಿ. ಶ್ರೀಯುತರಿಗೆ ಶ್ರೀ ಕಿಶೋರ್ ವಳಂಬ್ರ ಇವರು ಶಾಲು ಹೊದಿಸಿ ಹಾರಾರ್ಪಣೆ ಮಾಡುವ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಆತ್ಮೀಯರೇ, ಬೆಳ್ತಂಗಡಿ ಒಕ್ಕಲಿಗೌಡರ ಮಹಿಳಾ ಸಂಘದ ಅಧ್ಯಕ್ಷರು, ಕೊಡುಗೈ ದಾನಿಗಳು ಅಪರ್ಣಾ ಶಿವಕಾಂತ ಗೌಡ ಇವರು ಕೂಡ ನಮ್ಮೊಂದಿಗೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರೆ. ಅವರನ್ನು ಕೂಡ ನಿಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಇವರಿಗೆ ಶ್ರೀಮತಿ ಚಿತ್ರಾ ದಿನೇಶ್ ಇವರು ಶಾಲು ಹೊದಿಸಿ ಹಾರಾರ್ಪಣೆ ಮಾಡುವ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮೊಂದಿಗೆ ಸ್ಥಾಪಕ ಅಧ್ಯಕ್ಷರು ಗೌಡರ ಯಾನೆ ಒಕ್ಕಲಿಗರ ಸೇವಾ ಸಂಘ ಕಡಬ ತಾಲೂಕಿನಲ್ಲಿ ಒಂದು ಅತ್ಯುತ್ತಮ ಸಮುದಾಯ ಭವನಕ್ಕೆ ಅಡಿಗಲ್ಲಿಟ್ಕೊಂಡು ಇವತ್ತು ಈಗಾಗಲೇ ಕಾಮಗಾರಿ ನಡೀತಾ ಇದೆ. ಯುವ ನಾಯಕ ಸುರೇಶ್ ಗೌಡ ಬೈಲು ನಮ್ಮೊಂದಿಗಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವರಿಗೆ ಶ್ರೀ ರಾಜೇಶ್ ತ್ರಿಶೂಲ್ ಇವರು ಶಾಲು ಹೊದಿಸಿ ಹಾರಾರ್ಪಣೆ ಮಾಡುವ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ಸಮರವೀರ ಕೆದಂಬಾಡಿ ರಾಮಯ್ಯ ಗೌಡರ ಪ್ರತಿಮೆಯನ್ನು ಮಂಗಳೂರಿನ ನಗರದಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಪ್ರಮುಖ ಕಾರಣೀಕರ್ತರು ನನ್ನ ರಾಜಕೀಯ ಸಾಮಾಜಿಕ ಜೀವನದ ಮಿತ್ರ ಸಹೋದರ ಕಿರಣ್ ಕುಮಾರ್ ಬುಡ್ಲೆಗುತ್ತು, ಅಧ್ಯಕ್ಷರು ಯುವ ಘಟಕ ಒಕ್ಕಲಿಗರ ಯಾನೆ ಗೌಡರ ಸೇವಾ ಸಂಘ ಮಂಗಳೂರಿನ ಯುವ ಮಿತ್ರ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಆತ್ಮೀಯ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಇವರಿಗೆ ಶ್ರೀ ಗಣೇಶ್ ಗೌಡ ನಾವೂರು ಇವರು ಶಾಲು ಹೊದಿಸಿ ಹಾರಾರ್ಪಣೆ ಮಾಡುವ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸ್ವಾಮಿ ಪ್ರಸಾದ್ ಕನ್ಸ್ಟ್ರಕ್ಷನ್ನ ಮಾಲಕರು, ಬೆಳ್ತಂಗಡಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ನಮ್ಮೆಲ್ಲರ ಹಿರಿಯರಾದಂಥ KM ನಾಗೇಶ್ ಕುಮಾರ್ ಗೌಡ ನಮ್ಮೊಂದಿಗೆ ಉಪಸ್ಥಿತಿದ್ದಾರೆ. ಸರ್, ನಿಮಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇವೆ. ಶ್ರೀಯುತರಿಗೆ ಶ್ರೀ ದೇವಿ ಪ್ರಸಾದ್ ಬೊಳ್ಮ ಇವರು ಶಾಲು ಹೊದಿಸಿ ಹಾರಾರ್ಪಣೆ ಮಾಡುವ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಒಕ್ಕಲಿಗ ಸಂಘ ಪುತ್ತೂರಿನ ತಾಲೂಕು ಗೌಡರ ಯಾನೆ ಒಕ್ಕಲಿಗ ಸೇವಾ ಸಂಘದ ಅಧ್ಯಕ್ಷರು ರವಿಗೌಡ ಮುಂಗ್ಲಿಮನೆ. ಸರ್, ನಿಮ್ಮ ಉಪಸ್ಥಿತಿ ನಮ್ಮನ್ನು ಅತ್ಯಂತ ಸಂತೋಷ ತಂದಿದೆ. ತಮಗೆ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಶ್ರೀಯುತರಿಗೆ ಶ್ರೀ ತೀಕ್ಷಿತ್ ಮಲವಂತಿಗೆ ಇವರು ಶಾಲು ಹೊದಿಸಿ ಹಾರಾರ್ಪಣೆ ಮಾಡುವ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ಅಧ್ಯಕ್ಷರು ಬೆಳ್ತಂಗಡಿ ತಾಲೂಕು ಒಕ್ಕಲಿಗ ಗೌಡರ ಸೇವಾ ಸಂಘ ಬೆಳ್ತಂಗಡಿ ಇದರ ತಾಲೂಕು ಅಧ್ಯಕ್ಷರು, ಮೊನ್ನೆ ತಾನೇ ಉಜಿರೆ ಸೇವಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರೂ ಆಗಿ ಆಯ್ಕೆಯಾದಂಥ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು, ಟ್ರಸ್ಟಿಗಳು ಆದಂಥ ಬಾಲಕೃಷ್ಣ ಗೌಡ ಕೇರಿಮಾರ್ ನಮ್ಮೊಂದಿಗೆ ಉಪಸ್ಥಿತಿದ್ದಾರೆ. ಸರ್, ನಿಮಗೆ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾರೆ. ಇವರಿಗೆ ಶ್ರೀ ರಾಘವೇಂದ್ರ ಗೌಡ ಪೊದುಂಬಿಲ ಇವರು
ಶಾಲು ಹೊದಿಸಿ ಹಾರಾರ್ಪಣೆ ಮಾಡುವ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ಮಹಿಳಾ ಸಮಾಜದ ಭವಿಷ್ಯದ ನಮ್ಮ ಬೆಳ್ತಂಗಡಿ ತಾಲೂಕಿನ ನಾಯಕಿ, ಸನ್ಮಾನ್ಯ ಬೆಳಾಲು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ಹೌದು, ಶ್ರೀಮತಿ ವಿದ್ಯಾ ಶ್ರೀನಿವಾಸ್ ಗೌಡರು ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತಿದ್ದಾರೆ. ಮೇಡಮ್, ನಿಮಗೂ ಕೂಡ ಹಿರಿಯಕ್ಕ ನಿಮಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವರಿಗೆ ಶ್ರೀಮತಿ ದಿವ್ಯಾ ಸೂರಜ್ ಇವರು ಶಾಲು ಹೊದಿಸಿ ಹಾರಾರ್ಪಣೆ ಮಾಡುವ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಹಿಳಾ ಮೋರ್ಚಾ ಬಿಜೆಪಿಯ ಅಧ್ಯಕ್ಷರು ಕೂಡ ಹೌದು, ಅವರನ್ನು ಕೂಡ ಆತ್ಮೀಯ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆತ್ಮೀಯರೇ, ಪತ್ರಕರ್ತ ಮಿತ್ರರು ಕೂಡ ನಮ್ಮ ಕಾರ್ಯಕ್ರಮದ ದೃಶ್ಯ ಹಾಗೂ ಮಾಧ್ಯಮ ಮಿತ್ರರು ಕೂಡ ನಮ್ಮೊಂದಿಗೆ ಉಪಸ್ಥಿತಿದ್ದೀರಿ. ನಿಮ್ಮೆಲ್ಲರ ಉಪಸ್ಥಿತಿಯನ್ನು ಅತ್ಯಂತ ಪ್ರೀತಿಯಿಂದ ನಾವು ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ತಮ್ಮ ಸಹಕಾರ ಟ್ರಸ್ಟಿಗೆ ಸದಾಕಾಲ ಇರಲಿ ಅಂತೇಳಿ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ನಿಮ್ಮನ್ನೇ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಆತ್ಮೀಯರೇ, ನಮ್ಮ ಟ್ರಸ್ಟಿನ ಗೌರವಾಧ್ಯಕ್ಷರು ನಮ್ಮೊಂದಿಗೆ ಸದಾಕಾಲ ದೊಡ್ಡ ಶಕ್ತಿಯಾಗಿ ಬೆನ್ನೆಲುಬಾಗಿ ನಮ್ಮನ್ನು ಯುವಕರನ್ನು ಹುರಿದುಂಬಿಸುತ್ತಿರುವಂಥ 2 ಜನ ಗೌರವಾಧ್ಯಕ್ಷರು ನಮ್ಮ ಟ್ರಸ್ಟಿನ 2 ಕಣ್ಣುಗಳಿದ್ದಾರೆ. ಮಾನ್ಯ ರಂಜನ್ ಜಿ ಗೌಡ ಬೆಳ್ತಂಗಡಿ ಹಾಗೂ ಸಿ ಕೆ ವಿಜಯಗೌಡ ವೇಣೂರು ಗೌರವಾಧ್ಯಕ್ಷರಾದಂಥ ನಿಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಉಪಸ್ಥಿತಿಯನ್ನು ಗೌರವಿಸಿ ಸ್ವಾಗತ ಮಾಡ್ತಾ ಇದ್ದೀವಿ. ಆತ್ಮೀಯರೇ, ನಮ್ಮ ಕಾರ್ಯಾಧ್ಯಕ್ಷರು ನಮ್ಮ ಟ್ರಸ್ಟಿನ ಕಾರ್ಯಾಧ್ಯಕ್ಷರಾಗಿ ನಮ್ಮ ಎಡಬಲದಲ್ಲಿ ನಮಗೆ ಅತ್ಯಂತ ದೊಡ್ಡ ರೀತಿಯ ಕಾರ್ಯಕ್ರಮದ ಕೊಡುಗೆಯನ್ನು ಮಾರ್ಗದರ್ಶನವನ್ನು ನೀಡ್ತಾ ನಮಗೆ ದೊಡ್ಡ ರಕ್ಷಣೆಯಾಗಿ ನಿಂತಿರುವಂಥ ಶ್ರೀನಿವಾಸ್ ಗೌಡ ಬೆಳಾಲು ಮತ್ತು ಸಿ ಕೆ ಜಯಂತ್ ಗೌಡ ಗುರಿಪಲ್ಲ ಕಾರ್ಯಾಧ್ಯಕ್ಷರಾಗಿ ನಮ್ಮನ್ನು ಉಪಸ್ಥಿತಿಯನ್ನು ನಾವು ಗೌರವಿಸ್ತಾ ಇದ್ದೇವೆ. ಸರ್, ನಿಮಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ನಿಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತು ಕಾರ್ಯಕ್ರಮ ರೂಪರೇಷೆಗಳನ್ನು ತನ್ನದೇ ಆದ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡು ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನೊಂದಿಗೆ ಸಹಕರಿಸ್ತಿರುವಂಥ ಭರತ್ ಗೌಡ ಬಂಗಾಡಿ APMC ಮಾಜಿ ಅಧ್ಯಕ್ಷರು, ನಿಮ್ಮನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಸರ್. ಟ್ರಸ್ಟಿನ ಕೋಶಾಧಿಕಾರಿಯಾಗಿ ಲೆಕ್ಕಪತ್ರವನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ತನ್ನದೇ ಆದ ಸೇವೆ ಸಲ್ಲಿಸಿರುವಂಥ ಕೋಶಾಧಿಕಾರಿ ಒಳಂಬ್ರ ಮನೆತನದ ಸೂರಜ್ ಗೌಡ ಒಳಂಬ್ರ ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ವಿ. ಯುವ ವಕೀಲರು ಆಗಿರುವಂಥ ಇವತ್ತು ಈ ಟ್ರಸ್ಟಿನ ತನ್ನದೇ ಆದ ಸಿದ್ಧತೆಯಲ್ಲಿ ತೊಡಗಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಭಾಗಿಯಾಗಿರುವಂಥ ನವೀನ್ BK ವಕೀಲರು, ಯುವ ವಕೀಲರು, ನಿಮ್ಮನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ವಿ. ಟ್ರಸ್ಟಿನ ಉಪಾಧ್ಯಕ್ಷರಾಗಿ ಸರ್ವ ರೀತಿಯ ಟ್ರಸ್ಟಿಗೆ ಬೇಕಾದಂಥ ಎಲ್ಲ ರೀತಿಯ ಮಾರ್ಗದರ್ಶನ ಕಾರ್ಯಕ್ರಮಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡ್ತಾ ನನಗೆ ಸದಾಕಾಲ ನಾನು ಇಷ್ಟು ಮಾತಾಡ್ತೇನೆ ಅಂತಂದರೆ ಬೆನ್ನು ಹಿಂದೆ ನನಗೆ ನಿಂತುಕೊಂಡು ಪ್ರೋತ್ಸಾಹ ಮಾಡ್ತಿರುವಂಥ ವಸಂತಗೌಡ ಮರಕಡ ವಕೀಲರು, ಅವ್ರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೀವಿ. ಟ್ರಸ್ಟಿನಲ್ಲಿ ನಮ್ಮೊಂದಿಗೆ ಸದಾಕಾಲ ಪ್ರೋತ್ಸಾಹ ಮಾಡ್ತಾ ಇರುವಂಥ ಕೃಷಿಕರು ಜಿಲ್ಲಾ ಒಕ್ಕಲಿಗ ಸಂಘದ ನಿರ್ದೇಶಕರು ಆದಂಥ ದಾಮೋದರ ಗೌಡ ಸುರುಳಿ ಅವರು ನಮ್ಮೊಂದಿಗೆ ಇದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೀವಿ. ಟ್ರಸ್ಟಿನ ಎಲ್ಲ ಟ್ರಸ್ಟಿಗಳನ್ನು, ಫೌಂಡರ್ ಟ್ರಸ್ಟಿಗಳನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತ ಮಾಡ್ತಾ, ವೇದಿಕೆಯ ಮುಂದೆ ಅನೇಕ ಗಣ್ಯಮಾನ್ಯರು, ತಾಲೂಕಿನ ಹಿರಿಯರಿದ್ದೀರಿ, ಕೃಷಿಕರಿದ್ದೀರಿ, ಉದ್ಯಮಿಗಳಿದ್ದೀರಿ, ಅನೇಕ ಬೇರೆ ಬೇರೆ ಜಿಲ್ಲೆಯ ವಿಟ್ಲದಿಂದ ಬಂದಿದ್ದೀರಿ. ನನ್ನ ಮಿತ್ರರು ಮುಂದೆ ಕೂತಿದ್ದಾರೆ. ಜಿಲ್ಲಾ ಒಕ್ಕಲಿಗ ಸಂಘದ ನಿರ್ದೇಶಕರಾದಂಥ ನಮ್ಮ ಪುರಂದರಗೌಡ ತಾಲಿಪಡ್ಪು ಅವರಿದ್ದಾರೆ. ಪುತ್ತೂರಿನಿಂದ ಒಕ್ಕಲಿಗ ಸಂಘದ ಪ್ರತಿನಿಧಿಗಳು ಬಂದಿದ್ದಾರೆ. ಸುಳ್ಯದಿಂದ ಬಂದಿದ್ದಾರೆ. ನಮ್ಮ ಬೇರೆ ಬೇರೆ ತಾಲೂಕು ಬೆಳ್ತಂಗಡಿಯ ವಿವಿಧ ಗ್ರಾಮಗಳಿಂದ ಹಿರಿಯರು, ಕೃಷಿಕರು, ಉದ್ಯಮಿಗಳು, ಮಹಿಳೆಯರು ಬಂದಿದ್ದೀರಿ. ಎಲ್ಲರ ಉಪಸ್ಥಿತಿಯನ್ನು ಒಂದೇ ಮಾತಿನಲ್ಲಿ ನಿಮಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ, ಗೌರವಪೂರ್ವಕವಾಗಿ ನಿಮ್ಮನ್ನು ಸ್ವಾಗತ ಮಾಡಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಸದಾಕಾಲ ನಮ್ಮ ಟ್ರಸ್ಟಿಗೆ ಇರಲಿ ಅಂತೇಳಿ ಹಾಗೆ ಇವತ್ತು ಸೈನಿಕರನ್ನು ನಾವು ಕರೆದಿದ್ದೇವೆ, ವಿವಿಧ ಸಾಧಕರನ್ನು ನಾವು ಕರೆದಿದ್ದೇವೆ, ದೇಶ ಕಾಯುವಂಥ
ಸೈನಿಕರು ದೇಶದ ರಕ್ಷಣೆ ಮಾಡುವಂಥ ಜೈ ಜವಾನ್ ಜೈ ಕಿಸಾನ್ ಅನ್ನುವ ರೀತಿಯಲ್ಲಿ ದೇಶದ ಗಡಿ ಭದ್ರತೆಯಲ್ಲಿ ತನ್ನದೇ ಆದ ಒಂದು ಕೊಡುಗೆಯನ್ನು ಒಕ್ಕಲಿಗ ಸಮಾಜ ನೀಡಿದೆ. ಅಂಥ ಮಹನೀಯ ಸೈನಿಕರನ್ನು ಗುರುತಿಸುವಂಥ ಕಾರ್ಯಕ್ರಮ. ಅನೇಕ ಸೈನಿಕರು ಇವತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಿ. ನಿಮ್ಮೆಲ್ಲರ ಸೇವೆಯನ್ನು ಸ್ಮರಣೆ ಮಾಡಿಕೊಂಡು ಕಾರ್ಯಕ್ರಮದ ಈ ಅಮೃತ ಗಳಿಗೆಯಲ್ಲಿ ನೀವು ಭಾಗವಹಿಸಿರುವಂಥ ಈ ಕ್ಷಣಕ್ಕೆ ನಿಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇವೆ. ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವಂಥ ಕೃಷಿ ಆಗಿರ್ಬೋದು, ಜನಪದ ಆಗಿರ್ಬೋದು, ವೈದ್ಯಕೀಯ ವಿಭಾಗ ಆಗಿರ್ಬೋದು, ಬೇರೆ ಬೇರೆ ಯಕ್ಷಗಾನ ಆಗಿರ್ಬೋದು, ಕಲೆ ಸಂಸ್ಕೃತಿ ವಿವಿಧ ವಿಭಾಗದಲ್ಲಿ ಸೇವೆ ಸಲ್ಲಿಸಿರುವಂಥ ಅನೇಕ ಮಹನೀಯರನ್ನು ಇವತ್ತು ಗುರುತಿಸಲಿಕ್ಕೆ ನಾವು ಕರೆದಿದ್ದೇವೆ. ಉಪಸ್ಥಿತಿ ಇರುವಂಥ ಎಲ್ಲ ಮಹನೀಯರಿಗೆ ನಾವು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇವೆ. ಈ ಸಭಾಭವನದ ಮೇಲ್ವಿಚಾರಕರು ಮತ್ತು ಮುಖ್ಯಸ್ಥರಿಗೆ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಂಥ ನಿಮ್ಮನ್ನು ಕೂಡ ನಾವು ಅತ್ಯಂತ ಪ್ರೀತಿಪೂರ್ವಕ ನೆನಪು ಮಾಡಿಕೊಂಡು ನಿಮಗೂ ಕೂಡ ಸ್ವಾಗತವನ್ನು ಬಯಸ್ತಾ, ಆತ್ಮೀಯರೇ, ಬೆಳ್ತಂಗಡಿ ತಾಲೂಕು ಒಕ್ಕಲಿಗ ಗೌಡರ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಬೆಳ್ತಂಗಡಿ ಈ ಒಂದು ಟ್ರಸ್ಟನ್ನು 1 ವರ್ಷದ ಹಿಂದೆ ನಾವು ಸ್ಥಾಪನೆ ಮಾಡಿದೆವು. ಸ್ಥಾಪನೆ ಮಾಡಿಬಿಟ್ಟು ನಮ್ಮ ಉದ್ದೇಶ ಏನು ಅಂತಂದರೆ ತಾಲೂಕಿನಲ್ಲಿ ಸಮಾಜ ಸಂಘಟನೆ ಆಗಬೇಕು. ಭವಿಷ್ಯದ ಪೀಳಿಗೆಗೆ ನಮ್ಮ ಸಮಾಜ ಉಳಿಬೇಕು. ಭವಿಷ್ಯದ ಹಿರಿಯರಿದ್ದೀರಿ, ಸಮಾಜಕ್ಕೆ ತಮ್ಮದೇ ಆದ ಹಿರಿಯರು ಕೊಡುಗೆಯನ್ನು ಬೆಳ್ತಂಗಡಿ ತಾಲೂಕಿನಲ್ಲಿ ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ವೈದ್ಯಕೀಯ ಕ್ಷೇತ್ರ ಆಗಿರ್ಬೋದು, ಅಥವಾ ಬೇರೆ ಬೇರೆ ರಾಜಕೀಯ ಕ್ಷೇತ್ರ ಆಗಿರ್ಬೋದು, ತನ್ನದೇ ಆದಂಥ ಕೊಡುಗೆಯನ್ನು ನೀವು ನೀಡಿದ್ದೀರಿ. ಆದರೆ ಈ ಭವಿಷ್ಯದ ದಿನಗಳಲ್ಲಿ, ಯುವ ಪೀಳಿಗೆಯ ದಿನಗಳಲ್ಲಿ ಈ ಸಮಾಜ ಉಳಿಬೇಕಲ್ಲ. ಈ ಸಮಾಜ ಉಳಿಬೇಕು ಅಂತಂದರೆ ನಾವೆಲ್ಲ ಯುವ ಪೀಳಿಗೆಯವರು ಸಮಾಜದ ಪ್ರತಿಷ್ಠೆಯನ್ನು, ಹಿರಿಮೆ ಗರಿಮೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ರಾಷ್ಟ್ರಕವಿ ನಮ್ಮ ಸಮಾಜ ಎಂತೆಂಥ ಮಹನೀಯರಿಗೆ ಜನ್ಮ ನೀಡಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಬಂಧುಗಳೇ. ರಾಷ್ಟ್ರಕವಿ ಕುವೆಂಪುವಿಂದ ಹಿಡಿದು ಕೆಂಪೇಗೌಡರಿಂದ ಹಿಡಿದು ದೇಶಕ್ಕೆ ಪ್ರಧಾನಮಂತ್ರಿ ಕೊಟ್ಟಂಥ ದೇವೇಗೌಡರಿಂದ ಹಿಡಿದು ಎಂತೆಂಥ ಮಹನೀಯರನ್ನು ನಮ್ಮ ಸಮಾಜ ಕೊಟ್ಟಿದೆ. ನಮ್ಮ ಸಮಾಜದ ಹಿರಿಮೆ ಗರಿಮೆಯನ್ನು ನಾವು ಅರ್ಥ ಮಾಡಿಕೊಳ್ಳದಿದ್ದರೆ ಇನ್ಯಾರು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ? ಇಂಥದ್ದನ್ನು ನಾವು ಬಹಳ ಯೋಚನೆ ಮಾಡಬೇಕಿದೆ. ಪರಮ ಪೂಜ್ಯ ಭೈರವೈಕ್ಯ ಶ್ರೀ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮಿಗಳ ದಿವ್ಯ ಚೇತನ, ಅವರ ಒಂದೇ ಭಾವಚಿತ್ರ ನಮಗೆ ಸಾಕು. ಅವರ ನೆನಪು ಮಾಡಿಕೊಂಡ್ರೆ ಸಾಕು, ಅವರ ಭಾವಚಿತ್ರ ನೆನಪು ಮಾಡಿಕೊಂಡ್ರೆ ಸಾಕು, ನಾವು ಎಲ್ಲಿದ್ದೇವೆ, ನಮ್ಮ ಸಮಾಜ ಎಲ್ಲಿದೆ ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಲಿಕ್ಕೆ ಒಂದು ಸಾಧ್ಯ ಆಗ್ತದೆ. ಅಂಥ ಗುರುಗಳ ಆದರ್ಶವನ್ನು ನಾವು ಮುಂದಿಟ್ಕೊಂಡು ಭವಿಷ್ಯ ದಿನಗಳಲ್ಲಿ ಆದಿಚುಂಚನಗಿರಿ ಮಠ ಬೆಳೆದು ಬಂದಂಥ ದಾರಿ, ಇತರೆ ಸಮಾಜದವರು ಗೌರವಿಸುವಂಥ ದಾರಿ, ಅವರು ಯಾವ ರೀತಿ ಗೌರವಿಸ್ತಾರೆ, ಇತರೆ ಸಮಾಜದವರು ಪರಮ ಪೂಜ್ಯ ಆದಿಚುಂಚನಗಿರಿ ಮಹಾಸ್ವಾಮಿಗಳಿಗೆ ಯಾವ ರೀತಿ ಗೌರವ ಕೊಡ್ತಾರೆ ಅಂತೇಳಿ ಅದನ್ನೆಲ್ಲ ಯೋಚನೆ ಮಾಡ್ತಾ ಬೆಳ್ತಂಗಡಿ ತಾಲೂಕಿನ ಬಲಿಷ್ಠ ಸಮುದಾಯವಾದಂಥ ಬಹುಸಂಖ್ಯಾತರಾದಂಥ ನಾವು ಇವತ್ತು ಪಾಂಡವರು ಕೌರವರಂತೆ ನಾವು ಯಾಕೆ ದಾಯಾದಿಗಳಾಗ್ತಾ ಇದ್ದೇವೆ? ನಾವು ಯಾಕೆ ಒಗ್ಗಟ್ಟಿನಲ್ಲಿ ಸ್ವಲ್ಪ ಸಂಕುಚಿತ ಮನೋಭಾವನೆಯಲ್ಲಿ ನಾವಿದ್ದೇವೆ? ಇದನ್ನೆಲ್ಲ ಯೋಚನೆ ಮಾಡ್ತಾ ಭವಿಷ್ಯದ ದಿನಗಳಲ್ಲಿ ಈ ಸಮಾಜ ನಮ್ಮೊಂದಿಗೆ ಸದಾಕಾಲ ಇರಬೇಕು. ಬೆಳ್ತಂಗಡಿಯ ಒಕ್ಕಲಿಗ ಸಮಾಜ ಅದು ಪ್ರಬುದ್ಧ ಸಮಾಜ ಆಗಿರಬೇಕು. ಸರ್ವ ವ್ಯಕ್ತಿಗಳಿಗೂ ಟ್ರಸ್ಟಿನ ಮುಖಾಂತರ ಸೇವೆ ಸಲ್ಲಿಸ್ತಾ ಸರ್ವ ವ್ಯಾಪ್ತಿ ಆಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಟ್ರಸ್ಟನ್ನು ಸಂಕಲ್ಪ ಇಟ್ಕೊಂಡು ಇವತ್ತು ನಾವು ಈ ಒಂದು ಟ್ರಸ್ಟನ್ನು ಸ್ಥಾಪನೆ ಮಾಡಿದೆವು. ಟ್ರಸ್ಟನ್ನು ಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ನಾವು ಪರಮ ಪೂಜ್ಯ ಧರ್ಮಪಾಲನಾಥ ಸ್ವಾಮೀಜಿಯವರ ಈ ಸಮಾಜಕ್ಕೆ ಅವರು ಸಂಘಟನೆಗೋಸ್ಕರ ನೀಡಿದ ಸೇವೆ ಪಟ್ಟ ಶ್ರಮವನ್ನು ನಾವು ಬಹಳ ಗಂಭೀರವಾಗಿ ನಾವು ಅರ್ಥ ಮಾಡಿಕೊಂಡೆವು. ಬಹಳಷ್ಟು ಕಾಲ ಅವರು ಜಿಲ್ಲೆಯಲ್ಲಿ ಈ ಸಮಾಜವನ್ನು ಒಂದು ಮಾಡಬೇಕು ಅಂತಲೇ ಪ್ರಯತ್ನ ಪಟ್ಟರು. ನಾನು ಕೂಡ ಬಂಟ್ವಾಳದಿಂದ ಪ್ರತಿನಿಧಿಯಾಗಿ ಸ್ವಾಮೀಜಿಯವರ ಜೊತೆ ನಾನು ಆವಾಗವಾಗ ಭೇಟಿ ಮಾಡ್ತಾ ನಾನು ಅವ್ರ ಜೊತೆ ಪ್ರವಾಸದಲ್ಲಿದ್ದೆ. ಅವರು ಮಂಗಳೂರಿನಲ್ಲಿ ಅನೇಕ ಬಾರಿ ಇಡೀ ಬೆಳ್ತಂಗಡಿಯವರನ್ನು ಸೇರಿ ಎಲ್ಲ ಒಕ್ಕಲಿಗ ಸಮಾಜದವರನ್ನು ಒಂದುಗೂಡಿಸಿ ಮೀಟಿಂಗ್ ಮಾಡಿದರು. ಮೀಟಿಂಗ್ ಮಾಡಿ ಜಿಲ್ಲಾ ಒಕ್ಕಲಿಗ ಸಂಘವನ್ನು ಸ್ಥಾಪನೆ ಮಾಡಬೇಕು, ಎಲ್ಲರ ಒಟ್ಟಿಗೆ ಸೇರಿ ಮಾಡಬೇಕು ಅಂತೇಳಿ ಸುಮಾರು 5 ವರ್ಷದಿಂದ ಸುಮಾರು 10-15 ಬಾರಿ ಪ್ರಯತ್ನ ಪಟ್ಟಾಗ ಏನಾಯಿತು ಅಂತಂದರೆ ಆ ಪ್ರಯತ್ನ ಅಂತಿಮ ಹಂತಕ್ಕೆ ಬರ್ತದೆ, ಇನ್ನೇನು ಸಮಿತಿ ಆಗ್ತದೆ ಅನ್ನುವಾಗ ಇಲ್ಲಿ ಅವರೇ ಕೆಲವು ಜನ ಏನು ಮಾಡಿದ್ರು ಅಂತಂದರೆ ಇನ್ನು ಮುಂದೆ ಮಾಡುವ ಅಂತ ಮುಂದೆ ತಳ್ತಾ ಇದ್ರು. ಇದನ್ನು ನೋಡಿ ನಾವೇನು ಮಾಡಿದ್ವಿ, ಇದು ಹೀಗೆ ಇದ್ದರೆ ಇದು ಆಗೋದಿಲ್ಲ, ಇದು ಒಂದಾಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಟ್ರಸ್ಟನ್ನು ನಾವು ನಮ್ಮ ಒಳಗೆ ನಾವು ರಚನೆ ಮಾಡಿಕೊಂಡು ಒಂದು 35 ಜನ ಎರಡೂ ಪಂಗಡದವ್ರನ್ನ ಒಟ್ಟಿಗೆ ಸೇರಿಸಿ 35 ಜನ ಪ್ಲಸ್ 35 ಜನ 70 ಜನ ಟ್ರಸ್ಟಿಗಳನ್ನು ನಾವು ಮಾಡಿಕೊಂಡು ಅದರಲ್ಲಿ 10 ಜನ ಫೌಂಡರ್ ಟ್ರಸ್ಟಿಗಳನ್ನು ನಾವು ರಚನೆ ಮಾಡಿಕೊಂಡು ಟ್ರಸ್ಟಿನ ರಿಜಿಸ್ಟರ್ಡ್ ಎಲ್ಲವನ್ನು ಮಾಡಿಕೊಂಡು ಕೊನೆಗೆ ನಾವು ಎಲ್ಲ ತಯಾರು ಮಾಡಿದ ಮೇಲೆ ನಾವು ಸ್ವಾಮಿಗಳ ಹತ್ರ ಹೋದ್ವಿ. ಸ್ವಾಮೀಜಿ, ಈಗ ನಾವೇ ತಯಾರಾಗಿ ನಮ್ಮೊಳಗಡೆ ನಾವು ಒಂದು ಒಗ್ಗಟ್ಟು ಮೂಡಿಸಿ ತಮ್ಮ ಪಾದಕ್ಕೆ ನಾವು ಎರಗ್ತಾ ಇದ್ದೇವೆ, ನಮಗೆ ಒಂದು ದೊಡ್ಡ ಆಶೀರ್ವಾದ ಮಾಡಿ ಸ್ವಾಮೀಜಿ ಅಂತೇಳಿ ನಾವು ಇದನ್ನು ಒಟ್ಟು ಸೇರಿಸಿ ನಾವು ಸ್ವಾಮೀಜಿಯವರ ಬಳಿಗೆ ಬಂದಾಗ ಸ್ವಾಮೀಜಿಯವರು ಅತ್ಯಂತ ಹರ್ಷಚಿತ್ತದಿಂದ ನಮ್ಮ ಟ್ರಸ್ಟಿನ ಲೋಗೋವನ್ನು ಮಂಗಳೂರಿನಲ್ಲಿ ಬಿಡುಗಡೆ ಮಾಡಿದರು. ಅದ ನಂತರ ನಾವು ಕಂಟಿನ್ಯೂ ಆಗಿ ನಾವು ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನ
ಎಲ್ಲ ಅಶಕ್ತರಿಗೆ ಆಗಿರ್ಬೋದು, ಬೇರೆ ಬೇರೆ ವ್ಯಕ್ತಿಗಳಿಗೆ ನಮ್ಮದೇ ಆದ ಕೊಡುಗೆಯನ್ನು ನಮ್ಮ ಗೌರವ ಅಧ್ಯಕ್ಷರ ನೇತೃತ್ವದಲ್ಲಿ ಫೌಂಡರ್ ಟ್ರಸ್ಟಿಗಳ ನೇತೃತ್ವದಲ್ಲಿ ನಾವು ಅದನ್ನು ತಮ್ಮದೇ ಆದ ಕೊಡುಗೆಯನ್ನು ಇಲ್ಲಿವರೆಗೆ ನೀಡ್ತಾ ಬಂದಿದ್ದೇವೆ. ಟ್ರಸ್ಟಿನ ಪದಗ್ರಹಣ ಆಗಬೇಕು, ಒಳ್ಳೆಯ ಸಂದರ್ಭದಲ್ಲಿ ಆಗಬೇಕು ಅಂತೇಳಿ ನಾವು ಈ ಪದಗ್ರಹಣ ದಿನಾಂಕವನ್ನು ಮಾಡಿದೆವು. ಆದರೆ ಅಕಸ್ಮಾತ್ ಮಳೆಯ ಒಂದು ಈ ರೀತಿಯ ಪರಿಸ್ಥಿತಿ ನಾವೇನು ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಮಳೆ ಅನ್ನುವಂಥದ್ದು ಒಕ್ಕಲಿಗ ಸಮಾಜಕ್ಕೆ ಅತ್ಯಂತ ಪ್ರೀತಿಯ ಶುಭಗಳಿಗೆ ಶುಭ ಆಶೀರ್ವಾದ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಕೃಷಿಗಳು ಸಮೃದ್ಧಿಯಾಗಿ ಆಗ್ತದೆ ಅಂತೇಳಿ ವರುಣನ ಆಶೀರ್ವಾದ. ಸಂಖ್ಯೆ ಕಡಿಮೆ ಇದ್ದರೂ ಕೂಡ ಆ ಸಂಖ್ಯೆಯನ್ನು ಮುಂದಿನ ದಿನಗಳಲ್ಲಿ ವಿಸ್ತರಣೆ ಮಾಡುವಂಥ ಸರ್ವ ರೀತಿಯ ಶಕ್ತಿ ಒಕ್ಕಲಿಗ ಸಮಾಜಕ್ಕೆ ಇದೆ ಅನ್ನುವಂಥದ್ದನ್ನು ನಾವು ಅದನ್ನು ಮನನ ಮಾಡಿಕೊಂಡು ನಾವು ಟ್ರಸ್ಟನ್ನು ನಾವು ಸುಮಾರು 1 ವರ್ಷದಿಂದ ವಿವಿಧ ಆಯಾಮಗಳಲ್ಲಿ CVT ಹಾಲ್ ಆಗಿರ್ಬೋದು, ಓಷನ್ ಪರ್ಲ್ ಹೋಟೆಲ್ ಆಗಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ನಮ್ಮದೇ ಆದ ರೀತಿಯಲ್ಲಿ ನಾವು ಮೀಟಿಂಗ್ಗಳನ್ನು ಮಾಡಿಕೊಂಡು ಫೌಂಡರ್ ಟ್ರಸ್ಟಿಗಳನ್ನು ಜೊತೆಗೆ ಟ್ರಸ್ಟಿಗಳನ್ನು ಸೇರ್ಪಡೆ ಮಾಡಿಕೊಂಡು ಸಮಾಜದ ವಿವಿಧ ಗಣ್ಯಮಾನ್ಯರನ್ನು ಒಟ್ಟು ಸೇರಿಸಿಕೊಂಡು ತಾಲೂಕಿನಲ್ಲಿ ಸಂಘಟನೆ ಮಾಡ್ತಾ ಮೊನ್ನೆ ತಾನೇ ಆಮಂತ್ರಣ ಪತ್ರಿಕೆ ಹಿಡ್ಕೊಂಡು ನಾವು ಗ್ರಾಮಗಳಿಗೆ ಭೇಟಿ ನೀಡಿದಾಗ ಗ್ರಾಮದ ಹಿರಿಯರಾದಂಥ ವಯೋವೃದ್ಧರು, ಕೃಷಿಕರು, ಸಮಾಜದ ಅಗ್ರಗಣ್ಯ ನಾಯಕರು ನಮ್ಮನ್ನು ಬೆನ್ನು ತಟ್ಟಿದ ರೀತಿ ನೋಡಿದಾಗ ಇದು ಯಾವತ್ತೋ ಆಗಬೇಕಿತ್ತು, ಈ 2 ಸಮಾಜ ಯಾವತ್ತೋ ಒಂದಾಗಬೇಕಿತ್ತು, ಇವತ್ತು ಅಮೃತ ಗಳಿಗೆ ಬಂದಿದೆ, ನಿಮಗೆಲ್ಲರಿಗೆ ಶುಭ ಆಗಲಿ ಅಂತನ್ನುವಂಥ ಒಂದು ಶುಭಾಶೀರ್ವಾದನ ಮಾಡಿದಾಗ ನಮಗೆ ನಿಜವಾಗಲೂ ನಮ್ಮ ಜವಾಬ್ದಾರಿ ಏನು ಅಂತೇಳಿ ನಮಗೆ ಅರಿವು ಮೂಡಿತು. ಖಂಡಿತ ಎಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ನಾವು ಒಂದು ಸಹಕಾರ ನೀಡಿದಂಥ ಎಲ್ಲ ಮಹನೀಯರು, ಅನೇಕ ದಾನಿಗಳು ನಮಗೆ ಈ ಕಾರ್ಯಕ್ರಮಕ್ಕೆ ಅನೇಕ ಧನ ಸಹಾಯವನ್ನು ಮಾಡ್ತಾ ಶಕ್ತಿ ತುಂಬಿದ್ದಾರೆ. ನಿಮಗೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಆಭಾರಿಯಾಗಿದ್ದೇನೆ. ಈ ಒಂದು ಸಣ್ಣ ಯುವಕನಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಎಷ್ಟು ನಮಗೆ ಹೊರಲಿಕ್ಕೆ ಆಗ್ತಾರೆ ಗೊತ್ತಿಲ್ಲ. ನನಗೆ ಈ ಒಂದು ಜವಾಬ್ದಾರಿಯನ್ನು ನೀಡಿದಂಥ ಎಲ್ಲ ಸಮಾಜ ಬಂಧುಗಳ ಪಾದಕ್ಕೆ ನಾನು ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ, ಎಲ್ಲ ಫೌಂಡರ್ ಟ್ರಸ್ಟಿಗಳಾಗಿರ್ಬೋದು, ನನ್ನ ಟ್ರಸ್ಟಿಗಳಾಗಿರ್ಬೋದು, ಅತ್ಯಂತ ನನಗೆ ಪ್ರೋತ್ಸಾಹ ನೀಡ್ತಾ ಇದ್ದೀರಿ. ನಾನು ಬಂಟ್ವಾಳದಿಂದ ಇಲ್ಲಿ ಬಂದು ನಾನು ಸಂಘಟನೆ ಮಾಡುವ ಸಂದರ್ಭದಲ್ಲಿ ಕೂಡ ಅನೇಕ ನನಗೆ ಸಹಕಾರ ಮಾಡ್ತಾ ಇರುವಂಥ ನಿಮಗೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಈ ರೀತಿ ನಮಗೆ ಇವತ್ತು ಲೋಕಾರ್ಪಣೆ ಮಾಡ್ತಾ ಇರುವ ಆಂಬ್ಯುಲೆನ್ಸ್ ಲೋಕಾರ್ಪಣೆ ಆಗ್ತಾ ಇದೆ. ಆಂಬ್ಯುಲೆನ್ಸ್ ಲೋಕಾರ್ಪಣೆ ಮಾಡ್ತಾ ಇರುವಂಥ ಇವತ್ತು ಉದ್ಯಮಿ ನಮಗೆಲ್ಲರಿಗೂ ಕೂಡ ಸ್ಫೂರ್ತಿ. ಕಿರಣ್ ಚಂದ್ರ ಪುಷ್ಪಗಿರಿ ಅವರು ಆಂಬ್ಯುಲೆನ್ಸ್ ನಿಮಗೂ ಕೂಡ ನಾವು ಭವಿಷ್ಯದ ದಿನಗಳಲ್ಲಿ ದೇವರು ಒಳ್ಳೆಯ ರೀತಿಯ ಶುಭಾನುಗ್ರಹ ದೇವರು ಮಾಡಲಿ ಅಂತೇಳಿ ನಿಮ್ಮಂಥ ದಾನಿಗಳ ಒಂದು ಪ್ರೇರಣೆಯಿಂದ ನಾನು ಕೂಡ ಒಂದು ಪ್ರೇರಿತನಾಗಿದ್ದೇನೆ. ಭವಿಷ್ಯದ ಮುಂದಿನ ವರ್ಷ ನಾವು ಪದಗ್ರಹಣದ ಈ ಸವಿ ನೆನಪಿನಲ್ಲಿ ನಾವು ದೊಡ್ಡ ಕಾರ್ಯಕ್ರಮವನ್ನು ಮುಂದಿನ ವರ್ಷ ನಾವು ಮಾಡಲಿಕ್ಕಿದ್ದೇವೆ. ಈ ನೆನಪಿನಲ್ಲಿ ಮುಂದಿನ ದಿನಗಳಲ್ಲಿ ಸ್ಕಾಲರ್ಶಿಪ್ಪನ್ನು ನಮ್ಮ SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡಬೇಕು ಅಂತೇಳಿ ನಾನು ನನ್ನ ಅವಧಿಯಲ್ಲಿ ನೀಡಬೇಕು ಅಂತ ನಾನು ಭಾಳ ಇದು ಮಾಡಿದೆ. ಅದಕ್ಕೋಸ್ಕರ ನನ್ನ ಸಂಸ್ಥೆಯಿಂದ ಸುಮಾರು 50,000ದಿಂದ 1 ಲಕ್ಷ ರೂಪಾಯಿವರೆಗೆ ನಾನು ಕೂಡ ಘೋಷಣೆ ಮಾಡ್ತಾ ಇದ್ದೇನೆ. ಎಲ್ಲ SSLC ಮತ್ತು PUC ವಿದ್ಯಾರ್ಥಿಗಳಲ್ಲಿ ಅತ್ಯುತ್ತಮವಾದ ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ನಾವು ಕೂಡ ನಮ್ಮ ವಿದ್ಯಾರ್ಥಿಗಳ ಜೊತೆ ನಾವು ನಿಲ್ತೇವೆ, ಟ್ರಸ್ಟ್ ನಿಲ್ತದೆ ಅನ್ನುವಂಥ ದೊಡ್ಡ ರೀತಿಯ ನಿಮಗೆ ಘೋಷಣೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ, ಜೊತೆಗೆ ಟ್ರಸ್ಟಿನ ವತಿಯಿಂದ ಮುಂದಿನ ದಿನಗಳಲ್ಲಿ ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶನದಂತೆ ರಾಜ್ಯ ಒಕ್ಕಲಿಗ ಸಂಘದ ವತಿಯಿಂದ ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ, ಸಮಾಜ ಬಂಧುಗಳಿಗೆ ಅನೇಕ ಸಹಕಾರಗಳು ನಿಮಗೆ ಸಿಗಲಿಕ್ಕಿದೆ. ಹಾಗಾಗಿ ರಾಜ್ಯ ಒಕ್ಕಲಿಗ ಸಂಘದಿಂದ ಮೊನ್ನೆ ಕೂಡ ನಮಗೆ ನಿರ್ದೇಶನ ಮಾಡಿದರೆ ಬೆಳ್ತಂಗಡಿ ತಾಲೂಕಿನ ಒಕ್ಕಲಿಗ ಬಂಧುಗಳು ಒಂದಾಗಿ ಆ ವಿದ್ಯಾರ್ಥಿಗಳು ನಮ್ಮ ಜೊತೆ ನಿಂತರೆ, ಒಕ್ಕಲಿಗ ಸಮಾಜ ಒಂದಾಗಿ ನಿಂತರೆ ರಾಜ್ಯ ಒಕ್ಕಲಿಗ ಸಂಘ ನಿಮ್ಮ ಜೊತೆ ಸದಾಕಾಲ ನಿಲ್ತದೆ ಅನ್ನುವಂಥ ರೀತಿಯಲ್ಲಿ ದೊಡ್ಡ ರೀತಿಯ ಭರವಸೆಯನ್ನು ನೀಡಿದ್ದಾರೆ. ಹಾಗಾಗಿ ಎಲ್ಲ ಬಂಧುಗಳು ಒಗ್ಗಟ್ಟಾಗಿ ಸಮಾಜ ಕಟ್ಟುವಂಥ ಒಂದು ಕಾರ್ಯವನ್ನು ನಮ್ಮೊಂದಿಗೆ ನಿಂತು ಶುಭಾಶೀರ್ವಾದ ನೀವು ಮಾಡಬೇಕು ಅಂತ ಅನ್ನುವಂಥ ಒಂದು ಪ್ರೀತಿಪೂರ್ವಕ ಮನವಿಯನ್ನು ಮಾಡಿಕೊಂಡು ಇವತ್ತು ಅನೇಕರು ಕಾರ್ಯಕ್ರಮಕ್ಕೆ ನಮಗೆ ಶುಭಾಶೀರ್ವಾದವನ್ನು ನೀಡಿದ್ದಾರೆ. ಕೆಲವರು ಅನುಪಸ್ಥಿತಿ ನಮಗೆ ಬರಲಿಕ್ಕೆ ಆಗುವುದಿಲ್ಲ ಅಂತ, ಆರೋಗ್ಯ ಸಮಸ್ಯೆ ಇರ್ಬೋದು, ಕೆಲವು ಬೇರೆ ಬೇರೆ ರೀತಿಯ ಸಮಸ್ಯೆಲ್ಲ ಹೇಳಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಾವು ಅವರ ಒಂದು ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು ಎಲ್ಲ ಉಪಸ್ಥಿತಿ ಇರುವಂಥ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸ್ತಾ ನನ್ನ ಸ್ವಾಗತ ಭಾಷಣವನ್ನು ನಿಲ್ತೇನೆ. ಜೈ ಗುರುದೇವ್, ಜೈ ಗುರು. ಸರ್, ಬೆಳ್ತಂಗಡಿ ತಾಲೂಕು ಒಕ್ಕಲಿಗೌಡರ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಮೋಹನ್ ಕುಮಾರ್ ಕಲ್ಮಂಜ ಇವರು ಉದ್ಯಮಿಗಳು, ರಾಜಕಾರಣಿಗಳು ಹಾಗೂ ಉತ್ಸಾಹದ ಚಿಲುಮೆಯೂ ಕೂಡ ಹೌದು. ತಮಗೆ ನಮ್ಮ ಒಕ್ಕಲಿಗ ಗೌಡರ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಬೆಳ್ತಂಗಡಿ ಇದರ ವತಿಯಿಂದ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಇವತ್ತಿನ ಈ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜಿಲ್ಲಾ ಒಕ್ಕಲಿಗೌಡರ ಸೇವಾ ಸಂಘ ಮಂಗಳೂರು ಇದರ ನಿರ್ದೇಶಕರು ನಮ್ಮೊಂದಿಗಿದ್ದಾರೆ. ಇವರನ್ನು ಗುರುತಿಸಬೇಕಾಗಿ ನಾನು ಸೂರಜ್ ಒಳಂಬ್ರ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮೊದಲಿಗೆ ರಕ್ಷಿತ್ ರವರು
ಇವರಿಗೆ ಹೂವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಸೂರಜ್ ವಳಂಬ್ರ ಇವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಜಿಲ್ಲಾ ನಿರ್ದೇಶಕರಾಗಿರುವಂಥ ಶ್ರೀಯುತ ವಿಶ್ವನಾಥ್ ಇದ್ದಾರೆ. ಇವರನ್ನು ಸಹ ಇಲ್ಲಿ ಗುರುತಿಸ್ತಾ ಇದ್ದೇವೆ. ಶ್ರೀಯುತ ಪುರಂದರಗೌಡ, ಲಿಂಗಯ್ಯ ಗೌಡ, ವಿಶ್ವನಾಥ್ ಗೌಡ, ಕಿರಣ್ ಹೊಸವಳಿಕೆ, ತಮ್ಮೆಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅಮರ್ನಾಥ್ ಗೌಡ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ನಮ್ಮ ಸಮುದಾಯದ ವಿವಿಧ ಸ್ತರದಲ್ಲಿ ಕೃಷಿಯನ್ನು ಮಾಡ್ತಿರುವಂಥ ಸಾಧಕರು, ಉದ್ಯಮಿಗಳು ಹಾಗೂ ಪ್ರಗತಿಪರ ಕೃಷಿಕರು, ಸಾಹಿತಿಗಳು, ಚಿಂತಕರು ಎಲ್ಲರೂ ನಮ್ಮೊಂದಿಗಿದ್ದೀರಿ. ತಮಗೆಲ್ಲರಿಗೂ ಕೂಡ ನಾನು ಒಂದೇ ಮಾತಿನಲ್ಲಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪತ್ರಿಕಾ ಮಾಧ್ಯಮ ಬಂಧುಗಳಿಗೆ, ದೃಶ್ಯ ಮಾಧ್ಯಮ ಬಂಧುಗಳಿಗೆ ಹಾಗೂ ನೆರೆದಿರುವಂಥ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ದೃಶ್ಯ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಬೆಳ್ತಂಗಡಿ ತಾಲೂಕು ಒಕ್ಕಲಿಗ ಗೌಡರ ಸಂಘದ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಮೋಹನ್ ಗೌಡ ಕಲ್ಮಂಜ ಇವರಿಗೆ ಶ್ರೀ ಸತೀಶ್ ಬೆದ್ರಬೆಟ್ಟು ಇವರು ಶಾಲು ಹೊದಿಸಿ ಹಾರಾರ್ಪಣೆ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಸತೀಶ್ ಬೆದ್ರಬೆಟ್ಟು. ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ. ದೀಪಕ್ಕೆ ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಿ ಜೀವನದ ದಾರಿಯನ್ನು ಸ್ಪಷ್ಟಗೊಳಿಸುವ ಶಕ್ತಿ ಇದೆ. ಹರ ಮುನಿದರೆ ಗುರು ಕಾವ ಅಂದರೆ ಗುರುವಿಗೆ ಎಲ್ಲರನ್ನೂ ರಕ್ಷಿಸುವ, ಬದುಕಿಗೆ ಮಾರ್ಗದರ್ಶನ ಮಾಡುವ ಶಕ್ತಿ ಇದೆ. ಅಂತಹ ಪರಮ ಪೂಜ್ಯರು ದೀಪ ಬೆಳಗುವ ಮೂಲಕ ನಮ್ಮೆಲ್ಲರನ್ನು ಬೆಳಕಿನೆಡೆಗೆ ಕೊಂಡೊಯ್ಯಬೇಕು ಎಂಬುದಾಗಿ ತಮ್ಮ ಸನ್ನಿಧಾನದಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. So
ನಮ್ಮ ಮುಂದಿನ ಬಹುನಿರೀಕ್ಷಿತ ಕಾರ್ಯಕ್ರಮ ಆಂಬ್ಯುಲೆನ್ಸ್ ಲೋಕಾರ್ಪಣೆ. ಸಾಮಾಜಿಕ ಕಳಕಳಿಯನ್ನು ಹೊಂದಿ ಅಶಕ್ತರಿಗೆ, ದುರ್ಬಲ ವರ್ಗದವರಿಗೆ ಸಹಾಯ ಹಸ್ತ ಚಾಚುವ ಉದ್ದೇಶದಿಂದ ಪ್ರಾರಂಭವಾದ ನಮ್ಮ ಟ್ರಸ್ಟ್ ಸಮಾಜಕ್ಕೆ ಉತ್ತಮ ಆರೋಗ್ಯ ಸೇವೆ ಒದಗಿಸುವ ದೃಷ್ಟಿಯಿಂದ ಆಂಬ್ಯುಲೆನ್ಸನ್ನು ಲೋಕಾರ್ಪಣೆ ಮಾಡಲಿದೆ. ಇದಕ್ಕಾಗಿ ನಮ್ಮ ಜೊತೆ ಕೈ ಜೋಡಿಸಿದವರು ನಮ್ಮ ಸಮುದಾಯದ ಯುವ ನಾಯಕ, ಈಗಾಗಲೇ ಬೆಳ್ತಂಗಡಿ ತಾಲೂಕಿನಲ್ಲಿ ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಜನಾನುರಾಗಿಯಾಗಿರುವಂತಹ ಧಾರ್ಮಿಕ ಮುಖಂಡರೂ ಆಗಿರುವ, ತನ್ನ ತಾಯಿಯ ಸ್ಮರಣಾರ್ಥ ಪುಷ್ಪಗಿರಿ ಶ್ರೀದೇವಿ ನೆರವಿನ ನೆರಳು ಸೇವಾ ಪ್ರತಿಷ್ಠಾನ ಉರುವಾಲು ಇದನ್ನು ಸ್ಥಾಪಿಸಿಕೊಂಡು ತನ್ಮೂಲಕ ತಾಲೂಕಿನಾದ್ಯಂತ ಹಲವಾರು ಸೇವಾ ಕೈಂಕರ್ಯಗಳನ್ನು ಮಾಡಿಕೊಂಡು ಬಂದಿರುವಂತಹ ಶ್ರೀ ಕಿರಣ್ ಚಂದ್ರ ಡಿ ಪುಷ್ಪಗಿರಿ ಇವರು. ಸ್ವಾಮೀಜಿಯವರು ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಈ ಆಂಬ್ಯುಲೆನ್ಸನ್ನು ಲೋಕಾರ್ಪಣೆ ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬೆಳ್ತಂಗಡಿ ಒಕ್ಕಲಿಗ ಗೌಡರ ಸೇವಾ ಟ್ರಸ್ಟ್ ಇದರ ಮೂಲಕ ನಾವು ಇಂದು ನಮ್ಮ ಸಮುದಾಯಕ್ಕೆ ಮಾತ್ರವಲ್ಲದೆ ಇಡೀ ಸಮಾಜಕ್ಕೆ ನೆರವಾಗುವ ದೃಷ್ಟಿಯಿಂದ, ಉತ್ತಮ ಆರೋಗ್ಯ ಸೇವೆಯನ್ನು ಒದಗಿಸುವ ದೃಷ್ಟಿಯಿಂದ ಈ ಒಂದು ಆಂಬ್ಯುಲೆನ್ಸನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಈ ಆಂಬ್ಯುಲೆನ್ಸನ್ನು ಕೊಡುಗೆ ನೀಡಿದವರು ಶ್ರೀ ಕಿರಣ್ ಚಂದ್ರ ಡಿ ಪುಷ್ಪಗಿರಿ ಇವರು. ಪರಮ ಪೂಜ್ಯ ಸ್ವಾಮೀಜಿಯವರು ತಮ್ಮ ದಿವ್ಯ ಹಸ್ತದಿಂದ ಈ ಒಂದು ಆಂಬ್ಯುಲೆನ್ಸನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಬೆಳ್ತಂಗಡಿ ತಾಲೂಕು ಒಕ್ಕಲಿಗ ಗೌಡರ ಸೇವಾ ಟ್ರಸ್ಟ್ನ ವತಿಯಿಂದ ಆಂಬ್ಯುಲೆನ್ಸ್ ಲೋಕಾರ್ಪಣೆಗೊಳ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದರ ಸೇವೆಯು ಕೇವಲ ನಮ್ಮ ಸಮುದಾಯಕ್ಕೆ ಮಾತ್ರವಲ್ಲದೆ ಇಡೀ ಸಮಾಜಕ್ಕೂ ಸಿಗುವಂತಾಗಲಿ ಎಂದು ಆಶಿಸ್ತಾ ಇದ್ದೇವೆ. ಈ ಒಂದು ಆಂಬ್ಯುಲೆನ್ಸನ್ನು ಕೊಡುಗೆ ನೀಡಿದವರು ಬೆಳ್ತಂಗಡಿ ಶ್ರೀ ಪುಷ್ಪಗಿರಿ ಶ್ರೀದೇವಿ ನೆರವಿನ ನೆರಳು ಸೇವಾ ಪ್ರತಿಷ್ಠಾನ ಉರುವಾಲು ಇದರ ಅಧ್ಯಕ್ಷರಾದ ಶ್ರೀಮತಿ ಮತ್ತು ಶ್ರೀ ಕಿರಣ್ ಚಂದ್ರ ಡಿ ಪುಷ್ಪಗಿರಿ ಇವರು. ಅದೇ ರೀತಿ ಇಂದು ಆಕ್ಸಿಜನ್ ಮತ್ತು ಸ್ಟ್ರೆಚರ್ ಅನ್ನು ದಾನ ಮಾಡಲಿಕ್ಕಿದೆ. ಇದರ ದಾನಿಗಳು ಶ್ರೀಮತಿ ಮತ್ತು ಶ್ರೀ ಕೆ ಜಯಂತಗೌಡ ಗುರಿಪಳ್ಳ ಇವರು. ನಮ್ಮ ಟ್ರಸ್ಟ್ನ ಮುಖಾಂತರ ಉತ್ತಮ ಆರೋಗ್ಯ ಸೇವೆಯನ್ನು ನೀಡುವಲ್ಲಿ ಶ್ರಮ ವಹಿಸಲಾಗ್ತಾ ಇದೆ. ಅದರ ಪ್ರಥಮ ಹೆಜ್ಜೆಯಾಗಿ ಇಂದು ಆಂಬ್ಯುಲೆನ್ಸನ್ನು ಲೋಕಾರ್ಪಣೆ ಮಾಡಲಾಗಿದೆ. ಪರಮ ಪೂಜ್ಯ ಸ್ವಾಮೀಜಿಯವರು ತಮ್ಮ ದಿವ್ಯ ಹಸ್ತಗಳಿಂದ ಈ ಆಂಬ್ಯುಲೆನ್ಸನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಮುಂದೆ ಸ್ಟ್ರೆಚರ್ ಹಾಗೂ ಆಕ್ಸಿಜನ್, ಅದರ ಜೊತೆಗೆ ಆಕ್ಸಿಜನ್ ಮತ್ತು ಸ್ಟ್ರೆಚರನ್ನು ಕೂಡ ಲೋಕಾರ್ಪಣೆ ಮಾಡಲಾಗಿದೆ. ಈ ಆಕ್ಸಿಜನ್ ಮತ್ತು ಸ್ಟ್ರೆಚರ್ನ ದಾನಿಗಳು ಶ್ರೀಮತಿ ಮತ್ತು ಶ್ರೀ ಕೆ ಜಯಂತಗೌಡ ಗುರಿಪಳ್ಳ ಉಜಿರೆ ಇವರು. ಇಂದು ನಾವು ಅಶಕ್ತರಿಗೆ ವೀಲ್ ಚೇರ್ ಕೂಡ ಈ ಸಭೆಯ ಮುಖಾಂತರ ದಾನ ಮಾಡಲಿಕ್ಕಿದ್ದೇವೆ. ಅದೇ ರೀತಿ ನೊಂದವರಿಗೆ, ಅನಾರೋಗ್ಯ ಪೀಡಿತರಿಗೆ ನೆರವು ಕಾರ್ಯಕ್ರಮ ಹಾಗೂ ಸಾಧಕರಿಗೆ ಸನ್ಮಾನ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರುವಂತಹ ನಮ್ಮ ಸಮುದಾಯದ ಎಲ್ಲ ಬಾಂಧವರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರಲಿದೆ. ಅದೇ ರೀತಿ ನಮ್ಮ ಸಮಾಜದಿಂದ ದೇಶಕ್ಕಾಗಿ ಸೇವೆ ಸಲ್ಲಿರುವಂತಹ ಮಾಜಿ ಸೈನಿಕರೆಲ್ಲರಿಗೂ ಇಂದು ನಾವು ಗೌರವಾರ್ಪಣೆ ಮಾಡಲಿದ್ದೇವೆ.
ಈಗ ಆಂಬ್ಯುಲೆನ್ಸ್ ಲೋಕಾರ್ಪಣೆಗೊಳ್ತಾ ಇದೆ. ತಾವೆಲ್ಲರೂ ಇದನ್ನು ನೋಡ್ತಾ ಇದ್ದೀರಿ, ತಾವೆಲ್ಲರೂ ಇದಕ್ಕೆ ಸಾಕ್ಷಿಗಳಾಗಿದ್ದೀರಿ. ಈ ಎಲ್ಲ ಕಾರ್ಯಕ್ರಮದ ಕೊನೆಯಲ್ಲಿ ಪೂಜ್ಯ ಸ್ವಾಮೀಜಿಯವರಿಂದ ಆಶೀರ್ವಚನ ಕಾರ್ಯಕ್ರಮ ನೆರವೇರಲಿದೆ. ಅದಾದ ನಂತರ ಭೋಜನದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಆಂಬ್ಯುಲೆನ್ಸ್ ಅನ್ನು ಲೋಕಾರ್ಪಣೆಗೊಳಿಸಿದಂತಹ ಪರಮ ಪೂಜ್ಯ ಸ್ವಾಮೀಜಿಗಳು ಹಾಗೂ ಎಲ್ಲ ಗಣ್ಯರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಇಂದಿನ ನಮ್ಮ ಈ ಆಂಬ್ಯುಲೆನ್ಸ್ನ ಕೊಡುಗೆ ನೀಡಿದವರು ಕೊಡುಗೈ ದಾನಿ, ನಮ್ಮ ಸಮುದಾಯದ ಯುವ ನಾಯಕ, ಈಗಾಗಲೇ ಬೆಳ್ತಂಗಡಿ ತಾಲೂಕಿನಲ್ಲಿ ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತಹ ಜನಾನುರಾಗಿ ಆಗಿರುವಂತಹ ಧಾರ್ಮಿಕ ಮುಖಂಡರೂ ಆಗಿರುವ ಶ್ರೀ ಕಿರಣ್ ಚಂದ್ರ ಡಿ ಪುಷ್ಪಗಿರಿ ಇವರು ಈಗಾಗಲೇ ತಮ್ಮ ತಾಯಿಯ ಸ್ಮರಣಾರ್ಥ ಪುಷ್ಪಗಿರಿ ಶ್ರೀದೇವಿ ನೆರವಿನ ನೆರಳು ಸೇವಾ ಪ್ರತಿಷ್ಠಾನದ ಮುಖಾಂತರ ತಾಲೂಕಿನಾದ್ಯಂತ ಹಲವಾರು ಸೇವಾ ಕೈಂಕರ್ಯಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ಸಭಾಂಗಣದ ಹೊರಗಿರುವ ಎಲ್ಲ ಅತಿಥಿಗಳು ಸಭಾಂಗಣದ ಒಳಗೆ ಬಂದು ತಮ್ಮ ತಮ್ಮ ಆಸನಗಳನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬೆಳ್ತಂಗಡಿ ತಾಲೂಕು ಗೌಡರ ಯಾನೆ ಒಕ್ಕಲಿಗರ ಸೇವಾ ಸಂಘ ರಿಜಿಸ್ಟರ್ಡ್ ಇದರ ಸಂಘಟನಾ ಕಾರ್ಯದರ್ಶಿ ಶ್ರೀ ಕೃಷ್ಣಪ್ಪ ಗೌಡ ಸವಣಾಲು ಇವರು ಉಪಸ್ಥಿತರಿದ್ದಾರೆ. ತಮ್ಮನ್ನು ಈ ಮೂಲಕ ಗುರುತಿಸ್ತಾ ಇದ್ದೇವೆ. ಮುಂದಕ್ಕೆ ಆಂಬ್ಯುಲೆನ್ಸನ್ನು ಕೊಡುಗೆಯಾಗಿ ನೀಡಿರುವಂತಹ ಶ್ರೀ ಕಿರಣ್ ಚಂದ್ರ ಡಿ ಪುಷ್ಪಗಿರಿ ಇವರು ಸಾಂಕೇತಿಕವಾಗಿ ಆಂಬ್ಯುಲೆನ್ಸ್ನ ಕೀಯನ್ನು ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಮೋಹನ್ ಗೌಡ ಕಲ್ಮಂಜ ಇವರಿಗೆ ಹಸ್ತಾಂತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಕಿರಣ್ ಚಂದ್ರ ಡಿ ಪುಷ್ಪಗಿರಿ ಇವರು ಆಂಬ್ಯುಲೆನ್ಸ್ನ ಕೀಯನ್ನು ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಮೋಹನ್ ಗೌಡ ಕಲ್ಮಂಜ ಇವರಿಗೆ ಹಸ್ತಾಂತರಿಸ್ತಾ ಇದ್ದಾರೆ. ಶ್ರೀ ಕಿರಣ್ ಚಂದ್ರ ಡಿ ಪುಷ್ಪಗಿರಿ ಇವರು ನಮ್ಮ ಒಕ್ಕಲಿಗ ಗೌಡರ ಸೇವಾ ಟ್ರಸ್ಟ್ ಇದರ ಮೂಲಕ ಉತ್ತಮ ಆರೋಗ್ಯ ಸೇವೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆಂಬ್ಯುಲೆನ್ಸ್ ಅನ್ನು ಕೊಡುಗೆಯಾಗಿ ನೀಡಿರುತ್ತಾರೆ. ಆಂಬ್ಯುಲೆನ್ಸ್ನ ಕೀಯನ್ನು ಇದನ್ನು ಕೊಡುಗೆಯಾಗಿ ನೀಡಿರುವಂತಹ ಶ್ರೀ ಡಿ ಕಿರಣ್ ಚಂದ್ರ ಡಿ ಪುಷ್ಪಗಿರಿ ಇವರು ನಮ್ಮ ಬೆಳ್ತಂಗಡಿ ತಾಲೂಕು ಒಕ್ಕಲಿಗ ಗೌಡರ
ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಮೋಹನ್ ಗೌಡ ಕಲ್ಮಂಜ ಇವರಿಗೆ ಹಸ್ತಾಂತರಿಸ್ತಾ ಇದ್ದಾರೆ. ಈ ಮೂಲಕ ಬೆಳ್ತಂಗಡಿ ತಾಲೂಕಿನ ಜನತೆಗೆ ಉತ್ತಮ ಆರೋಗ್ಯ ಸೇವೆಯನ್ನು ನೀಡುವಂತಾಗಲಿ ಎಂದು ಆಶಿಸೋಣ. ಮುಂದಕ್ಕೆ ಆಂಬ್ಯುಲೆನ್ಸನ್ನು ಕೊಡುಗೆಯಾಗಿ ನೀಡಿರುವಂತಹ ಶ್ರೀ ಕಿರಣ್ ಚಂದ್ರ ಡಿ ಪುಷ್ಪಗಿರಿ ಇವರನ್ನು ಪೂಜ್ಯ ಸ್ವಾಮೀಜಿಯವರು ಗೌರವಾರ್ಪಣೆಯ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಕಿರಣ್ ಚಂದ್ರ ಡಿ ಪುಷ್ಪಗಿರಿ ಇವರಿಗೆ ಸ್ವಾಮೀಜಿಯವರು ಗೌರವಾರ್ಪಣೆಯ ಮೂಲಕ ಆಶೀರ್ವಾದ ಮಾಡ್ತಾ ಇದ್ದಾರೆ. ಶಾಲು ಹೊದಿಸಿ ಹಾರಾರ್ಪಣೆ ಮಾಡುವ ಮೂಲಕ ಸ್ವಾಮೀಜಿಯವರು ಶ್ರೀ ಕಿರಣ್ ಚಂದ್ರ ಡಿ ಪುಷ್ಪಗಿರಿ ಇವರಿಗೆ ಆಶೀರ್ವಾದವನ್ನು ನೀಡುತ್ತಿದ್ದಾರೆ. ಅದೇ ರೀತಿ ಆಕ್ಸಿಜನ್ ಹಾಗೂ ಸ್ಟ್ರೆಚರ್ ದಾನಿಗಳಾದ ಶ್ರೀ ಕೆ ಜಯಂತಗೌಡ ಗುರಿಪಳ್ಳ ಉಜಿರೆ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರಿಗೆ ಸ್ವಾಮೀಜಿಯವರು ಶಾಲು ಹೊದಿಸಿ ಹಾರಾರ್ಪಣೆಯ ಮೂಲಕ ಆಶೀರ್ವಾದ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಎಲ್ಲ ಧ್ಯೇಯೋದ್ದೇಶಗಳಿಗೆ ಸಾಕ್ಷಿ ಪ್ರಜ್ಞೆಯಂತಿರುವುದು ಮಂಗಳೂರು ಶಾಖಾ ಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಶ್ರೀ ಆಕ್ಸಿಜನ್ ಹಾಗೂ ಸ್ಟ್ರೆಚರ್ನ ದಾನಿಗಳಾದ ಶ್ರೀ ಕೆ ಜಯಂತಗೌಡ ಗುರಿಪಳ್ಳ ಇವರಿಗೆ ಸ್ವಾಮೀಜಿಯವರು ಶಾಲು ಹೊದಿಸಿ ಹಾರಾರ್ಪಣೆ ಮಾಡಿ ಸ್ಮರಣಿಕೆಯನ್ನು ನೀಡುವ ಮೂಲಕ ಆಶೀರ್ವದಿಸ್ತಾ ಇದ್ದಾರೆ. ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಎಲ್ಲ ಧ್ಯೇಯೋದ್ದೇಶಗಳಿಗೆ ಸಾಕ್ಷಿ ಪ್ರಜ್ಞೆಯಂತಿರುವುದು ಮಂಗಳೂರು ಶಾಖಾ ಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರು ಕಳೆದ 4 ದಶಕಗಳಿಂದ ಮಹಾಸ್ವಾಮೀಜಿಯವರ ಮನದಾಳವನ್ನು ಸಾಕ್ಷೀಕರಿಸಿಕೊಂಡು ದೇಶ ವಿದೇಶಗಳನ್ನು ಸುತ್ತಾಡಿ ಹಿಂದೂ ಸಂಸ್ಕೃತಿ ಜೀವನ ಮೌಲ್ಯಗಳನ್ನು ಜಗತ್ತಿನಾದ್ಯಂತ ಪಸರಿಸಿದ ಶ್ರೀಯುತರು 1993ರಲ್ಲಿ ಲೌಕಿಕ ಬದುಕಿನಿಂದ ಆಧ್ಯಾತ್ಮಿಕ ಬದುಕಿಗೆ ತಮ್ಮನ್ನು ತಾವು ಅರ್ಪಿಸಿಕೊಂಡವರು. ಅದ್ವೈತ, ವೇದಾಂತ, ಆಗಮ, ಸಂಸ್ಕೃತ ಹೀಗೆ ಅನೇಕ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದವರು. ಅದ್ವೈತ ವೇದಾಂತದಲ್ಲಿ ವಿದ್ವಾನ್ ಹೆಗ್ಗಳಿಕೆಯನ್ನು ಆರ್ಜಿಸಿಕೊಂಡವರು. 2000 ಇಸವಿಯಲ್ಲಿ ತಮ್ಮ ಸಂಸ್ಕೃತ ವೇದಗಳ ಮೇಲಿರುವ ಅಪಾರ ಪಾಂಡಿತ್ಯಕ್ಕೆ ರಾಜ್ಯ ಪ್ರಶಸ್ತಿಯನ್ನು ಪಡೆದವರು. ಬಹುಮುಖ ವ್ಯಕ್ತಿತ್ವದ ಪರಮ ಪೂಜ್ಯರು ಸಂಗೀತ ಪ್ರಿಯರೂ ಹೌದು. ಭಾವಗಂಗಾ, ಜ್ಞಾನಬಿಂದು, ಜ್ಞಾನಾಮೃತ, ಮಹಾತಪಸ್ವಿ ಮುಂತಾದವು ಪರಮ ಪೂಜ್ಯರ ಸರ್ವಶ್ರೇಷ್ಠ ಸಂರಚನೆಗಳು. ಕರಾವಳಿ ಒಕ್ಕಲಿಗರು ಬೆಳೆದು ಬಂದ ರೀತಿ, ಅವರ ಸಂಸ್ಕೃತಿಗಳನ್ನು ಒಳಗೊಂಡಂತಹ ಕರಾವಳಿ ಒಕ್ಕಲಿಗರು ಎಂಬ ಪುಸ್ತಕವನ್ನು ಬರೆದಿರುತ್ತಾರೆ. ಸಂಸ್ಕೃತ ಸಾಹಿತ್ಯಕ್ಕೆ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಕೊಡುಗೆ ಎಂಬ ಮಹಾಪ್ರಬಂಧಕ್ಕೆ ಪೂಜ್ಯರನ್ನು ಮಂಗಳೂರು ವಿಶ್ವವಿದ್ಯಾನಿಲಯವು ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದೆ. ಶ್ರೀಯುತರ ಸಾಧನೆಗಳನ್ನು ಪಟ್ಟಿ ಮಾಡುತ್ತಾ ಹೋದರೆ ದಿನಗಳೇ ಸಾಲದು. ಅಪ್ರತಿಮ ವಾಗ್ಮಿಗಳು, ಬಹುಭಾಷಾ ವಿದ್ವಾಂಸರು, ಶ್ರೇಷ್ಠ ಚಿಂತಕರು ಆಗಿರುವ ಪರಮ ಪೂಜ್ಯರು ನಮಗೆ ಆಶೀರ್ವಚನವನ್ನು ಹರಸಬೇಕಾಗಿ ಭಕ್ತಿಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. जय श्री गुरुदेव. चंडिकां श्वेतवर्णां तां शिवरूपां च सिंहगां
ದಂಷ್ಟ್ರಾ ಚ ವರ್ತುಲಾರ್ತೆಕ್ಷ ಡಮರು ಶೂಲಧಾರಿಣಿ ಖಡ್ಗಂ ಬಿಭ್ರಾಂತಿಂಶ್ಚ ದಕ್ಷಾಂ ಅನ್ನಪಾತ್ರ ಭಯಾನ್ವಿತಾ ಸರ್ವಶಕ್ತಿಕರೀಂ ದೇವಿ ಚಿಂತಯೇತ್ ಮೋಕ್ಷದಾಯಿಣಿ. ಪ್ರಾರ್ಥಸ್ಮರಣೀಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಸಚ್ಚಿದಾನಂದ ಸ್ವರೂಪಿ ಭೈರವೈಕ್ಯ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳವರ ಮಹಾಚೈತನ್ಯಕ್ಕೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇಂದು ಬೆಳ್ತಂಗಡಿ ತಾಲೂಕು ಒಕ್ಕಲಿಗರ ಗೌಡರ ಸೇವಾ ಟ್ರಸ್ಟ್ ಇದರ ವತಿಯಿಂದ ಪದಗ್ರಹಣ ಸಮಾರಂಭ, ಆಂಬುಲೆನ್ಸ್ ಲೋಕಾರ್ಪಣೆ, ಅಶಕ್ತರಿಗೆ ನೆರವು ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದ ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಗಣ್ಯಾತಿಗಣ್ಯ ವ್ಯಕ್ತಿಗಳೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆಸ್ತಿಕ ಭಕ್ತ ಮಹಾಶಯರೇ, ಒಂದು ರೀತಿಯಲ್ಲಿ ಭಾಳ ಸಂತೋಷವಾಯಿತು ನಿಮ್ಮನ್ನೆಲ್ಲ ನೋಡಿ. ಬಹುಶಃ ಇಷ್ಟು ಮಳೆಯಲ್ಲಿ ಇಷ್ಟೊಂದು ಜನ ಬಂದಿರತಕ್ಕಂಥದ್ದೇ ಒಂದು ವಿಶೇಷ. ನಿಮ್ಮ ಒಂದು ಸಂಘಟನಾತ್ಮಕವಾಗಿರ್ತಕ್ಕಂತಹ ವ್ಯೂಹ ರಚನೆಗಳು ಹೇಗಿರ್ತವೆ, ಹೇಗಿರಬೇಕು ಅಂಥೇಳಿ ಒಂದು ಮಾದರಿಯಾಗಿ ತೋರಿಸ್ಕೊಟ್ಟಿರ್ತಕ್ಕಂಥವರು ನೀವು. ಯಾಕೆಂದರೆ ಬೆಳಗ್ಗೆ ಸುರಿದಂತಹ ಮಳೆಯಲ್ಲಿ ನೆನ್ನೆ ತುಂಬ ಇತ್ತು, ಇವತ್ತು ತುಂಬ ಇತ್ತು. ಆದರೂ ಸಹ ನನ್ನದು, ನಮ್ಮದು, ಮನೆಯ ಕಾರ್ಯಕ್ರಮ, ಇದು ಪರರದಲ್ಲ, ಇದು ನನ್ನದು ಅಂತಕ್ಕಂಥ ಒಂದು ಆತ್ಮೀಯವಾಗಿರ್ತಕ್ಕಂಥ ಅವಿನಾಭಾವ ಸಂಬಂಧವನ್ನು ಯಾವ ಒಂದು ಚಿಂತನೆಯಲ್ಲಿ ನೀವು ಒಳಗೂಡಿಸ್ಕೊಂಡು ಇವತ್ತಿಷ್ಟು ಜನ ಸೇರಿರ್ತಕ್ಕಂಥದ್ದು ಒಂದು ದೊಡ್ಡ ಸಾಧನೆ ಅಂತ ನಾನು ಭಾವಿಸ್ತೇನೆ. ಇಷ್ಟೆಲ್ಲ ಸಂಘಟನಾತ್ಮಕವಾಗಿ ಮಾಡಿರ್ತಕ್ಕಂಥ ಅಧ್ಯಕ್ಷರಾದಿಯಾಗಿ ಎಲ್ಲ ಪದಾಧಿಕಾರಿಗಳಿಗೆ ಮೊದಲು ಒಂದು ಅಭಿನಂದನೆಯನ್ನು ನಾವು ಸಲ್ಲಿಸಬೇಕಾಗತ್ತೆ. ಬಹುಶಃ ಇದೊಂದು ಕಾರ್ಯಕ್ರಮಕ್ಕೆ ಅನೇಕ ಜನರು ಬರಲಿಕ್ಕಿದ್ದರು. ಉಮಾಪತಿಯವರು ಫೋನ್ ಮಾಡಿ ಹೇಳಿದರು, ಸ್ವಾಮೀಜಿ ಮಂಗಳೂರಿಗಿಂತ ಬೆಂಗಳೂರಲ್ಲೇ ಮಳೆ ಜಾಸ್ತಿ ಆಗಿದೆ, ಇಲ್ಲೆಲ್ಲ ರಸ್ತೆಗಳೆಲ್ಲ ಕಟ್ಕೊಂಡು ಬಿಟ್ಟಿದ್ದಾವೆ, ಅನಿವಾರ್ಯ ನಾನು ಇಲ್ಲಿ ಇರಬೇಕಾಗಿದೆ, ಬರಲಿಕ್ಕೆ ಆಗ್ತಾಯಿಲ್ಲ ಈ ಕಾರ್ಯಕ್ರಮಕ್ಕೆ, ದಯವಿಟ್ಟು ಕ್ಷಮಿಸಿ, ಬೇರೆ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂಥೇಳಿ ಎಲ್ಲ ಅತಿಥಿಗಳು ಸಹ ದೂರವಾಣಿ ಮುಖಾಂತರ ಕೇಳಿಕೊಂಡ್ರು. ಅವರ ಸಹಕಾರ ಈ ಒಂದು ಸಂಘಕ್ಕೆ ಸದಾ ಇರುತ್ತೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇಷ್ಟು ಪ್ರಬುದ್ಧಮಾನವಾಗಿರ್ತಕ್ಕಂತಹ ಇಂಥ ಒಂದು ಸಂಘಟನೆ ಅವಶ್ಯಕತೆ ಇರ್ತೈತೋ ಅಂತೇಳಿ ಇಡೀ ಇವತ್ತು ರಾಜ್ಯದಲ್ಲೇ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ದೊಡ್ಡ ಸಮಾಜ ಇದ್ದರೆ ಅದು ಒಕ್ಕಲಿಗರ ಸಮಾಜ. ಒಕ್ಕಲಿಗರು ಅಂತಂದರೆ ಯಾರು? ನಾವೆಲ್ಲ ಶಿವನ ಸ್ವರೂಪಿಗಳು ಅಂತ ಅರ್ಥ. ಓಜ ಒಕ್ಕಲಿಗ ಆದಿ ಪ್ರಣವ ಬೀಜ ಅಂತ ಹೇಳ್ತಾರೆ. ಓಜ ಒಕ್ಕಲಿಗ ಆದಿ ಪ್ರಣವ ಬೀಜ, ಓಂಕಾರವಾದ ಉಚ್ಚಾರಣೆಯಲ್ಲಿ ಬಂದಿರತಕ್ಕಂಥ ಆದಿ ಪ್ರಣವ ಬೀಜ ಸ್ವರೂಪಿಗಳ ಮಕ್ಕಳು ನಾವೆಲ್ಲರೂ. ಒಕ್ಕಲುತನವನ್ನು ಮಾಡ್ಕೊಂಡು ಹುಟ್ಟಿರ್ತಕ್ಕಂಥ ಒಕ್ಕಲು ಮಕ್ಕಳು ನಾವೆಲ್ಲ. ಈ ಒಕ್ಕಲು ಮಕ್ಕಳು ಒಂದು ಕಾಲಘಟ್ಟದಲ್ಲಿ ಪರಾವಲಂಬಿಗಳಾಗಿ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥ ಆ ಕಾಲಘಟ್ಟದಲ್ಲಿ ಇಂದು ಸ್ವಾಭಿಮಾನಿಗಳಾಗಿ ಇಡೀ ರಾಜ್ಯದಲ್ಲೇ ನಂಬರ್ 1 ಸ್ಥಾನದಲ್ಲಿರ್ತಕ್ಕಂತಹದ್ದು. ಇದಕ್ಕೆ ಮೂಲ ಪ್ರೇರಕರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯಾನುಗ್ರಹ ಸಾಕ್ಷಿ. ಇದಕ್ಕೆ ಒಂದು ಕಾಲಘಟ್ಟದಲ್ಲಿ ಒಕ್ಕಲಿಗ ಸಮಾಜ ಅಂದರೆ ಯಾವ ಸಮಾಜ ಅಂತೇಳಿ ಕೇಳುವಂಥ ಆ ಕಾಲಘಟ್ಟ ಇತ್ತು. ಇವತ್ತು ನಾನು ಆ ಕಾಲಘಟ್ಟದಲ್ಲಿ 26-27 ವರ್ಷಗಳಿಂದ ಈ ಭಾಗಕ್ಕೆ ಬಂದಂಥ ಆ ಕಾಲಘಟ್ಟದಲ್ಲಿ ಒಬ್ಬ ಗೌಡ ಅಂತ ಏನಾದರೂ ಹೆಸರು ಹಾಕ್ಕೊಳ್ಬೇಕು ಅಂತ ಇದ್ದರೆ ಭಾಳ ಅಂಜಿಕೆ ಇತ್ತು, ಮುಜುಗರ ಇತ್ತು. ಆದರೆ ಹಿಂದೂ ಹೆಮ್ಮೆಯಿಂದ ನಾವು ಹೇಳ್ತೇವೆ ನಾನೊಬ್ಬ ಗೌಡ ಅಂತ ಹೆಸರು ಹಾಕ್ಕೊಳ್ತಾನೆ. ಆದರೆ ಇನ್ನೂ ಬದಲಾವಣೆಯ ಪರ್ವಗಳು ಬರಬೇಕಾಗಿದೆ, ಅಗತ್ಯವಿದೆ.
ನಿಮ್ಮ ಹೆಸರಿನ ಮುಂದಗಡೆ ಗೌಡ ಅಂತಕ್ಕಂಥ ನಾಮಧೇಯವನ್ನು ಸ್ವಾಭಿಮಾನದಿಂದ ನೀವು ನಿಮ್ಮ ಮಕ್ಕಳಿಗೆ ಹಾಕಿಸುವಂಥ ಕೆಲಸಗಳಾಗಬೇಕು. ಇವತ್ತು ಎಷ್ಟೋ ನಾಮಗಳು ಅದರ ಮುಂದಗಡೆ ಗೌಡ ಅಲ್ಲ, ಹಾಕೋದೇ ಇಲ್ಲ ನಾವ್ಯಾರು, ಮುಜುಗರ ಅಂತ. ನಗರ ಪ್ರದೇಶಗಳಲ್ಲಿ ನಾನು ಬಂದಂತಹ ಸಂದರ್ಭದಲ್ಲಿ ಬಿಜಾಪುರದ ಗೌಡ್ರುಗಳು ಇಂಥರ ಗೌಡ್ರು ಅಂತೇಳಿ ನಮ್ಮನ್ನು ಆ ರೀತಿಯಲ್ಲಿ ಕಾಣ್ತಾ ಇದ್ದರು ಆ ಕಾಲಘಟ್ಟದಲ್ಲಿ. ಆನಂತರ ಮಠದ ಪ್ರಭಾವಳಿ ಭಾಗದಲ್ಲಿ ಬೆಳೀತಾ ಅವಾಗ ಒಂದು ಸ್ವಾಭಿಮಾನ ಬಂತು, ಹೆಮ್ಮೆ ಬಂತು. ನಮಗೊಂದು ಮಠ ಇದ್ದಾರೆ, ನಮಗೊಂದು ಗುರುಗಳಿದ್ದಾರೆ, ನಮಗೆ ಮಾರ್ಗದರ್ಶಕರಿದ್ದಾರೆ. ಈ ಬೆಳವಣಿಗೆಗಳಿಂದಾಗಿ ಇವತ್ತು ಈ ಸಮಾಜ ಇಷ್ಟು ಹೆಮ್ಮರವಾಗಿ ಬೆಳೆದು ನಿಂತಿರತಕ್ಕಂಥ ಈ ದೊಡ್ಡ ಸಮಾಜ. ಈ ಸಮಾಜದಲ್ಲಿ ಬೆಳೆಯುವಂಥವರು ತುಂಬ ಇದ್ದಾರೆ, ಬೆಳೆಸುವಂಥವರು ತುಂಬ ಇದ್ದಾರೆ. ಸ್ವಾಭಿಮಾನಿಗಳಾಗಿ ಬೆಳಿಬೇಕಾಗಿದೆ. ಇಂತಹ ಒಂದು ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ನಮ್ಮ ಸ್ವಾಭಿಮಾನವನ್ನು ಇಟ್ಕೊಂಡು ಮನುಷ್ಯ ಬದುಕಬೇಕು, ಬಾಳಬೇಕಾಗಿದೆ. ಇವತ್ತು ಒಕ್ಕಲಿಗ ಸಮಾಜ ಇಡೀ ರಾಜ್ಯದಲ್ಲೇ 2ನೇ ಸ್ಥಾನದಲ್ಲಿರ್ತಕ್ಕಂಥ ಒಕ್ಕಲಿಗ ಸಮಾಜ ಇವತ್ತು. ಅದು ಹಿಸ್ಟ್ರಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಒಕ್ಕಲಿಗ ಸಮಾಜದ ಹಿಸ್ಟ್ರಿಯನ್ನು ಹೇಳಲಿಕ್ಕೆ ಹೊಂಟ್ರೆ ಕೆನಗಲ್ಲ ಹನುಮಂತಯ್ಯನವರಿಂದ ಹಿಡ್ಕೊಂಡು, ಆನಂತರ ಕೆಂಪೇಗೌಡರಿಂದ ಹಿಡ್ಕೊಂಡು, ಕೆದಂಬಾಡಿ ರಾಮೇಗೌಡರಿಂದ ಹಿಡ್ಕೊಂಡು ಎಲ್ಲರ ಇತಿಹಾಸವನ್ನು ಒಮ್ಮೆ ನಾವು ಮರಕಳಿಸಿ ನೋಡಬೇಕು. ನಮಗೆ ಸ್ವಾಭಿಮಾನ ಬರಬೇಕು ಅಂತೇಳಿದ್ರೆ ಪೂರ್ವ ಚಿಂತನೆಗಳನ್ನು ನಾವು ಯೋಚನೆ ಮಾಡಬೇಕು. ಯಾವ ವ್ಯಕ್ತಿಗೆ ಪೂರ್ವ ಚಿಂತನೆಗಳಿರೋದಿಲ್ವೋ, ಮುಂದಾಲೋಚನೆಯ ದೃಷ್ಟಿಕೋನ ಇರೋದಿಲ್ವೋ, ಇಂದು ಮತ್ತು ನಾಳೆಗೆ ಮಾತ್ರ ಯಾವ ಚಿಂತನೆಗಳು ಸಮಾಜಮುಖಿಯಾಗಿರುತ್ತೋ ಅಂತಹ ಚಿಂತನೆಗಳಿಂದ, ಅಂತಹ ವ್ಯಕ್ತಿಗಳಿಂದ ಸಮಾಜ ಉದ್ಧಾರ ಆಗಲಿಕ್ಕೆ ಸಾಧ್ಯವಿಲ್ಲ. ವ್ಯಕ್ತಿಗಳ ಚಿಂತನೆಗಳು, ಸಮಾಜದ ಚಿಂತನೆಗಳು ಸಮಾಜಮುಖಿಯಾಗಿರಬೇಕು. ಮತ್ತು ಇಂದಿನ ಚಿಂತನೆಗಳಿಗಲ್ಲ, ಮುಂದಿನ ಭವಿಷ್ಯತ್ತಿನ ಚಿಂತನೆಗಳನ್ನು ತಲೆಯಲ್ಲಿ ಇಟ್ಟುಕೊಂಡು ಸಮಾಜವನ್ನು ಕಟ್ಟಬೇಕು, ಸಮಾಜವನ್ನು ಬೆಳೆಸಬೇಕು. ಅವಾಗ ಇವತ್ತು ಧರ್ಮಪಾಲರು ಇವತ್ತು ಇರ್ಬೋದು, ನಾಳೆ ಈ ಅಧ್ಯಕ್ಷರುಗಳು ಇರ್ಬೋದು, ನಾವಿರೋದಿಲ್ಲ. ಉಳಿಯೋದೇನು? ನಾವು ಮಾಡಿದಂತಹ ಸತ್ಕಾರ್ಯಗಳು, ಮಾಡಿದಂತಹ ಧರ್ಮಚಿಂತನೆಗಳು, ಸಂಘಟಿಸಿದಂತಹ ಜನರು ಮತ್ತು ಸಮಾಜ ಮತ್ತು ಸಂಘ, ಇದು ನಿರಂತರವಾಗಿ ಉಳಿಯುವಂತಹದ್ದು. ದೀರ್ಘಾಲೋಚನೆಯನ್ನು ಇಟ್ಟುಕೊಂಡು ಬೆಳೆಸಿದಂಥ ಸಮಾಜ, ಬೆಳೆದಂಥ ವ್ಯಕ್ತಿಗಳ ಚಿಂತನೆಗಳು ಸಾರ್ವಕಾಲಿಕವಾಗಿ ಸ್ಥಿರವಾಗಿ ಉಳಿತವೆ. ಅಂತಹ ಚಿಂತನೆಯ ಮನಸ್ಥಿತಿ ಜನರು ಇವತ್ತು ಸಮಾಜಕ್ಕೆ ಅವಶ್ಯಕವಾಗಿದೆ. ಯಾವಾಗ ಒಂದು ಸಮಾಜದಲ್ಲಿ ವ್ಯಕ್ತಿಗತವಾದ ಚಿಂತನೆಗಳು ಬರ್ತಾವೋ, ಸ್ವಾರ್ಥ ಚಿಂತನೆಗಳು ಬರ್ತಾವೋ, ಆಗ ಸಮಾಜ ಹಾಳಾಗುತ್ತೆ, ಸಮಾಜ ಸ್ವಾಸ್ಥ್ಯವೂ ಹಾಳಾಗುತ್ತೆ. ನಮ್ಮ ಚಿಂತನೆಗಳು ಮುಂದಿನ ಭವಿಷ್ಯತ್ತನ್ನು ಯೋಚನೆ ಮಾಡಬೇಕು. ಈಗಿನ ಚಿಂತನೆಗಳ ಅವಶ್ಯಕತೆ ಇಲ್ಲ ನಮ್ಮಗಳಿಗೆ. ಸ್ವಾಭಿಮಾನದ ಚಿಂತನೆಗಳಿರಬೇಕು, ಪರಾವಲಂಬಿ ಚಿಂತನೆಗಳಿರಬಾರ್ದು, ಏಳಿಕೆ ಕೇಳಿಕೆಗಳ ಚಿಂತನೆಗಳಿರಬಾರ್ದು. ಅವಶ್ಯಕತೆ ಇಲ್ಲ. ದೇವರು ಪ್ರತಿಯೊಬ್ಬರಿಗೂ 2 ಕಿವಿ ಕೊಟ್ಟ, 2 ಕಣ್ಣು ಕೊಟ್ಟ, 2 ಕೈ ಕೊಟ್ಟ, 2 ಕಾಲು ಕೊಟ್ಟ. ಕಾಲಲ್ಲಿ 10 ಬೆರಳಿಟ್ಟ, ಕೈಯಲ್ಲಿ 10 ಬೆರಳಿಟ್ಟ. ಹೌದಾ? ಆದರೆ ಬಾಯಿ ಮಾತ್ರ ಒಂದೇ ಕೊಟ್ಟ. ನೀನು ಒಳ್ಳೆಯದನ್ನು ನೋಡು, ಕೆಟ್ಟದ್ದನ್ನು ನೋಡು, ಎಲ್ಲದನ್ನು ನೋಡು, ಮಾತನ್ನು ಮಾತ್ರ ಒಳ್ಳೆ ರೀತಿಯಲ್ಲಿ ಮಾತನಾಡು. ನೀನೇನು ಮಾತನಾಡ್ತೀಯ ಅಂತೇಳಿ. ಹಾಗೆ ನಮ್ಮ ಚಿಂತನೆಗಳು ಹೇಗಿರಬೇಕು ಅಂದರೆ ಸಮಾಜಕ್ಕೆ ಆರೋಗ್ಯಕರವಾಗಿರ್ತಕ್ಕಂಥ ಚಿಂತನೆಗಳಿರಬೇಕು. ಸಮಾಜದಲ್ಲಿ 108 ಸಮಸ್ಯೆಗಳು ಬರಬಹುದು. ಅಂಥ ದೊಡ್ಡ ಮಹಾಭಾರತ ರಾಮಾಯಣ ಯುದ್ಧ ಆದಂಥ ಸಂದರ್ಭದಲ್ಲಿ ಒಂದು ಧರ್ಮ ಸಂಸ್ಥಾಪನೆಗೆ ಹೊರಟಂಥ ಆ ಕಾಲಘಟ್ಟದಲ್ಲಿ ಧರ್ಮ ಇವತ್ತು ಉಳಿದು ಬೆಳಿಬೇಕಾದ್ರೆ 106 ಜನಕ್ಕೆ ತೊಂದರೆ ಆಗಿದೆ. ಹಾಗೆ ವ್ಯಕ್ತಿಗತವಾಗಿ ಚಿಂತನೆಗಳನ್ನು ಬಿಟ್ಟು ಸಮಾಜಮುಖಿಯಾದ ಚಿಂತನೆಗಳು ನಮ್ಮಲ್ಲಿ ಬರಬೇಕು. ಸ್ವಾರ್ಥ ಚಿಂತನೆಗಳಿರಬಾರ್ದು. ಇವತ್ತು ಒಕ್ಕಲಿಗರು ಅಡ್ಡಿ ಆಗ್ತಾರೆ. ಏನಾಗುತ್ತೆ? ಅದು ಒಳ್ಳೆ ಬೆಳವಣಿಗೆ ಅಲ್ಲ. 102 ಪಂಗಡಗಳಿದೆ ಒಕ್ಕಲಿಗರದಲ್ಲಿ. ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಹೋದರೆ ನಿಮಗೆ ಸೆಟ್ರನವರಿದ್ದಾರೆ, ರೆಡ್ಡಿಗಳಿದ್ದಾರೆ, ಎಲ್ಲರೂ ಇದ್ದಾರೆ ಅದರೊಳಗಡೆ. ಆದರೆ ಪ್ರಾಂತೀಯವಾಗಿ ಯೋಚನೆ ಮಾಡಿದಾಗ, ಭಾಷಾವಾರು ಯೋಚನೆ ಮಾಡಿದಾಗ ನಾವು ವಿಭಿನ್ನತೆಯನ್ನು ಕಾಣ್ತಾ ಹೋಗ್ತೇವೆ. ಘಟ್ಟದ ಮೇಲಿಂದ ಘಟ್ಟದ ಕೆಳಗಡೆ, ಘಟ್ಟದ ಕೆಳಗಡೆಯಿಂದ ದಕ್ಷಿಣ ಕನ್ನಡ, ಅಲ್ಲಿಂದ ಉಡುಪಿಯಿಂದ ಕುಂದಾಪುರ, ಕುಂದಾಪುರದಿಂದ ಕಾರವಾರ, ಕಾರವಾರದಿಂದ ಶಿರಸಿ, ಸಾಗರ, ಶಿವಮೊಗ್ಗ,
ಈಗ ಒಂದೊಂದು ಪ್ರಾಂತ್ಯಕ್ಕೆ ಅನುಗುಣವಾಗಿ ಇದೇ ಒಕ್ಕಲಿಗರಲ್ಲಿ ಅನೇಕ ಸಂಪ್ರದಾಯಗಳು ಕಾಲಘಟ್ಟಗಳು ಬದಲಾವಣೆ ಆಗ್ತವೆ. ಸಂಪ್ರದಾಯ ಚಿಂತನೆಗಳು ಏನೇ ಇದ್ದರೂ ಸಹ ಸಾಮಾಜಿಕ ಸಂಘಟನೆಗಳು ನಾವೆಲ್ಲ ಒಂದಾಗಿಯೇ ಇರಬೇಕು. ಆಗ ಮಾತ್ರ ಸಮಾಜ ಸಂಘಟನೆನ ಬೆಳೀಲಿಕ್ಕೆ ಸಾಧ್ಯವಾಗುತ್ತೆ. ಯಾವಾಗ ಸಮಾಜ ಸಂಘಟನೆಗಳಿದೆ ನಾನು ನನ್ನದು ಅಂತಕ್ಕಂಥದ್ದು ಆವರಿಸ್ಕೊಂಡ್ಬಿಡ್ತೈತೋ ಆಗ ಸಮಾಜ ಉದ್ಧಾರ ಆಗಲಿಕ್ಕೆ ಸಾಧ್ಯವಿಲ್ಲ. ಸಮಾಜ ಸಂಘಟನೆಗಳಲ್ಲಿ ಸಮಾಜಮುಖಿ ಕಾರ್ಯಗಳಲ್ಲಿ ಈಗೋ ಇರಬಾರ್ದು. ಒಂದು ಚಿನ್ನದ ವ್ಯಾಪಾರಿ ಚಿನ್ನದ ಕೆಲಸ ಮಾಡ್ತಾ ಇರ್ತಾನೆ. ಚಿನ್ನದ ವ್ಯಾಪಾರಿ ಚಿನ್ನದ ಕೆಲಸವನ್ನು ಆಭರಣವನ್ನು ಮಾಡ್ತಾ ಇರ್ತಾನೆ. ಆಭರಣವನ್ನು ಮಾಡುವಂಥ ಆ ಕಾಲಘಟ್ಟದಲ್ಲಿ ಚಿನ್ನವನ್ನು ಕಾಯಿಸಿ ಚೆನ್ನಾಗಿ ಹೊಡಿತಾರೆ. ಒಂದೇ ಒಂದು ತುಂಡು ಆರಿ ಹೋಗಿ ಕಬ್ಬಿಣದ ರಾಶಿಯಲ್ಲಿ ಬಿದ್ದುಬಿಡುತ್ತೆ. ಒಂದು ಸಣ್ಣ ತುಂಡು. ಆ ಚಿನ್ನದ ತುಂಡು ಕಬ್ಬಿಣಕ್ಕೆ ಹೇಳುತ್ತಂತೆ, ನೋಡು ಮಾರಾಯ, ನಿನಗೊಂದು ಚೂರು ಕನಿಕರ ಬೇಡವೇ? ನನಗೆ ಇಷ್ಟೊಂದು ಹೊಡಿತೀಯಲ್ಲ, ಕಾಯಿಸಿ ಮೇಲಿಂದ ಕುಟ್ಟಿ ಹೊಡಿತೀಯಲ್ಲ ನನಗೆ ಅಂತ ಹೇಳಿ. ಅದಕ್ಕೆ ಅದು ಹೇಳ್ತಂತೆ, ನಾನು ನಿನಗೆ ಹೊಡಿತಾ ಇದ್ದೀನಿ ಮಾಡ್ರೆ ಆ ಕಡೆ ತಿರುಗಿ ನೋಡು ಅಂತ ಹೇಳಿದ್ರಂತೆ. ಆ ಕಡೆ ತಿರುಗಿ ನೋಡಿದ್ರೆ ಆಚಾರಿ ಕೆಳಗಡೆನೂ ಕಬ್ಬಿಣ ಇಟ್ಟವನೇ, ಮೇಲುಗಡೆನೂ ಕಬ್ಬಿಣ ಇದೆ, ನೋಡಿ ನನ್ನವ್ರು ನನಗೆ ಕೊಡ್ತಾ ಇದ್ದಾರೆ, ನಿನಗಿದು ಗೊತ್ತಾಯ್ತಿಲ್ವಾ ಅಂತ ಹೇಳಿದ್ರಂತೆ. ಹಾಗೆ ಸಮಾಜದಲ್ಲಿ ನ್ಯೂನತೆಗಳು ಎಷ್ಟೇ ಇರಬಹುದು, ಆದರೆ ಅದನ್ನು ಬೆಳೆಸ್ಕೊಂಡು ಹೋಗುವಂಥ ರೀತಿಗಳು ನಮಗಿರಬೇಕು. ಸ್ವಚ್ಛ ಸಮಾಜ ಇರಬೇಕು. ನಾವೆಲ್ಲರೂ ಸ್ವಾಭಿಮಾನವನ್ನು ಬೆಳೆಸ್ಕೊಳ್ಬೇಕು, ಚಿಂತನಾಶೀಲರಾಗಬೇಕು, ಸಮಾಜ ಬೆಳಿಬೇಕು. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೈಯೆಸ್ಟು ಇರ್ತಕ್ಕಂಥ ಒಕ್ಕಲಿಗ ಸಮಾಜ ಒಂದು 6 ಲಕ್ಷ ಇರ್ಬೋದಲ್ಲ ಮಟ್ಟಂದ್ರೆ, ಒಂದು 6 ಲಕ್ಷದವರೆಗೂ ಹತ್ರ ಜನಸಂಖ್ಯೆ, ನಮ್ಮ ಒಟ್ಟು ಜನಸಂಖ್ಯೆ ಒಂದು 6 ಲಕ್ಷ ಇರಬಹುದು. ಇಡೀ ಸಮಾಜ ಒಂದು ಬಲಿಷ್ಠವಾದರೆ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಎಷ್ಟು ಮೇಲೆ ಬೆಳೀಲಿಕ್ಕೆ ಸಾಧ್ಯವಾಗ್ತೈತೆ ಅಂಥ ಸಮಾಜಮುಖಿ ಚಿಂತನೆಗಳು ಸಂಘಗಳಲ್ಲಿ ಬೆಳೀಬೇಕು. ಆ ಸಂಘಗಳಲ್ಲಿ ಹೇಗಿರಬೇಕು ಅಂತೇಳಿದ್ರೆ 34 ಹಲ್ಲುಗಳ ಮಧ್ಯದಲ್ಲಿ ನಾಲಿಗೆ ವಾಸ ಮಾಡುತ್ತಲ್ವ, ಹಾಗಿರಬೇಕು. ಅಂದರೆ ಮಾತು, ಕೃತಿ, ನೋಟ ಇವೆಲ್ಲ ಹಾಗಿರಬೇಕು. ಒಂದು ಸ್ವಲ್ಪ ಆಚೆ ಈಚೆ ಆದರೂ ಸಮಾಜ ಹಾಳಾಗ್ತೈತೆ. ಅದರಿಂದ ಸ್ವಚ್ಛ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತೇಳಿದ್ರೆ ಒಳ್ಳೆಯ ಸಂಘಟನೆ ಆಗಬೇಕು, ಒಳ್ಳೆಯ ಸಂಘಟಿತರಾಗಬೇಕು ಸಮಾಜದಲ್ಲಿ. ಇವತ್ತು ಒಂದು ಟ್ರಸ್ಟ್ ಮಾಡಿರ್ತಕ್ಕಂಥದ್ದು ನಮಗೆ ಬಹಳ ಖುಷಿಯನ್ನು ತಂದಿರತಕ್ಕಂಥದ್ದು. ಈ ಟ್ರಸ್ಟ್ ಸಮಾಜ ಮಾಡಿದಿರಿ, ಒಳ್ಳೆ ಖುಷಿಯಾಗಿದೆ. ಸಮಾಜವನ್ನು ಕಟ್ಟಿರ್ತಕ್ಕಂಥದ್ದು ಅನೇಕ ಕೊಡುಗೆಗಳನ್ನು ಕೊಡ್ತಾ ಇದ್ದೀರಿ. ಇವತ್ತು ಅನೇಕ ಕೊಡುಗೆಗಳನ್ನು ನಮ್ಮ ಕಿರಣ್ ಪುಷ್ಪಗಿರಿಯವರು ಅವರ ತಂದೆ ತಾಯಿಗಳ ಹೆಸರಿನಲ್ಲಿ ಒಂದು ಆಂಬುಲೆನ್ಸನ್ನು ಕೊಟ್ಟರು. ಇದು ಶ್ಲಾಘನೀಯವಾಗಿರ್ತಕ್ಕಂಥ ಒಳ್ಳೆಯ ಧರ್ಮದ ಕಾರ್ಯವನ್ನು ಅವರು ಮಾಡಿರ್ತಕ್ಕಂಥದ್ದು. ಆತ್ಮೀಯರೇ, ನಮ್ಮ ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಲ್ಲೋರ್ವರಾದ ಶ್ರೀ ಟಿ.ಡಿ. ರಾಜೇಗೌಡ, ಶಾಸಕರು ಶೃಂಗೇರಿ ಹಾಗೂ ಅಧ್ಯಕ್ಷರು ನವೀಕರಿಸಬಹುದಾದ ಇಂಧನಗಳ ನಿಗಮ ಬೆಂಗಳೂರು ಇವರು ಆಗಮಿಸಿದ್ದಾರೆ. ಇವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ.
ಶ್ರೀ ಟಿ ಡಿ ರಾಜೇಗೌಡ ಇವರಿಗೆ ನಮ್ಮ ಟ್ರಸ್ಟ್ನ ಸದಸ್ಯರಾದ ಕಾರ್ಯದರ್ಶಿಯವರಾದ ಶ್ರೀ ಭರತ್ ಬಂಗಾಡಿ ಇವರು ಶಾಲು ಹೊದಿಸಿ ಹಾರಾರ್ಪಣೆ ಮಾಡುವ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸ್ವಾಮೀಜಿಯವರು ಆಶೀರ್ವಚನವನ್ನು ಮುಂದುವರಿಸಲಿಕ್ಕಿದ್ದಾರೆ. ನಮ್ಮ ಮಠದ ಸದ್ಭಕ್ತರು ರಾಜುಗೌಡರು ಶೃಂಗೇರಿ ನಮ್ಮದು ಶಾಖಾ ಮಠ ಇದೆ. ಆ ಪ್ರಾಂತ್ಯದ ಶಾಸಕರಾಗಿ ಇಲ್ಲಿಗೆ ಬಂದಿದ್ದಾರೆ. ಬಹಳ ಅಭಿಮಾನಗಳನ್ನು ಇಟ್ಕೊಂಡು ಮಠದ ಮೇಲೆ ಸಮಾಜದ ಮೇಲೆ ಇರ್ತಕ್ಕಂಥ ಒಳ್ಳೆಯ ಸಜ್ಜನ ರಾಜಕಾರಣಿ ಆಗಿರ್ತಕ್ಕಂಥವ್ರು. ಅವರು ಬಂದಿದ್ದು ನಮಗೆ ಭಾಳ ಖುಷಿಯಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ. ನಾನಾಗಲೇ ಹೇಳ್ತಾ ಇದ್ದೆ, ಕಿರಣ್ ಪುಷ್ಪಗಿರಿಯವರು ಅವರ ತಾಯಿಯ ಹೆಸರಿನಲ್ಲಿ ಒಂದು ಆಂಬುಲೆನ್ಸನ್ನು ಕೊಟ್ಟಿದ್ದಾರೆ ಅಂತೇಳಿ. ಅದೇ ಥರ ಅನೇಕರಿಗೆ ವೀಲ್ ಚೇರ್ಗಳನ್ನು ಕೊಡುವಂಥ ಒಂದು ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೀರಿ. ಬೇರೆ ಬೇರೆ ಕಾರ್ಯಕ್ರಮ, ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೀರಿ. ಯಾವ ಸಮಾಜದಲ್ಲಿ ನಿರಾಶ್ರಿತರಿರ್ತಾರೋ, ಅನಾಥರಿರ್ತಾರೋ, ಅಬಲೆಯರಿರ್ತಾರೋ, ಇವ್ರುಗಳಿಗೆ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಯಾರು ಮಾಡ್ತಾರೋ ಆ ಧರ್ಮದ ಕಾರ್ಯದ ಫಲ ಎಲ್ಲರಿಗೂ ಸಿಗುವಂಥದ್ದು. ಅಂತಹ ಕಾರ್ಯವನ್ನು ನೀವು ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಒಬ್ಬ ರಾಜ ಇರ್ತಾನೆ. ಆ ರಾಜ ಎಲ್ಲವುದನ್ನು ಕಳ್ಕೊಳ್ತಾನಂತೆ. ಯಾವುದನ್ನು? ತನ್ನ ರಾಜ್ಯವನ್ನು ಕಳ್ಕೊಂಡ. ಬರಗಾಲ ಬಂತು. ಬರಗಾಲದಲ್ಲಿ ಎಲ್ಲವುದನ್ನೂ ದಾನ ಮಾಡಿದ. ದಾನ ಮಾಡಿ ಆದ ನಂತರದಲ್ಲಿ ಏನೂ ಅವನ ಹತ್ರ ಇಲ್ಲ. ಭಗವಂತ ಪ್ರತ್ಯಕ್ಷನಾಗ್ತಾನಂತೆ. ಭಗವಂತ ಪ್ರತ್ಯಕ್ಷನಾಗಿ ನಿನಗೇನು ಬೇಕು ಅಂತೇಳಿ ಕೇಳ್ತಾನಂತೆ. ಭಗವಂತ ಪ್ರತ್ಯಕ್ಷನಾಗಿ ನಿನಗೇನು ಬೇಕು ಅಂತ ಕೇಳಿದಾಗ ನಾವೇನೆಲ್ಲ ಕೇಳ್ಕೊಳ್ಳಬಹುದು? ನಾವು ದೇವರ ಹತ್ರಕ್ಕೆ ಹೋಗ್ತೇವೆ, ದೇವರ ಮುಂದೆ ಕಣ್ಣು ಮುಚ್ಕೊಂಡು ಎಲ್ಲ ಬೇಡಿಕೊಳ್ತೇವೆ. ನನಗೆ ಆರೋಗ್ಯ ಕೊಡು, ಐಶ್ವರ್ಯ ಕೊಡು, ಮನೆ ಕಟ್ಟೋದು ಕೊಡು, ವ್ಯವಹಾರ ಕೆಲಸ ಕೊಡು, ಜಮೀನು ತೊಗೊಳಿಕ್ಕೆ ಕೊಡು, ಎಷ್ಟೆಲ್ಲ ಇಷ್ಟುದ್ದ ಲಿಸ್ಟನ್ನು ಕೇಳ್ಕೊಳ್ತೀವಲ್ವಾ? ಆ ರಾಜ ಏನು ಕೇಳ್ದ ಗೊತ್ತುಂಟಾ? ಅವನು ಹೇಳ್ದ, ನಿನಗೇನು ಬೇಕಾದರೂ ಕೇಳ್ಕೊಂಡ ರಾಜ. ಆಗ ರಾಜ ದೇವ್ರಿಗೊಂದು ಮಾತು ಹೇಳ್ದ, ಹೇ ಭಗವಾನ್, ನತ್ವಹಂ ಕಾಮಯೇ ರಾಜ್ಯಂ ನ ಸ್ವರ್ಗಂ ನ ಪುನರ್ಭವಂ ಕಾಮಯೇ ದುಃಖ ತಪ್ತಾನಾಂ ಆರ್ದನಾಂ ಆರ್ತಿನಾಶನಂ ಅಂತ ಹೇಳ್ತಾರೆ. ಅಂದರೆ ನತ್ವಹಂ ಕಾಮಯೇ ರಾಜ್ಯಂ ನ ಸ್ವರ್ಗಂ ನ ಪುನರ್ಭವಂ ಕಾಮಯೇ ದುಃಖ ತಪ್ತಾನಾಂ ಪ್ರಾಣಿನಾಂ ಆರ್ತಿನ. ಎಷ್ಟು ಚಂದ ಮಾತಂದು ಹೇಳ್ದಂದರೆ, ಏನು ಬೇಕು ನಿನಗೆ? ರಾಜ್ಯ ಬೇಕಾ ಅಂತ ಕೇಳಿದ ದೇವರಿಗೆ, ಬೇಡ ಅಂದ. ಸ್ವರ್ಗ ಬೇಕಾ ಅಂತ ಕೇಳಿದ, ಬೇಡ ಅಂದ. ಹೋಗಲಿ, ಮೋಕ್ಷ ಬೇಕಾ ನಿನಗೆ? ಹುಟ್ಟೆ ಇಲ್ಲದು ಬರಬೇಕಾ ಅಂತ ಕೇಳಿದ, ಬೇಡ. ಮತ್ತೇನು ಬೇಕು ನಿನಗೆ? ಕಾಮಯೇ ದುಃಖ ತಪ್ತಾನಾಂ ಪ್ರಾಣಿನಾಂ ಆರ್ತಿನಾಥ. ಯಾರು ನೊಂದವರಿರ್ತಾರೋ, ಯಾರು ದೀನದಲಿತರಿರ್ತಾರೋ, ಯಾರು ಅಂಥವರ ಸೇವೆ ಮಾಡುವಂಥ ಮಹಾಭಾಗ್ಯವನ್ನು ಕೊಡು ಜನ್ಮ ಜನ್ಮಾಂತರದಲ್ಲಿ ಅಂತ ಒಂದು ಮಾತನ್ನು ಕೇಳ್ಕೊಂಡಂತ. ನಾವು ಯಾರಾದ್ರೂ ಹಂಗೆ ಕೇಳ್ಕೊಳ್ತೀವ? ಹಾಗೆ ಯಾರು ನಿರಾಶ್ರಿತರಿರ್ತಾರೋ, ಯಾರಿಗೆ ಆಶ್ರಯ ಅವಶ್ಯಕತೆ ಇದೆ ಅಂಥ ಸಮಾಜ ಸೇವೆಯನ್ನು ಮಾಡುವಂಥ ಕಾರ್ಯ ದೇವರ ಕಾರ್ಯ ಅಂತ ಹೇಳ್ತಾರೆ. ಅದೊಂದು ಒಳ್ಳೆಯ ಸಾಧನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಬೆಳ್ತಂಗಡಿ ತಾಲೂಕು ಒಕ್ಕಲಿಗೌಡ ಸೇವಾ ಟ್ರಸ್ಟಿನ ವತಿಯಿಂದ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ. ಇದು ಸ್ಥಿರವಾಗಬೇಕು. ಇನ್ನು ಹೆಚ್ಚಿನ ರೀತಿಯಲ್ಲಿ ಸಂಘಟನೆಗಳಾಗಬೇಕು. ಅದರ ಜೊತೆಯಲ್ಲಿ ನೀವೆಲ್ಲರೂ ರಾಜ್ಯ ಒಕ್ಕಲಿಗರ ಸಂಘದ ಮೆಂಬರ್ಗಳನ್ನು ಆಗಬೇಕು. ನೀವೆಲ್ಲರೂ ಅತ್ಯಧಿಕವಾಗಿ ರಾಜ್ಯ ಒಕ್ಕಲಿಗರ ಸಂಘದ ಮೆಂಬರ್ಗಳನ್ನು ಆಗಬೇಕು. ನಿನ್ನೆ ರಾಜ್ಯ ಒಕ್ಕಲಿಗರ ಸಂಘದ ಉಮಾಪತಿ ಮತ್ತು ಅವರೆಲ್ಲ ಸುಮಾರು ಜನ ರಾಜ್ಯ ಡೈರೆಕ್ಟರ್ಗಳು ಬಂದಿದ್ದರು. ಅವರೆಲ್ಲರೂ ಹೇಳಿದರು, ಮಂಗಳೂರಿನಲ್ಲಿ ಎಲ್ಲಾದರೂ ಜಾಗ ನೋಡಿ ಸ್ವಾಮೀಜಿ, ಅಲ್ಲಿ ಏನಾದರೂ ಒಂದು ಹಾಸ್ಟೆಲನ್ನು ಮಾಡುವ,
ಇಲ್ಲಿ ಅಲ್ಲಿ ಬೇರೆ ಕಡೆಯಿಂದ ಬರುವಂಥ ಎಲ್ಲರಿಗೂ ಈ ಹಾಸ್ಟೆಲನ್ನು ಮಾಡುವಂಥ ಹೆಣ್ಣುಮಕ್ಕಳ ಹಾಸ್ಟೆಲ್ನ ಗಂಡು ಮಕ್ಕಳ ಹಾಸ್ಟೆಲ್ಗಳನ್ನು ಮಾಡಬೇಕು, ನಗರದಲ್ಲಿ ಮಾಡುವ ಅದನ್ನು ಜಾಗಗಳನ್ನು ನೋಡಿ ಅಂತ ಹೇಳಿ ಈಗಾಗಲೇ ಅವರು ಹೇಳಿದ್ದಾರೆ. ಆ ದೃಷ್ಟಿಯಲ್ಲಿ ಬೇರೆ ಬೇರೆ ಜಾಗಗಳನ್ನು ನೋಡುವಂಥ ಪ್ರಕ್ರಿಯೆಗಳನ್ನು ಆಗಿರ್ತಕ್ಕಂಥದ್ದು. ಅದರಿಂದ ನೀವೆಲ್ಲರೂ ರಾಜ್ಯ ಒಕ್ಕಲಿಗರ ಸಂಘದ ಒಂದು ಸದಸ್ಯತ್ವವನ್ನು ತೆಗೆದುಕೊಳ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಜಿಲ್ಲಾ ಒಕ್ಕಲಿಗರ ಸಂಘದ ಮೆಂಬರ್ಸ್ಗಳನ್ನು ನೀವೆಲ್ಲರೂ ಆಗುವಂಥದ್ದಾಗಬೇಕು. ಮುಂದಿನ ದಿನಗಳಲ್ಲಿ ಭಾಳ ಅತ್ಯದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಜೋಡಿಸಿಕೊಳ್ಳುವ ಅಂತ ಹೇಳಿಕೊಂಡು, ನನಗೆ ನಿಮ್ಮ ಜೊತೆ ಇನ್ನು ಇರಲಿಕ್ಕೆ ತುಂಬ ಖುಷಿ ಆಗ್ತಿತ್ತು. ನಿಮಗೆಲ್ಲ ಗೊತ್ತಿರೋ ದುಗ್ಗಪ್ಪ ಗೌಡರು ಅಂತ ಹೇಳಿದ್ದಾರೆ. ಅವರ ಒಂದು ಕಾರ್ಯಕ್ರಮ ಸಹಸ್ರಚಂದ್ರ ದರ್ಶನ ಕಾರ್ಯಕ್ರಮ, ಮತ್ತು ಆ ಕಾರ್ಯಕ್ರಮ ಇರೋದ್ರಿಂದ ಇಲ್ಲೇ ಪಕ್ಕದಲ್ಲಿ ಅಲ್ಲಿಗೆ ಹೋಗಬೇಕಾಗಿದೆ. ಅದರಿಂದ ಪುಷ್ಪಗಿರಿಯವರು ಒಂದು 5 ನಿಮಿಷ ಮಾತನಾಡ್ತಾರೆ, ಮಠಂದವರು ಮಾತನಾಡ್ತಾರೆ 5 ನಿಮಿಷ. ಅದಾದ ಕೂಡಲೇ ರಾಜು ಮಾತಾಡ್ತಾರೆ. ಹೌದಾ? ನಮ್ಮ ರಾಜಗೌಡರು, ನಮ್ಮೆಲ್ಲರ ಪರವಾಗಿ ರಾಜಗೌಡರು ನಮ್ಮೆಲ್ಲರ ಇದನ್ನು ಅವ್ರು ಇದ್ದುಕೊಂಡು ಕಾರ್ಯಕ್ರಮ ಚೆಂದ ಕಾಣಿಸಿಕೊಡ್ತಾರೆ. ನೀವೆಲ್ಲರೂ ಅನ್ಯತೆ ಭಾವಿಸಬಾರ್ದು. ಭಗವಂತ ನಿಮಗೆಲ್ಲರಿಗೂ ಒಳಿತನ ಮಾಡಲಿ. ಚೆನ್ನಾಗಿ ಬೆಳೆಸಿ ಸಂಘವನ್ನು ಚೆನ್ನಾಗಿ ಬೆಳೆಸಿ ಸಮಾಜಮುಖಿಯಾಗಿ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡುವಂಥ ಶಕ್ತಿಯನ್ನು ಆ ಕಾಲಭೈರವೇಶ್ವರ ಮತ್ತು ಶ್ರೀ ಗುರುಗಳು ನಿಮಗೆಲ್ಲರಿಗೂ ಅನುಗ್ರಹಿಸಲಿ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೇನೆ. ಹರಿವಂಶ ಶಕ್ತಿ. ಬೆಳ್ತಂಗಡಿ ತಾಲೂಕು ಒಕ್ಕಲಿಗ ಗೌಡರ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್. ಇದು ಒಕ್ಕಲಿಗ ಗೌಡ ಸಮುದಾಯದ ಅನೇಕ ಪ್ರಮುಖರ ಕನಸಿನ ಕೂಸು. ಜಿಲ್ಲೆಯ ಎಲ್ಲ ಒಕ್ಕಲಿಗ ಬಂಧುಗಳನ್ನು ಭಾಷೆ ಹಾಗೂ ಪ್ರಾಂತ್ಯವಾರು ಭಿನ್ನತೆಗಳಿಂದ ಮುಕ್ತಗೊಳಿಸಿ ಒಂದುಗೂಡಿಸುವ ಮಹದಾಸೆಯನ್ನು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರು ಹೊಂದಿದ್ದು, ಅದರಂತೆ ಬೆಳ್ತಂಗಡಿ ತಾಲೂಕಿನಲ್ಲಿ ಒಕ್ಕಲಿಗ ಗೌಡ ಸಮುದಾಯವನ್ನು ಒಟ್ಟುಗೂಡಿಸಿ ಸಮುದಾಯದ ಅಭಿವೃದ್ಧಿಯ ದೃಷ್ಟಿಯಿಂದ ಕಾರ್ಯಪ್ರವೃತ್ತರಾಗುವ ದಿಸೆಯಲ್ಲಿ ತಾಲೂಕಿನ ಒಕ್ಕಲಿಗ ಗೌಡ ಸಮುದಾಯದ ಪ್ರಜ್ಞಾವಂತ ಪ್ರಮುಖರು ಸೇರಿ ಬೆಳ್ತಂಗಡಿ ತಾಲೂಕು ಒಕ್ಕಲಿಗ ಗೌಡರ ಸೇವಾ ಟ್ರಸ್ಟ್ ಜನ್ಮ ತಾಳಿದೆ. ಇಂದು ಈ ಒಂದು ಟ್ರಸ್ಟ್ನ ಪದಗ್ರಹಣ ಕಾರ್ಯಕ್ರಮ, ಟ್ರಸ್ಟ್ನ 10 ಜನ ಸ್ಥಾಪಕ ಟ್ರಸ್ಟಿಗಳು ವೇದಿಕೆಯ ಬಳಿಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ರಂಜನ್ ಜಿ ಗೌಡ ಬೆಳ್ತಂಗಡಿ, ಶ್ರೀ ಕೆ ವಿಜಯಗೌಡ ವೇಣೂರು ಗೌರವಾಧ್ಯಕ್ಷರುಗಳು, ಮೋಹನ್ ಗೌಡ ಕಲ್ಮಂಜ ಅಧ್ಯಕ್ಷರು, ಶ್ರೀನಿವಾಸ್ ಗೌಡ ಬೆಳಾಲು ಹಾಗೂ ಶ್ರೀ ಕೆ ಜಯಂತಗೌಡ ಗುರಿಪಳ್ಳ ಕಾರ್ಯಾಧ್ಯಕ್ಷರು, ಭರತ್ ಗೌಡ ಬಂಗಾಡಿ ಕಾರ್ಯದರ್ಶಿ, ಸೂರಜ್ ಗೌಡ ಒಳಂಬ್ರ ಕೋಶಾಧಿಕಾರಿ, ಶ್ರೀ ನವೀನ್ ಗೌಡ ಬಿಕೆ ನಿಡ್ಲೆ, ಶ್ರೀ ವಸಂತಗೌಡ ಮರಕಡ ಮಚ್ಚಿನ ಮತ್ತು ಶ್ರೀ ದಾಮೋದರ ಗೌಡ ಸುರುಳಿ ಸ್ಥಾಪಕ ಟ್ರಸ್ಟಿಗಳು. ಇವರೆಲ್ಲರಿಗೆ ಸ್ವಾಮೀಜಿಯವರು ಟ್ರಸ್ಟಿನ ID ಕಾರ್ಡ್ ನೀಡುವ ಮೂಲಕ ಪದಗ್ರಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬೆಳ್ತಂಗಡಿ ತಾಲೂಕು ಒಕ್ಕಲಿಗ ಗೌಡರ ಸೇವಾ ಟ್ರಸ್ಟ್ ಇದರ ನೋಂದಣಿಯು ದಿನಾಂಕ 17 ಆಗಸ್ಟ್ 2024ರಂದು ಬೆಳ್ತಂಗಡಿ ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ನಡೆದಿರುತ್ತದೆ. ನಾವು ಮಾಡುವ ಯಾವುದೇ ಸತ್ಕಾರ್ಯಗಳಿಗೂ ಕಾಲ ಕೂಡಿ ಬರಬೇಕು. ನಮ್ಮ ಸಮುದಾಯದ ಹಲವಾರು ಮುಖಂಡರ ನಿರಂತರ ಪ್ರಯತ್ನವೇ ಈ ಟ್ರಸ್ಟ್ನ ಉದಯಕ್ಕೆ ಕಾರಣವಾಗಿದೆ ಎಂದರೆ ತಪ್ಪಾಗಲಾರದು. ಖಂಡಿತವಾಗಿಯೂ ಇದು ದೈವೇಚ್ಛೆಯೂ ಹೌದು. ನಮ್ಮ ಸಮುದಾಯದ ಅಶಕ್ತರಿಗೆ, ನೊಂದವರಿಗೆ ನೆರವಾಗುವ ಉದ್ದೇಶದಿಂದ ಹಾಗೂ ನಮ್ಮ ಸಮುದಾಯವನ್ನು ಎಲ್ಲ ಕ್ಷೇತ್ರಗಳಲ್ಲಿಯೂ ಸಮಾಜದ ಮುಖ್ಯ ವಾಹಿನಿಗೆ ತರುವ ಉದ್ದೇಶದೊಂದಿಗೆ ಪ್ರಾರಂಭವಾದ ಈ ಟ್ರಸ್ಟ್ ಬೆಳ್ತಂಗಡಿ ತಾಲೂಕಿನ ಗ್ರಾಮಗಳಿಂದ ಪ್ರಮುಖರನ್ನು ಟ್ರಸ್ಟಿಗಳನ್ನಾಗಿ ನೇಮಿಸಿಕೊಂಡು 10 ಜನ ಸ್ಥಾಪಕ ಟ್ರಸ್ಟಿಗಳು ಹಾಗೂ 62 ಇತರ ಟ್ರಸ್ಟಿಗಳನ್ನು ಒಳಗೊಂಡಂತೆ ಒಟ್ಟು 72 ಟ್ರಸ್ಟಿಗಳನ್ನು ಒಳಗೊಂಡಿದೆ. ಈಗಾಗಲೇ ಈ ಟ್ರಸ್ಟ್ನ ಮುಖಾಂತರ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದೆ. ಈ ಟ್ರಸ್ಟ್ನ ನೂತನ ಟ್ರಸ್ಟಿಗಳ ಪದಗ್ರಹವನ್ನು ವಿದ್ಯುಕ್ತವಾಗಿ ಸ್ವಾಮೀಜಿಯವರು ತಮ್ಮ ದಿವ್ಯ ಹಸ್ತದಿಂದ ನೆರವೇರಿಸ್ತಾ ಇದ್ದಾರೆ. ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಮ ಸಮುದಾಯದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದೇವೆ. ದಯವಿಟ್ಟು ಸ್ವಾಮೀಜಿಗಳು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ನಮ್ಮ ಟ್ರಸ್ಟ್ನ ವತಿಯಿಂದ ಸಹಾಯ ಹಸ್ತ ನೀಡುವ ಕಾರ್ಯಕ್ರಮ. ಈಗ ಅಶಕ್ತರ ಪಟ್ಟಿಯನ್ನು ಓದಿ ಹೇಳಲಿಕ್ಕಿದ್ದೇವೆ. ಅವರೆಲ್ಲರೂ ವೇದಿಕೆಯ ಬಳಿ ಬಂದು ಬೆಳ್ತಂಗಡಿ ತಾಲೂಕು ಒಕ್ಕಲಿಗ ಗೌಡರ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಲೋಗೋವನ್ನು, ಲಾಂಛನವನ್ನು ಪೂಜ್ಯ ಸ್ವಾಮೀಜಿಯವರು ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರು ಅನಾವರಣಗೊಳಿಸ್ತಾ ಇದ್ದಾರೆ. ಮುಂದಕ್ಕೆ ಮೊದಲಿಗೆ ನಿವೃತ್ತ ಸೈನಿಕರಿಗೆ ಸನ್ಮಾನ. ಶ್ರೀ ಆನಂದಗೌಡ ಪಿ ಕುಕ್ಕಳ, ಶ್ರೀ ಕಾಂತಪ್ಪ ಗೌಡ ಕುಕ್ಕಳ, ಶ್ರೀ ಪೂವಪ್ಪ ಗೌಡ ನಾವುರ, ಶ್ರೀ ಪರಶುರಾಮ ಎನ್, ಶ್ರೀ ರಮೇಶ್ ಕೆ, ಶ್ರೀ ಚಂದಯ್ಯ ಗೌಡ, ಶ್ರೀ ದಿನೇಶ್ ಗೌಡ ಕಲೈದೊಟ್ಟು, ಶ್ರೀ ಸಚಿನ್ ಕೆ ವಿ ಮಚ್ಚಿನ, ಶ್ರೀ ಮೇಘಶ್ಯಾಮ್ ಕೆ ಸುರಿಯಂ ಉಜಿರೆ, ಶ್ರೀ ಮೋಹನ್ ಗೌಡ ಕೆ ಎಚ್, ಶ್ರೀ ಸುಧಾಕರ್ ಗೌಡ ಪುಡ್ಕೆತ್ತು, ಶ್ರೀ ಹರೀಶ್ ಗೌಡ ಬಲ್ಕಾಜೆ, ಶ್ರೀ ವಿಶ್ವನಾಥ ಗೌಡ ಕಳೆಂಜ, ಶ್ರೀ ಯೋಗೀಶ್ ಗೌಡ, ಶ್ರೀ ಸಂಜೀವ ಗೌಡ ಶಿವನಿಲಯ ಪೊಯ್ಯೆ ಪದ್ಮುಂಜ, ಇವರೆಲ್ಲರೂ ದೇಶಕ್ಕಾಗಿ ಸೇವೆ ಸಲ್ಲಿಸಿದ್ದು ಈಗ ನಿವೃತ್ತಗೊಂಡಿರ್ತಾರೆ. ಸೇವೆಯಿಂದ ನಿವೃತ್ತಗೊಂಡಿರುವಂತಹ ಈ ಎಲ್ಲ ಸಾಧಕರಿಗೆ, ಸೈನಿಕರಿಗೆ ಸನ್ಮಾನ ಕಾರ್ಯಕ್ರಮ. ಈಗ ಹೆಸರು ಓದಿ ಹೇಳಿದ ಎಲ್ಲ ನಿವೃತ್ತ ಸೈನಿಕರು ವೇದಿಕೆಯ ಮೇಲೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪೂಜ್ಯ ಸ್ವಾಮೀಜಿಯವರು ಇವರೆಲ್ಲರಿಗೂ ಗೌರವಾರ್ಪಣೆಯನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಲ್ಲೋರ್ವರಾದ ಶ್ರೀ ಭಾಸ್ಕರ ದೇವಸ್ಯ ಉಪಾಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕಲಿಗ ಗೌಡರ ಸೇವಾ ಸಂಘ ಮಂಗಳೂರು ಇವರು ಆಗಮಿಸಿದ್ದಾರೆ. ಇವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀ ಭಾಸ್ಕರ ದೇವಸ್ಯ ಇವರಿಗೆ ಶ್ರೀ ದಿನೇಶ್ ಕುಮಾರ್ ಸಿಇಒ, ಶ್ರೀ ಕಾಲಭೈರವೇಶ್ವರ ಬ್ಯಾಂಕ್ ಉಜಿರೆ ಇವರು ಶಾಲು ಹೊದಿಸಿ ಹಾರಾರ್ಪಣೆ ಮಾಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಆನಂದಗೌಡ ಕುಕ್ಕಳ, ಶ್ರೀ ಕಾಂತಪ್ಪ ಗೌಡ ಕುಕ್ಕಳ, ಶ್ರೀ ಪೂವಪ್ಪ ಗೌಡ ನಾವುರ, ಶ್ರೀ ಪರಶುರಾಮ್ ಎನ್, ಶ್ರೀ ರಮೇಶ್ ಕೆ, ಶ್ರೀ ಚಂದಯ್ಯ ಗೌಡ, ಶ್ರೀ ದಿನೇಶ್ ಗೌಡ ಕಲೈದೊಟ್ಟು, ಶ್ರೀ ಸಚಿನ್ ಕೆ ವಿ ಮಚ್ಚಿನ, ಶ್ರೀ ಮೇಘಶ್ಯಾಮ್ ಕೆ ಉಜಿರೆ, ಶ್ರೀ ಮೋಹನ್ ಗೌಡ ಕೆ ಎಚ್, ಶ್ರೀ ಸುಧಾಕರ ಗೌಡ ಪುಡ್ಕೆತ್ತು, ಶ್ರೀ ಹರೀಶ್ ಗೌಡ ಬಲ್ಕಾಜೆ, ಶ್ರೀ ವಿಶ್ವನಾಥ ಗೌಡ ಕಳೆಂಜ, ಶ್ರೀ ಯೋಗೀಶ್ ಗೌಡ, ಶ್ರೀ ಸಂಜೀವ ಗೌಡ ಪದ್ಮುಂಜ ಇವರೆಲ್ಲರೂ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸ್ವಾಮೀಜಿಯವರು ತುರ್ತು ಕೆಲಸದ ನಿಮಿತ್ತ ನಿರ್ಗಮಿಸಲಿರುವುದರಿಂದ ದಯವಿಟ್ಟು ಎಲ್ಲ ನಿವೃತ್ತ ಸೈನಿಕರು ಆದಷ್ಟು ಬೇಗನೆ ವೇದಿಕೆಯ ಬಳಿ ಬಂದು ಸ್ವಾಮೀಜಿಯವರಿಂದ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾದ ಶ್ರೀ ಕಿರಣ್ ಚಂದ್ರ ಡಿ ಪುಷ್ಪಗಿರಿ ಇವರ ಶ್ರೀಮತಿಯವರು ಕುಟುಂಬ ಸಮೇತರಾಗಿ ಆಗಮಿಸಿದ್ದಾರೆ. ಇವರಿಗೆ ಬೆಳ್ತಂಗಡಿ ತಾಲೂಕು ಒಕ್ಕಲಿಗ ಗೌಡರ ಸೇವಾ ಟ್ರಸ್ಟ್ ಇದರ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಶ್ರೀ ಕಿರಣ್ ಕುಮಾರ್ ಬುಡ್ಲೆಗೊತ್ತು ಇವರ ಶ್ರೀಮತಿಯವರು ಕೂಡ ಕುಟುಂಬ ಸಮೇತರಾಗಿ ಆಗಮಿಸಿದ್ದು ಇವರಿಗೂ ಕೂಡ ನಮ್ಮ ಟ್ರಸ್ಟ್ನ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವೇದಿಕೆಯಲ್ಲಿ ನಿವೃತ್ತ ಸೈನಿಕರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರ್ತಾ ಇದೆ. ಪೂಜ್ಯ ಸ್ವಾಮೀಜಿಯವರು ಈ ಎಲ್ಲ ನಮ್ಮ ಸಮುದಾಯದ ನಿವೃತ್ತ ಸೈನಿಕರನ್ನು ಗುರುತಿಸಿ ಗೌರವಿಸ್ತಾ ಇದ್ದಾರೆ.
ದೇಶಕ್ಕಾಗಿ ಸೇವೆ ಸಲ್ಲಿಸಿ ಸುದೀರ್ಘ ವರ್ಷಗಳ ಕಾಲ ಭಾರತ ದೇಶದ ಮೂಲೆ ಮೂಲೆಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ ಗಡಿ ಕಾಯುವ ಕೆಲಸವನ್ನು ಮಾಡಿರುವಂತಹ ನಮ್ಮ ಸಮುದಾಯದ ನಿವೃತ್ತ ಸೈನಿಕರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಇವರೆಲ್ಲರನ್ನು ಗುರುತಿಸಿ ಗೌರವಿಸುವುದು ನಮ್ಮ ಟ್ರಸ್ಟ್ನ ಆದ್ಯ ಕರ್ತವ್ಯವಾಗಿದೆ. ಪೂಜ್ಯ ಸ್ವಾಮೀಜಿಯವರು ನಿವೃತ್ತ ಸೈನಿಕರನ್ನು ಶಾಲು ಹೊದಿಸಿ ಹಾರಾರ್ಪಣೆ ಮಾಡಿ ಫಲವಸ್ತು ನೀಡುವ ಮೂಲಕ ಗೌರವಿಸ್ತಾ ಇದ್ದಾರೆ. ಇದಾದ ಬಳಿಕ ನಮ್ಮ ಗೌಡ ಜನಾಂಗದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರು ವೇದಿಕೆಗೆ ಆಗಮಿಸಬೇಕು. ಕಂಬಳ ಕ್ಷೇತ್ರ ಕಕ್ಕೆಪದವು ಪೆರಂಗಾಲು ತನಿಯಪ್ಪಗೌಡ ಕೋಣದ ಮಾಲಕರು, ಪುಡುಂಬ ಬಾಲಕೃಷ್ಣಗೌಡ ಕಂಬಳ ಓಟಗಾರರು, ಯಕ್ಷಗಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ಲಕ್ಷ್ಮಣಗೌಡ ಪುಳಿತಡಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು, ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ಯೋಗ ಶಿಕ್ಷಕ ಕುಶಾಲಪ್ಪಗೌಡ ಬಂದಾರು, ನಾಟ್ಯ ವೈದ್ಯರುಗಳಾಗಿರುವಂಥ ಶ್ರೀಮತಿ ಲಿಂಗಪ್ಪ ದಿಡಿಂಬಿ ಧರ್ಮಸ್ಥಳ, ನಾರಾಯಣಗೌಡ ಮುಚ್ಚಾರು ಪುದುವೆಟ್ಟು, ಕೃಷ್ಣಪ್ಪಗೌಡ ಮನ್ಕುಡೆ ಮೊಗ್ರು, ಸುರೇಶ್ ಗೌಡ ಮಾಲ್ದಡ್ಕ ಉಜಿರೆ, ಕೊರಗಪ್ಪಗೌಡ ನಾಟ್ಯ ವೈದ್ಯರು ಕಳೆಂಜ, ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ಕಡಮ್ಮಾಜೆ ಕುಸುಮ ದಿನಾಕರ ಗೌಡ, ಮುತ್ತಣ್ಣಗೌಡ ಪೆರಿಯೊಟ್ಟು ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ಸುಧನ್ನ ಕಳೆಂಜ ಇವರಿಗೆಲ್ಲರೂ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸೈನಿಕರಿಗೆ ಸನ್ಮಾನ ಆದ ತಕ್ಷಣ ನಮ್ಮ ಸಮಾಜದಲ್ಲಿ ಸಾಧನೆಯನ್ನು ಮಾಡಿರುವಂತಹ ವಿವಿಧ ಕ್ಷೇತ್ರಗಳಲ್ಲಿ ಹೆಸರನ್ನು ಗಳಿಸಿರುವಂತಹ ಗೌರವಿತ ವ್ಯಕ್ತಿಗಳಿಗೆ ಸ್ವಾಮೀಜಿಯವರಿಂದ ಸನ್ಮಾನ ಕಾರ್ಯಕ್ರಮ ನಡೀಲಿಕ್ಕಿದೆ. ಇದಾದ ತಕ್ಷಣ ಕಂಬಳ ಕ್ಷೇತ್ರದ ಕಕ್ಕೆಪದು ಪೆರಂಗಾಲು ಕಣಿಯಪ್ಪಗೌಡ, ಪುಡುಂಬ ಬಾಲಕೃಷ್ಣಗೌಡ, ಲಕ್ಷ್ಮಣಗೌಡ ಪುಲಿತಡಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಯಕ್ಷಗಾನ, ಶಿಕ್ಷಣ ಕ್ಷೇತ್ರ ಯೋಗ ಶಿಕ್ಷಕ ಕುಶಲಪ್ಪಗೌಡ ಬಂದಾರು, ನಾಟ್ಯ ವೈದ್ಯರುಗಳಾದ ಶ್ರೀಮತಿ ಲಿಂಗಮ್ಮ ಧರ್ಮಸ್ಥಳ, ನಾರಾಯಣಗೌಡ ಮುಚ್ಚಾರು ಪುದುವೆಟ್ಟು, ಕೃಷ್ಣಪ್ಪಗೌಡ ಮನ್ಕುಡೆ ಮೊಗ್ರು, ಸುರೇಶ್ ಗೌಡ ಮಾಲ್ದಡ್ಕ ಉಜಿರೆ, ಕೊರಗಪ್ಪಗೌಡ ನಾಟ್ಯ ವೈದ್ಯರು ಕಳೆಂಜ, ಕೃಷಿ ಕ್ಷೇತ್ರ ಸಾಧನೆ ಮಾಡಿರುವಂಥ ಕಡಮ್ಮಾಜೆ ಕುಸುಮ ದಿನಕರ ಗೌಡ, ಮುತ್ತಣ್ಣಗೌಡ ಪೆರಿಯೊಟ್ಟು ಹಾಗೂ ಕ್ರೀಡಾ ಕ್ಷೇತ್ರದ ಸಾಧಕರಾಗಿರುವಂಥ ಸುಧಣ್ಣ ಕಳೆಂಚ ಇವರು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ದೇಶಕ್ಕಾಗಿ ಸೇವೆ ಸಲ್ಲಿಸಿದ ನಮ್ಮ ಸಮುದಾಯದ ಎಲ್ಲ ನಿವೃತ್ತ ಸೈನಿಕರಿಗೆ ಸನ್ಮಾನವನ್ನು ಈಗಾಗಲೇ ಮಾಡಲಾಗಿದೆ. ಈ ಎಲ್ಲ ನಿವೃತ್ತ ಸೈನಿಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದೆ ಹೆಸರು ಓದಿ ಹೇಳಲಾದ ಎಲ್ಲ ಸಾಧಕರು, ನಮ್ಮ ಸಮುದಾಯದ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಸ್ವಾಮೀಜಿಯವರಿಂದ ನಡೀಲಿಕ್ಕಿದೆ. ಎಲ್ಲರೂ ವೇದಿಕೆಯ ಬಳಿ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮುಂದಕ್ಕೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂಥ ನಮ್ಮ ಸಮಾಜದ ಹೆಮ್ಮೆಯ ವ್ಯಕ್ತಿಗಳನ್ನು ನಾವು ಗೌರವಿಸಿ ಗುರುತು ಸನ್ಮಾನ ಮಾಡಲಿಕ್ಕಿದ್ದೇವೆ. ಹರೀಶ್ ಗೌಡ ನೆರಿಯ ಭಜನಾ ತರಬೇತುದಾರರು ವೇದಿಕೆಗೆ ಆಗಮಿಸಬೇಕು ಹಾಗೂ ಎಲ್ಲ
ಗಣ್ಯರು ಕಂಬಳ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಕೃಷಿ ಕ್ಷೇತ್ರ ಹಾಗೂ ನಾಟ್ಯ ವೈದ್ಯರುಗಳು ವೇದಿಕೆಗೆ ಆಗಮಿಸಬೇಕು. ಕಂಬಳ ಕ್ಷೇತ್ರ ಕಕ್ಕೆಪದವು ಪೆರಂಗಾಲು ತನಿಯಪ್ಪಗೌಡ, ಪುಡುಂಬ ಬಾಲಕೃಷ್ಣಗೌಡ, ಲಕ್ಷ್ಮಣಗೌಡ ಪುಲಿತಡಿ, ಯೋಗ ಶಿಕ್ಷಕ ಕುಶಲಪ್ಪಗೌಡ ಬಂದಾರು, ಶ್ರೀಮತಿ ಲಿಂಗಮ್ಮ ದಿಡಿಮಿ ಧರ್ಮಸ್ಥಳ ನಾಟ್ಯ ವೈದ್ಯರು, ನಾರಾಯಣಗೌಡ ಮುಚ್ಚಾರು ಪುದುವೆಟ್ಟು, ಕೃಷ್ಣಪ್ಪಗೌಡ ಮನ್ಕುಡೆ, ಸುರೇಶ್ ಗೌಡ ಮಾಲ್ದಡ್ಕ ಉಜಿರೆ, ಕೊರಗಪ್ಪಗೌಡ ನಾಟ್ಯ ವೈದ್ಯರು ಕಳಿಂಜ, ಕಡಮ್ಮಾಜೆ ಕುಸುಮ ದಿನಾಕರಗೌಡ, ಮುತ್ತಣ್ಣಗೌಡ ಪೆರಿಯೊಟ್ಟು, ಸುಧನ್ವ ಕಳಿಂಜ, ಹರೀಶ್ ಗೌಡ ನೆರಿಯ. ಇವರು ಆದಷ್ಟು ಬೇಗ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ನಮ್ಮ ಸಮುದಾಯದ ಸಾಧಕರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರುವಂಥವರು. ಈ ಎಲ್ಲ ಸಾಧಕರ ಸನ್ಮಾನ ಕಾರ್ಯಕ್ರಮವನ್ನು ಪೂಜ್ಯ ಸ್ವಾಮೀಜಿಯವರು ನೆರವೇರಿಸ್ತಾ ಇದ್ದಾರೆ. ಶಾಲು ಹೊದಿಸಿ ಹಾರಾರ್ಪಣೆ ಮಾಡಿ ಫಲ ಪುಷ್ಪವನ್ನು ನೀಡುವ ಮೂಲಕ ಸ್ವಾಮೀಜಿಯವರು
ಎಲ್ಲ ಸಾಧಕರನ್ನು ಹಾಗೂ ನಿವೃತ್ತ ಸೈನಿಕರನ್ನು ಆಶೀರ್ವದಿಸ್ತಾ ಇದ್ದಾರೆ. ಆ ಮೂಲಕ ತಾವು ಇನ್ನೂ ಹೆಚ್ಚು ಸಾಧನೆಯನ್ನ ಮಾಡುವಂತಾಗಲಿ ಎಂದು ಆಶಿಸ್ತಾ ಇದ್ದೇವೆ. ಕಂಬಳ ಕ್ಷೇತ್ರದ ಕಕ್ಕೆ ಪದವು ಪೆರಂಗಾಲು ತನಿಯಪ್ಪಗೌಡ ಕೋಣದ ಮಾಲಕರು. ಪಾರಂಪರಿಕ ಕಂಬಳ ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಖ್ಯಾತ ಹೆಸರು ಕಕ್ಕೆ ಪದವು ಪೆರಂಗಾಲು ಗೌಡ ಮನೆತನದವರದು ಎನ್ನುವುದು ನಮಗೆ ಹೆಮ್ಮೆ. ಹಿರಿಯರಾದ ವೆಂಕಪ್ಪಗೌಡರ ಕಾಲದಿಂದ ಕಂಬಳ ಅಗ್ರಗಣ್ಯರೆಂದೇ ಹೆಸರು ಸುವಾಸಿಯಾಗಿರುವ ಇವರ ಪ್ರಕೃತ ಪೆರಂಗಾಲು ತನಿಯಪ್ಪಗೌಡರ ಯಜಮಾನಿಕೆಯಲ್ಲಿ ಕಂಬಳ ಕ್ಷೇತ್ರದಲ್ಲಿ ಮಿಂಚುತ್ತಿದ್ದಾರೆ. ಸುಮಾರು 67 ವರ್ಷಗಳಿಂದ ನಿರಂತರವಾಗಿ ಕಂಬಳಗಳನ್ನು ಓಡಿಸಿ ಚಾಂಪಿಯನ್ ಎನಿಸಿಕೊಂಡ ಪೆರಂಗಾಲು ಮನೆತನದ ನಮ್ಮ ಗೌಡ ಸಮಾಜದ ಹೆಮ್ಮೆಯಾಗಿದೆ. ಇವರಿಗೆ ಸಿಕ್ಕ ಮೆಡಲ್ಗಳು 250ಕ್ಕೂ ಅಧಿಕ. ಈ ವರ್ಷದಲ್ಲಿ 15 ಮೆಡಲ್ಗಳನ್ನು ಪಡೆದು 2024-25 ಸಾಲಿನ ಚಾಂಪಿಯನ್ ಆಗಿ ಮೂಡಿಬಂದಿರುವುದು ನಮಗೆಲ್ಲರಿಗೂ ಹೆಮ್ಮೆ ತರುವ ವಿಷಯವಾಗಿದೆ. ಇವರ ಕಂಬಳ ಪ್ರೇಮ ಹೀಗೆ ಮುಂದುವರೆದು ಮುಂದಕ್ಕೂ ನಮ್ಮ ಗೌಡ ಸಮಾಜದ ಕೀರ್ತಿಯನ್ನು ಬೆಳಗುವಂತಾಗಲಿ. ಇವರಿಗೆ ಭಗವಂತ ಸಕಲ ಭಾಗ್ಯಗಳನ್ನು ಕರುಣಿಸಲೆಂದು ಬೇಡಿಕೊಳ್ಳುತ್ತಾ ಯಶಸ್ಸಿಗಾಗಿ ಹಾರೈಸುತ್ತೇವೆ. ಪುಡುಂಬ ಬಾಲಕೃಷ್ಣ ಗೌಡ ಕಂಬಳ ಓಟಗಾರರು. ನಮ್ಮ ತಾಲೂಕಿನಲ್ಲಿ ಕಂಬಳ ಓಟಗಾರರಾಗಿ ನಮ್ಮ ಸಮಾಜಕ್ಕೆ ಕೀರ್ತಿ ತಂದವರು. ಕಡುರುದ್ಯಾವರ ಗ್ರಾಮದ ಪಡುಂಬ ಬಾಲಕೃಷ್ಣ ಗೌಡರು ಕಂಬಳದ ಎಲ್ಲ ವಿಭಾಗಗಳಲ್ಲೂ ಓಟಗಾರರಾಗಿ ಸೈ ಎನಿಸಿಕೊಂಡ ಇವರು ಕೋಣಗಳನ್ನು ಓಡಿಸುವ ನೈಪುಣ್ಯತೆ ಮತ್ತು ಚಾಕಚಕ್ಯತೆಯಿಂದ ಕೋಣ ಮಾಲಕರ ನೆಚ್ಚಿನ ಓಟಗಾರರಾಗಿ ಕಂಬಳ ಕ್ಷೇತ್ರದಲ್ಲಿ ಜನಾನರಾಗಿ ಆಗಿದ್ದಾರೆ. ಇವರು ಬಹಳಷ್ಟು ಬಾರಿ ಚಾಂಪಿಯನ್ ಓಟಗಾರರಾಗಿ ಮೂಡಿಬಂದಿದ್ದಾರೆ. ಇವರಿಗೆ ಭಗವಂತ ಆಯುರಾರೋಗ್ಯ ಸಕಲ ಐಶ್ವರ್ಯಗಳನ್ನು ಕರುಣಿಸಲೆಂದು ಪ್ರಾರ್ಥಿಸುತ್ತೇವೆ. ಯಕ್ಷಗಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾಗಿರುವಂಥ ಲಕ್ಷ್ಮಣಗೌಡ ಪುಳಿತ್ತಡಿ ಇವರಿಗೂ ಕೂಡ ನಮ್ಮ ಟ್ರಸ್ಟ್ನ ವತಿಯಿಂದ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ಯೋಗ ಶಿಕ್ಷಕರಾಗಿರುವಂಥ ಕುಶಾಲಪ್ಪಗೌಡ ಬಂದಾರು ಇವರನ್ನು ನಾವು ಇಲ್ಲಿ ಗುರುತಿಸ್ತಾ ಇದ್ದೇವೆ. ನಮ್ಮ ಸಮಾಜದ ಹೆಮ್ಮೆ, ವಿವಿಧ ಕ್ಷೇತ್ರಗಳಲ್ಲಿ ನಾಟಿ ವೈದ್ಯರುಗಳಾಗಿರುವಂತಹ ನಮ್ಮೆಲ್ಲರ ಹೆಮ್ಮೆಯ ಶ್ರೀಮತಿ ಲಿಂಗಮ್ಮ ದಿಡಿಮಿ ಧರ್ಮಸ್ಥಳ ಇವರು ಕೆಂಪು ವಾತ, ಬೆನ್ನು ನೋವು, ಸ್ತ್ರೀರೋಗ, ಹಸುವಿನ ಕೆಚ್ಚಲು ಬಾಪು ಇತ್ಯಾದಿ ರೋಗಗಳಿಗೆ ಔಷಧಿಗಳನ್ನು ನೀಡಿ ನಾಟಿ ವೈದ್ಯರೆನಿಸಿ ಸೈ ಎನಿಸಿಕೊಂಡಿದ್ದಾರೆ. ನಾರಾಯಣಗೌಡ ಮುಚ್ಚಾರು ಪುದುವೆಟ್ಟು ಇವರು ಕೆಂಪು, ಸರ್ಪಸುತ್ತು, ಜಾನುವಾರುಗಳಿಗೆ ಔಷಧಗಳನ್ನು ನೀಡುತ್ತಿರುವುದು ನಮ್ಮೆಲ್ಲ ಸಮಾಜಕ್ಕೆ ಹೆಮ್ಮೆಯ ವಿಷಯವಾಗಿದೆ. ಕೃಷ್ಣಪ್ಪಗೌಡ ಮನ್ಕುಡೆ ಇವರು ಪಶುರೋಗ ತಜ್ಞರು ಹಾಗೂ ಕೆಂಪು, ವಾತ ಮತ್ತು ಸ್ತ್ರೀರೋಗ ತಜ್ಞರು ಆಗಿರುತ್ತಾರೆ. ಇವರಿಗೆ ನಮ್ಮ ಟ್ರಸ್ಟ್ನ ವತಿಯಿಂದ ನಾವು ಗುರುತಿಸ್ತಾ ಇದ್ದೇವೆ. ಸುರೇಶ್ ಗೌಡ ಮಾಲ್ದಡಕ ಉಜಿರೆ ಇವರು ವಿಷದ ಹಾವು ಕಡಿತಕ್ಕೆ, ಕೆಂಪು, ಸರ್ಪಸುತ್ತು ಹಾಗೂ ಇನ್ನಿತರ ರೋಗಗಳಿಗೆ ಚಿಕಿತ್ಸೆ ನೀಡಿ ಪ್ರಸಿದ್ಧರಾಗಿದ್ದಾರೆ. ಕೊರಗಪ್ಪಗೌಡ ನಾಟಿ ವೈದ್ಯರು ಕಳಿಂಜ ಇವರು ವಿಷದ ಹಾವು ಕಚ್ಚಿದಕ್ಕೆ ಮದ್ದು ನೀಡ್ತಾರೆ ಮತ್ತು ಕೆಂಪು, ಸರ್ಪಸುತ್ತು ಹಾಗೂ ಇನ್ನಿತರ ವಿಷಯಗಳಿಗೆ ನಾಟಿ ವೈದ್ಯರಾಗಿ ಪ್ರಖ್ಯಾತಿಯನ್ನು ಪಡೆದಿದ್ದಾರೆ. ಮುತ್ತಣ್ಣಗೌಡ ಪೆರಿಯೊಟ್ಟು ಇವರು ಪ್ರಗತಿಪರ ಕೃಷಿಕರು. ನಮ್ಮ ಸಮಾಜದ ಹೆಮ್ಮೆ ಅಂತ ಹೇಳಲಿಕ್ಕೆ ನಮಗೆಲ್ಲರಿಗೂ ಸಂತಸ ಆಗ್ತಾ ಇದೆ. ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ಸುಧನ್ವ ಕಳಿಂಜ ಇವರು ಬೆಳ್ತಂಗಡ ತಾಲೂಕು ಕಳಿಂಜ ಗ್ರಾಮದ ಸುಮಧರಗೌಡ ಹಾಗೂ ವಿಜಯಲಕ್ಷ್ಮಿ ದಂಪತಿಗಳ ಸುಪುತ್ರರಾದ ಇವರು ಯುವ ಕಬಡ್ಡಿ ಆಟಗಾರರಾಗಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮಿಂಚುತ್ತಿದ್ದು ನಮ್ಮ ತಾಲೂಕಿನ ಹಾಗೂ ನಮ್ಮ ಸಮುದಾಯಕ್ಕೆ ಕೀರ್ತಿ ತಂದಿರುತ್ತಾರೆ. ಹರೀಶ್ ಗೌಡ ನೆರಿಯ ಭಜನಾ ತರಬೇತರಾಗಿ ಇಡೀ ರಾಜ್ಯವ್ಯಾಪಿ ಕುಣಿತ ಭಜನೆಯನ್ನು ಉತ್ತುಂಗಕ್ಕೆ ಏರಿಸಿದ ಹಾಗೂ ಹಿಂದೂ ಧರ್ಮ ಜಾಗೃತಿಯನ್ನು ಎತ್ತು ಹಿಡಿದು ನಮ್ಮ ಸಮುದಾಯಕ್ಕೆ ಕೀರ್ತಿ ತಂದಿರುವ ಹೆಗ್ಗಳಿಕೆ ಹರೀಶ್ ನೆರಿಯ ಇವರದ್ದು. ಹಾಗೆ ಇವರೊಂದಿಗೆ ನಿವೃತ್ತ ಮಾಜಿ ಸೈನಿಕರಾಗಿರುವಂಥ ಸುಧಾಕರ ಗೌಡ ಪುಟ್ಟೆತ್ತು ನಮ್ಮೊಂದಿಗಿದ್ದಾರೆ. ಎಲ್ಲ ಸಾಧಕರು ನಮ್ಮ ಒಕ್ಕಲಿಗೌಡ ಸಮಾಜದ ಸಾಧಕರು ಅಂತ ಹೇಳಲಿಕ್ಕೆ ನಾವು ಬಹಳ ಹೆಮ್ಮೆ ಪಡ್ತಾ ಇದ್ದೇವೆ. ಇಂತಹ ಇನ್ನಷ್ಟು ಸಾಧಕರುಗಳು ನಮ್ಮೊಂದಿಗೆ ನಮ್ಮ ಸಮಾಜದಲ್ಲಿ ಕಾಣಿಸಿಕೊಳ್ಬೇಕು ಹಾಗೂ ಮುನ್ನೆಲೆಗೆ ಬರಬೇಕು ಅನ್ನೋ ದೃಷ್ಟಿಯಿಂದ ನಾವು ಇವತ್ತೊಂದು ಈ ಕಿರು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ನಮ್ಮ ಸಮಾಜದ ಇತರ ವ್ಯಕ್ತಿಗಳಿಗೆ ಮಾದರಿಯಾಗಬೇಕು, ನಮ್ಮ ಸಮಾಜದಲ್ಲಿ ಇನ್ನಷ್ಟು ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಸನ್ಮಾನವನ್ನು ಗುರುತಿಸಿ ಮಾಡ್ತಾ ಇದ್ದೇವೆ. ಸನ್ಮಾನವನ್ನು ಸ್ವೀಕರಿಸಿದ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ.
ಬೆಳ್ತಂಗಡಿ ತಾಲೂಕು ಒಕ್ಕಲಿಗ ಗೌಡರ ಸೇವಾ ಟ್ರಸ್ಟ್ನ ಮುಖಾಂತರ ಆ್ಯಂಬ್ಯುಲೆನ್ಸನ್ನು ಕೊಡುಗೆಯಾಗಿ ನೀಡಿ ಇಂದು ಲೋಕಾರ್ಪಣೆ ಮಾಡಿರುವಂತಹ ಶ್ರೀ ಕಿರಣ್ ಚಂದ್ರ ಡಿ ಪುಷ್ಪಗಿರಿ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಹರಿ ಓಂ. ಹರಿ ಓಂ. ಗುರುರು ಬ್ರಹ್ಮ ಗುರುರು ವಿಷ್ಣು ಗುರುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೂಜೆ ನಡೆವ ಮನೆಗಳೇ ಎಂದು ಪರಮ ಪಾವನ, ಧ್ಯಾನಗೈವ ಮನಗಳೇ ನಿಮ್ಮ ಬೃಂದಾವನ. ನಿಮ್ಮನ್ನು ಅರಿತ ಹೃದಯವೇ ದೇವನಿರುವ ಮಂದಿರ, ನಿಮ್ಮನ್ನು ಇಂದು ಬೆರೆವ ಭಾಗ್ಯವೇ ನಿತ್ಯ ಸತ್ಯ ಸುಂದರ, ನಿತ್ಯ ಸತ್ಯ ಸುಂದರ. ಸನಾತನವೇ ಶ್ರೇಷ್ಠ, ಸನಾತನವೇ ನಿತ್ಯ, ಸನಾತನ ಒಂದೇ ವಿಶ್ವಧರ್ಮ ಅನ್ನುವ ನಿಟ್ಟಿನಲ್ಲಿ ಸಂತನೆಂದರೆ ಯಾರು? ದಿವ್ಯತೆಯ ಅರಿತವನು, ಸರಳತೆಯ ಸೂತ್ರದಲ್ಲಿ ಸುಖವನ್ನು ಕಂಡವನು, ಮಮತೆಯ ಬಂಧನವನ್ನ ಕಳಚಿ ಬಹುದೂರ ನಿಂತವನು, ಎಲ್ಲರಲ್ಲಿ ಅವನೊಬ್ಬ ಮುತ್ತೂರ ಮಾಣಿಕ್ಯ. ಸಿದ್ಧನೆಂದರೆ ಯಾರು? ಮನವ ನೋಯಿಸದಾತ, ನೂರು ನೋವನ ಸಹಿಸಿ ನಗುವ ಬೀರುವಾತ, ನಗುತ್ತಲೇ ಇರುವಾತ, ಒಂದಾದ ನಡೆನುಡಿಗೆ ದಿಕ್ಕು ದೆಸೆ ತೋರಿಸುವಾತ, ಪರಮಗುರು ಆತ ಮುತ್ತೂರ ಮಾಣಿಕ್ಯ. ಮಮತೆಯ ಒಲವಿನ ಸಾಹುಕಾರ, ಮಮತೆಯ ಒಲವಿನ ಸಾಹುಕಾರ, ಅದು ನನ್ನ ಮಾಣಿಕ್ಯ. ಎರಡು ಕಣ್ಣುಗಳ ಹಾಗೆ ಇರುವಂತಹ ಒಕ್ಕಲಿಗ ಸಮುದಾಯದ ಆದಿಚುಂಚನಗಿರಿ ಮಠದ ಬಾಲಗಂಗಾಧರನಾಥ ಸ್ವಾಮಿಯವರ ಪಾದಕಮಲಕ್ಕೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತಾ, ಅದೇ ರೀತಿ ನಮ್ಮ ಈ ಸಮುದಾಯದ ಇನ್ನೊಂದು ಕಣ್ಣು ತರ ಇರುವವರು ನಮ್ಮ ಮಂಗಳೂರಿನ ಶಾಖಾ ಮಠದ ಧರ್ಮಪಾಲನಾಥ ಸ್ವಾಮಿಗಳು. ಎಲ್ಲರ ಪಾದಕಮಲಕ್ಕೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತಾ, ಆ ಜಗದೀಶ್ವರನು ಮೈ ಮರೆತು ನಕ್ಕಾಗ ಸೃಷ್ಟಿಯಾಗಿದೆ ಈ ಸುಂದರ ವಿಶ್ವವೆಲ್ಲ. ಈ ಮಹಾ ವಿಶ್ವದಲ್ಲಿ ಎಲ್ಲವೂ ತಾನೇ ಆಗಿ ಎಲ್ಲೆಲ್ಲೂ ತಾನೇ ಇದ್ದು ಎಲ್ಲೂ ತನ್ನ ಇರುವಿಕೆಯನ್ನು ಪ್ರಕಟಿಸದೇ ಇರುವ ಎಲ್ಲ ದೈವ ದೇವರುಗಳ ಪಾದಕಮಲಕ್ಕೆ ಸಾಕ್ಷಿಯಾಗಿ ನನ್ನ ಆರಾಧ್ಯ ದೈವವಾದಂತಹ ವೆಂಕಟರಮಣ ಸ್ವಾಮಿ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹಾಗೂ ಒಕ್ಕಲಿಗ ಸಮುದಾಯದ ಎಲ್ಲ ದೈವ ದೇವರುಗಳ ಪಾದಕಮಲಕ್ಕೆ ಸಾಕ್ಷಿಯಾಗಿ ಪವಿತ್ರತೆ ಮತ್ತು ಮುಗ್ಧತೆ ಎರಡೂ ಬೆರೆತು ಕಣ್ಮನ ಸೆಳೆಯುವ ನಾವು ಮಾಸವನ್ನ ಹೊತ್ತು ಹೆತ್ತು ಸಲೈದ ತಂದೆ ತಾಯಿಗೆ, ಪೋಷಿಸಿದ ಅಕ್ಕ ಅಣ್ಣನಿಗೆ, ಒಡ ಹುಟ್ಟಿದ ತಮ್ಮ ತಂಗಿಗೆ ಪ್ರೀತಿ, ವಿಶ್ವಾಸ, ಸಹಕಾರ, ಬಾಳ್ವೆ ಇವೆಲ್ಲವನ್ನು ಸದಾ ಸಾಗರದ ಚಿಲುಮೆಯಂತೆ ಪಸರಿಸುವ ಸನಾತನ ಸಂಸ್ಕೃತಿಯ, ವಿಶೇಷವಾಗಿ ನನ್ನ ಒಕ್ಕಲಿಗ ಗೌಡ ಸಮುದಾಯದ ಎಲ್ಲ ನನ್ನ ಬಂಧು ಭಗಿನಿಯರಿಗೆ, ವೇದಿಕೆಯ ಮೇಲೆ ಇರುವಂತಹ ಅದಮ್ಯ ಚೇತನಗಳು ನಮ್ಮ ವೇದಿಕೆಯ ಮೇಲೆ ಇದ್ದಾರೆ. ಮೊದಲನೆಯಾಗಿ ಅಭಿವೃದ್ಧಿಯ ಹರಿಕಾರ ಗಂಗಾಧರ ಗೌಡರು, ಅದರ ನಂತರ ಶೃಂಗೇರಿಯ ಶಾಸಕರಾದಂತಹ ರಾಜೇಗೌಡರು, ಅದರ ನಂತರ ನನ್ನ ಸಹೋದರರ ಸಮಾನರಾದಂತಹ ಸಂಘದ ಹಿರಿಯರಾದಂತಹ ಸಂಜೀವ ಮಠಂದೂರವರು, ಅದರ ಹಾದಿಯಾಗಿ ಎಲ್ಲರೂ ಕಿರಣ್ ಬುಡ್ಲಗತ್ತವ್ರು ಇರ್ಬೋದು, ನಾಗೇಶ್ ಅಣ್ಣ ಇರ್ಬೋದು, ನನ್ನ ಕ್ಲಾಸ್ಮೇಟ್ ಆಗಿರುವಂತಹ ವಿದ್ಯಾಕ್ ಇರ್ಬೋದು, ಅವರ ಪಕ್ಕದಲ್ಲಿರುವ ಹೆಸರು ಗೊತ್ತಿಲ್ಲ, ಹಾಗಾಗಿ ಎಲ್ಲರೂ ವೇದಿಕೆಯ ಮೇಲಿರುವ, ಹಾಗಾಗಿ ಸರಳತೆ ಮತ್ತು ಸಜ್ಜನಿಕೆ ಸುಂದರ ಬದುಕಿನ ಆಧಾರ ಸ್ತಂಭಗಳು. ಅವೆರಡಕ್ಕೂ ಮಾಣಿಕ್ಯ ಥರ ಇರುವವರು ಈ ವೇದಿಕೆಯ ಮೇಲಿರುವರು. ಅದೇ ಹಾಗೆ ನನ್ನ ವೇದಿಕೆಯ ಮುಂದೆ ಇರುವಂತಹ ಎಲ್ಲ ವಯಸ್ಸು ಜೀವನದಲ್ಲಿ ಮುಖ್ಯ ಅಲ್ಲ, ಆದರೆ ಮನದೊಳಗಿನ ಭಾವನೆ, ಮನದೊಳಗಿನ ಪ್ರೀತಿ, ಮನದೊಳಗಿನ ಮಮಕಾರ, ವಿಶ್ವಾಸ, ಸವಿ ಮಾತುಗಳು, ಜೇಂಕಾರದ ನಮ್ಮ ಚಿಂತನೆಗಳು, ಇದಕ್ಕೆ ಹಾದಿಯಾಗಿರುವವರು 92ರ ಹರೆಯದಲ್ಲಿ ದೂರದ ರಾಜಧಾನಿ ಉದ್ಯಾನ ನಗರಿಯಿಂದ ಬಂದಂತಹ ನಮ್ಮ ನಾರಾಯಣ ಬೇಗೂರವರು. ಅದೇ ಹಾದಿಯಾಗಿ ಎಲ್ಲ ವೇದಿಕೆಯ ಮೇಲೆ ಇರುವಂತಹ ನನ್ನೆಲ್ಲ ಹಿರಿಯರು, ಹಾಗಾಗಿ ಸ್ವಯಂ ಸೇವಕರು, ಪದಾಧಿಕಾರಿಗಳು, ಈ ಟ್ರಸ್ಟ್ನ ಪ್ರತಿಯೊಬ್ಬರು, ವಿಜಯಣ್ಣ ಇರ್ಬೋದು, ನನ್ನ ಆತ್ಮೀಯ, ನನ್ನ ಬಾಲ್ಯ ಸ್ನೇಹಿತನ ತಪ್ಪಾಗಬಾರ್ದು. ಯಾವತ್ತೋ ಶಾಸಕ ಆಗಬೇಕಿತ್ತು ರಂಜನ್ ಗೌಡರು. ನಮಗೊಂದು ಮುಂದಿನ ದಿನಗಳಲ್ಲಿ ನೋಡುವ ರಂಜನಣ್ಣ ಶಾಸಕರಾಗ್ತಾರೆ ಅಂತ ನಮಗೆ ಆಶೆ ಇದೆ. ಅದೇ ರೀತಿ ಒಳಂಬ್ರದ ಕಿಶೋರಣ್ಣ, ರಾಜೇಶ್ ಅಣ್ಣ ಹೇಡಿದವರು, ಸತೀಶ್ ಅಣ್ಣ, ಪ್ರತಿಯೊಬ್ಬರು
ಪ್ರತ್ಯಕ್ಷವಾಗಿ ನಮ್ಮ ಆತ್ಮೀಯ ಸೇರಿದಂಥ ಶ್ರೀನಿವಾಸಣ್ಣ ಇರ್ಬೋದು, ಪ್ರತಿಯೊಬ್ಬರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಒಕ್ಕಲಿಗ ನನ್ನ ಹೆಮ್ಮೆಯ ಸಮುದಾಯದ ನೀವೆಲ್ಲರೂ ನನ್ನ ಮನದಾಳದ ಶ್ಲಾಘನೆಗೆ ಅರ್ಹರು ಬಂಧುಗಳೇ, ಶ್ಲಾಘನೆಗೆ ಅರ್ಹರು ಬಂಧುಗಳೇ. ಒಕ್ಕಲಿಗ ಸಮುದಾಯದ ಈ ಪದಗ್ರಹಣ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮದ ಶೀರ್ಷಿಕೆ ಅಲ್ವೇ ಅಲ್ಲ, ಅದು ನಮ್ಮ ಬದುಕಿನ ನಾಡಿಯಾಗಲಿ. ಆ ಮುಖೇನವಾಗಿ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ರಾಜಕೀಯ ಪ್ರತಿಯೊಂದು ಕ್ಷೇತ್ರದಲ್ಲೂ ನನ್ನ ಹೆಮ್ಮೆಯ ಒಕ್ಕಲಿಗ ಸಮುದಾಯ ಈ ಬದುಕಿನ ಅಥವಾ ಈ ಸಮಾಜದ ಸ್ಫೂರ್ತಿಯಾಗಲಿ. ಅದೆಷ್ಟೋ ಹಿಂದೂ ಸಮಾಜಕ್ಕೆ ಒಂದು ದೊಡ್ಡ ಚೈತನ್ಯವನ್ನು ಕೊಡುವಂತಹ ಸಮುದಾಯ ಇದ್ದರೆ ಅದು ನನ್ನ ಒಕ್ಕಲಿಗ ಸಮುದಾಯ. ನಾವು ಕಾದಂಬರಿಯಲ್ಲಿ ನೋಡ್ತಾ ಇದ್ದೇವೆ ಏನಂತ ಹೇಳಿದ್ರೆ, ಮನೆಯೊಂದು 3 ಬಾಗಿಲು. ಯಾಕೆ ಬಂಧುಗಳೇ? ಗುರುಗಳು ಹೇಳಿದ ಹಾಗೆ 102 ನನ್ನ ಒಕ್ಕಲಿಗ ಸಮುದಾಯದಲ್ಲಿ ಪಂಗಡಗಳಿದೆ. ಯಾಕೆ ನಾವು ಮನೆಯೊಂದು 3 ಬಾಗಿಲು? ಕೃಷ್ಣಪ್ಪಣ್ಣ ಇದ್ದಾರೆ ನಮ್ಮ ಹಿರಿಯರು. ಮೊನ್ನೆ ಒಂದು ಒಳ್ಳೆಯ ಕಾರ್ಯಕ್ರಮ ಆಯಿತು ನಮ್ಮ ಗೌಡ ಸಂಘದ, ಅದು ಹೆಮ್ಮೆ. ಯಾಕೆ ಅಂತ ಹೇಳಿದ್ರೆ ಅದು ಕೂಡ ಒಕ್ಕಲಿಗ ಸಮುದಾಯದ ಕಾರ್ಯಕ್ರಮ, ಇದು ಕೂಡ ಒಕ್ಕಲಿಗ ಸಮುದಾಯ. ಆದರೆ ಆ ಕಾರ್ಯಕ್ರಮಕ್ಕೆ ಇವತ್ತು ಆಯೋಜನೆ ಮಾಡಿದಂತಹ ನನ್ನ ಹೆಮ್ಮೆಯ ಗೌರವ, ಸಂಭ್ರಮ, ಸಡಗರ, ಮಮತೆ, ಮಮಕಾರದ ಗೌಡ ಸಮುದಾಯದ ಪ್ರತಿಯೊಂದು ಬಂಧುಗಳು ಕೂಡ ಆ ಕಾರ್ಯಕ್ರಮಕ್ಕೆ ಹೋಗಬೇಡಿ ಅಂತ ಹೇಳಿದ್ರು. ಆದರೆ ಇವತ್ತು ಮೊನ್ನೆ ಆಯೋಜನೆ ಮಾಡಿದಂಥ ಕೃಷ್ಣಪ್ಪಣ್ಣ ನೆನಪಿರಲಿ, ಮೊನ್ನೆ ಆಯೋಜನೆ ಮಾಡಿದಂತಹ ಅನೇಕ ಹಿರಿಯರು ಇನ್ನಿತ್ತ ಕಾರ್ಯಕ್ರಮಕ್ಕೆ ಪೋರಬಲ್ಲಿ ದಾಯಪೋಪರ್ ನಮ್ಮ ಯಾರು ಬಂಧುಗಳೇ? ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು ಈ ಸಮುದಾಯದ ಅಥವಾ ಈ ಸಮಾಜದ ಆಸ್ತಿ, ಈ ಸಮಾಜದ ಕಣ್ಣು ಬಂಧುಗಳೇ. ನಮ್ಮ ಚಿಂತನೆಗಳು ಸಾಮಾಜಿಕ ಆಧುನಿಕತೆಯ ಈ ವೇಗದಲ್ಲಿ ಇರುವಂತಹ ಈ ಕಾಲಘಟ್ಟದಲ್ಲಿ ಓಬಿರಾಯನ ಚಿಂತನೆಗೆ ನಾವು ಅವಕಾಶವನ್ನು ಕೊಡಬಾರದು. ಉದಾಹರಣೆಗೆ ನಮ್ಮ ಶಿವಮೊಗ್ಗದ ಪ್ರಸನ್ನ ಸ್ವಾಮಿಗಳು ಅರೆಭಾಷೆ ಒಕ್ಕಲಿಗರು, ಎಲ್ಲವನ್ನು 10 ಭಾಷೆ 10 ಕುಲ 18 ಗೋತ್ರ ಅನ್ನುವ ನಿಟ್ಟಿನಲ್ಲಿ ಅವರೊಂದು, ಹಾಗಾದರೆ ಶಿವಮೊಗ್ಗದಲ್ಲಿ ಖಂಡಿತವಾಗಿ ಅವ್ರು ನಿಲ್ಲಿಕ್ಕಿಲ್ಲ. ನಮ್ಮ ರಾಜೇಗೌಡರಿಗೆ ಗೊತ್ತಿರ್ಬೋದು ಯಾಕೆ ನಾವು ಮನೆಯೊಂದು 3 ಬಾಗಿಲು. ಧಾರಾವಾಹಿಯಲ್ಲಿ ಕಾಲ್ಪನಿಕತೆ ನೋಡುವುದನ್ನು ನಾವು ಈಗ ಯಾರ ಸ್ವಾರ್ಥ, ನಾವು ಈಗ ಪ್ರಾಕ್ಟಿಕಲ್ ಆಗಿ ಅಥವಾ ಯೋಜನಾಬದ್ಧವಾಗಿ ಮಾಡ್ತಿದ್ದೇವೆ. ನಾವೆಲ್ಲ ಒಟ್ಟಾಗಬೇಕು ಬಂಧುಗಳೇ. ಎಷ್ಟೊಂದು ಹೆಮ್ಮೆಯ ಸದೃಢ ಸಮಾಜದ ಆಸ್ತಿ ನಾವು, ಯಾವುದೇ ಒಂದು ಪ್ರತಿಫಲ ಅಪೇಕ್ಷೆ ಇಲ್ಲದೆ ಹಿಂದೂ ಸಮಾಜಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಡುವಂತಹ ಸಮುದಾಯ ಇದ್ದರೆ ಅದು ನನ್ನ ಹಿಂದೂ ಸಮುದಾಯ. ಯಾವುದೇ ಒಂದು ಜಾತಿ ಮತ ಭೇದ ಇಲ್ಲದೆ ಯಾರೇ ನಿಲ್ಲಿ, ನಾವು ಇವತ್ತು ಯಾವುದೇ ಒಂದು ರಾಜಕೀಯ ಪಕ್ಷದಲ್ಲಿ, ಗಂಗಾಧರ ಗೌಡರಿಗೆ ಗೊತ್ತಿರಬಹುದು, ನೆನಪಿರ್ಬೋದು, ಯಾವುದೇ ಒಂದು ಪಕ್ಷದಲ್ಲಿ ಬಂದರೂ ನಾವು ವ್ಯಕ್ತಿಯನ್ನು ನೋಡಿದ್ದೇವೆ. ಈ ಗೌಡ ಸಮುದಾಯ ಪಕ್ಷವನ್ನು ನೋಡಲಿಲ್ಲ. ಹಾಗಾಗಿ ಯಾರು ಅಭಿವೃದ್ಧಿಯನ್ನು ಮಾಡ್ತಾರೋ ಅಥವಾ ಒಂದು ಒಳ್ಳೆಯ ಕಾಲಘಟ್ಟದಲ್ಲಿ ಆಧುನಿಕತೆ ಯುಗದಲ್ಲಿ ಒಳ್ಳೆಯ ಯೋಚನೆಯನ್ನು ಮಾಡ್ತೇನೋ ಅಂತಹ ವ್ಯಕ್ತಿಗಳಿಗೆ ಒಂದು ಒಳ್ಳೆಯ ಸಂಯೋಜನೆ ಅಥವಾ ಒಳ್ಳೆಯ ಒಂದು ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿರುವಂತಹ ಸಮುದಾಯ ನನ್ನ ಹೆಮ್ಮೆಯ ಗೌಡ ಸಮುದಾಯ. ಸುಭಾಷಣ್ಣ ನೋಡ್ತಾ ಇದ್ದಾರೆ, ಎಲ್ಲ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದಾರೆ. ಅದೇ ಹಾದಿಯಾಗಿ ತುಂಬ ಜನ, ಜನಾರ್ದನ ಇರ್ಬೋದು, ಪ್ರತಿಯೊಬ್ಬರು, ರಕ್ಷಿತಣ್ಣ, ಇದನ್ನೆಲ್ಲ ಹೆಸರು ತುಂಬ ಜನರ ಹೆಸರು ಗೊತ್ತಿಲ್ಲ, ಆದರೂ ಕ್ಷಮೆ ಇರಲಿ. ಎಲ್ಲರೂ ಬಂದಂತಹ ನಿಮಗೆಲ್ಲರಿಗೂ ತರೆಬಗ್ಗಾದ ಬೆರಿಬಗ್ಗಾದ ಒಡಲ್ದ ಸೋಲೈತ ಸೋಲ್ ಮೇಲೆ ಸಂದೈದ ಬಂದುಲೆ. ಮಳೆ ಬರ್ತಾ ಇದೆ, ವರುಣನ ಕೃಪೆ. ಈ ವರ್ಷ ಮಾನ್ಸೂನ್ ಬಹಳ ವೇಗವಾಗಿ ಆಗಿದೆ ಅಥವಾ ಬಹಳ ಒಂದು ಒಳ್ಳೆಯ ಮುನ್ಸೂಚನೆಯನ್ನು ಕೊಟ್ಟಿದೆ. ಮೋಹನಣ್ಣ ಹೇಳಿದ್ರು, ನನ್ನ ಆತ್ಮೀಯ ಸಹೋದರ ಮೋಹನ್ ಗೌಡ ಕಲ್ಮಂಜ, ಒಂದು ಸಂಘಟನಾತ್ಮಕ ಚತುರ, ದೂರದ ಬಂಟ್ವಾಳದಲ್ಲಿ ಇದ್ದರೂ ಉದ್ಯೋಗವನ್ನು ಅಥವಾ ಇದನ್ನು ಮಾಡ್ತಾ ಇದ್ರು. ಇವತ್ತು ನಮ್ಮ ಬೆಳ್ತಂಗಡಿ ತಾಲೂಕು ನನ್ನ ಹುಟ್ಟೂರು ಅನ್ನುವ ಯೋಜನೆಯಲ್ಲಿ ನಮ್ಮನ್ನೆಲ್ಲ ಒಟ್ಟು ಮಾಡಿದ್ದಾರೆ. ಹಾಗಾಗಿ ಅನೇಕ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಕ್ಷೇತ್ರದಲ್ಲಿ ತನ್ನದೇ ಆದ ಚಾಪನ್ನು ನನ್ನೆಲ್ಲ ಸಮುದಾಯದ ಬಾಂಧವರು ಅಥವಾ ಗೌಡ ಸಮುದಾಯದ ಬಂಧುಗಳು ನೀವು ಮಾಡಿದ್ದೀರಾ. ಮುಂದೆ ಬರುವ ದಿನಗಳಲ್ಲಿ ಯಾವುದೇ ಒಂದು ಮತ್ಸರ ಇಲ್ಲದೆ, ಯಾವುದೇ ಒಂದು ಅಸೂಯೆ ಇಲ್ಲದೆ ನಮ್ಮ ಇವತ್ತು ನನಗೆ ಈಗ ವೇದಿಕೆಯಲ್ಲಿ ನಮ್ಮ ಹಿರಿಯರಾದಂತಹ ಮಣ್ಣಿನ ಮಗ, ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೆಮ್ಮೆಯಾಗಿ ಒಂದು ಪ್ರಧಾನಮಂತ್ರಿಯನ್ನು ಕೊಟ್ಟಂತಹ ಸಮುದಾಯ ಇದ್ದರೆ ಅದು ನನ್ನ ಹೆಮ್ಮೆಯ ಸಮುದಾಯ ಬಂಧುಗಳೇ, ಒಕ್ಕಲಿಗ ಸಮುದಾಯ. ಹಾಗಾಗಿ ಅವರ ವಯಸ್ಸು ಸಮಾನವಾಗಿರುವಂತಹ ನಾರಾಯಣಗೌಡರು ಹೇಳಿದರು, ಯಾಕೆ ನಾವು 2 ಆಗಿದ್ದೇವೆ? ಖಂಡಿತ ನಾವು 2 ಆಗಲಿಲ್ಲ ಗೌಡ್ರೆ, ನಾವು 2 ಮನಸ್ಸಾಗಿರ್ಬೋದು. ಮುಂದೆ ಬರುವ ದಿನಗಳಲ್ಲಿ ನಾನು ನಮ್ಮ ಧರ್ಮಪಾಲನಾಥ ಸ್ವಾಮಿಗಳನ್ನು ಒಂದು ತಿಂಗಳ ಹಿಂದೆ ಭೇಟಿಯಾದಾಗ ಹೇಳಿದೆ, ಮುಂದೆ ಬರುವ ದಿನಗಳಲ್ಲಿ ನಾವೆಲ್ಲ ಒಟ್ಟೊಟ್ಟಾಗಿ ಇವತ್ತು ಏನೋ ಮನಸ್ಸಿನ ಭಾವನೆ ಅಥವಾ ಸ್ವಪ್ರತಿಷ್ಠೆಯನ್ನು ಮಾಡಲಿಕ್ಕೋಸ್ಕರ ನಾವು 2 ಕವಲುಗಳಾಗಿರ್ಬೋದು, ಆದರೆ ನಮ್ಮ ಸಮುದಾಯ ಅಂತ ಬಂದರೆ ನಾವೆಲ್ಲ ಒಂದೇ ಗುರುಗಳೇ, ನಾವೆಲ್ಲ ಒಂದೇ. ಹಿಂದಿನ ಕಾಲದಲ್ಲಿ ನಮಗೆಷ್ಟೋ ಕಷ್ಟ ಇತ್ತು. ಹಾಗಾಗಿ ನಾವು ಉದ್ಯೋಗವನ್ನು ಹರಸಿಯೋ ಅಥವಾ ಜೀವನದ ಕಟ್ಟುಪಾಡಿಗೋಸ್ಕರವೋ ದೂರದ
ಘಟ್ಟದಿಂದ ಮೂಡಿಗೆರೆ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ತೀರ್ಥಹಳ್ಳಿ ಇರ್ಬೋದು, ಆ ಊರಿಂದ ಬಂದಂತಹ ಎಲ್ಲ ನನ್ನ ಗೌಡ ಸಮುದಾಯದ ಬಂಧುಗಳು ನೋಡಿ ಬಂಧುಗಳೇ, ಭಾಷೆ ಕೆಲವರು ಹಿಂದಿ ಮಾತಾಡ್ತಾರೆ, ಕೆಲವರು ಕನ್ನಡ ಮಾತಾಡ್ತಾರೆ, ಕೆಲವರು ತುಳು ಮಾತಾಡ್ತಾರೆ, ಕೆಲವರು ಕ್ರಿಶ್ಚಿಯನ್ ಕೊಂಕಣಿ ಮಾತಾಡ್ತಾರೆ. ವಿಭಿನ್ನ ರೀತಿಯಲ್ಲಿ ನಮ್ಮ ಭಾಷೆ ಮುಖ್ಯ ಅಲ್ಲ ಬಂಧುಗಳೇ. ನಾನು ನನ್ನ ಗೌಡ ಸಮುದಾಯ 102 ಇದ್ದರೂ ಇವತ್ತು ರಾಜ್ಯದ ಒಕ್ಕಲಿಗ ಚುನಾವಣೆ ಆಗುವಾಗ ನಾವೆಲ್ಲ ಒಂದೇ ಮತ, ಒಂದೇ ಭಾಷೆ, ನಾವೆಲ್ಲ ಒಕ್ಕಲಿಗರು ಅನ್ನುವ ನಿಟ್ಟಿನಲ್ಲಿ ನನ್ನ ಬೆಳ್ತಂಗಡಿ ತಾಲೂಕಿನಲ್ಲಿ ಯಾಕೆ ಯಾರ್ದೋ ಸ್ವಾರ್ಥಕ್ಕೋಸ್ಕರ ಬಂಧುಗಳೇ, ಖಂಡಿತವಾಗಿಯೂ ಯಾರು ಕೂಡ ಗುರುಗಳು ಹೇಳಿದ ಹಾಗೆ ಹುಟ್ಟು ಆಕಸ್ಮಿಕ, ಸಾವು ಖಚಿತ ಮತ್ತು ಉಚಿತ. ಜೀವನದ ಜಂಜಾಟಿನಲ್ಲಿ ಯಾನು ಪನ್ಪುನ ಅಂಟು ದಾಯ ಬಂಧುಗಳೇ. ನಾವು ಅನ್ನುವಂತಹ ಅಂಟು ಇದನ್ನ ನಮ ಪನ್ಪುನಂಚಿನ ಅಂಟು ನಂಗೆ ಪೂರ ಬೋರ್ಡು ಬಂದುಲೆ. ಹಾಗಾಗಿ ಇಲ್ಲಿ ನಾವು ಅನ್ನುವುದು ಮುಖ್ಯವಾಗಿರಬೇಕು, ನಾನು ಅನ್ನುವುದು ಖಂಡಿತವಾಗಿರಬಾರ್ದು. ನೋಡಿ ಕೃಷ್ಣಬಣ್ಣ, ನಿಮ್ಗೆ ಗೊತ್ತಿರ್ಬೋದು, ನಮ್ಮ ವಾಣಿ ಇವತ್ತು ಕಾಲೇಜು ನಿಜವಾಗಿಯೂ ಎಕ್ಸೆಲ್ ಒಂದು 5 ವರ್ಷದ ಹಿಂದೆ ಬಂದಂತಹ ಕಾಲೇಜ್ ಗುರುಗಳೇ ಇವತ್ತು ಅದೆಷ್ಟೋ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ಮಾಡ್ತಾ ಇದೆ. ಆದರೆ ನನ್ನ ವಾಣಿ ವಿದ್ಯಾ ಸಂಸ್ಥೆ ಒಂದು 30 ವರ್ಷ ಲೋಕೇಶ್ವರಿ ವಿನಯಚಂದ್ರ ಇರ್ಬೋದು, ತುಂಬ ಬಾಲಕೃಷ್ಣ ಅನೇಕ ಹೆಸರು ನನಗೆ ಬರ್ತಾ ಇಲ್ಲ, ನನ್ನ ಹಿರಿಯರನ್ನು ಕಟ್ಟಿದಂತಹ ಸಂಸ್ಥೆ ಇವತ್ತು ನಮ್ಮಲ್ಲಿ ರೆಸಿಡೆನ್ಷಿಯಲ್ ವ್ಯವಸ್ಥೆ ಇಲ್ಲ. ಯಾಕೆ? ಸ್ವಪ್ರತಿಷ್ಠೆ. ನಾನು ಮಾಡಬೇಕು. ಮೊನ್ನೆ ಒಂದು ಒಳ್ಳೆಯ ಕಾರ್ಯಕ್ರಮ, ನಮ್ಮ ಗುರುಕಾಣಿಕೆಗೆ ಶೃಂಗೇರಿ ಜಗದ್ಗುರುಗಳನ್ನು ಕರೆದ್ರು, ಸಂತೋಷ. ಆದರೆ ನನಗೆ ಬಹಳ ಬೇಸರ ಇದೆ, ನನ್ನ ಸಮುದಾಯದಲ್ಲಿ ಇಡೀ ಯೋಗಿ ಆದಿತ್ಯನಾಥ್ ಅವರ ಪಂಥದವರು ನಮ್ಮ ಧರ್ಮಪಾಲನಾಥ ಸ್ವಾಮಿಗಳು. ಎಷ್ಟು ಹೆಮ್ಮೆ! ಇಡೀ ಜಗತ್ತೇ ಕೊಂಡಾಗುವಂತಹ ವಿಶ್ವನಾಯಕ ನಮ್ಮ ಯೋಗಿ ಆದಿತ್ಯನಾಥ್ ನರೇಂದ್ರ ದಾಮೋದಾಸ್ ಮೋದಿ ಅವರ ಸಮಕಾಲೀನ ನಮ್ಮ ಧರ್ಮಪಾಲನಾಥ ಸ್ವಾಮಿಗಳು. ಯಾರಿಗೂ ಗೊತ್ತಿಲ್ಲ, ಎಷ್ಟೊಂದು ಹೆಮ್ಮೆ ನೋಡಿ. ಅವರ ಸಮಕಾಲೀನರಾಗಿರುವಂತಹ ಎಲ್ಲ ಕ್ಷೇತ್ರದಲ್ಲೂ ಯಾವುದೇ ಒಂದು ಅಸೂಯೆ, ಜಾತಿ, ಮತ ಭೇದ ಇಲ್ಲದೆ ಎಲ್ಲ ಕ್ಷೇತ್ರಗಳಲ್ಲೂ ಅದನ್ಯ ಚೇತನವಾಗಿರುವಂತಹ ನನ್ನ ಗುರುಗಳನ್ನು ಅವತ್ತು ಕರೀಲಿಲ್ಲ ಕೃಷ್ಣಪ್ಪಣ್ಣ, ಬೇಜಾರಿಲ್ಲ. ಶೃಂಗೇರಿ ಗುರುಗಳನ್ನು ಕರೆದ್ರು. ಒಂದೇ ಒಂದು ಮಾತು, ನನ್ನ ಹೆಮ್ಮೆಯ ಇಷ್ಟು ಲಕ್ಷ ಜನ ಇರುವಂತಹ ನನ್ನ ಹೆಮ್ಮೆಯ ಗೌಡ ಸಮುದಾಯದ ಬಗ್ಗೆ ಒಂದೇ ಒಂದು ಮಾತನ್ನು ಅವರು ಆಡಲಿಲ್ಲ. ವೇದಿಕೆಯ ಮೇಲೆ ಅದೆಷ್ಟೋ ಫ್ಲೆಕ್ಸ್ ಇತ್ತು, ಅದೆಷ್ಟೋ ಜನರ ಡಿ ಕೆ ಶಿವಕುಮಾರ್ ಹಾದಿಯಾಗಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಯವರ ಫೋಟೋ ಇತ್ತು, ಎಲ್ಲವನ್ನ ತೆಗೆಸಿ ಅವರ ಒಂದು ಫೋಟೋವನ್ನು ಮಾತ್ರ ಇಟ್ಟರು. ಸ್ವಾಮಿಗಳು ಒಂದೇ ಒಂದು ಮಾತಾಡಲಿಲ್ಲ ಅಂಥೇಳಿ ನನಗೆ ಬೇಸರ ಇದೆ. ಪರವಾಗಿಲ್ಲ, ಮುಂದೆ ಬರುವ ದಿನಗಳಲ್ಲಿ ಕೃಷ್ಣಪ್ಪಣ್ಣ ನಿಮ್ಮ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಾಗಬೇಕು. ಯಾಕೆಂದರೆ ನೀವು ಹಿರಿಯರಿದ್ದೀರಿ. ನಿಮ್ಮ ತಮ್ಮ ಘನ ಸರ್ಕಾರ ನಮ್ಮ ಸುಪ್ರೀಂ ಕೋರ್ಟ್ನಲ್ಲಿ ವಕೀಲ ವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಭಾಗದಲ್ಲಿರುವಂತಹ ಎಲ್ಲ ಯುವಕರು ವಿವಿಧ ಉದ್ಯಮ ಕ್ಷೇತ್ರದಲ್ಲಿ ಅದೇ ಹಾದಿಯಾಗಿ ನಮ್ಮ ಪ್ರಸನ್ನ ವಿದ್ಯಾಸಂಸ್ಥೆ ಇದೆ. ನಾವೆಲ್ಲ ಒಂದೇ ಬಂಧುಗಳೇ. ನಾವು ಕನ್ನಡ ಮಾತಾಡ್ಬೋದು, ತುಳು ಮಾತಾಡ್ಬೋದು, ಅರೆಭಾಷೆ ಮಾತಾಡ್ಬೋದು. ನಾವೆಲ್ಲ ಯಾವುದೇ ಒಂದು ನಮ್ಮಲ್ಲಿ ತುಳು, ಕನ್ನಡ, ಅರೆಭಾಷೆ ಅನ್ನುವ ಭೇದವನ್ನು ಮರೆತು ನಾವೆಲ್ಲರೂ ಒಂದೇ ಅನ್ನುವಂಥ ಆಶಯದಲ್ಲಿ ಮುನ್ನಡೆದರೆ ಖಂಡಿತವಾಗಿ ನನ್ನ ಹೆಮ್ಮೆಯ ಗೌಡ ಸಮುದಾಯ ಮುಂದೊಂದು ದಿನ ಈ ಸಮಾಜದ ಅಥವಾ ಜಗತ್ತಿನ ದೇವರ ಕೋಣೆ ಭಾರತ ಅಂತಿದ್ರೆ ಭಾರತದ ದೇವರ ಕೋಣೆ ನಮ್ಮ ತುಳುವನಿಲ್ಲ. ಅದರಲ್ಲೂ ವಿಶೇಷವಾಗಿ ದೈವ ದೇವಸ್ಥಾನ ಇರ್ಬೋದು, ಅಥವಾ ಮಠ ಮಂದಿರಗಳಿರ್ಬೋದು, ಅಥವಾ ಯಾವುದೇ ಒಂದು ಧರ್ಮ ಕಾರ್ಯದಲ್ಲಿ ಮುಂದೆ ಬ್ಯಾನರ್ ಕಟ್ಟಲಿಕ್ಕಲ್ಲ ನನ್ನ ಈ ಗೌಡ ಸಮುದಾಯ ಪ್ರತಿಯೊಂದು ಕ್ಷೇತ್ರದಲ್ಲೂ ಬಂಧುಗಳು ನಿಮಗೆ ಅವಕಾಶವನ್ನು ಕೊಟ್ಟರೆ ನೀವೆಲ್ಲರೂ ಎಲ್ಲ ಒಂದು ಕಂಬಳ ಕ್ಷೇತ್ರ ಇರ್ಬೋದು ಅಥವಾ ವಿವಿಧ ದೈವ ದೇವಸ್ಥಾನಗಳ ಪ್ರತಿಯೊಂದು ಕ್ಷೇತ್ರದಲ್ಲೂ ನೀವು ಅಧ್ಯಕ್ಷ ಸ್ಥಾನವನ್ನು ವಹಿಸಬೇಕು ನನ್ನ ಬಂಧುಗಳೇ. ನಾವು ಬ್ಯಾನರ್ ಕಟ್ಟಲಿಕ್ಕೆ, ಸೆಗಣಿ ಸಾರಿಸಲಿಕ್ಕೆ ಅಥವಾ ಮತ್ತೊಂದು ಮಾಡಲಿಕ್ಕೆ ಖಂಡಿತ ಅಲ್ಲ ಬಂಧುಗಳೇ. ನಾವು ಕೂಡ ಎಲ್ಲ ಮತ, ಜಾತಿ, ಮತ, ಪಂಥದವರನ್ನು ನಾವೆಲ್ಲ ಒಟ್ಟುಗೂಡಿಸಿ ಮುಂದೊಂದು ದಿನ ನನ್ನ ಹೆಮ್ಮೆಯ ಬೆಳ್ತಂಗಡಿ ತಾಲೂಕು ಅದೇ ಹಾದಿಯಾಗಿ ನನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಂದು ಸುರೇಶ ಅಣ್ಣ ಕೂಡ ಇದ್ದಾರೆ. ಎಷ್ಟು ಒಂದು ಸಂತಸ ವಿಚಾರ ಅಂತ ಹೇಳಿದ್ರೆ, ಬಹಳ ಒಂದು ದೊಡ್ಡ ಪ್ರಾಜೆಕ್ಟನ್ನು ಸುರೇಶ್ ಅಣ್ಣ ಮಾಡ್ತಾ ಇದ್ದಾರೆ ಕಡಬದಲ್ಲಿ. ಎಲ್ರಿಗೊಂದು ಆದರ್ಶ ಆಗುವಂತಹ ಒಂದು ಕಾರ್ಯಕ್ರಮ. ಹಾಗಾಗಿ ಅವರೊಂದು ಕಡಬದಲ್ಲಿ ಒಕ್ಕಲಿಗ ಸಮುದಾಯ ದೊಡ್ಡ ಸಭಾಭವನ ಆಗ್ತಾ ಇದೆ. ಸಂಜೀವ ಅಣ್ಣನಿಗೆ ಗೊತ್ತಿರ್ಬೋದು, ನಾನು ಇವತ್ತು ನಮ್ಮ ಡಿ ವಿ ಸದಾನಂದಗೌಡರು ಬರ್ತಾರೆ ಅಂತೇಳಿ ನಿರೀಕ್ಷೆ ಇತ್ತು ಶೋಭಾಕ್ಕೆಲ್ಲ. ಆದರೆ ಮುಂದೆ ಬರುವ ದಿನಗಳಲ್ಲಿ ನಮ್ಮ ಗೌಡ ಸಮುದಾಯದ ಒಂದು ಒಳ್ಳೆಯ ಉತ್ಸವವನ್ನು ಮಾಡುವ ಮೋಹನಣ್ಣ, ನಾವೆಲ್ಲ ಒಟ್ಟಾಗಿ ಎಲ್ಲ ಸಮುದಾಯದವರಿಗೊಂದು ಆದರ್ಶಪ್ರಾಯವಾಗಿ ನಾವೆಲ್ಲ ಮನಸ್ಸಿನ ಮೂಲೆಯಲ್ಲಿ ಇರುವಂತಹ ಎಲ್ಲವನ್ನ ಮತ್ಸರವನ್ನು ಬಿಟ್ಟು, ಯಾಕೆ ಬಂಧುಗಳೇ, ಒಂದೇ ಜೀವ, ಒಂದೇ ಜೀವನ. ಹಾಗಾಗಿ ಸಚ್ಚಿತ್ತ, ಸತ್ಮನಸ್ಸು ಮತ್ತು ಸತ್ಕರ್ಮವನ್ನು ಮಾಡಿದರೆ ಯೋಗ್ಯತೆಯನ್ನು ಪಡೆದುಕೊಂಡು ವ್ಯಕ್ತಿತ್ವ ವಿಕಸನವಾಗಿ ನನ್ನ ಹೆಮ್ಮೆಯ ಗೌಡ ಸಮುದಾಯ ಮುಂದೊಂದು ದಿನ ಸಾರ್ಥಕ ಬದುಕಿಗೆ ಮುನ್ನಡೆಯನ್ನು ಬರೆಯುವಂಥ ಕಾರ್ಯದಲ್ಲಿ ಖಂಡಿತವಾಗಿಯೂ ನಾವೆಲ್ಲ ಉದಾಹರಣೆ ಆಗ್ತೇವೆ ಬಂಧುಗಳೇ, ನಾವೆಲ್ಲ ಉದಾಹರಣೆ ಆಗ್ತೇವೆ. ಜಾಸ್ತಿ ಮಾತಾಡಲಿಕ್ಕೆ ಅವಕಾಶ ಇಲ್ಲ. ನನಗೆ ಹೇಳಿದ್ದಾರೆ 10 ನಿಮಿಷ. ನಾನು ಗುರುಗಳ ಹತ್ರ ಒಂದು ವಿಜ್ಞಾನ ಪೆನ್ ಮಾಡಿಕೊಂಡೆ 10 ನಿಮಿಷ. ಯಾಕಂತ ಹೇಳಿದ್ರೆ ಬಹಳ ಕಾರ್ಯಕ್ರಮದ ಒತ್ತಡ. ಕಳೆದ ಒಂದು ಬೈಪಾಡಿ ಬ್ರಹ್ಮಕಲಶದಲ್ಲಿ ಕೂಡ ಪೂಜ್ಯ ಕಾವಂದರು ಯಾವತ್ತು ನನ್ನ
ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪೂಜಾ ಕಾವಂದರುಗಳೇ ಮಾತನ್ನು ಮುಗಿಸಿ ಬೇಗ ಹೋಗ್ತಾರೆ. ಅದು ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಇವತ್ತು ನನ್ನ ಭಾಷಣವನ್ನು ಕೇಳಿ ಹೋಗಬೇಕು. ಅದೇ ಹಾದಿಯಾಗಿ 2ನೇ ಕಾರ್ಯಕ್ರಮ ಗುರುಗಳ ಪಾದಕ್ಕೆ ನಾನು ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ತಾಳ್ಮೆಗೆ ನಾನು ಸದಾ ಪ್ರಣಾಮವನ್ನು ಸಲ್ಲಿಸುತ್ತಾ, ಬಂದಂತಹ ನನ್ನೆಲ್ಲ ಬಂಧುಗಳೇ, ನೀವು ಜನ್ಮ ಕೊಟ್ಟಂತಹ ತಾಯಿ ಅಥವಾ ಜನಿಸಿದಂತಹ ಈ ಭೂಮಿ ಯಾವತ್ತು ಸ್ವರ್ಗಕ್ಕಿಂತಲೂ ಶ್ರೇಷ್ಠ ಅನ್ನುವಂತಹ ವಿಶೇಷ ಮನೋಭಾವನೆಯನ್ನು ನಾವೆಲ್ಲ ಮೈಗೂಡಿಸಿಕೊಂಡಿದ್ದೇವೆ, ಬೆಳೆದಿದ್ದೇವೆ. ಈ ಮಣ್ಣಲ್ಲಿ ಹುಟ್ಟಿದ್ದೇವೆ, ಬೆಳೆದಿದ್ದೇವೆ, ನಾಳೆ ಈ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೇವೆ. ನಮಗೆ ಬೇಕಾದಂತಹ ಗಾಳಿ ಇರ್ಬೋದು, ಬೆಳಕು ಇರ್ಬೋದು, ನೀರು ಇರ್ಬೋದು, ಎಲ್ಲವನ್ನ ಕಲ್ಲು, ಮಣ್ಣು, ಪರಿಸರ, ನದಿ, ಮರ, ಗಿಡ ಎಲ್ಲವನ್ನು ಗುರುಗಳನ್ನು, ಹಿರಿಯರನ್ನು, ತಾಯಂದಿರನ್ನು, ಅಕ್ಕಂದಿರನ್ನು, ತಂಗಿಯಂದಿರನ್ನು, ಅಪ್ಪನನ್ನು, ಅಜ್ಜನನ್ನು, ಅಜ್ಜಿಯನ್ನು, ಅತ್ತೆಯನ್ನು, ಸೊಸೆಯನ್ನು ಎಲ್ಲರನ್ನ ನಾವು ದೇವರಂತ ಪೂಜಿಸುವಂತಹ ಹೆಮ್ಮೆಯ ನನ್ನ ಸನಾತನ ಸಂಸ್ಕೃತಿಯ ಅದಕ್ಕೆ ಶಕ್ತಿಯಾಗಿರುವಂತಹ ನನ್ನ ಗೌಡ ಸಮುದಾಯದಲ್ಲಿ ಹುಟ್ಟಿದಂತಹ ನಾನು ಖಂಡಿತವಾಗಿ ಇವತ್ತು ಧನ್ಯ ಬಂಧುಗಳೇ, ಧನ್ಯ. ಗುರುಗಳು ಹೇಳಿದ ಹಾಗೆ ಬೆಂಗಳೂರಿನಲ್ಲಿ ಪ್ರತಿಯೊಬ್ಬರು ಗುರುಗಳೇ, ಕಿರಣ್ ಗೌಡ ಇರ್ಬೋದು, ಶ್ರೀನಿವಾಸ್ ಗೌಡ ಇರ್ಬೋದು, ಮನ್ಮಥ ಗೌಡ ಇರ್ಬೋದು, ಉಮಾಪತಿ ಗೌಡ ಇರ್ಬೋದು. ಅದೇ ಹಾದಿಯಾಗಿ ಇವತ್ತು ನಮ್ಮ ರಾಜೇಗೌಡರು ನೋಡಿ, ರಾಜೇಗೌಡರು ಎಷ್ಟು ಒಂದು ಹೆಸರು, ರಾಜ ಮತ್ತು ಗೌಡ ಎರಡು, ಅದಕ್ಕೆ ಹೆಸರು ಸರಿಯಾಗಿ ಇವತ್ತು ನಮ್ಮ ಶೃಂಗೇರಿ ಮತ್ತು NR ಪುರದ ಶಾಸಕರಾಗಿದ್ದಾರೆ. ಅದೇ ಹಾದಿಯಾಗಿ ನಮ್ಮ ಎಷ್ಟೊಂದು ಹೆಮ್ಮೆ, ಗಂಗಾಧರ ಗೌಡ ಕೂಡ, ರಂಜನ್ ಗೌಡ, ಪ್ರತಿಯೊಬ್ಬರು ನಾವು ಮುಂದಿನ ದಿನಗಳಲ್ಲಿ ನನ್ನ ಹೆಸರಲ್ಲೂ ಕೂಡ ಗೌಡ ಅಂತಿಲ್ಲ, ಸೇರಿಸಲಿಕ್ಕೆ ಆಗೋದಿಲ್ಲ ಗುರುಗಳೇ, ಆದರೆ ನನ್ನ ಮಗನ ಹೆಸರಿಗಾದ ನಾನು ಸೇರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಬಂಧುಗಳೇ. ಕೊನೆಯ 1-2 ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ ಬಂಧುಗಳೇ. ಹೆಮ್ಮೆಯ ಭಾರತಾಂಬೆಯ ಅಸ್ಮಿತೆಯನ್ನು ಅಲುಗಾಡಿಸಿದಂತಹ ಪಾಪಿ ಪಾಕಿಸ್ತಾನಕ್ಕೆ ನಾವು ಒಂದು ಒಳ್ಳೆಯ ಪಾಠವನ್ನು ಕಲಿಸಿದ್ದೇವೆ. ಯಾರೆಲ್ಲ ನನ್ನ ಹೆಮ್ಮೆಯ ಭಾರತಾಂಬೆಯ ಅಸ್ಮಿತೆಯನ್ನು ಅಲುಗಾಡಿಸಿದಂತಹ ಎಲ್ಲ ಉಗ್ರರನ್ನು ಹಠಾಸ ಮಾಡಿದ್ದೇವೆ, ಯಾರೆಲ್ಲ ಸಿಂಧೂರವನ್ನು ಅಳಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೋ ಅವರಿಗೆ ಒಂದು ಒಳ್ಳೆಯ ಪಾಠವನ್ನು ಕಲಿಸಿ ಮುಂದೊಂದು ದಿನ ಯಾವ ರೀತಿ ನಾವೆಲ್ಲ ಒಂದು ಭಾರತ ಅಂತ ಬರುವಾಗ ಒಂದು ಒಟ್ಟಾಗಿದ್ದೆವು, ಅದೇ ಉದಾಹರಣೆ ತೆಗೆದುಕೊಂಡು ನಾವೆಲ್ಲ ಬೆಳ್ತಂಗಡಿಯ ಸಮುದಾಯದ ನಾವೆಲ್ಲರೂ ನಮ್ಮ ಸಮುದಾಯ ಅಂತ ಬಂದರೆ ಮನೆಯೊಂದು 3 ಬಾಗಿಲಾಗದೆ ಮನೆಯೊಂದು ಒಂದೇ ಬಾಗಿಲು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಾಗುವ ಬಂಧುಗಳೇ ಮುಂದೆ ಬರೋ ದಿನಗಳಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ. ಬದುಕಿನಲ್ಲಿ ಜನ್ಮ ಕೊಟ್ಟಂತಹ ತಾಯಿಯನ್ನು ನಾವು ರೀತಿ ಪೂಜಿಸುತ್ತೇವೋ ಅಥವಾ ಈ ಭಾರತಾಂಬೆಯನ್ನು ಪೂಜಿಸ್ತೇವೋ ಅದೇ ರೀತಿ ನಮ್ಮ ಹೆಮ್ಮೆಯ ಗೌಡ ಸಮುದಾಯವನ್ನು ನಾವು ಪೂಜಿಸಿ, ನಮ್ಮಲ್ಲಿರುವಂತಹ ಅನೇಕ ಯುವಕರಿದ್ದೀರಾ, ನಿಮಗೆ ಖಂಡಿತವಾಗಿಯೂ ಅವಕಾಶವನ್ನು ಸಿಕ್ಕಿದರೆ ನೀವು ನಮ್ಮ ಘನ ಸರ್ಕಾರದ ಅನೇಕ ನಿಮಗೆ ಅವಕಾಶಗಳಿದೆ. ಯಾರೂ ಕೂಡ ಅನೇಕ ಈಗ ಮೊನ್ನೆ ನಮ್ಮ ಕಂಬಳದಲ್ಲಿ ನವೀನ್ ನಾಯಕ್ ಅಂತಿದ್ದು ಸುಸೈಡ್ ಮಾಡಿಕೊಂಡ್ರು. ಹಾಗಾಗಿ ಬಂಧುಗಳೇ, IPL ಆಗ್ತದೆ ಅಥವಾ ಯಾವುದೇ ಒಂದು ಜೂಜಿನಾಟ, ಮೋಸದಾಟ, ಯಾವುದೇ ಒಂದು ಬೆಟ್ಟಿಂಗ್ ಅಮಿಷಗಳಿಗೆ ಒಳಗಾಗದೆ ಬೈಕ್ನಲ್ಲಿ ಹೋಗುವ ನನ್ನೆಲ್ಲ ಸಮುದಾಯದ ಬಂಧುಗಳು, ಯಾವುದೇ ಒಂದು ಜಾತಿ ಮತ ಭೇದ ಇಲ್ಲದೆ ಇಲ್ಲಿರುವಂಥ ಎಲ್ಲ ಯುವಕರು ನೀವು ಬೈಕ್ನಲ್ಲಿ ಹೋಗುವಾಗ ಹೆಲ್ಮೆಟನ್ನು ಹಾಕೊಂಡು ಹೋಗಿ, ಮೆಲ್ಲ ಹೋಗಿ, ಜೀವ ಉಳಿದರೆ ಮಾತ್ರ ಜೀವನ. ಹಾಗಾಗಿ ಎಲ್ಲವನ್ನ ಈ ಸಾಮಾಜಿಕ ಧಾರ್ಮಿಕ ದೃಷ್ಟಿಯಲ್ಲಿ ನಾವೆಲ್ಲ ಒಟ್ಟಾಗಿ ಮುಂದೊಂದು ದಿನ ನನ್ನ ಹೆಮ್ಮೆಯ ಭಾರತವನ್ನು ವಿಶ್ವಗುರು ಮಾಡುವಂಥ ನಿಟ್ಟಿನಲ್ಲಿ ಸ್ವರ್ಗಸ್ಥರಾದಂತಹ ಎಲ್ಲ ನನ್ನ ವೀರ ಸೈನಿಕರ ಪಾದಕಮಲಕ್ಕೆ ಸಾಷ್ಟಾಂಗ ಶ್ರದ್ಧಾಂಜಲಿ ಸಮರ್ಪಿಸುತ್ತಾ, ಮೊನ್ನೆ ಪಹಲ್ಗಾಂವ್ನಲ್ಲಿ ವೀರ ಮರಣವನ್ನು ಅಪ್ಪಿದಂತಹ 26 ಜನರಿಗೂ ನಾವು ಶ್ರದ್ಧಾಂಜಲಿಯನ್ನು ತೋರಿಸುತ್ತಾ ರಾಜಕೇಸರಿಯ ದೀಪಗಳನ್ನ ಕೂಡ ನೋಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಬಂದಂತಹ ಎಲ್ಲರೂ ನಮ್ಮ ಮೀಡಿಯಾ ವರ್ಗದವರು, ಸಂತೋಷ್ ಅಣ್ಣ ಇದ್ದಾರೆ, ಮನೋಹರ್ ಅಣ್ಣ ಇದ್ದಾರೆ, ಚಿತ್ರೇಶ್ ಅಣ್ಣ ಇದ್ದಾರೆ, ಕೇನ್ ಗೌಡ್ರು ಇದ್ದಾರೆ, ಎಲ್ಲರೂ ಮಾಧ್ಯಮ ಮಿತ್ರರು ಪ್ರತಿಯೊಬ್ಬರೂ ಕೂಡ ನಿಮ್ಮ ಪಾದಕಮಲಕ್ಕೆ ನನ್ನ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತಾ, ಅದೇ ರೀತಿ ನಮ್ಮ ಗೋಳ್ತೋಟಿನ ಬಂದ ಪುರುಷೋತ್ತಮ ಪ್ರತಿಯೊಬ್ಬರು ತುಂಬ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂತಹ ಎಲ್ಲ ನನ್ನ ಸಹೋದರರು ಇದ್ದೀರಿ. ಮುಂದೊಂದು ದಿನ ನನ್ನ ಹೆಮ್ಮೆಯ ಗೌಡ ಸಮುದಾಯದ ಎಲ್ಲರೂ ನೀವೊಂದು ಪ್ರತಿಯೊಂದು ಕ್ಷೇತ್ರದಲ್ಲೂ ಶೈಕ್ಷಣಿಕ ಇರ್ಬೋದು, ರಾಜಕೀಯ ಇರ್ಬೋದು, ಸಾಮಾಜಿಕ ಇರ್ಬೋದು, ನೀವೆಲ್ಲ ಮುಂದೆ ಬರಬೇಕು ಬಂಧುಗಳೇ. ನಾವು ಯಾವಾಗ ಹಿಂದೆ ನಿಲ್ತೇವೋ ಈ ಸಮಾಜದಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಖಂಡಿತವಾಗಿಯೂ ನಮಗೆ ಅವಕಾಶಗಳು ಸಿಗುವುದಿಲ್ಲ. ಎಲ್ಲೇ ಇರಲಿ, ಯಾವುದೇ ಒಂದು ಕ್ಷೇತ್ರದಲ್ಲಿ ನಾವು ಮುಂದೆ ಬರುವ, ಅದೇ ರೀತಿ ಪ್ರತಿಯೊಂದು ಈ ಸನಾತನ ಸಂಸ್ಕೃತಿ ಇರುವಂತಹ ಎಲ್ಲ ಸಮುದಾಯದವರನ್ನು ಒಟ್ಟು ಸೇರಿಸಿ ಒಂದೇ ಮನಸ್ಸಿನಿಂದ, ಯಾವ ರೀತಿ ನಾರಾಯಣ ಗುರುಗಳು ಹೇಳಿದರು, ನಮ್ಮ ಆದಿಚುಂಚನಗಿರಿ ದೊಡ್ಡ ಗುರುಗಳು ಹೇಳ್ತಿದ್ರು, ಒಂದೇ ಮತ, ಒಂದೇ ಕುಲ, ಒಂದೇ ಭಾಷೆ, ನಾವೆಲ್ಲ ಭಾರತೀಯರು, ಅದರಲ್ಲಿ ವಿಶೇಷವಾಗಿ ನಾವು ಸನಾತನ ಸಂಸ್ಕೃತಿಯನ್ನು ಎತ್ತಿ ಹಿಡಿದು ಬದುಕಿದವರು. ಹಾಗಾಗಿ ಈ ಸಮಾಜಕ್ಕೆ, ಈ ಸಮುದಾಯಕ್ಕೆ ನಾವೆಲ್ಲರೂ ಒಟ್ಟಾಗಿ ಒಂದು ಶಕ್ತಿಯನ್ನು ತುಂಬುವ ಮುಖಾಂತರ ನಮ್ಮ ವಿಶ್ವಗುರು ಆಗುವಂತಹ ಭಾರತದ ಪರಿಕಲ್ಪನೆಗೆ ನಮ್ಮ ಕೊಡುಗೆ ಖಂಡಿತವಾಗಿಯೂ ಅತ್ಯಗತ್ಯ ಇದೆ. ನಮ್ಮ ಸಮುದಾಯ ಇಷ್ಟರವರೆಗೆ ಯಾವುದೇ ಒಂದು ಪಕ್ಷದ ದಾಸ್ಯಕ್ಕೆ ಒಳಗಾಗದೆ ಸ್ವಾಭಿಮಾನ
ಕ್ಕಾಗಿ ಬದುಕುತ್ತಿರುವಂತಹ ಸಮುದಾಯ ಇದ್ದರೆ ಅದು ನನ್ನ ಹೆಮ್ಮೆಯ ಒಕ್ಕಲಿಗ ಸಮುದಾಯ. ಹಾಗಾಗಿ ದೇಶ, ಧರ್ಮ, ಸಾಂಸ್ಕೃತಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಮಾಜದ ಅಥವಾ ಒಕ್ಕಲಿಗ ಸಮುದಾಯದ ಕೊಡುಗೆ ಬಹಳ ಇದೆ. ಅದೆಲ್ಲ ನೆರವೇರಿಕೆ ಮಾಡಿಕೊಂಡು ನಮ್ಮ ಮುಂದೆ ಬರುವಂತಹ ದಿನಗಳಲ್ಲಿ ನಮ್ಮೆಲ್ಲ ಯುವಕರಿಗೆ ಅಥವಾ ಪ್ರತಿಯೊಬ್ಬರಿಗೂ ನಾವು ವಿಶೇಷವಾಗಿ ಮಾಡಬೇಕಾಗಿದ್ದು ಗುರು ಹಿರಿಯರಿಗೆ ಒಂದು ಗೌರವ. ಯಾಕಂತ ಹೇಳಿದ್ರೆ ಮನೆಯಲ್ಲಿ ಏಜಾದ ಅಥವಾ ಪ್ರಾಯವಾದಂತಹ ಗುರುಗಿರಿ ಹಿರಿಯರನ್ನು ಅಜ್ಜನ ಕಡೆಗಣಿಸಬಾರ್ದು ಬಂಧುಗಳೇ. ನಮಗೆ ಮುಂದೊಂದು ಅನೇಕ ವರ್ಷಗಳ ಹಿಂದೆ ಒಂದು ತುತ್ತು ಊಟಕ್ಕೂ ಕೂಡ ಚಡಪಡಿಸ್ತಿರುವಂತಹ ಕಷ್ಟ ಇತ್ತು. ಈಗ ಹಾಗೆ ಇಲ್ಲ. ಹಾಗಾಗಿ ನಮ್ಮ ಹಿರಿಯರನ್ನು ನಾವು ಗೌರವಿಸಬೇಕು, ಅಪ್ಪ ಅಮ್ಮನಿಗೆ ಒಳ್ಳೆಯ ಗೌರವವನ್ನು ಕೊಡಬೇಕು, ಎಲ್ಲ ಸಹೋದರನ ಪ್ರೀತಿಯಿಂದ ಕಾಣಬೇಕು. ನಾವೆಲ್ಲ ಒಟ್ಟಾಗಿ ಯಾವುದೇ ಒಂದು ದಾಸ್ಯಕ್ಕೆ ಅಥವಾ ಯಾವುದೇ ಒಂದು ಆಮಿಷಗಳಿಗೆ ಒಳಗಾಗದೆ ನಮ್ಮೊಂದು ಒಳ್ಳೆಯ ಚೈತನ್ಯಮುಖವಾದಂತಹ ಅಥವಾ ಒಂದು ಚೈತನ್ಯಶೀಲವಾದಂತಹ ಪ್ರಗತಿಪರ ಸಮಾಜ ಅಥವಾ ನಮ್ಮ ಕುಟುಂಬವನ್ನು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸುವಂತಹ ಸತ್ಕಾರ್ಯದಲ್ಲಿ ನಾವೆಲ್ಲ ಭಾಗಿಯಾಗುವ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಂಬಂತೆ, ತುಳುವ ನಾಡುದ ಮಣ್ಣ ಕಮ್ಮೆನ, ಪರರಡು ಊರೊರ್ಮೆನ, ಅಪ್ಪೆ ಮಣ್ಣದ ಮಹಿಮೆ ಕೆನ್ನಗ, ಮೈ ಮನಸ್ಸು ಇರ್ಮೆನ, ಡೆನ್ನ ಡೇನನ ಡೆನನ ಡೇನನ ಡೆನ್ನ ಡೇನನ ಡೇನನ, ಪನ್ಪೆ ಕೆಲ್ಲೆ ತುಳುವ ನಾಡುದ ಮಾಯ ಕಟ್ಟುದ ಪಾಡ್ದನ, ಕಡಲು ತೇಲುಣಿಗೆ ಭೂಮಿ ಬಿರುಣಿಗೆ, ಪುಂಚೊಡು ಮಣ್ಣಾಂಡಿಗೆ, ಸತ್ಯ ನ್ಯಾಯಗೂ ನೀತಿ ಧರ್ಮಗೂ ಈ ಮಣ್ಣು ಕಣ್ಣಾಂಡಿಗೆ, ನಮ್ಮ ಪುಟ್ಟುಗೂ ಆಯ ಅಮ್ಮೆ ಭೂಮಿ ಪುಟ್ಟುಗೂ ಬೆಮ್ಮೆಗೆ, ಪನ್ಪು ನಂಚಿನ ಸಂದಿತ ಒಡುಟ್ಟು ಬೊಟ್ಟೊಡು ತುಳುವ ತೆಂಬೆರೆನು, ನಟ್ಟುವೆ ತುಳುವಪ್ಪೆ ಯಾನಿರೆನು, ಜಡಪತ್ತಿನಾಕ್ಲೆನು ಕುರ್ಕುದು ಲಕ್ಕಲೆ, ನಂಜಿನರಕಟ ತೊರ್ತುದು ಗಿಡಪುಲೆ, ಕಂಟೊಡು ದಾಪುನ ಕಂಟಕ ಕರಿಪುಲೆ, ಒಟ್ಟುಗು ಬದುಕುನ ಗೇನ ಈ ಕೊರ್ಲ, ಉದಯ ಬಾನೋಡು ಈ ಕಡಲ್ದ ಉಲೈ, ಪುಟ್ಟವು ಈ ಘೇನ ಉಡಲ್ದ ಉಲೈ, ಯಾನನ್ಪಿ ಅಂಟು ಪೋವಡು ಪಿದೈ, ಮೆಗ್ಗೆ ಪಲೈ ನಂಟು ಪುಟ್ಟವಡು ಈ ಬೊಟ್ಟೊಡು ತುಳುವ ತೆಂಬೆರೆನು, ನಟ್ಟುವೆ ತುಳುವಪ್ಪೆ ಯಾನಿರೆನು, ಡೆನ್ನಾನ ಸೊರ ಲಕ್ಕನಗ, ಎನ್ನನ್ಪಿ ಅಂಟು ಬಲಿಪುನಗ, ನಮ್ಮಂಪಿ ಉರಲು ಉರಿಪುನಗ, ನಮ್ಮಂಪಿ ಉರಲು ಉರಿಪುನಗ, ಮಹಿಮೆದ ಮಾಯ ಈ ನೆಲಟ್ಟು ನಲಿಪುನಗ, ಬೊಟ್ಟೊಡು ತುಳುವ ತೆಂಬೆರೆನು, ತುಳುವಪ್ಪೆ ಯಾನಿರೆನು. ಸೂರ್ಯೋದಯ ಆದ ಸಮಯದಲ್ಲಿ ಭಕ್ತಿ ಭಾವ ಸಂಭ್ರಮ ಸಡಗರದಿಂದ ಈ ಕಾರ್ಯಕ್ರಮದ ಸವಿಯನ್ನ ನಾವೆಲ್ಲರೂ ಮತ್ತೊಮ್ಮೆ ಮಗದೊಮ್ಮೆ ಗುರುಪಾದ ಚರಣಕ್ಕೆ ಅರ್ಪಿಸುತ್ತಾ, ಸೂರ್ಯ ಮುಳುಗುವ ಮುನ್ನ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಸಂಭ್ರಮದಿಂದ ಸವಿಸವಿಯಾಗಿ ನಾವೆಲ್ಲರೂ ಒಟ್ಟಾಗಿ ಮುಂದೆ ಬರುವ ದಿನಗಳಲ್ಲಿ ನಾವು ಯಾವುದೇ ಒಂದು ಜಾತಿ ಮತ ಭೇದ ಇಲ್ಲದೆ ಅಥವಾ ಯಾವುದೇ ಒಂದು ಮನೆಯೊಂದು ಮೂರು ಬಾಗಿಲಿಲ್ಲದೆ ನಾರಾಯಣಗೌಡರೇ ಮುಂದೆ ಬರುವ ದಿನಗಳಲ್ಲಿ ಒಂದು ವರ್ಷದ ಪ್ರಯತ್ನವನ್ನು ಖಂಡಿತವಾಗಿ ಪ್ರಾಮಾಣಿಕವಾಗಿ ಮಾಡಿ ನಾವೆಲ್ಲ ಒಟ್ಟಾಗಿ ನಮ್ಮ ಹೆಮ್ಮೆಯ ಗೌಡ ಸಮುದಾಯವನ್ನು ಒಂದೇ ನಮ್ಮ ಗುರುಗಳ ಸಾರಥ್ಯದಲ್ಲಿ ಒಂದೇ ಸಾರಥ್ಯನ ಇಟ್ಕೊಂಡು ಅವರೇ ಕೃಷ್ಣ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಆಗ್ತದೆ. ಕೃಷ್ಣನ ಸ್ಥಾನದಲ್ಲಿ ಅವರನ್ನು ಕೂರಿಸಿ ನಾವೆಲ್ಲ ಒಟ್ಟಾಗಿ ಒಂದು ಒಳ್ಳೆಯ ಉತ್ಸವವನ್ನು ಮುಂದೆ ಬರುವ ದಿನಗಳಲ್ಲಿ ಮಾಡಬೇಕು. ನಿಮ್ಮೆಲ್ಲರ ಮನಸ್ಸಿನಲ್ಲಿ ಸಂತಸ ಅನ್ನುವುದು ಸದಾ ಹಾಲಿನಂತೆ ಹೋಗ್ತಾ ಇರಲಿ. ನಮಗೆಲ್ಲರಿಗೂ ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ನೆಮ್ಮದಿಯನ್ನು ಕರುಣಿಸಲಿ. ನಾವೆಲ್ಲ ಒಟ್ಟಾಗಿ ಹೆಮ್ಮೆಯ ವಿಶ್ವಗುರು ಆಗುವಂತಹ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಾಗಿದ್ದರೆ ಮುಂದೊಂದು ದಿನ ನನ್ನ ಹೆಮ್ಮೆಯ ಭಾರತ ನಮ್ಮಿಂದ ಅಥವಾ ನಮ್ಮೆಲ್ಲ ಸನಾತನ ಸಂಸ್ಕೃತಿಯ ಬಂಧುಗಳಿಂದಾಗಿ ರಾಷ್ಟ್ರ ದೇವಗೆ ಪ್ರಾಣ ದೀವಿಗೆ ಸೇವೆಯಾಗಲಿ ನಾಡಿಗೆ, ಹಿಂದಿನಂತೆಯೇ ಹಿಂದೂ ಚೈತನ್ಯವಿಂದು ಜಾಗೃತವಾಗಲಿ ಸದಾ ಸನಾತನದ ಉಳಿವಿಗಾಗಿ. ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀರಾಮ್, ಜೈ ಒಕ್ಕಲಿಗ ಸಮುದಾಯ. ಕೃಷ್ಣಾರ್ಪಣಮಸ್ತು, ಸಕಲವು ಕೃಷ್ಣಾರ್ಪಣಮಸ್ತು. ಕೃಷ್ಣಂ ವಂದೇ ಜಗದ್ಗುರುಂ, ಕೃಷ್ಣಂ ವಂದೇ ಜಗದ್ಗುರುಂ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಮಸ್ಕಾರ, ಶುಭ ರವಿವಾರ. ಇಷ್ಟು ಹೊತ್ತುಗಳ ಬಹಳ ಸ್ಫೂರ್ತಿದಾಯಕ ಮಾತುಗಳನ್ನಾಡಿ ನಮ್ಮ ಸಮಾಜ ಜಡಬಿಟ್ಟು ಕೆಡವಿ ನಿಲ್ಲಬೇಕು ಅನ್ನುವಂಥ ಚೈತನ್ಯದ ಮಾತುಗಳನ್ನಾಡಿರುವಂತಹ ನಮ್ಮ ಸಮಾಜದ ಧಾರ್ಮಿಕ ನೇತಾರ, ನಮ್ಮ ಸಮಾಜದ ಹೆಮ್ಮೆ ಶ್ರೀಯುತ ಕಿರಣ್ ಚಂದ್ರ ಪುಷ್ಪಗಿರಿ ಇವರಿಗೆ ಬೆಳ್ತಂಗಡಿ ತಾಲೂಕು ಒಕ್ಕಲಿಗೌಡ ಸೇವಾ ಟ್ರಸ್ಟ್ ವತಿಯಿಂದ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಕ್ಕೆ ಅಶಕ್ತರಿಗೆ ನೆರವು ಕಾರ್ಯಕ್ರಮ, ಇದನ್ನು ಸ್ವಾಮೀಜಿಯವರು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ರಾಮಚಂದ್ರ ಗೌಡ ಬಜ್ಜಿರೆ, ಪದ್ಮಯ್ಯಗೌಡ ಮಣಿಲ ಶಿರ್ಲಾಲು, ನಾರಾಯಣಗೌಡ ಅರ್ತಿದಡಿ, ಜನಾರ್ದನಗೌಡ ಪೆಲ್ಲತ್ತಡಿ ಮಿತ್ತಬಾಗಿಲು, ಲೀಲಾವತಿ ಅಂತರ ಕಡಿರುದ್ಯಾವರ, ವೇದಾವತಿ ಕನ್ಯಾಡಿ ಧರ್ಮಸ್ಥಳ, ದುರ್ಗಾಪ್ರಸಾದ್ ಕಲ್ಮಂಜ, ಚಿಂಕ್ರಗೌಡ ಪೆಲ್ಲತ್ತಡಿ ಬೆಳಾಲು, ಹರಿಪ್ರಸಾದ್ ಗೌಡ ಬಜಿರೆ, ಜಯಂತಗೌಡ ಕಳೆಂಜ. ಶ್ರೀ ನಾರಾಯಣಗೌಡ ಅತ್ತಿದಡಿ ಮಿತ್ತಬಾಗಿಲು ಇವರಿಗೆ ಅನುಕೂಲಕರ ಮಂಚ ವಿತರಣೆ ಪೂಜ್ಯ ಸ್ವಾಮೀಜಿಯವರು ಮಾಡಿಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ.
ಶ್ರೀ ನಾರಾಯಣಗೌಡ ಅತ್ತಿದಡಿ ಇವರು ಕೃಷಿಕರಾಗಿದ್ದು ಮರದಿಂದ ಬಿದ್ದು ಗಂಭೀರ ಗಾಯವಾಗಿ ಮಲಗಿದಲ್ಲೇ ಇದ್ದಾರೆ. ಇವರಿಗೆ ಚಿಕಿತ್ಸೆಗೆ ತುಂಬ ಹಣ ಖರ್ಚಾಗಿದ್ದು ಇವರು ಮತ್ತು ಅವರ ಕುಟುಂಬದವರು ತೀವ್ರ ಸಂಕಷ್ಟದಲ್ಲಿರುವುದಾಗಿದೆ. ಆದ್ದರಿಂದ ನಮ್ಮ ಒಕ್ಕಲಿಗ ಗೌಡರ ಸೇವಾ ಟ್ರಸ್ಟ್ ವತಿಯಿಂದ ಇವರಿಗೆ ಅನುಕೂಲಕರ ಮಂಚ ಇದನ್ನು ಹಸ್ತಾಂತರಿಸಬೇಕಾಗಿ ಪೂಜ್ಯ ಸ್ವಾಮೀಜಿಯವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈ ಮಂಚವನ್ನು ದಾನವಾಗಿ ನೀಡಿದ ಶ್ರೀ ನಾರಾಯಣಗೌಡ ಕೊಳಂಬೆ ಇವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ನಾರಾಯಣಗೌಡ ಅತ್ತಿದಡಿ ಮಿತ್ತಬಾಗಿಲು ಇವರಿಗೆ ಈಗ ಪೂಜ್ಯ ಸ್ವಾಮೀಜಿಯವರು ಬೆಳ್ತಂಗಡಿ ತಾಲೂಕು ಒಕ್ಕಲಿಗ ಗೌಡರ ಸೇವಾ ಟ್ರಸ್ಟ್ನ ವತಿಯಿಂದ ಮಂಚವನ್ನು ವಿತರಿಸ್ತಾ ಇದ್ದಾರೆ. ಇದರ ದಾನಿಗಳು ಶ್ರೀ ನಾರಾಯಣಗೌಡ ಕೊಳಂಬೆ. ಶ್ರೀ ನಾರಾಯಣಗೌಡ ಕೊಳಂಬೆ ತಮಗೆ ಬೆಳ್ತಂಗಡಿ ತಾಲೂಕು ಒಕ್ಕಲಿಗ ಗೌಡರ ಸೇವಾ ಟ್ರಸ್ಟ್ ಇದು ಆಭಾರಿಯಾಗಿರುತ್ತದೆ. ಮುಂದೆ ಅಶಕ್ತರಿಗೆ ವೀಲ್ ಚೇರ್ ವಿತರಣೆ. ಶ್ರೀರಾಮಚಂದ್ರಗೌಡ ಬಜಿರೆ, ಶ್ರೀರಾಮಚಂದ್ರಗೌಡ ಬಜಿರೆ, ಶ್ರೀ ಜನಾರ್ದನಗೌಡ ಪೆಲತ್ತಡಿ, ಶ್ರೀಮತಿ ಲೀಲಾವತಿ ಅಂತರ ಕಡಿರುದ್ಯಾವರ, ವೇದಾವತಿ ಕನ್ಯಾಡಿ ಧರ್ಮಸ್ಥಳ, ಇವರೆಲ್ಲರೂ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಜಯಂತಗೌಡ ಕಳೆಂಜ. ಈ ಎಲ್ಲ ವೀಲ್ ಚೇರ್ಗಳ ದಾನಿಗಳು ಶ್ರೀನಿವಾಸಗೌಡ ವಕೀಲರು, ಜಯಣ್ಣಗೌಡ ಮೀನಂದೇಲು, ಸತೀಶ್ ಬೆದ್ರಬೆಟ್ಟು ಸುವರ್ಣ ಐಸ್ ಕ್ರೀಮ್ ಹಾಗೂ ಶ್ರೀ ರಾಜೇಶ್ ಗೌಡ ತ್ರಿಶೂಲ್. ಎಲ್ಲ ದಾನಿಗಳು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೀಲ್ ಚೇರ್ನ ಫಲಾನುಭವಿಗಳು ಹಾಗೂ ದಾನಿಗಳು ವೇದಿಕೆಗೆ ಬರಬೇಕು. ಜಯಣ್ಣಗೌಡ ಮೀನಂದೇಲು ಬೆಳಾಲು ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀರಾಮಚಂದ್ರಗೌಡ ಬಜಿರೆ ಇವರು ಕೃಷಿಕರಾಗಿದ್ದು ತನ್ನ ತೋಟದಲ್ಲಿ ಅಡಿಕೆ ಮರದಿಂದ ಜಾರಿ ಬಿದ್ದು ಸೊಂಟಕ್ಕೆ ಮತ್ತು ಬೆನ್ನಿಗೆ ಗಂಭೀರ ಗಾಯಗಳಾಗಿ ಕಾಲುಗಳ ಸ್ವಾಧೀನತೆಯನ್ನು ಕಳೆದುಕೊಂಡಿದ್ದು ಮಲಗಿದಲ್ಲಿಯೇ ಇದ್ದು ಇವರ ಚಿಕಿತ್ಸೆಗೂ ಕೂಡ ಬಹಳಷ್ಟು ಹಣ ಖರ್ಚಾಗಿದ್ದು ಇವರೇ ಕುಟುಂಬದ ಆಧಾರ ಸ್ತಂಭವಾಗಿದ್ದು ಇವರ ಕುಟುಂಬವು ತೀವ್ರ ಸಂಕಷ್ಟದಲ್ಲಿರುತ್ತದೆ. ಇವರಿಗೆ ವೀಲ್ ಚೇರನ್ನು ಕೊಡಮಾಡಿದವರು ಶ್ರೀನಿವಾಸ್ ಗೌಡ ವಕೀಲರು, ಶ್ರೀ ಜನಾರ್ದನಗೌಡ ಪೆಲತ್ತಡಿ, ಶ್ರೀ ಜಯಣ್ಣಗೌಡ ಮೀನಂದೇಲು ಬೆಳಾಲು ಇವರು ವೀಲ್ ಚೇರ್ನ ಕೊಡುಗೆಯಾಗಿ ನೀಡಿದ್ದು ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಜನಾರ್ದನಗೌಡ ಪೆಲತ್ತಡಿ ಮಿತ್ತಬಾಗಿಲು ಇವರು ಕೃಷಿಕರಾಗಿದ್ದು ಅನಾರೋಗ್ಯಕ್ಕೆ ತುತ್ತಾಗಿ ತನ್ನ ಕಾಲುಗಳ ಸ್ವಾಧೀನತೆಯನ್ನು ಕಳೆದುಕೊಂಡಿರುತ್ತಾರೆ. ಇವರಿಗೆ ವೀಲ್ ಚೇರನ್ನು ಕೊಡಮಾಡಿದವರು ಜಯಣ್ಣಗೌಡ ಮೀನಂದೇಲು ಬೆಳಾಲು, ಶ್ರೀಮತಿ ಲೀಲಾವತಿ ಅಂತರ ಕಡಿರುದ್ಯಾವರ ಇವರು ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದು ನಡೆದಾಡಲು ಆಗದೆ ತೀವ್ರ ಸಂಕಷ್ಟದಲ್ಲಿರುವುದರಿಂದ ಇವರಿಗೂ ಕೂಡ ವೀಲ್ ಚೇರನ್ನು ನೀಡಲಾಗ್ತಾ ಇದೆ. ಈ ವೀಲ್ ಚೇರ್ನ ಪ್ರಾಯೋಜಕರು ಸತೀಶ್ ಬೆದ್ರಬೆಟ್ಟು ಸುವರ್ಣ ಐಸ್ ಕ್ರೀಮ್. ವೇದಾವತಿ ಶ್ರೀ ಜಯಂತಗೌಡ ಕಳೆಂಜ,
ಇವರು ಮರದಿಂದ ಬಿದ್ದು ಸೊಂಟಕ್ಕೆ ಏಟಾಗಿ ನಡೆದಾಡಲು ಆಗದ ಪರಿಸ್ಥಿತಿಯಲ್ಲಿದ್ದು ತೀವ್ರ ಸಂಕಷ್ಟದಲ್ಲಿರುತ್ತಾರೆ. ಇವರಿಗೆ ವೀಲ್ ಚೇರನ್ನು ಕೊಡುಗೆಯಾಗಿ ನೀಡಿದವರು ರಾಜೇಶ್ ಗೌಡ, ತ್ರಿಶೂಲ್ ಎಲೆಕ್ಟ್ರಾನಿಕ್ಸ್, ಉಜಿರೆ. ಈ ಕೆಲವು ಫಲಾನುಭವಿಗಳ ಕುಟುಂಬಸ್ಥರು ಬಂದು ವೀಲ್ ಚೇರನ್ನು ಪಡೆದುಕೊಳ್ತಾ ಇದ್ದಾರೆ. ಆ ಮೂಲಕ ಸ್ವಾಮೀಜಿಯ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಶ್ರೀ ಪದ್ಮಯ್ಯ ಗೌಡ ಮಣಿಲ ಶಿರ್ಲಾಲು, ಇವರಿಗೆ ಟ್ರಸ್ಟ್ನ ವತಿಯಿಂದ ಧನ ಸಹಾಯ ನೀಡಲಾಗ್ತಾ ಇದೆ. ಅಂತೆಯೇ ವೇದಾವತಿ ಕನ್ಯಾಡಿ ಧರ್ಮಸ್ಥಳ, ಇವರಿಗೂ ಕೂಡ ಧನ ಸಹಾಯ. ದುರ್ಗಾ ಪ್ರಸಾದ್ ಕಲ್ಮಂಜ, ಇವರಿಗೂ ಧನ ಸಹಾಯವನ್ನು ನೀಡಲಾಗ್ತಾ ಇದೆ. ಚೀಂಕ್ರಗೌಡ ಪೆಲತ್ತಡಿ, ಹರಿಪ್ರಸಾದ್ ಗೌಡ ಬಜಿರೆ, ಶ್ರೀ ಪದ್ಮಯ್ಯ ಗೌಡ ಮಣಿಲ ಶಿರ್ಲಾಲು, ವೇದಾವತಿ ಕನ್ಯಾಡಿ ಧರ್ಮಸ್ಥಳ, ದುರ್ಗಾ ಪ್ರಸಾದ್ ಕಲ್ಮಂಜ, ಚೀಂಕ್ರಗೌಡ ಪೆಲತ್ತಡಿ, ಹರಿಪ್ರಸಾದ್ ಗೌಡ ಬಜಿರೆ, ಇವರಿಗೆ ಟ್ರಸ್ಟ್ನ ವತಿಯಿಂದ ಧನ ಸಹಾಯ ನೀಡಲಾಗ್ತಾ ಇದೆ. ಪೂಜ್ಯ ಸ್ವಾಮೀಜಿಯವರ ಕೈಯಿಂದ ತಾವೆಲ್ಲರೂ ಧನ ಸಹಾಯವನ್ನು ಪಡೆಯಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆ ಮೂಲಕ ಸ್ವಾಮೀಜಿಯವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಬಡವ ಬಲ್ಲಿದ ಎಂಬ ಭೇದವಿಲ್ಲದೆ ಎಲ್ಲರನ್ನೂ ಸಮಭಾವದಿಂದ ಕಾಣುವಂಥವರು, ತನ್ನ ಕಠಿಣ ಪರಿಶ್ರಮ, ಸೇವಾ ಮನೋಭಾವದಿಂದ ಜನಸಾಮಾನ್ಯರ ನಡುವೆ ಜನನಾಯಕರಾಗಿ ಮೂಡಿಬಂದವರು, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರೂ ಆಗಿರುವಂತಹ ಶ್ರೀ ಸಂಜೀವ ಮಠಂದೂರ್ರವರು. ಕೇವಲ ರಾಜಕೀಯ ಕ್ಷೇತ್ರವಲ್ಲದೆ ಸಾಮಾಜಿಕ, ಧಾರ್ಮಿಕ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಇವರು ನಮ್ಮ ಸಮುದಾಯದ ಮುಖಂಡರೂ ಹೌದು. ಮಾನ್ಯರು ಸಭೆಯನ್ನುದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಧರ್ಮಪಾಲದ ಸ್ವಾಮೀಜಿಯವರ ಆಡಿದವರುಗಳಿಗೆ ನಮಸ್ಕರಿಸ್ತಾ, ಇವತ್ತು ಬೆಳ್ತಂಗಡಿ ತಾಲೂಕು ಒಕ್ಕಲಿಗರ ಗೌಡ ಸೇವಾ ಟ್ರಸ್ಟಿನ ಪದಗ್ರಹಣ, ಆಂಬುಲೆನ್ಸ್ ಲೋಕಾರ್ಪಣೆ, ಅಶಕ್ತರಿಗೆ ನೆರವು, ಸಾಧಕರ ಈ ಒಂದು ಸನ್ಮಾನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಹಿರಿಯರು, ದಕ್ಷಿಣ ಕನ್ನಡ ಒಕ್ಕಲಿಗ ಗೌಡರ ಸೇವಾ ಸಂಘದ ಅಧ್ಯಕ್ಷರಂಥ ಡಿ ಬಿ ಬಾಲಕೃಷ್ಣ ಅವರೇ, ವೇದಿಕೆಯಲ್ಲಿ ಅತಿಥಿವರ್ಯರಾಗಿ ಬಂದಿರುವಂಥ ನನ್ನ ಸನ್ಮಿತ್ರರು, ಶೃಂಗೇರಿ ಕ್ಷೇತ್ರದ ಶಾಸಕರು ಹಾಗೂ ನಿಗಮದ ಅಧ್ಯಕ್ಷರು ಅಂತ ಟಿ ಡಿ ರಾಜೇಗೌಡ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಹಿರಿಯರು, ಮಾಜಿ ಸಚಿವರು ಅಂತ ಗಂಗಾಧರ ಗೌಡ ಅವರೇ, ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ಎಲ್ಲ ಅತಿಥಿವರ್ಯರೇ, ಸೇರಿರುವಂಥ ಶ್ರದ್ಧೆಯ ತಾಯಂದಿರೇ, ಸಜ್ಜನ ಬಂಧುಗಳೇ, ಇವತ್ತು ಬೆಳ್ತಂಗಡಿಯಲ್ಲಿ ಒಂದು ಹೊಸ ಶಕೆ ಆರಂಭ ಆಗಿದೆ. ಅದು ಒಕ್ಕಲಿಗ ಗೌಡರ ಆ ಯುವ ಚೈತನ್ಯದ ಒಂದು ಶಕೆ. ಆ ಶಕೆಗೆ ಇವತ್ತು ಪ್ರೇರಣಾದಾಯಿಯಾಗಿ ನಮ್ಮ ಸ್ವಾಮೀಜಿಯವರು ಈಗಾಗಲೇ ಆಶೀರ್ವಚನವನ್ನು ಮಾಡಿದ್ದಾರೆ. ಈ ವೇದಿಕೆ ಒಂದು ಅರ್ಥಗರ್ಭಿತವಾದಂಥ ವೇದಿಕೆ. ನಾನು ಬರಬೇಕಿದ್ರೆ ಆಚೆ ಬದಿ ಈಚೆ ಬದಿ ಎರಡು ಪರಮ ಪೂಜ್ಯ ಸ್ವಾಮೀಜಿಯವರ ಭಾವಚಿತ್ರ, ಅವರ ಪಕ್ಕದಲ್ಲಿ ಈ ನಾಡನ್ನು ಆಳಿದಂಥ ನಾಡಪ್ರಭು ಕೆಂಪೇಗೌಡ, ಈ ಬದಿಯಲ್ಲಿ ಈ ಸ್ವಾತಂತ್ರ್ಯಕ್ಕಾಗಿ ಪ್ರಥಮ ಸ್ವಾತಂತ್ರ್ಯ ಸೇನಾನಿ ಕೆದಂಬಾಡಿ ರಾಮಯ್ಯಗೌಡ. ಇದರ ಸಂಕೇತ ಏನು ಅಂದರೆ ಕೃಷಿ ಮತ್ತು ಋಷಿ ನಮ್ಮ ಸಂಸ್ಕೃತಿ. ಆ ಕೃಷಿಯನ್ನು ಮತ್ತು ಋಷಿಯನ್ನು ಬಿಂಬಿಸುವಂಥ ಈ ಒಂದು ವೇದಿಕೆ, ಇದು ಈ ದೇಶಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ಮುಂದಿನ ದಿನಗಳಲ್ಲಿಯೂ ದೊಡ್ಡ ಕೊಡುಗೆಯನ್ನು ಕೊಡಬಲ್ಲೆವು ಈ ಯುವ ಸಮಾಜ ಅಂತೇಳಿ ತೋರಿಸಿಕೊಡುವಂಥ ಕೆಲಸವನ್ನು ಮಾಡಿದೆ.
ದಿವಂಗತ ಪರಮ ಪೂಜ್ಯ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಯವರು ಒಮ್ಮೆ ಉಲ್ಲೇಖ ಮಾಡಿದರು. ಈ ದೇಶಕ್ಕೆ 3 ಅಮೂಲ್ಯವಾದಂಥ ರತ್ನವನ್ನು ಕೊಟ್ಟಂಥ ಏಕೈಕ ಸಮಾಜ ಅದು ಒಕ್ಕಲಿಗ ಸಮಾಜ ಅಂತೇಳಿ. ಯಾರು ಅಮೂಲ್ಯ ರತ್ನಗಳು? ನಾಡಪ್ರಭು ಕೆಂಪೇಗೌಡರು, ಈ ರಾಜ್ಯವನ್ನು ಆಳಿದಂಥ ಒಬ್ಬ ಮಹಾಪ್ರಭು, ಈ ದೇಶಕ್ಕೆ ಆಧ್ಯಾತ್ಮಿಕ ಬದುಕನ್ನು ಕೊಟ್ಟಂಥ ಪರಮ ಪೂಜ್ಯ ಬಾಲಗಂಗಾಧರಂಥ ಸ್ವಾಮೀಜಿಯವರು, ಈ ದೇಶ ಕಂಡಂಥ ಒಬ್ಬ ಮಹಾಕವಿ ಕುವೆಂಪು, ಈ 3 ಅಮೂಲ್ಯ ರತ್ನಗಳನ್ನು ಕೊಟ್ಟಂಥ ಈ ಸಮಾಜ, ಈ ಧನ್ಯತೆಯನ್ನು ಪಡೆದಂಥ ಸಮಾಜ ಅಂತೇಳಿ ಪರಮ ಪೂಜ್ಯ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಯವರ ಮೇಲೆ ಉಲ್ಲೇಖ ಮಾಡಿದರು. ಅಂಥ ಸಮಾಜದ ಬಂಧುಗಳು ನಾವೆಲ್ಲ. ಇವತ್ತು ಈ ಸಮಾಜ ಯಾರನ್ನು ದೂರ ಮಾಡಲಿಲ್ಲ. ಯಾವುದೋ ಒಂದು ಸಂಘಟನೆ ತನ್ನ ಒಳಿತಿಗಾಗಿ, ಸಂಘರ್ಷಕ್ಕಾಗಿ ಅಲ್ಲ, ಸಾಮರಸ್ಯಕ್ಕಾಗಿ ಒಂದು ಸಂಘಟನೆ. ಇವತ್ತು ಒಕ್ಕಲಿಗ ಸಮಾಜ ಬಾಕಿ ಸಮಾಜವನ್ನು ಇವ ನಾರವ ಎನ್ನದೆ ಇವ ನಮ್ಮವ ಅಂತೇಳಿ ಸ್ವೀಕಾರ ಮಾಡುವಂಥ ಒಂದು ಸಮಾಜ ಇದ್ರೆ ಅದು ನಮ್ಮ ಒಕ್ಕಲಿಗ ಸಮಾಜ. ಅಂತ ಸಮಾಜ ಇವತ್ತು ಒಗ್ಗಟ್ಟಿನಿಂದ ಸ್ವಾಭಿಮಾನಕ್ಕೋಸ್ಕರ, ಇವತ್ತು ಇಡೀ ತನ್ನ ಸಮಾಜದ ಒಳಿತಿಗೋಸ್ಕರ ಇವತ್ತು ಸಂಘಟನೆಯನ್ನು ಕಟ್ಟಿ ಇವತ್ತು ಸರ್ವವ್ಯಾಪಿ ಸರ್ವಸ್ಪರ್ಶಿಯಾಗಿ ಇವತ್ತು ಈ ಕರ್ನಾಟಕದ ವಿವಿಧ ಭಾಗದಲ್ಲಿ ತನ್ನ ಆ ಒಂದು ಛಾಪನ್ನು ಮೂಡಿಸುವ ಜೊತೆಯಲ್ಲಿ ಇವತ್ತು ಕೃಷಿಕನಾಗಿ ಅನ್ನ ಕೊಡಬಲ್ಲೆವು, ಕೋವಿ ಹಿಡಿದು ದೇಶ ಕಾಯಬಲ್ಲೆವು, ಅದೇ ರೀತಿ ನಾಯಕತ್ವದ ಅಡಿಯಲ್ಲಿ ಗದ್ದುಗೆಯಲ್ಲಿ ಕೂರಬಲ್ಲೆವು ಅಂತ ತೋರಿಸಿಕೊಟ್ಟ ಸಮಾಜ ಅಂತೇಳಿ ಇವತ್ತು ನಾವು ಆ ಸೈನಿಕರನ್ನು ಇವತ್ತು ಗೌರವಿಸಿದ್ದೇವೆ, ಕಾಯಕ ಯೋಗಿಗಳನ್ನು ಗೌರವಿಸಿದ್ದೇವೆ. ಅದೇ ರೀತಿಯಲ್ಲಿ ಸ್ವಾಮೀಜಿಯವರು ಇವತ್ತು ಈ ಸಮಾಜದ ನೇತೃತ್ವವನ್ನು ವಹಿಸಿಕೊಂಡು ಈ ಸಮಾಜ ಒಂದು ಆಧ್ಯಾತ್ಮಿಕ ಬದುಕಿನ ಒಟ್ಟಿಗೆ ಒಂದು ಸಜ್ಜನ ಸಮಾಜವಾಗಿ ಹೇಗೆ ಮೂಡಿಬರಬೇಕೆನ್ನುವಂಥ ಸಂದೇಶವನ್ನು ಕೂಡ ಅವರಿಂದ ಪಡ್ಕೊಂಡಿದ್ದೇವೆ. ಇಂತಹ ಸಮಾಜ ಇವತ್ತು ಈ ಬೆಳ್ತಂಗಡಿಯಲ್ಲಿ ವಿಶೇಷವಾಗಿ ಆ ಯುವಕರನ್ನು ಮನಸ್ಸಲ್ಲಿಟ್ಟುಕೊಂಡು ಯುವ ಸಮುದಾಯವನ್ನು ಮುಖ್ಯ ವಾಹಿನಿಗೆ ತರುವಂಥ ಕೆಲಸವನ್ನು ಮಾಡಿದೆ. ರಂಜನ್ ಗೌಡ್ರು, ಇವತ್ತು ಮೋಹನ್ ಗೌಡ್ರು, ನಮ್ಮ ವಿಜಯನ್ನ, ಈಗ 10 ಯುವಕರ ಆ ಶ್ರಮ ಪರಿಶ್ರಮ ಇವತ್ತು ನೀವು ಸಾವಿರಾರು ಜನ ಸೇರಿದಾಗ ಬೆಳ್ತಂಗಡಿಯಲ್ಲಿ ನಮಗೊಂದು ಯುವ ಶಕ್ತಿ ನವಶಕ್ತಿ ಮೂಡಿದೆ ಅಂತ ಹೇಳಿಕೆ ನಾನು ಕೂತಲ್ಲೇ ಯೋಚನೆ ಮಾಡ್ತಾ ಇದ್ದೆ. ಇಂಥ ಒಂದು ಕಾರ್ಯಕ್ರಮದ ಮುಖಾಂತರ ಇವತ್ತು ಸಮಾಜಮುಖಿಯಾಗಿ ಈ ಸಂಘಟನೆ ಹೋಗ್ತದೆ. ಯಾವುದೋ ಇನ್ನೊಬ್ಬರಿಗೆ ಸ್ಪರ್ಧೆ ಕೊಡುವಂಥದ್ದಲ್ಲ ಅಂತೇಳಿ ಈ ವೇದಿಕೆಯಲ್ಲಿ ನಾವು ಬಹಳಷ್ಟು ಜನರನ್ನು ಗೌರವಿಸಿದಾಗ ನಾವು ಗೊತ್ತಾಯಿತು. ಇವತ್ತು ಕಿರಣ್ ಚಂದ್ರ ಅವರು ಕೊಡುಗೈ ದಾನಿಗಳು. ಇವತ್ತು ನಮ್ಮ ಸಮಾಜದ ಒಬ್ಬ ಹೆಮ್ಮೆಯ ಸುಪುತ್ರ ಅಂತ ಹೇಳಿಕೊಂಡು ನಾನು ಇಚ್ಛೆ ಪಡ್ತಾ ಇದ್ದೇನೆ. ಒಬ್ಬ ಆಂಬುಲೆನ್ಸನ್ನು ಕೊಡಲಿಕ್ಕೆ ತಾಕತ್ತು ಈ ಗೌಡ ಸಮಾಜದ ಒಬ್ಬ ಬಂಧುವಿಗಿದೆ ಅಂತ ಹೇಳಿದರೆ ನಮ್ಮ ಸಮಾಜ ಎಷ್ಟು ಎತ್ತರಕ್ಕೆ ಹೋಗಿದೆ, ನಮ್ಮ ಸಮಾಜದಲ್ಲಿ ಆರ್ಥಿಕತೆ ಎಷ್ಟು ಬೆಳೆದಿದೆ ಅಂತ ಹೇಳಲಿಕ್ಕೂ ನಾನು ಸಂತೋಷ ಪಡ್ತಾ ಇದ್ದೇನೆ. ನಾನು ಕೂತಲ್ಲೇ ರಾಜೇಗೌಡರಲ್ಲಿ ಮಾತಾಡ್ತಾ ಇದ್ದೆ. 81 ಗ್ರಾಮದಲ್ಲಿ ಬೆಳ್ತಂಗಡಿಯ 44 ಗ್ರಾಮದಲ್ಲಿ ನಾವು ಏನು ನಿರ್ಣಾಯಕರು ಅಂತೇಳಿ. ಬೆಳ್ತಂಗಡಿಯ ಅರ್ಧಕ್ಕಿಂತ ಜಾಸ್ತಿ ಭೂಭಾಗ ಭೂಮಿ ನಮ್ಮ ಗೌಡ್ರುಗಳಲ್ಲಿದೆ. ರಾಜೇಗೌಡ್ರೆ, ಅರ್ಧಕ್ಕಿಂತ ಜಾಸ್ತಿ ಭೂಮಿ ಇವತ್ತು ಗೌಡ್ರುಗಳಿದೆ, ಒಕ್ಕಲಿಗರಲ್ಲಿದೆ. ಅಂದರೆ ಕೃಷಿ ಮಾಡ್ತಾ ಇವತ್ತು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ನಮ್ಮ ಸಮಾಜ ಮುಂದೆ ಬರ್ತಾ ಇದೆ. ಬಾಕಿ ಸಮಾಜ ನಮ್ಮನ್ನು ನೋಡಿ ಇವತ್ತು ಕೃಷಿ ಮಾಡುವಂಥ ಆ ಒಂದು ಹಂತಕ್ಕೆ ಬಂದಿದೆ. ನಮ್ಮ ಮಠವನ್ನು ನೋಡಿ ಇವತ್ತು ಬಾಕಿ ಆಧ್ಯಾತ್ಮಿಕ ಗುರುಗಳು ಆ ರೀತಿಯಲ್ಲಿ ನಡೆಯುವಂಥ ರೀತಿಯಾಗಿದೆ. ನಮ್ಮ ಶೈಕ್ಷಣಿಕ ಆ ಸಂಸ್ಥೆಗಳನ್ನು ನೋಡಿ ಬಾಕಿ ಸಮಾಜದವರು ಅಂಥ ಸಂಸ್ಥೆಗಳನ್ನು ಕಟ್ಟುವಂಥ ಕೆಲಸ ಆಗಿದೆ. ಅಂದರೆ ನಾವು ಹೆಮ್ಮೆ ಪಡುವಂಥ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ಇದು ಮಾತಾಡುವ ಸಮಯ ಅಲ್ಲ. ನನಗೂ ಸ್ವಾಮೀಜಿಯವರಿಗೂ ಪಕ್ಕದಲ್ಲಿ ದುಗ್ಗಪ್ಪ ಗೌಡರ ಷಷ್ಠಾಬ್ದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದೆ. ಆದ್ದರಿಂದ ಇವತ್ತು ನನ್ನನ್ನು ಕರೆದು ಇವತ್ತು ವಿಶೇಷವಾಗಿ ರಾಜೇಗೌಡರು ಶೃಂಗೇರಿಯಿಂದ ಬಂದಿದ್ದಾರೆ. ನಾನು ಅವರು ಪ್ರಥಮ ಬಾರಿಗೆ ಶಾಸಕರಾಗಬೇಕಿದ್ದರೆ ಅಕ್ಕಪಕ್ಕದಲ್ಲಿ ನಮ್ಮ ಶಾಸಕರ ಭವನದಲ್ಲಿ ಕೊಠಡಿಗಳು. ನಂದು 415, ಬಹುಶಃ ಅವರು 416, 17. ನಾವು ಒಟ್ಟಿಗೆ ಇದ್ದವರು, ದಿನನಿತ್ಯ ಒಟ್ಟಿಗೆ ಮಾತಾಡಿಕೊಂಡು ಬಹುಶಃ ಒಬ್ಬ ಪ್ರಬುದ್ಧ ರಾಜಕಾರಣಿಯಾಗಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ, ಶಾಸಕರಾಗಿ
ಕಾಂಗ್ರೆಸ್ಸಿನ ದೊಡ್ಡ ನಾಯಕರಾಗಿ ಮೂಡಿ ಬಂದು ಬಹುಶಃ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೂ ಬಂದಿದ್ದಾರೆ. ಪರಮ ಪೂಜ್ಯ ಸ್ವಾಮೀಜಿಯವರ ಚಿಂತನೆಗಳ ಬಗ್ಗೆ ಉಲ್ಲೇಖ ಮಾಡಿದರು. ಸ್ವಾಮೀಜಿಯವರು ಮಠಕ್ಕೆ ಸೀಮಿತ ಅಲ್ಲ, ಒಟ್ಟು ಇಡೀ ಸಮಾಜಕ್ಕೆ ಒಂದು ನಾಯಕತ್ವ ಬೇಕು. ಇಡೀ ಸಮಾಜ ಸ್ವಾಭಿಮಾನದಿಂದ ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಕಲ್ಪನೆ ಇಟ್ಟುಕೊಂಡು ಕಳೆದ 25 ವರ್ಷದಿಂದ ನಿರಂತರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಾದರಸಂತೆ ಓಡಾಡಿ ನಮ್ಮೆಲ್ಲರನ್ನು ಹುರಿದುಂಬಿಸಿ ಇವತ್ತು ನಮಗೆ ಇಂಥ ನಾಯಕತ್ವವನ್ನು ಕೊಡಲಿಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ. ಅಂಥ ದೊಡ್ಡ ವೇದಿಕೆಯಲ್ಲಿ ಬಹಳಷ್ಟು ಗೌರವಾದ ವರ್ಗಗಳನ್ನು ಪಡ್ಕೊಂಡಂಥ ಅತಿಥಿಗಳಿದ್ದಾರೆ, ಸಾಧಕರಿದ್ದಾರೆ. ಇಲ್ಲಿಯೂ ಒಂದಷ್ಟು ಸಾಧಕರಿದ್ದೀರಾ. ಹಿರಿಯ ಅಂತ ಗಂಗಾಧರ ಗೌಡರು ನಾನು ಉಲ್ಲೇಖ ಮಾಡಲೇಬೇಕು. ನಾನು ಅವರು ಮಾತಾಡ್ತಾ ಇದ್ದೆ, ಸ್ವಾತಂತ್ರ್ಯ ಬರಬೇಕಿದ್ರೆ 1952ರಲ್ಲಿ ಪ್ರಥಮ ಚುನಾವಣೆ ಆಗಬೇಕಿದ್ರೆ ಈ ಭಾಗದ ಪ್ರಥಮ ಶಾಸಕ ಯಾರು ಅಂದರೆ ಕೂಜುಗೋಡು ವೆಂಕಟರಮಣ ಗೌಡರು. ಭಾಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಆಮೇಲೆ ಸುಬ್ರಹ್ಮಣ್ಯ ಗೌಡರು, ಆಮೇಲೆ ಯಾರೋ ಮಧ್ಯದಲ್ಲಿ ಆದರು, ಆಮೇಲೆ ಮತ್ತೆ ಗಂಗಾಧರ ಗೌಡರು ಬಂದರು. ಅಂದರೆ ಇಡೀ ಬೆಳ್ತಂಗಡಿಯ ನಾಯಕತ್ವ ಯಾರ ಕೈಯಲ್ಲಿದೆ ಅಂದರೆ ಒಕ್ಕಲಿಗರ ಕೈಯಲ್ಲಿತ್ತು. ಗಂಗಾಧರ ಗೌಡರು ಅದಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಂತಹ ಬಹಳಷ್ಟು ಸಾಧಕರನ್ನು ಕರೆದು ಒಂದು ಒಳ್ಳೆಯ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ಭವಿಷ್ಯತ್ತಲ್ಲಿ ಈ ಒಂದು ಸಂಘಟನೆ ಉಜ್ವಲಮಯವಾಗಿ ಬೆಳೆಯಲಿ. ಇಡೀ ಬೆಳ್ತಂಗಡಿಯ ಎಲ್ಲ ಒಕ್ಕಲಿಗ ಸಮುದಾಯದ ಆ ಕಣ್ಣೀರನ್ನು ಒರೆಸುವ ಜೊತೆಯಲ್ಲಿ ಆ ಒಂದು ಯಾರು ಅಸಹಾಯಕರಿದ್ದಾರೆ, ಅನಾರೋಗ್ಯ ಪೀಡಿತರಿದ್ದಾರೆ, ಇವರ ಆ ಒಂದು ಬಂಧುವಾಗಿ ಇದು ಮೂಡಿ ಬರಲಿ ಅಂತೇಳಿ ಆ ಒಂದು ಭಗವಂತನಲ್ಲಿ ಹಾರೈಕೆ ಮಾಡ್ತಾ ನಾನು ಮಾತನಾಡಿದ್ದೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ನಮ್ಮೆಲ್ಲರ ಪುಣ್ಯ ವಿಶೇಷವೋ ಎಂಬಂತೆ ನಮ್ಮೀ ಕಾರ್ಯಕ್ರಮವನ್ನು ತನ್ನ ಪಾದ ಸ್ಪರ್ಶಗಳಿಂದ ಪಾವನಗೊಳಿಸಿ ತಮ್ಮ ದಿವ್ಯ ಹಸ್ತಗಳಿಂದ ಜ್ಯೋತಿಯನ್ನು ಬೆಳಗಿಸಿ ಆಂಬ್ಯುಲೆನ್ಸ್, ಆಕ್ಸಿಜನ್ ಸ್ಟ್ರೆಚರನ್ನು ಲೋಕಾರ್ಪಣೆಗೊಳಿಸಿ ನಮ್ಮೆಲ್ಲರನ್ನು ತಮ್ಮ ಆಶೀರ್ವಚನದ ಮೂಲಕ ಹರಸಿದ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರು ನಮ್ಮ ಮಧ್ಯೆ ಸಾಕ್ಷಾತ್ ದೈವಿ ಸ್ವರೂಪದಂತಿರುವ ಪರಮ ಪೂಜ್ಯರಿಗೆ ಪಾದಪೂಜೆಯ ಮೂಲಕ ನಮ್ಮೆಲ್ಲರ ಶ್ರದ್ಧಾಭಕ್ತಿಯನ್ನು ವ್ಯಕ್ತಪಡಿಸಲಿದ್ದಾರೆ. ಬೆಳ್ತಂಗಡಿ ಒಕ್ಕಲಿಗ ಗೌಡರ ಸೇವಾ ಟ್ರಸ್ಟ್ನ ಸ್ಥಾಪಕಾಧ್ಯಕ್ಷರಾದ ಶ್ರೀ ಮೋಹನ್ ಗೌಡ ಕಲ್ಮಂಜ ದಂಪತಿಗಳು.
ಹಲೋ, ದಯವಿಟ್ಟು ನಮ್ಮೆಲ್ಲ ಬಂಧುಗಳಲ್ಲಿ ವಿನಂತಿ, ಈಗಾಗಲೇ ಸ್ವಾಮೀಜಿಯವರ ಪಾದಪೂಜೆ ಕಾರ್ಯಕ್ರಮ ಮುಗಿದಿದೆ. ಅನ್ಯ ಕಾರ್ಯಕ್ರಮದ ನಿಮಿತ್ತ ನಮ್ಮ ಸಮುದಾಯದ ಕಾರ್ಯಕ್ರಮ ಆದ್ದರಿಂದ ಅವರೀಗ ನಿರ್ಗಮಿಸಬೇಕಾಗಿದೆ. ದಯವಿಟ್ಟು ಅವರು ನಿರ್ಗಮಿಸಿದ ನಂತರ ತಾವೆಲ್ಲರೂ ಇಲ್ಲಿ ಆಸೀನರಾಗಿ ನಂತರ ರಾಜೇಗೌಡರು ಇತರ ಗಣ್ಯರು ಮಾತಾಡಲಿಕ್ಕಿದ್ದಾರೆ. ಆ ನಂತರ ಸಹಭೋಜನದ ವ್ಯವಸ್ಥೆ ಇದೆ. ತಾವೆಲ್ಲರೂ ಅದನ್ನು ಸ್ವೀಕರಿಸಿ ಹೋಗಬೇಕಂತ ನಿಮ್ಮ ಹತ್ರ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ಈಗಾಗಲೇ ನಮ್ಮ ಮಾಜಿ ಸಚಿವರು ಗಂಗಾಧರ ಗೌಡರು ಈ ಕಾರ್ಯಕ್ರಮಕ್ಕೆ ನಮಗೆ ಅತೀವಾದ ಸಹಕಾರವನ್ನು ನೀಡುವುದರೊಂದಿಗೆ ಈ ಕಾರ್ಯಕ್ರಮದ ಯಶಸ್ಸಿನ ರೂವಾರಿಯಾಗಿದ್ದಾರೆ. ಇವರನ್ನು ಸನ್ಮಾನಿಸಲು ನಾವು ಗೌರವಿಸಲು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇವೆ. ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರುವಂಥ ಟಿ ಡಿ ರಾಜೇಗೌಡ, ಶಾಸಕರು ಶೃಂಗೇರಿ, ಅಧ್ಯಕ್ಷರು ನವೀಕರಿಸಬಹುದಾದ ಇಂಧನಗಳ ನಿಗಮ ಬೆಂಗಳೂರು, ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಬೆಳ್ತಂಗಡಿ ತಾಲೂಕ್ ಒಕ್ಕಲಿಗ ಗೌಡರ ಸೇವಾ ಟ್ರಸ್ಟ್ ವತಿಯಿಂದ ಈ ಒಂದು ಟ್ರಸ್ಟ್ನ ಪದಗ್ರಹಣ ಸಮಾರಂಭ, ಆಂಬ್ಯುಲೆನ್ಸ್ ಲೋಕಾರ್ಪಣೆ, ಅಶಕ್ತರಿಗೆ ನೆರವು ಮತ್ತು ಸಾಧಕರಿಗೆ ಸನ್ಮಾನ ಮತ್ತು ನಿವೃತ್ತ ಯೋಧರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮತ್ತು ಇದರ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮತ್ತು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಗಳ ಪಾದಚರಣ ಕಮಲಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷರು ಮತ್ತು ಒಕ್ಕಲಿಗರ ಗೌಡರ ಸೇವಾ ಸಂಘದ ಅಧ್ಯಕ್ಷರು ಅಂತ ಡಿ ಬಿ ಬಾಲಕೃಷ್ಣರವರೇ, ಹಾಗೆಯೇ ಅತ್ಯಂತ ಸಜ್ಜನ ಹಿರಿಯ ರಾಜಕಾರಣಿಗಳು, ಅವರ ಅಧಿಕಾರ ಅವಧಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಈ ಭಾಗಕ್ಕೆ ಕೊಟ್ಟು ಪ್ರಾಮಾಣಿಕ ರಾಜಕಾರಣಿ ಅಂಥೇಳಿ ರಾಜ್ಯ ರಾಜಕಾರಣದಲ್ಲಿ ಹೆಸರು ಮಾಡಿರ್ತಕ್ಕಂಥ ಶ್ರೀಯುತ ಕೆ ಗಂಗಾಧರ್ ಗೌಡ್ರೆ ಮತ್ತು ಇದೀಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ನಮ್ಮ ರೂಮಿನ ಪಕ್ಕದವರು, ನಾವು ಯಾವಾಗಲೂ ಪಕ್ಷ ಬೇರೆ ಬೇರೆ ಆದರೂ ನಾವು ಒಟ್ಟಾಗಿ ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ತಿದ್ವು. ಅವರು ಕೂಡ ಒಬ್ಬ ಸಜ್ಜನ ರಾಜಕಾರಣಿಗಂತ ಸಂಜೀವ್ ಮಠಂದೂರ್ರವರೇ, ಶ್ರೀಯುತ ನಾರಾಯಣ ಗೌಡ್ರೆ, ಶ್ರೀಮತಿ ಅರ್ಪಣಾ ಶಿವಕಾಂತ್ ಗೌಡ್ರೆ, ಆಂಬ್ಯುಲೆನ್ಸನ್ನು ಕೊಡಿಯಾಗಿ ಕೊಟ್ಟಂಥ ಶ್ರೀಯುತ ಕಿರಣ್ ಚಂದ್ರ ಡಿ ಪುಷ್ಪಗಿರಿ ಅವರೇ, ಅವರೆಲ್ಲ ಭಾಳ ಬಿ ಜೆ ಪಿಯವರು ಭಾಳ ಉತ್ತಮ ಭಾಷಣಕಾರರು, ಅವರಾಗಿ ಭಾಷಣ ಮಾಡೋಕ್ಕೆ ಬರೋದಿಲ್ಲ ನಮಗೆ. ಶ್ರೀಯುತ ಭಾಸ್ಕರ್ ದೇವಸ್ಯಾರವರೇ, ಸುರೇಶ್ ಗೌಡ್ರೆ, ಕಿರಣ್ ಕುಮಾರ್ ಅವರೇ, ನಾಗೇಶ್ ಕುಮಾರ್ ಗೌಡ್ರೆ, ರವಿಗೌಡರವರೇ, ಶ್ರೀಯುತ ಬಾಲಕೃಷ್ಣ ಗೌಡ್ರೆ, ಶ್ರೀಮತಿ ಸೌಮ್ಯ ಸುಕುಮಾರ್ ಅವರೇ, ಶ್ರೀಮತಿ ವಿದ್ಯಾ ಶ್ರೀನಿವಾಸ್ ಗೌಡ್ರೆ ಮತ್ತು ಇವತ್ತೇನು ಈ ಒಂದು ಸಂಘದ ಗೌರವಾಧ್ಯಕ್ಷ ಆದಂಥ ಶ್ರೀಯುತ ರಂಜನ್ ಜಿ ಗೌಡರವರೇ, ವಿಜಯಗೌಡರವರೇ ಮತ್ತು ಅನೇಕ ಬಾರಿ ಪುನಃ ನನಗೆ ಫೋನ್ ಮಾಡಿ ಕಾರ್ಯಕ್ರಮಕ್ಕೆ ತಾವು ಬರಲೇಬೇಕು, ತಪ್ಪಿಸ್ಕೊಳ್ಬಾರ್ದು, ಹಿಂದೆನೇ ಕರೆದಿದ್ದು ತಾವು ಬರಲಿಲ್ಲ, ಇವತ್ತು ಬರಬೇಕು ಅಂತೇಳಿ ಪರಿ ಫೋನ್ ಮಾಡಿ ನಿನ್ನೆ ರಾತ್ರಿ ಬೆಂಗಳೂರಿನಿಂದ ಬಂದು ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ನನಗೆ ಅನೇಕ ಬಾರಿ ಒತ್ತಡ ತಂದಂಥ ಶ್ರೀಯುತ ಮೋಹನ್ ಗೌಡ್ರೆ ಇದರ ಅಧ್ಯಕ್ಷರು ಕೂಡ, ಹಾಗೆಯೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಒಕ್ಕಲಿಗ ಸಮುದಾಯದ ನನ್ನ ಆತ್ಮೀಯ ಬಂಧುಗಳೇ, ಇವತ್ತು ಮೊದಲನೇದಾಗಿ ಶ್ರೀ ಬಾಲಗಂಗಾಧರನಾಥ್ ಸ್ವಾಮೀಜಿಯವರ ನಾನು ಮನದಾಳದಲ್ಲಿ ಸ್ಮರಣೆ ಮಾಡ್ತಾ, ಅವರ ಕೊಡುಗೆ ಬರ ಅಪಾರವಾದಂಥ ಕೊಡುಗೆ, ಅದ್ರ ಬಗ್ಗೆ ನಾವು ಮಾತನಾಡ್ತಾ ಕೂತ್ಕೊಂಡ್ರೆ ಇಡೀ ದಿನ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತೇನಾದರೂ ಇಡೀ ರಾಜ್ಯ ರಾಜಕಾರಣದಲ್ಲಿ
ಒಕ್ಕಲಿಗರ ಸಮುದಾಯದ ಒಂದು ಹೆಸರು ಸ್ವಲ್ಪ ಇದೆ ಅಂತ ಹೇಳಿದರೆ ಅದಕ್ಕೆ ಪ್ರಮುಖ ಕಾರಣೀಭೂತರು ಬಾಲಗಂಗಾಧರ ಸ್ವಾಮೀಜಿಗಳು ಅಂಥೇಳಿ ನಾನು ಮುಕ್ತ ಕಣ್ತಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವ್ರ ಆರೋಗ್ಯ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಅಥವಾ ಇದು ಪರಿಸರಕ್ಕೆ ಪೂರಕವಾದಂಥ ಕ್ಷೇತ್ರ ಇರ್ಬೋದು, ಧಾರ್ಮಿಕವಾಗಿಯೂ ಕೂಡ ಇಡೀ ದೇಶ ವಿದೇಶಗಳ ಒಂದು ಹೆಗ್ಗಳಿಕೆಗೆ ಪಾತ್ರರಾದಂಥ ಒಂದು ಪುಣ್ಯ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಅವರಿಗೆ ನನಗೆ ಬಹಳ ದೊಡ್ಡ ಒಡನಾಟ ಇತ್ತು. ಅವ್ರ ಜೊತೆ ಅವರನ್ನು ನಾನು ಟ್ರ್ಯಾಕ್ಟರ್ನಲ್ಲಿ ಕೂರಿಸ್ಕೊಂಡು ಓಡಾಡ್ತ ದಿನಗಳು ಕೂಡ ಇವತ್ತು ನನಗೆ ನೆನಪಾಗ್ತದೆ. ಹಾಗಾಗಿ ಅಂಥ ಒಂದು ಇವತ್ತು ಸಮುದಾಯವನ್ನು ಗುರುತು ಮಾಡ್ತಕ್ಕಂಥ ಪುಣ್ಯಾತ್ಮ ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವರು. ಅದೇ ರೀತಿ ಇದೀಗ ತಾನೇ ಆ ಒಂದು ಮಹತ್ತರ ಜವಾಬ್ದಾರಿಯನ್ನು ಹೊತ್ತು ಅವ್ರು ಮಾಡಿದಂಥ ಕಾಯಕವನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಗಳ ಪದಾರಂಧಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ, ಮತ್ತು ಈಗಾಗಲೇ ವೇದಿಕೆ ಮೇಲಿರ್ತಕ್ಕಂಥ ಧರ್ಮಪಾಲನಾಥ್ ಸ್ವಾಮೀಜಿಯವರು ಕೂಡ ನನಗಾಗಲೇ ಪ್ರಣಾಮವನ್ನು ಸಮರ್ಪಣೆ ಮಾಡಿದ್ದೇನೆ. ಅವರು ಭಾಳ ಅವ್ರ ಮುಖ ನೋಡಿದರೆ ಗೊತ್ತಾಗ್ತದೆ, ಅತ್ಯಂತ ಕಾಂತಿಯುತವಾಗಿ ಕಾಣ್ತದೆ. ಅವರು ನೋಡಿದರೆ ಮುಂದೆ ಏನು ಈ ಭಾಗದಲ್ಲೂ ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇದೆ, ಅಲ್ಲೂ ಕೂಡ ತಮ್ಮೆಲ್ಲರೂ ವಿವಿಧ ಏನು ಒಕ್ಕಲಿಗರು ಇವತ್ತು ನಮಗೆ ಅನೇಕ ಸಂಘಟನೆಗಳಿದ್ದಾವೆ. ತುಳು ಮಾತನಾಡ್ತಕ್ಕಂಥ ಸಂಘಟನೆ, ಕನ್ನಡ ಮಾತನಾಡ್ತಕ್ಕಂಥ ಸಂಘಟನೆ, ಮತ್ತು ಬೇರೆ ಬೇರೆ ಮಿಶ್ರ ಭಾಷೆಗಳನ್ನ ಮಾತಾಡ್ತಕ್ಕಂಥ ಒಕ್ಕಲಿಗರ ಸಮುದಾಯ ಭಾಳಷ್ಟು ಜನ ಇದ್ದಾರೆ. ಅವರೆಲ್ಲರನ್ನೂ ಸಂಘಟನೆ ಮಾಡಿ ಒಂದೇ ದಾರಿಗೆ ಏನು ನಮ್ಮ ನಾಯಕರು ಹೇಳಿದಾಗೆ 3 ಬಾಗಿಲಾಗೋದು ಬೇಡ, ಒಂದೇ ಬಾಗಿಲಾಗಿ ಮುನ್ನಡೆಯೋಣ. ನಮ್ಮ ಸಮುದಾಯದವ್ರಿಗೆ ಅವಕಾಶ ಸಿಕ್ತಂಥ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಅವರನ್ನು ಗುರುತಿಸಿ ಒಬ್ಬ ಸಜ್ಜನರನ್ನು ಬೆಳೆಸ್ತಕ್ಕಂಥ ಕೆಲಸಗಳನ್ನು ನಾವು ಮಾಡೋಣ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಈಗಾಗಲೇ ನಮ್ಮ ಮಟ್ಟಂದೂರು ಹೇಳಿದಾಗೆ ಸುಮಾರು 81 ಗ್ರಾಮಗಳಲ್ಲಿ 44 ಗ್ರಾಮಗಳಲ್ಲಿ ಒಕ್ಕಲಿಗ ಸಮುದಾಯ ಗಣನೀಯ ಸಂಖ್ಯೆಯಲ್ಲಿ ಇದೆ. ಯಾವುದೇ ಅವರು ನಿರ್ಧಾರ ತಗೊಂಡ್ರೆ ಅದು ತೀರ್ಮಾನ ಆಗುವಂಥ, ಅದನ್ನು ಗೋಲ್ ಹೊಡೆಯುವಂಥ ಹಂತದಲ್ಲಿ ಇವತ್ತು ಸಮುದಾಯ ಇದ್ದರೂ ಕೂಡ ಈ ರೀತಿ ತುಳು ಮಾತನಾಡೋರು, ಮಿಶ್ರ ಭಾಷೆ ಮಾತನಾಡೋರು, ಕನ್ನಡ ಮಾತನಾಡುವಂಥದ್ದನ್ನು ಒಡೆಯುವಂಥ ಸಹಜ. ರಾಜಕಾರಣಿಗಳು ತಮ್ಮ ಲಾಭಕ್ಕೋಸ್ಕರ ನಿರಂತರವಾಗಿ ಹೊಡಿತಾ ಇರ್ತಕ್ಕಂಥದ್ದು ನಾವು ಗಮನಿಸಿದ್ದೇವೆ. ಅವ್ರನ್ನೆಲ್ಲರೂ ಒಕ್ಕೂಡಿಸಿ ನಾವು ಬರದಲ್ಲೇ ಇದ್ದರೆ ಇವತ್ತು ಒಕ್ಕಲಿಗ ಸಮುದಾಯಕ್ಕೆ ಯಾವುದೇ ಸಿಕ್ಕಲಿ, ನಾನು 1-2-3 ಉದಾಹರಣೆಗಳನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಾನು ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಂಥೇಳಿ ಒಂದು ಗಾದೆ ಇದೆ. ಹಾಗೆಯೇ ಈ ದೇಶಕ್ಕೆ ಅನ್ನವನ್ನು ನೀಡುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥ ಒಂದು ಸಮುದಾಯ ಇದ್ದರೆ ಅದು ಒಕ್ಕಲಿಗ ಸಮುದಾಯ. ಒಕ್ಕಲಿಗ ಅಂತ ಹೆಸರು ಬಂದಿದ್ದು ಕೂಡ ಆ ಒಂದು ನಿಟ್ಟಿನಲ್ಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಒಕ್ಕಲಿತನವೆಂದರೆ ಉಳುವುದು, ಬಿತ್ತುವುದು ಹಾಗೂ ಕೃಷಿ ಕೆಲಸಗಳಲ್ಲಿ ನಮ್ಮ ಮೂಲ ಕಸುಬು ಅಂಥೇಳಿ ಮಟ್ಟಂದೂರು ಕೂಡ ಮತ್ತು ಅನೇಕ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದರು. ಹಾಗಾಗಿ ಇವತ್ತೇನು ಕಿರಣ್ ಚಂದ್ರರು ಕೂಡ ಅದನ್ನು ಭಾಳ ಒತ್ತಿ ಆ ಮಾತನ್ನು ಹೇಳಿದರು. ಹಾಗೆಯೇ ಇವತ್ತು ಮಧ್ಯಪ ಪಾಂಡವನಾದ ಅರ್ಜುನನು ಆದಿನಿ ಚುಂಚನಗಿರಿಯ ಶ್ರೀ ಕಾಲಭೈರವರಿಂದ ಜೋಗಿ ದೀಕ್ಷೆ ಪಡೆದು ದೇಶಾದ್ಯಂತ ಯಾತ್ರೆ ಮಾಡಿ ಕೃಷಿ ಜನರನ್ನು ಒಕ್ಕಲಿಗರನ್ನಾಗಿ ಮಾಡಿದರು ಅಂಥೇಳಿ ಪ್ರತೀತಿ ಕೂಡ ಇದೆ ಇವತ್ತು. ಹಾಗಾಗಿ ಕವಿರಾಜ ಮಾರ್ಗ ಪಂಪ ಭಾರತದಲ್ಲೂ ಕೂಡ ಒಕ್ಕಲಿಗರ ಬಗ್ಗೆ ಉಲ್ಲೇಖವಿದೆ ಇವತ್ತು. ಹಾಗೆಯೇ ಒಕ್ಕಲಿಗರು ಉತ್ತಮ ಕಾದಾಟಗಾರರಾಗಿದ್ದರು. ಅದಕ್ಕೆ ಉದಾಹರಣೆ ತಾವೇನು ಕೊಟ್ಟಿದ್ದೀರ, ಇವಾಗ ನಮ್ಮ ಕದಂಬಾಡಿ ರಾಮಯ್ಯಗೌಡರು ಇವತ್ತು ಬಹುಶಃ ನಮ್ಮ ಚುಂಚನಗಿರಿ ಸ್ವಾಮೀಜಿಯವರ ಆದಿಚುಂಚನಗಿರಿ ಮಹಾಸ್ವಾಮೀಜಿಯವರ ಪಕ್ಕದಲ್ಲಿ ಅವರ ಫೋಟೋವನ್ನು ಅನಾವರಣ ಮಾಡಿದಿರಿ. ಅವರಿಗೂ ಕೆಂಪೇಗೌಡರಿಗೂ ಹೋಲಿಕೆ ಮಾಡಿದರೆ ಭಾಳ ವ್ಯತ್ಯಾಸಗಳು ಕಾಣೋದಿಲ್ಲ. ಭಾಳ ಹೋರಾಟ ಮಾಡಿ ಅನೇಕ ಬ್ರಿಟಿಷ್ ವಿರುದ್ಧ ಸಂಘಟನೆ ಮಾಡಿ ತನ್ನ ಮಗನ ಮದುವೆಯ ನೆಪದಲ್ಲಿ ಸಂಘಟನೆ ಮಾಡಿ ಬ್ರಿಟಿಷರ ವಿರುದ್ಧ ಸೆಡ್ದೆದ್ದು ಜಯವನ್ನು, ಸ್ವತಂತ್ರವನ್ನು ತಂದುಕೊಡೋದ್ರಲ್ಲೂ ಕೂಡ ಪ್ರಮುಖ ಪಾತ್ರ ವಹಿಸಿದಂಥ ಕೀರ್ತಿ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ನಮ್ಮ ರಾಮಯ್ಯಗೌಡರಿಗೆ ಮತ್ತು ಅನೇಕ ಅವ್ರ ಹಿಂದೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೋರಾಟ ಮಾಡಿದಂಥವರಿಗೆ ಅದು ಸಲ್ತದೆ ಅನ್ನುವ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ವಿಜಯನಗರ ಸಾಮ್ರಾಜ್ಯದ ರಾಜರುಗಳ ಸೈನ್ಯದಲ್ಲೂ ಕೂಡ ಮುಂದಾಳತ್ವವನ್ನು ವಹಿಸಿದಂಥ ಇತಿಹಾಸ ಕೂಡ ನಮ್ಮ ಒಕ್ಕಲಿಗ ಸಮುದಾಯಕ್ಕಿದೆ. ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜ್ಯ ಯಲಹಂಕ ಪಾಳೆಗಾರರಾಗಿದ್ದ ಕೆಂಪೇಗೌಡರು ಕೂಡ ನಮ್ಮ ಒಕ್ಕಲಿಗರೇ. ಇವತ್ತೇನಾದರೂ ಉದ್ಯಾನ ನಗರಿ, ಇವತ್ತು ಬೆಂಗಳೂರು, ಇವತ್ತು ಸಿಲಿಕಾನ್ ಸಿಟಿ ಉದ್ಯೋಗ ತಾಣ ಮತ್ತು ಉದ್ಯೋಗ ನಗರಿ ರಾಜಧಾನಿಯಾಗಿ ಇವತ್ತೇನಾದರೂ ಕರ್ನಾಟಕದಲ್ಲಿ ಹೊರಹೊಮ್ಮಿದ್ರೆ ಅದಕ್ಕೆ
ಮೂಲ ಕಾರಣೀಕರ್ತರು ಕೆಂಪೇಗೌಡರು ಅನ್ನೋದನ್ನು ಕೂಡ ನಾವ್ಯಾರು ಮರಿಬಾರ್ದು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಪರಮಪೂಜ್ಯ ಬಾಲಗಂಗಾಧರ ಸ್ವಾಮಿಗಳು 1983ರಲ್ಲಿ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟನ್ನು ಪ್ರಾರಂಭ ಮಾಡುವ ಮುಖಾಂತರ ಇವತ್ತು ಈ ರಾಜ್ಯದ ಈ ದೇಶದ ಕೋಟ್ಯಾಂತರ ಜನರಿಗೆ ವಿದ್ಯಾದಾನವನ್ನು ಮಾಡಿರ್ತಕ್ಕಂಥದ್ದು ಕೂಡ ಒಂದು ಇತಿಹಾಸ. ಹಾಗಾಗಿ ಪ್ರಸ್ತುತ ಸುಮಾರು 1,60,60,000 ಜನರು ಇವತ್ತು ವಿದ್ಯಾರ್ಥಿಗಳು ಇವತ್ತು ವಿದ್ಯೆ ಕಲಿತಾರೆ. ಸುಮಾರು 550 ಶಿಕ್ಷಣ ಸಂಸ್ಥೆಗಳನ್ನು ಅವರು ಪ್ರಾರಂಭ ಮಾಡಿದ್ದಾರೆ. ಇವತ್ತು ಒಂದನ್ನು ನಾವು ಯಾವತ್ತೂ ನೆನೆಸ್ಕೊಳ್ಬೇಕಾಗ್ತದೆ, ಒಕ್ಕಲಿಗರಿಗೆ ಅವಕಾಶ ಸಿಕ್ಕಿದಂಥ ಸಂದರ್ಭದಲ್ಲಿ ಇವತ್ತು ಮುಖ್ಯಮಂತ್ರಿಗಳಾಗಿ ಕೆಂಗಲ್ ಹನುಮಂತರಿಗೆ ಅವಕಾಶ ಸಿಕ್ಕಿದಾಗ ಇವತ್ತೇನು ಇಡೀ ಪ್ರಪಂಚದ ಗಮನವನ್ನು ಸೆಳೆಯುವಂಥ ಇವತ್ತೇನಾದರೂ ಪ್ರಪಂಚದಲ್ಲಿ ಅತ್ಯುತ್ತಮ ಒಂದು ಕಟ್ಟಡ ಇದೆ ಅಂತ ಹೇಳಿದರೆ ಅದು ವಿಧಾನಸೌಧದ ನಿರ್ಮಾತೃ ಇವತ್ತು ಕೆಂಗಲ್ ಹನುಮಂತಯ್ಯನವರು. ಅದೇ ರೀತಿ ಇವತ್ತೇನು ನಮ್ಮ SM ಕೃಷ್ಣರವರು ಇದ್ದಾಗ ವಿಧಾನಸೌಧದ ಎದುರು ಅದೇ ರೀತಿಯಲ್ಲಿ ನಿರ್ಮಾಣ ಮಾಡಿದಂಥ ಸುವರ್ಣಸೌಧ ವಿಕಾಸಸೌಧ ಇದ್ದರೆ ಅದು SM ಕೃಷ್ಣರವರ ಕೊಡುಗೆ. ಹಾಗೆಯೇ ಸುವರ್ಣಸೌಧದ ನಿರ್ಮಾತೃ ಕೂಡ ಇವತ್ತೇನು ಹಿಂದೆ ಮುಖ್ಯಮಂತ್ರಿಯಾಗಿ 2 ಬಾರಿ ಅಧಿಕಾರವನ್ನು ನಡೆಸಿದ್ರು ದೇವೇಗೌಡರ ಮಗ ಕುಮಾರಸ್ವಾಮಿ ಅನ್ನೋದನ್ನು ಕೂಡ ನಾವು ನೆನೆಸ್ಕೊಳ್ಬೇಕಾಗ್ತದೆ. ಹಾಗೆಯೇ ಇವತ್ತು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಇವತ್ತೇನಾದರೂ ಕರ್ನಾಟಕದಿಂದ ಇವತ್ತು HD ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಉತ್ತಮ ಆಡಳಿತವನ್ನು ಕೊಟ್ಟಂಥ ಇತಿಹಾಸ ಕೂಡ ಇದೆ. ಅವರು ಕೂಡ ಒಕ್ಕಲಿಗ ಸಮುದಾಯದವರು. ಇವತ್ತು ಉಪಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸ್ತಕ್ಕಂಥ DK ಶಿವಕುಮಾರ್ ಅವರು ಕೂಡ ನಮ್ಮವರೇ ಅನ್ನೋದನ್ನು ಮರಿಬಾರ್ದು. ಇವತ್ತು ಒಕ್ಕಲಿಗ ಸಮುದಾಯಕ್ಕೆ ತಾವ್ಯಾರಾದರೂ ಜನಾಂಗ ಇಡೀ ರಾಜ್ಯದ ಜನರು ದೇಶದ ಜನರು ಜವಾಬ್ದಾರಿ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಉತ್ತಮ ಕೆಲಸವನ್ನು ಮಾಡಿಕೊಟ್ಟಂಥ ಇತಿಹಾಸ ಇವತ್ತು ನಮ್ಮ ಒಕ್ಕಲಿಗ ಸಮುದಾಯದ್ದು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಕನ್ನಡ ಭಾಷೆಗೆ ಪ್ರಥಮ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ವಿಶ್ವ ಮಾನವ ಸಂದೇಶ ಸಾರಿದಂಥ ಒಬ್ಬ ರಾಷ್ಟ್ರಕವಿ ಕುವೆಂಪುರವರು ಕೂಡ ಒಕ್ಕಲಿಗ ಸಮುದಾಯದವರು ಅನ್ನೋದನ್ನು ನಾವು ಮರಿಬಾರ್ದು. ಹಾಗಾಗಿ ನಾವಿವತ್ತು ಒಕ್ಕಲಿಗ ಸಮುದಾಯ ಅದು ತುಳು ಮಾತನಾಡೋರು ಇರ್ಬೋದು, ಅರೆ ಭಾಷೆ ಮಾತನಾಡ್ತಕ್ಕಂಥವ್ರು ಇರ್ಬೋದು, ಅಥವಾ ಕನ್ನಡ ಮಾತನಾಡ್ತಕ್ಕಂಥ ಇರ್ಬೋದು, ಎಲ್ಲರೂ ನಾವು ಒಂದಾಗಿ ನಾವು ಹೋರಾಟ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಇಲ್ಲದಿದ್ದರೆ ಇವತ್ತು ನಾವು ನಮ್ಮ ಸಮುದಾಯ ಉಪ ಸಮುದಾಯಗಳನ್ನ ನಾವು ಗುರುಸ್ತಲೇ ಇದ್ದರೆ ಇವತ್ತು ಜಾತಿ ಗಣತಿಯಲ್ಲಿ ನಾವು ಮತ್ತು ಲಿಂಗಾಯತ ಸಮುದಾಯ ಭಾಳ ಹಿಂದೆ ಹೋಗುವಂಥ ಅವಕಾಶ ಇದೆ. ಹಾಗಾಗಿ ಇದ್ರ ಬಗ್ಗೆ ನಾವೆಲ್ಲರೂ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರಿಗೆ ಈಗಾಗಲೇ ಮನವಿ ಮಾಡಿದ್ದೇವೆ. ಯಾವ್ಯಾವ ಸಮುದಾಯದಲ್ಲಿ ಏನು ಉಪಜಾತಿಗಳಿದ್ದಾವೆ, ಒಕ್ಕಲಿಗ ಸಮುದಾಯದಲ್ಲಿ ಅನೇಕ ಉಪಜಾತಿಗಳಿದ್ದಾವೆ, 10 ಕುಂಚಿಟಿಗರು, ಒಕ್ಕಲಿಗರು, ಬೇರೆ ಬೇರೆ ಒಂದು 10 ಹೆಸರು, ಅವನ್ನೆಲ್ಲರೂ ಒಟ್ಟಾಗಿ ಸೇರಿಸಿದಾಗ ಮಾತ್ರ ನಾವು ಗಣನೀಯ ಸಂಖ್ಯೆಯಲ್ಲಿ ನಾವು ಈ ರಾಜ್ಯದಲ್ಲಿ ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಲ್ಲಿ ನಾವು ಎಲ್ಲ ರೀತಿಯ ಒತ್ತಡವನ್ನು ಮುಖ್ಯಮಂತ್ರಿಗಳ ಮೇಲೆ ಹೇಳಿದ್ದೇವೆ, ಅದನ್ನು ಸರಿಪಡಿಸ್ಕೊಳ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಇವತ್ತೇನು ಬೆಳ್ತಂಗಡಿ ತಾಲೂಕು ಒಕ್ಕಲಿಗ ಗೌಡರ ಸೇವಾ ಟ್ರಸ್ಟ್ ಪ್ರಾರಂಭ ಆಗಿದೆಯೋ ಈ ಅನೇಕ ಯುವ ಮುಖಂಡರುಗಳ ಕೊಡುಗೆ ಮುಖಾಂತರ ಇದು ಇನ್ನೂ ಹೆಚ್ಚೆಚ್ಚು ಬಲಶಾಲಿ ಆಗಬೇಕು. ಗ್ರಾಮ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಸಂಘಟನೆ ಮಾಡಿ ನಮ್ಮ ಸಮುದಾಯವನ್ನು ಗುರುಸ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು. ಅದು ಪಕ್ಷಾತೀತವಾಗಿ, ನಾನು ಅಂಥ ಪಕ್ಷ ಇಂಥ ಪಕ್ಷ ಅಂತ ಹೇಳೋದಿಲ್ಲ. ಆಗ ಪಕ್ಷಾತೀತವಾಗಿ ಗುರುಸಿ ಅವಕಾಶ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯ ಮುಂಚೂಣಿಯಲ್ಲಿ ನಿಲ್ಲುವಂಥ, ಇಡೀ ಪ್ರಪಂಚದ ಗಮನವನ್ನು ಸೆಳೆದಂಥ ಇತಿಹಾಸ ಕೆಲಸಗಳನ್ನು ಮಾಡಿದಂಥ ಉದಾಹರಣೆಗಳಿದ್ದಾವೆ. ಹಾಗಾಗಿ ನಮ್ಮ ಸಮುದಾಯವನ್ನು ನಾವು ಗುರುತಿಸಿ ಉಳಿಸಿ ಬೆಳೆಸಬೇಕಾದಂಥ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಈ ಸಂಘ ಪ್ರಾರಂಭ ಆಗಿದೆ. ಈ ಸಂಘ ಅನೇಕ ದೇವೋದ್ದೇಶಗಳನ್ನು ಹಮ್ಮಿಕೊಂಡಿದೆ. ಶೋಷಿತ ವರ್ಗದ ಜನರನ್ನು ಮೇಲೆ ತರ್ತಕ್ಕಂಥದ್ದು, ಕಷ್ಟಕ್ಕೆ ಬಿದ್ದಾಗ ಶಿಕ್ಷಣ, ಆರೋಗ್ಯ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಸಮುದಾಯ ಕಷ್ಟಕ್ಕೆ ಬಂದಂಥ ಸಂದರ್ಭದಲ್ಲಿ ಅಥವಾ ಯಾವುದಾದ್ರೂ ತೊಂದರೆಗಳು ಉದ್ಭವಿಸಿದಂಥ ಸಂದರ್ಭದಲ್ಲಿ ಈ ಸಮುದಾಯ ಪೂರ್ಣ ಮುಂದೆ ನಿಂತು ಅವರಿಗೆ ಸಹಕಾರ ಕೊಟ್ಟು ಅವರಿಗೆ ಸ್ಥೈರ್ಯವನ್ನು, ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸಗಳನ್ನು ಮಾಡುವಂಥ ಒಂದು ಕಾರ್ಯಕ್ರಮಗಳನ್ನು ತಾವು ಹಮ್ಮಿಕೊಂಡಿದ್ದೀರಿ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ. ಈ ಸಂಘಟನೆ ಅತ್ಯಂತ ಬಲಿಷ್ಠವಾಗಿ ಬರೀ ಬೆಳ್ತಂಗಡಿ ಮಾತ್ರವಲ್ಲ, ಇಡೀ ರಾಜ್ಯಾದ್ಯಂತ ಬೆಳೀಲಿ. ಇದ್ರ ಮುಖಾಂತರ ಒಕ್ಕಲಿಗರನ್ನ ಗುರುಸ್ತಕ್ಕಂಥ ಕೆಲಸಗಳು ಆಗಲಿ. ಯಾಕೆಂದರೆ ಒಕ್ಕಲಿಗರು ಎಲ್ಲರನ್ನೂ ಯಾವುದೇ ಇವತ್ತು ನಾಯಕ ಮುಖಂಡರುಗಳನ್ನು ತಯಾರು ಮಾಡ್ತಕ್ಕಂಥ ಒಂದು ಕಾರ್ಖಾನೆ ಏನಾಯಿದ್ರು ಅದು ಒಕ್ಕಲಿಗ ಸಮುದಾಯ. ಅಧಿಕಾರಕ್ಕೆ ಬಂದ ನಂತರ ಒಕ್ಕಲಿಗರನ್ನು ಮರೆಯುವಂಥ ಅನೇಕ ಉದಾಹರಣೆಗಳನ್ನು ನಾನು ನೋಡಿದ್ದೇನೆ. ಹಾಗಾಗಿ ಅದು ಆಗಬಾರ್ದು. ಮುಂದೆ ನಾವೆಲ್ಲರೂ ಒಟ್ಟಾಗಿ ಈ ಸಂಘಟನೆ ಮಾಡೋಣ. ಅವಶ್ಯಕ ಬಿದ್ದಾಗ ಯಾವಕ್ಕಾದರೂ ನಾನು ಬರ್ತೀನಿ. ನಮ್ಮ ಸಮುದಾಯಕ್ಕೆ, ನಮ್ಮ ಸಂಘಕ್ಕೆ ಎಲ್ಲ ರೀತಿಯ
ಸಹಕಾರಗಳನ್ನು ಕೊಡಲಿಕ್ಕೆ ನಾನು ಬದ್ಧನಿದ್ದೇನೆ ಅಂಥೇಳಿ ಇವತ್ತು ಈ ಸಂದರ್ಭದಲ್ಲಿ ನನ್ನನ್ನು ಆಹ್ವಾನ ಮಾಡಿ 4 ಅನಿಸಿಕೆಗಳನ್ನ ವ್ಯಕ್ತಪಡಿಸೋದಕ್ಕೆ ಇಲ್ಲಿ ನಿಂತು ತಮ್ಮ ಮುಂದೆ ಮಾತಾಡಲಿಕ್ಕೆ ಪೂಜ್ಯ ಗುರುಗಳಿಗೆ ವಂದಿಸಿ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ಹಾಗೆಯೇ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕುರಿಂಜಿ ವೆಂಕಟರಮಣಗೌಡರು ಕೂಡ ತನ್ನದೇ ಆದಂಥ ಕೊಡುಗೆಯನ್ನು ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಈ ಸಮುದಾಯ ಇವತ್ತು ಯಾವುದೇ ಸಮುದಾಯಗಳ ಟೀಕೆಗೆ ಒಳಗಾಗದಲೆ ಜನಪರ ಕಾರ್ಯಕ್ರಮಗಳನ್ನು ಶಿಕ್ಷಣ ಕ್ಷೇತ್ರ, ಆರೋಗ್ಯ ಕ್ಷೇತ್ರಗಳಲ್ಲಿ ಕೂಡ ಕೊಡುಮಾಡಿ ಬಂದಿದೆ. ಹಾಗಾಗಿ ಇನ್ನು ಮುಂದೆನೂ ಕೂಡ ಇದು ಮುಂದುವರಿಸಬೇಕು. ನನಗೆ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ನಾನಿವತ್ತು ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಏನು ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನೆ ಆಗ್ತಾಯಿದೆ ಅದರಲ್ಲಿ 63% ನಾನು ಅಧ್ಯಕ್ಷನಾಗಿರುವಂಥ ಒಂದು ಇಲಾಖೆಯಿಂದ ಸುಮಾರು ಇವತ್ತು ಸರ್ಕಾರದಿಂದ ನಾವು ಯಾವುದೇ ಹಣ ಬರೋದಿಲ್ಲ. ಸರ್ಕಾರಕ್ಕೆ ಇವತ್ತು ಸುಮಾರು 171 ಕೋಟಿ ರೂಪಾಯಿ ಡಿವಿಡೆಂಡ್ ಕೊಡೋದ್ರ ಜೊತೆಗೆ 5 ಕೋಟಿ ರೂಪಾಯಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಈಗ 1-2 ತಿಂಗಳಲ್ಲಿ ನಾವು ನಮ್ಮ ಸಂಸ್ಥೆಯಿಂದ ನಾವು ಈಗಾಗಲೇ ಕೊಟ್ಟಿದ್ದೇವೆ. ಅದ್ರ ಜೊತೆಗೆ ನಮ್ಗೆ ಯಾವ್ಯಾವ ಬೇಡಿಕೆಗಳು ಬರ್ತವೆ, ಸಂಘ ಸಂಸ್ಥೆಗಳು, ಸಮುದಾಯ ಭವನಗಳು, ಶಿಕ್ಷಣ ಸಂಸ್ಥೆಗಳು, ಅವು ಬೇಡಿಕೆ ಬಂದಂಥ ಸಂದರ್ಭದಲ್ಲಿ ಅವಕ್ಕೂ ಕೂಡ ಸುಮಾರು 2 ಕೋಟಿ ರೂಪಾಯಿ ಈಗಾಗಲೇ ಕಳೆದ ತಿಂಗಳು ಕರೆದು ನೇರವಾಗಿ ಚೆಕ್ಕನ್ನು ವಿತರಣೆ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದೇವೆ. ಮುಂದೆನೂ ಕೂಡ ಪೂಜ್ಯ ಸ್ವಾಮೀಜಿಯವರು ಯಾವುದೋ ಒಂದು ಶಿಕ್ಷಣ ಸಂಸ್ಥೆ ಬಗ್ಗೆ ಪ್ರಸ್ತಾಪ ಮಾಡಿದರು, ಅವರ ಆ ಸಂಘದ ಅಧ್ಯಕ್ಷರಿಗೆ ತಿಳಿಸ್ಕೊಟ್ಟಿದ್ದಾರೆ. ಮಟ್ಟಂದೂರು ನೀವೆಲ್ಲ ನಮ್ಮ ಮೋಹನ್ ಗೌಡರು ನೀವೆಲ್ಲ ಬಂದರೆ, ಎಲ್ಲ ಮುಖಂಡಗಳು ಬಂದರೆ ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಹಕಾರಗಳನ್ನು ಕೊಡಲಿಕ್ಕೆ ನಾನು ಬದ್ಧನಿದ್ದೇನೆ ಅನ್ನುವ ಮಾತನ್ನು ಹೇಳಿ, ನಾನು ಕೂಡ 2 ಬಾರಿ ಜಿಲ್ಲಾ ಪರಿಷತ್ತಿನ ಸದಸ್ಯನಾಗಿ, ಅಧ್ಯಕ್ಷನಾಗಿ, 1 ಬಾರಿ ಸೋತು ಮತ್ತೆ 2 ಬಾರಿ ಶಾಸಕನಾಗಿ, 1 ಬಾರಿ ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ, ಈಗ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿಯ ನಿಗಮದ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾ ಇದ್ದೇವೆ. ಬಹುಶಃ ಇನ್ನು DK ಶಿವಕುಮಾರ್ 2016-17 ಯಾಕಂದ್ರೆ ನಮ್ಮ ಒಕ್ಕಲಿಗ ಜನಾಂಗಕ್ಕೆ ಅವಕಾಶ ಸಿಕ್ಕಿದಾಗ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದರೆ ಸ್ವಾಮೀಜಿಯವರೇ, 2016-17-18ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ವಿದ್ಯುತ್ ಘಟಕ ಪ್ರಾರಂಭ ಆಯಿತು. ಪಾವಗಡ ವಿದ್ಯುತ್ ಸೋಲಾರ್ ವಿದ್ಯುತ್ ಇದು ಪಾರ್ಕು. ಅದು 2017-18 ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಸೋಲಾರ್ ಪಾರ್ಕ್. ಸುಮಾರು 2050 ಮೆಗಾವಾಟ್ ಒಂದೇ ಕೇಂದ್ರದಿಂದ ಉತ್ಪಾದನೆ ಆಗುವಂಥ ಒಂದು ಕೆಲಸಗಳನ್ನು ಮಾಡಿದ್ದಾರೆ. ಇವತ್ತು ನಾವು 4ನೇ ಸ್ಥಾನಕ್ಕೆ ಹೋಗಿದ್ವಿ. ಬಹುಶಃ ನನ್ನ ಅಧಿಕಾರಾವಧಿನಲ್ಲಿ ಜಾರ್ಜ್ ಸಾಹೇಬರು ಇವತ್ತು ಮಂತ್ರಿಗಳಾಗಿದ್ದಾರೆ, ಸಿದ್ದರಾಮಯ್ಯರು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರ ನೇತೃತ್ವದಲ್ಲಿ ಇನ್ನೊಂದು 5-6 ತಿಂಗಳಲ್ಲಿ ಮತ್ತೆ ಪ್ರಪಂಚದಲ್ಲಿ ಅತಿ ದೊಡ್ಡ ಸೋಲಾರ್ ಪಾರ್ಕು ಪಾವಗಡವನ್ನು ಮಾಡುವಂಥ ಎಲ್ಲ ತೀರ್ಮಾನಗಳು ತೆಗೆದುಕೊಂಡು ಈಗಾಗಲೇ ಕಾರ್ಯ ನಡೀತಾ ಇದೆ. ಇನ್ನು ನಾವೇನು ಮುಂದೆ 10 ವರ್ಷಗಳ ಕಾಲ ನಮ್ಮ ವಿದ್ಯುತ್ ಶಕ್ತಿ ಬೇಡಿಕೆ ಎಷ್ಟಿದೆ ಅನ್ನೋದನ್ನು ನಾವು ಈಗಾಗಲೇ ಅಧ್ಯಯನ ಮಾಡಿಸಿದ್ದೀವಿ. 50 ಗಿಗಾವಾಟ್ ವಿದ್ಯುತ್ತು ಇನ್ನು 10 ವರ್ಷಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬೇಕು. 500 ಗಿಗಾವಾಟ್ ವಿದ್ಯುತ್ ನಮ್ಮ ಭಾರತ ಸರ್ಕಾರಕ್ಕೆ ಬೇಕು. ಅದರ ಆ ಒಂದು ಕಾರ್ಯನಿಟ್ಟಿನಲ್ಲಿ ಈಗಾಗಲೇ ಕಾರ್ಯೋನ್ಮುಖರಾಗಿದ್ದೇವೆ. ಇನ್ನೊಂದು 2-3 ತಿಂಗಳಲ್ಲಿ ಸುಮಾರು 5,000-6 ಸಾವಿರ ಮೆಗಾವಾಟ್ ವಿದ್ಯುತ್ ಉತ್ಪಾದನೆಗೆ ಸುಮಾರು 20-25 ಸಾವಿರ ಎಕರೆ ಭೂಮಿಯನ್ನು ರೈತರಿಂದ ಯಾವುದೇ ಬೆಳೆಯೋಕ್ಕೆ ಸಾಧ್ಯ ಇಲ್ಲದಲೇ ಇರೋಂಥ ಭೂಮಿನ ಲೀಸಿಗೆ ಪಡೆದು ಬೆಳೆಯುವಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ನಾನು ಎಲ್ಲ ಒಕ್ಕಲಿಗ ಸಮುದಾಯದಲ್ಲಿ ಕೈ ಮುಗಿದು ಕಳಕಳಿಯ ಮನವಿಯನ್ನು ಮಾಡ್ತೇನೆ, ತಾವೆಲ್ಲರೂ ಒಟ್ಟಾಗಬೇಕು. ಒಟ್ಟಾದಾಗ ನಮಗೇನೇ ಜವಾಬ್ದಾರಿ ಕೊಟ್ಟರು ನಮ್ಮ ಸಮುದಾಯಕ್ಕೆ ಅದನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದಂಥ ಉದಾಹರಣೆಗಳಿದ್ದಾವೆ. ಮುಂದೆನೂ ಕೂಡ ಆ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಅನ್ನುವ ಮಾತನ್ನು ಹೇಳ್ತಾ, ಇನ್ನು ಮತ್ತೊಮ್ಮೆ ತಮ್ಮ ಜೊತೆ ಸದಾ ಇರ್ತೇನೆ, ಸದಾ ಸಹಕಾರವನ್ನು ಕೊಡ್ತೇನೆ. ಒಳ್ಳೆಯದಾಗಲಿ. ಈ ಒಂದು ಸಂಘ ಉತ್ತರೋತ್ತರ ಬೆಳವಣಿಗೆಯಾಗಿ ಒಕ್ಕಲಿಗರನ್ನು ಗುರುತಿಸ್ತಕ್ಕಂಥ ಮಟ್ಟಕ್ಕೆ, ಒಕ್ಕಲಿಗೆ ಸ್ಥಾನಮಾನ ಸಿಕ್ಕುವಂಥ ಮಟ್ಟಕ್ಕೆ ಬೆಳೀಲಿ ಅನ್ನೋ ಮಾತನ್ನು ಹೇಳ್ತಾ, ಜಕ್ಕಣ್ಣ ಇದ್ದಾರೆ ನಮ್ಮಲ್ಲಿ, ಶೃಂಗೇರಿಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದರು, ಇಲ್ಲಿವತ್ತು ತಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ. ಒಳ್ಳೆಯ ಒಬ್ಬ ಅಧಿಕಾರಿ, ಅವರನ್ನ ಉಪಯೋಗ ಪಡಿಸ್ಕೊಳ್ಳಿ ಅನ್ನೋ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತಾರೆ. ಎಲ್ರಿಗೂ ನಮಸ್ಕಾರ. ಧನ್ಯವಾದಗಳು. ಪೂಜ್ಯ ಸ್ವಾಮೀಜಿಯವರು ಅನ್ಯ ಕಾರ್ಯ ನಿಮಿತ್ತ ಇಲ್ಲಿಂದ ನಿರ್ಗಮಿಸಲಿದ್ದಾರೆ. ಕಾರ್ಯಕ್ರಮ ಮುಂದುವರಿಯಲಿದೆ. ಎಲ್ಲರೂ ನಮ್ಮೊಂದಿಗಿದ್ದು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪೂಜ್ಯ ಸ್ವಾಮೀಜಿಯವರು ನಮ್ಮ ಕಾರ್ಯಕ್ರಮವನ್ನು ಬೀಳ್ಕೊಡಲಿದ್ದಾರೆ. ಇನ್ನು ಮುಂದಕ್ಕೆ ಇಬ್ಬರು ಗಣ್ಯ ವ್ಯಕ್ತಿಗಳು ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ಎಲ್ಲರೂ ಕೂತು ಸಹಕರಿಸಬೇಕಾಗಿ ಕೇಳಿಕೊಳ್ತೇವೆ. 10-15 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿತದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಂಚಾರಿ ವಲಯದ PSC ಆಗಿರೋದು ND ಚಿಕ್ಕಣ್ಣವರ್ ನಮ್ಮೊಂದಿಗಿದ್ದಾರೆ. ಇವರನ್ನು ಗುರುತಿಸ್ತಾ ಇದ್ದೇವೆ. ಹಾಗೆಯೇ
ಗೌಡರೇನೆ ಒಕ್ಕಲಿಗರ ಸೇವಾ ಸಂಘ ರಿಜಿಸ್ಟರ್ಡ್ ಬೆಳ್ತಂಗಡಿ ಇದರ ಅಧ್ಯಕ್ಷರು ಆಗಿರುವಂಥ ಚಂದ್ರಕಾಂತ್ ನಿಡ್ಡಾಜೆ, ಯುವ ಉದ್ಯಮಿಗಳು, ಸಂಘಟನಾ ಚತುರ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಅಧ್ಯಕ್ಷರು ಮಚ್ಚಿನ ಇವರು ನಮ್ಮೊಂದಿಗಿದ್ದಾರೆ. ಇವರನ್ನ ಬೆಳ್ತಂಗಡಿ ತಾಲೂಕು ಒಕ್ಕಲಿಗೌಡರ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಬೆಳ್ತಂಗಡಿ ಗುರುತಿಸುತ್ತದೆ. ಕಾರ್ಯಕ್ರಮದ ಮುಂದಕ್ಕೆ ನಮ್ಮನ್ನು ಉದ್ದೇಶಿಸಿ ಇವತ್ತಿನ ಮುಖ್ಯ ಅತಿಥಿಗಳಾಗಿರುವಂಥ ನಾರಾಯಣಗೌಡ ಬೇಗೂರು ಇವರು ಮಾತಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರೂ ಭೋಜನವನ್ನು ಸ್ವೀಕರಿಸಿ ತೆರಳಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ದಯಮಾಡಿ ಎಲ್ಲರೂ ತಮ್ಮ ಆಸನದಲ್ಲಿ ಕುಳಿತುಕೊಂಡು ಕಾರ್ಯಕ್ರಮವನ್ನು ವೀಕ್ಷಿಸಿ. ಕೇವಲ 10 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಯುತ್ತದೆ. ಎಲ್ಲರೂ ಭೋಜನವನ್ನು ಸವಿದೆ ತೆರಳಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಇದೀಗ ವೇದಿಕೆ ನಾರಾಯಣಗೌಡ ಬೇಗೂರು ಇವರಿಗೆ. ಇದೀಗ ತಾನೇ ನಿರ್ಗಮಿಸಿದಂಥ ಪರಮ ಪೂಜ್ಯ ಡಾಕ್ಟರ್ ಪಾಲನಾಥ ಸ್ವಾಮೀಜಿ ಪಾದಪದ್ಮಗಳಿಗೆ ನಮಸ್ಕರಿಸುತ್ತಾ, ಮತ್ತು ಎಲ್ಲ ನಮ್ಮ ಸಮಾಜದ ಹಿರಿಯರು ಕಿರಿಯರು ಸಹೋದರ ಸಹೋದರಿಗೂ ನಮಸ್ಕರಿಸುತ್ತಾ, ಈ ಒಂದು ಕಾರ್ಯಕ್ರಮ ಎಷ್ಟು ಅಚ್ಚುಕಟ್ಟಾಗಿ ನಡೀತಿತ್ತು ಅಂದರೆ, ದೇಶವನ್ನು ಕಾಪಾಡ್ತಕ್ಕಂಥ, ದೇಶದ ಭವಿಷ್ಯ ಎದುರಿರ್ತಕ್ಕಂಥ ಸೈನಿಕರಿಗೆ, ರಿಟೈರ್ಡ್ ಸೈನಿಕರಿಗೆ ಸನ್ಮಾನ ಮಾಡಿದ್ದಾರೆ. ಅಂಥ ಸೈನಿಕರು ತಯಾರು ಮಾಡ್ತಕ್ಕಂಥ ಶಿಕ್ಷಕ ವೃಂದಗಳಿಗೆ ಸನ್ಮಾನ ಮಾಡಿದ್ದಾರೆ. ಇದೆಲ್ಲ ಒಳ್ಳೆಯ ಕೆಲಸ. ಇದೊಂದು ಕೆಲಸಕ್ಕೆ ನನ್ನ ಸಹಮತ ಇದೆ. ಆದರೆ ಒಂದು ಕುಟುಂಬದಲ್ಲಿ ಒಂದು ಮಗು ಜನಿಸಿದರೆ ಆ ಜನನ ನೀಡಿದಂಥ ತಾಯಿ ಕಡೆ ಕುಟುಂಬದವ್ರಿಗೂ ಸಂತೋಷ, ಆ ತಂದೆ ಕಡೆ ಕುಟುಂಬದವ್ರಿಗೆ ಸಂತೋಷ. ಆದರೆ ಆ ಕುಟುಂಬಕ್ಕೆ ಜನ್ಮ ನೀಡಿದಂಥ ತಾಯಿ ಮಾತ್ರ ಸಂತೋಷ ಜೊತೆಗೆ ನೋವನ್ನು ಅನುಭವಿಸ್ತಾ ಇರ್ತಾಳೆ. ಇದು ಯಾರಿಗೂ ಅರ್ಥ ಆಗಲ್ಲ. ಸಂತೋಷ ಗಂಡು ಮಗು ಹುಡ್ತು ಹೆಣ್ಮಗು ಅಂತ ಎಲ್ಲ ಹೇಳ್ತಾರೆ. ಆದರೆ ಒಂದಂತೂ ಸತ್ಯ, ನಮ್ಮ ಮೈಸೂರು ರಾಜ್ಯಕ್ಕೆ ಪ್ರಥಮವಾಗಿ ಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಕೆಂಗಲ್ ಹನುಮಂತಯ್ಯನವರು ಇಡೀ ಭಾರತ ದೇಶಕ್ಕೆ ಮತ್ತು ಹೊರ ದೇಶದಲ್ಲೇ ಬಂದು ನೋಡ್ಕೊಂಡಂಥ ನಿರ್ಮಾಣ ನಡೆಸಿದ್ರು. ಅದು 60 ಎಕರೆ ವಿಸ್ತೀರ್ಣ, ವಿಧಾನಸೌಧ ಕಟ್ಟಿದ್ದ 60 ಎಕರೆ ವಿಸ್ತೀರ್ಣ ಕೇವಲ 1,84,00,000 ನಿರ್ಮಾಣ ಮಾಡಿಬಿಡ್ತದೆ. ಅದರ ಪಕ್ಕದಲ್ಲಿ ವಿಕಾಸಸೌಧ ಮಾಡಿದ್ದಾರೆ. ಅದು ಸರ್ ಎಸ್.ಎಂ. ಕೃಷ್ಣ ಅವರ ಕಟ್ಟಲಿರೋದು. ಅದು 7.5 ಎಕರೆ ಜಮೀನು, 150 ಕೋಟಿ. ಇಬ್ಬರು ಗೌಡರು, ಅದೊಂದು ಹೆಮ್ಮೆ. ಆಮೇಲೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕುವೆಂಪು ಅವರು ಕವಿ, ನಮ್ಮ ಸಮಾಜದ ಕವಿಯು ಕೂಡ ಮಾಡ್ತಾರೆ. ಅವರೆಲ್ಲ ಹೆಸರಿರ್ತಕ್ಕಂಥದ್ದು. ಇಷ್ಟ ಸರಿ, ನನಗೊಂದು ಅನುಮಾನ ಕಾಡ್ತದೆ, ಅದು ತಮ್ಮ ಮುಂದೆ ಹೇಳ್ತೀನಿ. ಅದನ್ನು ಹೇಳ್ತಿದ್ರು, ಗೌಡರು ಒಗ್ಗಟ್ಟಾಗೋದು ಕಪ್ಪೆ ಮೂಟೆ ಕಟ್ಟೋದು ಎರಡೂ ಒಂದೇ ಅಂತ ಬೇರೆ ಸಮಾಜದವ್ರು ಹೇಳ್ತಿದ್ರು. ಮತ್ತು ಇನ್ನೊಬ್ರು ಹೇಳ್ತಿದ್ರು, ಗೌಡ್ರ ಸಮಾಜಕ್ಕೆ ಒಂದು ಶಾಪ ಇದೆ ಅಂತ. ಏನು ಶಾಪ ಅದು ಅಂದರೆ, ಅದನ್ನು ಸ್ವಲ್ಪ ಕೇವಲ ತಾವು ಕೇಳಬೇಕು ದಯವಿಟ್ಟು. ಗೌಡ್ರು ಒಬ್ಬರು, ನನ್ನಂಥ ಗೌಡನಿಗೆ ಒಬ್ಬರೇ ಮಗ, ವಯಸ್ಸಿಗೆ ಬಂದ ಕೂಡಲೇ ಆ ಮಗನಿಗೆ ಮದುವೆ ಮಾಡಿದ್ರು, ಸಕಾಲಕ್ಕೆ ಮದುವೆ ಮಾಡಿದ್ರು. ಬಟ್ ಸಕಾಲಕ್ಕೆ ಮಕ್ಕಳಾಗಲಿಲ್ಲ. ಮಕ್ಕಳಾಗದಿರೋ ಕಾರಣ ಏನು, ಯಜಮಾನರು, ಆ ಮನೆ ಯಜಮಾನರು ಹೇಳಿದ್ರು, ಇಲ್ಲಿ ಪಕ್ಕದಲ್ಲಿ ಬೆಳ್ತಂಗಡಿಯಲ್ಲಿ ಯಾರೋ ಸ್ವಾಮೀಜಿ ಬಂದಿದ್ದಾರಂತೆ, ಆ ಸ್ವಾಮೀಜಿನ ವಿಚಾರಣೆ ಮಾಡೋದಂತ ಬೆಳ್ತಂಗಿಗೆ ಯಾರೋ ಬೇರೆ ಸ್ವಾಮೀಜಿ ಬಂದಾಗ ವಿಚಾರ ಮಾಡಿದ್ರು. ಇಲ್ಲ, ಇಷ್ಟಲ್ಲೇ ನಿಮ್ಮ ಮನೆಯಲ್ಲಿ ಸಂತಾನ ಆಗುತ್ತೆ, ಯೋಚನೆ ಮಾಡಬೇಡಿ, ಅದು ಶೀಘ್ರವಾಗಿ ಆಗುತ್ತೆ ಅಂತ ಆಹ್ವಾನ ಮಾಡಿದ್ರು. ಕುತೂಹಲ, ನನ್ನ ಮಗನಿಗೆ ನನ್ನ ಸೊಸೆ ಮಗಳಾಗಲಿಲ್ಲ, ಮಗನಿಗೆ ಕುತೂಹಲ, ಸೊಸೆಗೆ ಕುತೂಹಲ. ಆಮೇಲೆ ಒಂದು ಸಾರಿ ಹೇಳಿದ್ರು, ಏನಂತ, ಸ್ವಾಮೀಜಿಗಳು ಮತ್ತೊಂದು ಸಾರಿ ಹೋಗಿ ಕೇಳಿ ಯಾವಾಗ ಆಗುತ್ತೆ ಅಂತ. ಆಗ ಮಗ ಸೊಸೆ ಇಬ್ಬರು ಆ ಸ್ವಾಮೀಜಿನ ಕೇಳ್ಕೊಂಡ್ರು. ಏನಂತ, ಸರ್ ಭಾಳ ಕಾತುರದಲ್ಲಿದ್ದೀವಿ, ಇಲ್ಲ ಈ ವರ್ಷದ ಕೊನೆಯಲ್ಲಿ ನಿಮಗೆ ಸಂತಾನ ಆಗುತ್ತೆ ಅಂತ ಹೇಳಿದ್ರು. ಸಂತಾನ ಆಗುತ್ತೆ ಅಂತ ಆದಮೇಲೆ ಕೇವಲ ಒಂದು 2-3 ತಿಂಗಳಲ್ಲಿ ಆ ಸೊಸೆ ಗರ್ಭವತಿ ಆದರು. ಗರ್ಭವತಿ ಆದಾಗ ತಿಂಗಳು ಕಳೀತು, 2 ತಿಂಗಳು ಕಳೀತು, 3 ತಿಂಗಳು ಕಳೀತು. 6 ತಿಂಗಳಾದಮೇಲೆ ಆ ಸೊಸೆಗೆ ಆಗ್ತಾರೆ ಏನಂದರೆ, ರೀ ಅವ್ರ ಗಂಡನಿಗೆ ಹೇಳಿದ್ರು, ಸ್ವಾಮೀಜಿನೋ ಕೇಳಿ ನನಗೆ ಎಂಥ ಮಗು ಹುಟ್ಟುತ್ತೆ ಅಂತ. ಆ ಗಂಡ ಮಗ ಹೊಡೆದ, ಸ್ವಾಮೀಜಿ ನೀವು ಗರ್ಭಿಣಿ ಆಗಿರ್ತಾರೆ ನಮ್ಮ ಶ್ರೀಮತಿಯವರು, ಎಂಥ ಮಗು ಜನ್ಮಿಸ್ಬೋದು ಅಂತ. ಅದಕ್ಕೆ ಹೇಳಿದ್ರು ಸ್ವಾಮೀಜಿಯವರು, ಅವಳಿ ಜವಳಿ ಗಂಡು ಮಕ್ಕಳಾಗ್ತವೆ ಅಂತ. ನೋಡಿ ಎಷ್ಟು ಕುತೂಹಲ, ಇನ್ನೂ ಸಂತೋಷ. ಅವಳಿ ಜವಳಿ ಗಂಡು ಮಕ್ಕಳು
ಅದನ್ನು ಬಂದ ತಂದೆಗಳ್ದ ಎತ್ತಿಗಳ್ದ ಎಲ್ಲ ಖುಷಿಪಟ್ಟರು. ಆದರೆ ಆ ಗರ್ಭವತಿ ಸೊಸೆಗೊಂದು ಅನುಮಾನ ಕಾಡ್ತಿತ್ತು. ರೀ, ನಾನು ಕೇಳೋಕ್ಕಾಗಲ್ಲ, ಸ್ವಾಮೀಜಿನೋಗಿ ಮೊದಲನೇ ಮಗ ಏನಾಗ್ತಾನೆ, ಎರಡನೇ ಮಗ ಏನಾಗ್ತಾನೆ ಅದನ್ನು ಕೇಳ್ಕೊಂಬನ್ನಿ ಅಂತ. ಎಷ್ಟು ವಿಚಿತ್ರ ಇದೆ ನೋಡಿ. ಆಗ ಮತ್ತೆ ಹೋದರು, ಏನಂತ, ಸ್ವಾಮೀಜಿಯವರೇ ಮೊದಲನೇ ಮಗ ಏನಾಗ್ತಾನೆ, ಎರಡನೇ ಮಗ ಏನಾಗ್ತಾನೆ, ದಯವಿಟ್ಟು ತಿಳಿಸ್ಕೊಡ್ಬೇಕಂತ. ಆ ಸ್ವಾಮೀಜಿ ಹೇಳಿದ್ರು, ನಿನ್ನ ಮೊದಲನೇ ಮಗ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾನೆ. ಸಂತೋಷ, ಖುಷಿ. ಆದರೆ ಎರಡನೇ ಮಗ ಆ ಮುಖ್ಯಮಂತ್ರಿ ಹತ್ರ ಜವಾನ ಆಗ್ತಾನೆ. ನೋಡಿ ಎಷ್ಟು ವಿಚಿತ್ರ. ಈ ವಿಚಿತ್ರಕ್ಕೆ ಬಂದು ಹೆಂಡ್ತಿಗೆ, ತಂದೆಗೆ, ತಾಯಿಗೆಲ್ಲ ಎಲ್ಮೇಲೆ ಖುಷಿಪಟ್ಟರು. 9 ತಿಂಗಳಾಯಿತು. 9 ತಿಂಗಳ ಮೇಲೆ 9 ದಿನ ಆಯಿತು, ಹೆರಿಗೆ ಆಗಲಿಲ್ಲ. 10 ದಿನ ಆಯಿತು, ಕೊನೆಗೆ ಹಾಸ್ಪಿಟ್ಲಿಗೆ ಸೇರಿಸಿದ್ರು. ಕೊನೆಗೆ ಡಾಕ್ಟ್ರ್ ಮರೆ ಹೋದಾಗ ಡಾಕ್ಟ್ರ್ ಏನು ಮಾಡಿದ್ರು, ಆಪ್ರೇಷನ್ ಮಾಡಬೇಕು, ಮಗು ಜನ ಆಗಲಿಲ್ಲ, ಸೈನ್ ಹಾಕಿ ಅಂತ ಸೈನ್ ಹಾಕಿ ಆಪ್ರೇಷನ್ ಮಾಡಿದ್ರೆ ಇಲ್ಲೊಂದು ವಿಚಿತ್ರ. ಆ ಮೊದಲನೇ ಮಗನ ಕಾಲು ಎರಡನೇ ಮಗ ಕಾಲು ಹಿಡ್ಕೊಂಡ್ಬಿಟ್ಟಿದ್ದಾನೆ, ಆಚೆ ಬಿಡ್ತಿಲ್ಲ. ಇದು ವಿಚಿತ್ರ ನೋಡಿ. ಅದಕ್ಕೆ ಏನಿದು ಈ ಥರ ಆಯ್ತಲ್ಲ ಅಂತಂದಾಗ ಆಪ್ರೇಷನ್ ಮಗು ತೆಗೆದ್ರು. ಇದಕ್ಕೆ ಶಾಪ ಏನಂದರೆ, ಒಕ್ಕಲಿಗ ಜನಾಂಗದಲ್ಲಿ ಮೊದಲೇ ಅವನಿಗೆ ಅಣ್ಣನಿಗೆ ತಮ್ಮನೇ ಕಾಲು ಹಿಡಿದು ಹೇಳ್ಕೊತಾನೆ ಅನ್ನೋದೊಂದು ಬಂದಿದೆ. ಈ ಸಮಸ್ಯೆ ಯಾವಾಗ ಬಂತು ಒಕ್ಕಲಿಗ ಜನಾಂಗದಲ್ಲಿ ನೋಡಿ. ಉದಾಹರಣೆ ಹೇಳ್ತೀನಿ, ತಮಗೆಲ್ಲ ಜ್ಞಾಪಕ ಇರ್ಬೋದು. ಕೆಂಗಲ್ ಹನುಮಂತರಿಂದ 6 ತಿಂಗಳು ಮುಗಿದಿದ್ರೆ ವಿಧಾನಸೌಧ ಉದ್ಘಾಟನೆ ಮಾಡೋರಿದ್ದರು. ಅಷ್ಟೊತ್ತಿಗೆ ಅವಿಶ್ವಾಸ ನಿರ್ಣಯ ಇದ್ದದ್ದು, ಆವತ್ತನ್ನು ತೆಗೆದು ಕಡ್ದಾಳ್ ಮಂಜಪ್ಪನವ್ರು ಮುಖ್ಯಮಂತ್ರಿ ಆದರು. ಒಬ್ಬ ಗೌಡನ ಇನ್ನೊಬ್ಬ ಗೌಡ ಕಾರ್ಯ ಹೇಳ್ದಾಗ. ಇದಕ್ಕೆ ಕಾರಣ ಇದೆ ಅಂದರೆ ಒಕ್ಕಲಿಗೆ ಶಾಪ ಇದೆ ಅಂತ. ಇನ್ನೊಂದು ಹೇಳ್ತೀವಿ, ಪ್ರತಿಯೊಬ್ಬ ಮನುಷ್ಯನಿಗೂ ಊಟ ಬೇಕು, ಊಟ ಅಲ್ಲದ್ರೆ ಮನುಷ್ಯ ಬದುಕಲ್ಲ, ಒಪ್ಪಿದ್ವಿ. ಆ ಊಟಕ್ಕೇನು ಪ್ರಧಾನವಾಗಿ ಪ್ರಧಾನ ರಸ ಮತ್ತು ಪ್ರಾಣರಸ. ಪ್ರಾಣರಸ ಅಂದ್ರೇನು, ನೀರು. ನೀರು ಪ್ರತಿಯೊಬ್ಬ ವ್ಯಕ್ತಿಗೆ ಬೇಕು, ಅದು ಪ್ರಾಣರಸ. ಈ ಪ್ರಧಾನ ರಸ ಅನ್ನೋದೇನು, ಉಪ್ಪು. ಉಪ್ಪು ಇಲ್ಲದೆ ಅಡುಗೆ ರುಚಿ ಇರಲ್ಲ. ಆ ಅಡುಗೆ ಉಪ್ಪು ತಿರ್ಬರೋಕ್ಕೆ ಆ ಪ್ರಧಾನ ರಸ ಮತ್ತು ಪ್ರಾಣರಸ ಎರಡೂ ಜಂಬ ಕೊಚ್ಕೊಳ್ಳಲ್ಲ. ಈರುಳ್ಳಿ ಇದೆಯಲ್ಲ, ಈರುಳ್ಳಿ ನಾನೇ ಅಂತ ಜಂಬ ಕೊಚ್ಕೊಳ್ತೆ, ನಾನು ಹಾಕ್ತಿದ್ರೆ ಯಾವ ಅಡುಗೆನೂ ಚೆನ್ನಾಗಿರಲ್ಲ ಅಂತ. ಆದರೆ ರಾಮಕೃಷ್ಣ ಪರಮಹಂಸರು ಹೇಳಿದ್ರು, ಈರುಳ್ಳಿ ಜಂಬ ಕೊಚ್ಕೊಳ್ತೆ, ಈರುಳ್ಳಿ ತೆಗೆದು ಒಂದೊಂದಾಗಿ ಬಿಡಿಸಿ ನೋಡಿ, ಆ ಈರುಳ್ಳಿ ಕೊನೆಗೆ ಈರುಳ್ಳಿ ಅಂಶನೇ ಕಾಣ್ತಿಲ್ಲ. ಅಂದರೆ ನಾನು ಅಂತಕ್ಕಂಥ ವ್ಯಕ್ತಿ ಈರುಳ್ಳಿಗೆ ಸಮಾನ. ನಮ್ಮ ಸಮಾಜದಲ್ಲಿ ನಾನು ಅಂತಕ್ಕಂಥ ವ್ಯಕ್ತಿಗಳು ಯಾವತ್ತಿರಲ್ಲ, ಆವತ್ತು ನಮ್ಮ ಸಮಾಜ ಒಂದಾಗತ್ತೆ. ನಮ್ಮ ಸ್ನೇಹಿತರೊಬ್ಬರು ಇಲ್ಲಿ ಭಾಷಣ ಮಾಡೋಕೆ ಹೇಳ್ತಿದ್ರು, ಕಿರಣ್ ಚಂದ್ರ ಅವರಿಗೆ ನಾನು ಕೇಳಿಕೊಂಡೆ, ಸ್ವಾಮಿ ಈ ಕ್ಷೇತ್ರದಲ್ಲಿ 2 ಸಂಘ ಆಗ್ಬಿಡ್ತು, ಇದು ನೋವು ನನಗೆ ಕಾಣ್ತಾ ಇದೆ ಅಂತ. ಯೋಚನೆ ಮಾಡಬೇಡಿ ನಾರಾಯಣಗೌಡ್ರೆ, ಈ ಸಂಘ 2ರಿಂದ 1 ಮಾಡ್ತೀನಿ ನಾನು ಅಂತ ಹೇಳಿ ಅವ್ರು ಪ್ರಾಮಿಸ್ ಮಾಡಿದ್ರು. ಭಾಳ ಖುಷಿಯಿಂದ ಅದನ್ನು ಹೇಳ್ತಾ ಇದ್ದೀನಿ. ಈ ಸಮಾಜನ ಒಂದು ಮಾಡಿದಾಗ ಮಾತ್ರ. ಅದೇ ನನ್ನೊಬ್ಬ ಸ್ನೇಹಿತರದ್ದು ಮನೆ 1 3 ಬಾಗಿಲು ಅಂತ. 3 ಬಾಗಿಲು ಆಗಬಾರ್ದು, ಒಂದೇ ಬಾಗಿಲಿರಬೇಕು. ಈ ಕ್ಷೇತ್ರಕ್ಕೆ, ಈ ರಾಜ್ಯದಲ್ಲಿ ನಮ್ಮ ಒಕ್ಕಲಿ ಸಂಘಕ್ಕೆ ಒಂದೇ ಸಂಘ ಈ ಬೆಳ್ತಂಗಲಿಗೆ ಉಳ್ಕೋಬೇಕು. ಅದಕ್ಕೆ ನೀವೆಲ್ಲ ಪ್ರಯತ್ನಪಟ್ಟು ಒಂದು ಸಂಘ ಆಗುವಂತೆ ಮಾಡಿದಾಗ ಇವತ್ತಿಂದನೇನು ಈ ಹೊಸ ಸಂಘ ಆಗಿದೆ, ಇದು ಅದು ಎರಡೂ ಸೇರಿಕೊಂಡಾಗ ಒಳ್ಳೆ ಉತ್ತಮ ಕೆಲಸ ಮಾಡ್ತಾರಂತ ನಂಬಿಕೆ, ವಿಶ್ವಾಸ ನನಗಿದೆ. ಅದಕ್ಕೆ ನಾವು ಸಮಾಜದ ಎಲ್ಲ ಹಿರಿಯರು, ಕಿರಿಯರು, ಗಣ್ಯರು ಪ್ರತಿಯೊಬ್ಬರೂ ಶ್ರಮಿಸಬೇಕು, ಇನ್ಕ್ಲೂಡಿಂಗ್ ಲೇಡೀಸ್, ಸ್ತ್ರೀ ಪಾತ್ರ. ಅವರು ಕೂಡ ಪ್ರಯತ್ನಪಟ್ಟರೆ ಈ ಸಂಘ ಒಂದಾಗ್ತದೆ, ಒಂದಾಗೋದ್ರಲ್ಲಿ ಸಂಶಯ ಇಲ್ಲ. ಇದು ಮತ್ತೊಮ್ಮೆ ನನಗೆ ಈ ಪ್ರಾಯ 93 ವರ್ಷ. ನನಗೆ ಎಷ್ಟು ವರ್ಷ ದೇವರು ಸಾಯಿಸ್ಕೊಟ್ಟಿರ್ತಾನೆ ಅಷ್ಟು ವರ್ಷ ಈ ಕ್ಷೇತ್ರಕ್ಕೆ ಬರ್ತೀನಿ. ನಾನು ಸಾಯೋಕ್ಕೆ ಮುಂದೆ 2 ಸಂಘ ಒಂದಾಯಿತು ಅಂತಂದರೆ ನಾನು ಭಾಳ ನಿಷ್ಕಲ್ಸಾಗಿ ಭಾಳ ಖುಷಿಯಿಂದ ಪ್ರಾಣ ಬಿಡ್ತೀನಿ. ಈ ಒಂದು ಕೆಲಸ ಮಾಡ್ತೀರಂತೇಳಿ ನೀವು ಇಲ್ಲಿ ವಿಶ್ವಾಸವಿಟ್ಟು ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಧನ್ಯವಾದಗಳು ಸರ್. ಬೆಳ್ತಂಗಡಿ ತಾಲೂಕಿನ ಒಕ್ಕಲಿಗ ಸಮುದಾಯದ ಹೆಮ್ಮೆ, ಅತ್ಯುತ್ತಮ ಸಾಧಕ, ತನ್ನ 25ನೇ ವಯಸ್ಸಿನಲ್ಲಿ ಅರ್ಥಾತ್ 1978ರಲ್ಲಿ ಬೆಳ್ತಂಗಡಿ ತಾಲೂಕಿನ ಜನಪ್ರಿಯ ಶಾಸಕರಾಗಿ ಮೂಡಿಬಂದ. 1980ರಲ್ಲಿ ಕರ್ನಾಟಕ ಈಗ ಶ್ರೀ ಸುರೇಶ್ ಗೌಡ ಬೈಲು ಸ್ಥಾಪಕಾಧ್ಯಕ್ಷರು, ಗೌಡರ ಯಾನೆ ಒಕ್ಕಲಿಗರ ಸೇವಾ ಸಂಘ ಕಡಬ. ಇವರು ಸಭೆಯನ್ನುದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈಗ ಕಾರ್ಯಕ್ರಮದ ಅಧ್ಯಕ್ಷರು ಸಭೆಯನ್ನುದ್ದೇಶಿಸಿ ಮಾತನಾಡ್ತಾರೆ.
ಬೆಳ್ತಂಗಡಿ ತಾಲೂಕು ಒಕ್ಕಲಿಗರ ಸೇವಾ ಟ್ರಸ್ಟ್ ಇದರ ಉದ್ಘಾಟನಾ ಸಮಾರಂಭದಲ್ಲಿ ಈಗಾಗಲೇ ವೇದಿಕೆಯಲ್ಲಿ ಆಶೀರ್ವಚನ ಮಾಡಿದಂಥ ಶ್ರೀ 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 ಧರ್ಮಪಾಲನಾಥ ಸ್ವಾಮೀಜಿಯವರೇ ಹಾಗೂ ನಮ್ಮ ಈಗ ಈ ಕಾರ್ಯಕ್ರಮಕ್ಕೆ ಹೋಗೊಟ್ಟು ಬಂದಂತಹ ಶೃಂಗೇರಿ ಶಾಸಕರಾದಂಥ ರಾಜೇಗೌಡರೇ ಹಾಗೂ ಈ ಟ್ರಸ್ಟ್ನ ಅಧ್ಯಕ್ಷರೇ, ನಮ್ಮ ಬೆಳ್ತಂಗಡಿ ಅಂತೇಳಿದಾಗ ನಮಗೆ ನಮ್ಮ ಹಿರಿಯರು ಗಂಗಾಧರ ಗೌಡರು ಇಲ್ಲಿಯ ಮಾಜಿ ಮಂತ್ರಿಗಳು 2-3 ಬಾರಿ ಅವರು ಶಾಸಕರಾಗಿ ಇಲ್ಲಿ ಕೆಲಸ ಮಾಡಿದ್ದಾರೆ. ಹಾಗೆಯೇ ನಮ್ಮ ವೇದಿಕೆಯಲ್ಲಿ ಇರುವಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂದೆ ಇರುವಂಥ ನಮ್ಮ ಬೆಳ್ತಂಗಡಿಯ ನಾಗರಿಕ ಬಂಧುಗಳೇ, ಬಹುಶಃ ಒಕ್ಕಲಿಗರ ಸಮಾಜದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂತಹ ಒಂದು ಕಾರ್ಯಕ್ರಮ ಅಂದರೆ ಒಂದು ಸೇವಾ ಟ್ರಸ್ಟ್ನ ಮೂಲಕ ಎಲ್ಲರನ್ನ ಗುರುತಿಸುವಂಥ ಕಾರ್ಯಕ್ರಮ ಮಾಡಿದ್ದು ಇದು ಪ್ರಥಮ ಅಂತ ನನ್ನ ಒಂದು ಅನಿಸಿಕೆ. ಬಹುಶಃ ಈ ಒಂದು ಕಾರ್ಯಕ್ರಮದಿಂದ ದಕ್ಷಿಣ ಕನ್ನಡ ಜಿಲ್ಲೆಯ 6 ತಾಲೂಕಿನಲ್ಲಿಯೂ ಕೂಡ ಇಂಥ ಕಾರ್ಯಕ್ರಮಗಳನ್ನು ಟ್ರಸ್ಟ್ ಮೂಲಕ ಮಾಡುವಂಥ ಇದಕ್ಕೆ ಒಂದು ನಾಂದಿ ಆಗ್ತದೆ ಅಂತೇಳಿ ನನ್ನ ಅನಿಸಿಕೆ. ಬಹಳ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ. ಹಾಗೆಯೇ ನಮ್ಮ ಇದು ಈ ಒಂದು ಆ್ಯಂಬ್ಯುಲೆನ್ಸನ್ನು ಕೂಡ ಕಿರಣ್ ಡಿ ಪುಷ್ಪಗಿರಿಯವರು ಅವರ ಒಂದು ನೇತೃತ್ವದಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಶ್ರೀನಿವಾಸ ಗೌಡರು ಅದರ ಉಸ್ತುವಾರಿಗೆ ಕೂಡ ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ. ಎಲ್ಲ ರೀತಿಯಲ್ಲಿ ನೋಡೋದಾದರೆ ಏನಂತ ಹೇಳಿದ್ರೆ, ನಾವು ಇವತ್ತು ಸಮಾಜದಲ್ಲಿ ನಾವು ಬರೇ ಗಳಿಸುವುದು ಮಾತ್ರ ಅಲ್ಲ, ಅದು ನಮ್ಮ ಕೃಷಿಯಿಂದಲೋ ಅಥವಾ ವ್ಯಾಪಾರದಿಂದಲೋ ಅಥವಾ ನಮ್ಮ ಉದ್ಯೋಗದಿಂದಲೋ ಗಳಿಸುವುದು ಮಾತ್ರ ಅಲ್ಲ, ಸಮಾಜಕ್ಕೆ ಒಂದಷ್ಟು ಕೊಡುವುದರ ಬಗ್ಗೆ, ಕೊಡುಗೆಯನ್ನು ಕೊಡುವುದರ ಬಗ್ಗೆ, ದಾನವನ್ನು ಮಾಡಿ ಅಶಕ್ತರನ್ನು ನಾವು ಸಶಕ್ತರನ್ನಾಗಿ ಮಾಡುವಂಥ ವಿಷಯಗಳಿಗೆ ತುಂಬ ಉತ್ಸುಕರಾಗಿ ಯುವಕರು ಮುಂದೆ ಬರಬೇಕು ಅಂತ ಹೇಳುವಂಥ ಒಂದು ಸಂದೇಶವನ್ನು ಈ ಸಭೆ, ಈ ಒಂದು ಕಾರ್ಯಕ್ರಮ ಕೊಟ್ಟಿದೆ. ಎಲ್ರಿಗೂ ಇಂತಹ ಕಾರ್ಯಕ್ರಮಗಳು ಪೂರಕ ಆಗಲಿ, ಪ್ರೇರಕ ಆಗಲಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕಲಿಗರ ಗೌಡರ ಸಂಘ, ಈ ಒಂದು ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ಬಂದಿದ್ದರು. ಈ ಒಂದು ಕಾರ್ಯಕ್ರಮ, ಈ ಒಂದು ಸಂಘಕ್ಕೆ ಕೂಡ ನಾವು ಪೂರಕವಾಗಿ ಎಲ್ಲರೂ ಸೇರಿಕೊಂಡು ಈ ಕೆಲಸವನ್ನು ಮಾಡಬೇಕು ಅಂತ ಕೇಳಿಕೊಂಡು, ನಮಗೆ ಮಾದರಿಯಾದಂಥ ನಮ್ಮ ಹಿಂದಿನ ಹಿರಿಯರನ್ನೆಲ್ಲ ನೆನೆಸ್ತಾ ನನ್ನ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಸುರೇಶ್ ಬೈಲು ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಬೆಳ್ತಂಗಡಿ ತಾಲೂಕು ಒಕ್ಕಲಿಗೌಡ ಸೇವಾ ಟ್ರಸ್ಟ್ ಇದರ ಉದ್ಘಾಟನಾ ಸಮಾರಂಭ ಮತ್ತು ಪದಗ್ರಹಣ ಸಮಾರಂಭದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ನೆರೆದಿರುವ ನನ್ನ ಸಮಾಜದ ಎಲ್ಲ ಬಂಧುಗಳಿಗೆ, ಬಹುಶಃ ಬೆಳ್ತಂಗಡಿ ತಾಲೂಕು ಒಕ್ಕಲಿಗೌಡ ಸೇವಾ ಸಂಘ ಟ್ರಸ್ಟ್ ಇದರ ಚಿಂತನೆ ಬಹಳ ಉತ್ತಮವಾದ ಚಿಂತನೆ. ಇಂದಿನ ನಮ್ಮ ಒಕ್ಕಲಿಗೌಡ ಸೇವಾ ಸಂಘದ ಎಲ್ಲ ಸಂಘಗಳಿಗೆ ಇದೊಂದು ಮಾದರಿಯಾದ ಕಾರ್ಯಕ್ರಮ. ಯಾಕಂದರೆ ಕೇವಲ ಆ್ಯಂಬುಲೆನ್ಸ್ ಮಾತ್ರವಲ್ಲ, ಆಕ್ಸಿಜನ್ ಸಹ ಕೊಟ್ಟಿದ್ದಾರೆ. ಈ ಆಕ್ಸಿಜನ್ ಬಹುಶಃ ನಮ್ಮ ಸಮಾಜದ ಎಲ್ಲ ಸಂಘಟನೆಗಳಿಗೆ ಪೂರಕವಾಗಿ ಕೊಟ್ಟಂಥ ಆಕ್ಸಿಜನ್ ಎಂಬ ಆಶಾಭಾವನೆಯನ್ನು ವ್ಯಕ್ತಪಡಿಸುತ್ತಾ, ಮುಂದಿನ ದಿನಗಳಲ್ಲಿ ಕೇವಲ ತಾಲೂಕು ಮಟ್ಟದಲ್ಲ, ಗ್ರಾಮ ಮಟ್ಟದಲ್ಲಿ ಸಂಘಟಿತರಾಗಬೇಕು ನಾವು. ಅದೇ ರೀತಿ ಈಗಿನ ಟ್ರಸ್ಟಿನವರು ಒಂದಷ್ಟು ಯುವಕರನ್ನು ಇವತ್ತಿನಿಂದಲೇ ಬೆಳೆಸುವಂಥ ಕಾರ್ಯಗಳಾಗಬೇಕು. ಆಗ ಮಾತ್ರ ನಮ್ಮ ಸಮಾಜದ ಸಂಘಟನೆ ಮತ್ತು ಒಕ್ಕಲಿಗರ ಎಲ್ಲ ಸಾಧನೆಗಳು ಉಳಿಯಲು ಸಾಧ್ಯ ಎಂಬ ಮಾತನ್ನು ಹೇಳುತ್ತಾ, ಈ ಒಂದು ಸಮಾರಂಭದಲ್ಲಿ ಅವಕಾಶ ಕೊಟ್ಟದ್ದಕ್ಕೆ ವಂದಿಸುತ್ತಾ, ಮುಂದಿನ ದಿನಗಳಲ್ಲಿ ಉತ್ತಮ ಕಾರ್ಯಗಳು ಮೂಡಿಬರಲಿ ಎಂಬ ಆಶಾಭಾವನೆ ವ್ಯಕ್ತಪಡಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಧನ್ಯವಾದಗಳು ಸರ್. ಮುಂದಕ್ಕೆ ಶ್ರೀ ಕಿರಣ್ ಕುಮಾರ್ ಬುಡ್ಲೆಗೊತ್ತು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇದು ಮಾತನಾಡತಕ್ಕಂಥ ಸಮಯ ಅಲ್ಲ, ಆದರೂ ಕೂಡ ಇದೊಂದು ಬಹಳ ಅವಿಸ್ಮರಣೀಯ ಮತ್ತು ಎಲ್ಲರೂ ಇಡೀ ಬೆಳ್ತಂಗಡಿ ಜನರು ಅಂತ ಹೇಳಿದರೆ ಒಂದು ಭಾವನಾತ್ಮಕ ಮತ್ತು ಮುಗ್ಧ ಜನರು. ಯಾಕೆಂತ ಹೇಳಿದರೆ ಅವರಿಗೆ ಇಲ್ಲಿರ್ತಕ್ಕಂಥ ಏನು ಹಿರಿಯರು ಮಾರ್ಗದರ್ಶನ ಕೊಡ್ತಾರೆ ಅದರ ಪ್ರಕಾರ ನಡ್ಕೊಂಡು ಹೋಗ್ತಾರೆ. ಆದರೆ ಆ ಒಂದು ಕೆಲವು ವಿಚಾರಗಳನ್ನು ಇವತ್ತು ರಾಜೇಗೌಡರವರು ಹೇಳಿದರು. ನಮ್ಮ ಒಂದು ಜಾತಿಯ ಸಮೀಕ್ಷೆಯ ಪ್ರಕಾರ ಇವತ್ತು ಏನು ಕರ್ನಾಟಕದ ಮುಖ್ಯಮಂತ್ರಿಯವರು ಹೊರಗೆ ಬಂದರೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂತಹ 6 ಲಕ್ಷದ ಹತ್ತಿರ ಒಕ್ಕಲಿಗ ಸಮಾಜನೇ ಸೇರುವುದಿಲ್ಲ ಸರ್. ಯಾಕೆಂತ ಹೇಳಿದರೆ ನಮ್ಮನ್ನು ಇಲ್ಲಿ ಡಿವೈಡ್ ಮಾಡ್ತಾ ಇದ್ದಾರೆ. ರಾಜಕಾರಣಿಗಳ ಬಹಳ ಒಂದು ವಿಚಿತ್ರವಾದಂಥ ಒಂದು ವ್ಯವಸ್ಥೆ ಏನು ಅಂತ ಹೇಳಿದ್ರೆ ಒಕ್ಕಲಿಗರ ಮಧ್ಯೆನೇ ಏನಾದರೂ ತಂದಿಟ್ಟು ಇವತ್ತು ಒಡೆದು ಹಾಕ್ತಕ್ಕಂಥದ್ದು. ಇವತ್ತು ನಾವು ಯಾವುದೇ ಪಕ್ಷ ಇರಲಿ, ಇವತ್ತು ನಮ್ಮ ಸಮಾಜಕ್ಕೋಸ್ಕರ ನಾವೆಲ್ಲರೂ ಒಗ್ಗಟ್ಟಾಗಬೇಕು. ಇಲ್ಲಿ ತುಳು ಅರಭಾಷೆ ಹೇಳ್ತಕ್ಕಂಥ ಯಾವುದೇ ವ್ಯತ್ಯಾಸಗಳಿಲ್ಲ. ಅದನ್ನು ಒಟ್ಟು ಮಾಡಲಿಕ್ಕೋಸ್ಕರ ನಾವು ಅವತ್ತು ಒಕ್ಕಲಿಗರ ಪ್ರೀಮಿಯರ್ ಲೀಗ್ ಅಂತ ಮಂಗಳೂರಿನಲ್ಲಿ ಮಾಡಿದೆವು. ಅದರಲ್ಲಿ ಎಷ್ಟು ನಮಗೆ ಕ್ವಶನ್ ಬಂದಿತ್ತು ಅಂತ ಹೇಳಿದರೆ, ಕೆಲವರು ಸೋಮವಾರಪೇಟೆ ಮತ್ತು ಆ ಕಡೆಯಿಂದ ಫೋನ್ ಮಾಡಿ ಹೇಳ್ತಾರೆ ಅವರು ಅರಭಾಷೆಯವರು, ಅವರು ಒಕ್ಕಲಿಗರಲ್ಲ, ನೀವು ಅವರನ್ನು ಹೇಗೆ ಒಕ್ಕಲಿಗರು ಅಂತ ಹೇಳ್ತೀರಂತ. ಅರಭಾಷೆಯವರು ಹೇಳ್ತಾರೆ ಅವರು ಒಕ್ಕಲಿಗರಲ್ಲ, ಅವರನ್ನು ಹೇಗೆ ನೀವು ಅರಭಾಷೆಯವರನ್ನು ಒಕ್ಕಲಿಗರು ಅಂತ ಹೇಳ್ತಾರೆ ಅಂತ. ಆದರೆ ನಮ್ಮನ್ನೆಲ್ಲ ಒಟ್ಟು ಮಾಡಿರ್ತಕ್ಕಂಥದ್ದು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ. ಯಾಕೆಂತ ಹೇಳಿದರೆ ಇವತ್ತು ಆದಿಚುಂಚನಗಿರಿ ಮಠ, ಆ ಮಠದ ಪ್ರಧಾನ ಕಾರ್ಯದರ್ಶಿ, ಇಡೀ 450 ಇನ್ಸ್ಟಿಟ್ಯೂಷನ್ ನೋಡ್ತಕ್ಕಂಥ ಪ್ರಸನ್ನತ ಸ್ವಾಮೀಜಿಯವರು ಕೂಡ ಇವತ್ತು ಅಲ್ಲಿ ಅವರು ಹೇಳ್ಬೋದು, ನೀನು ಒಕ್ಕಲಿಗನಲ್ಲ, ನೀನು ಅರಭಾಷಿಕ, ನೀನು ಸುಳ್ಯದವನು, ನಿನಗೆ ಇಲ್ಲಿ ಅವಕಾಶ ನಾವು ಕೊಡುವುದೂ ಇಲ್ಲ ಅಂತ ಹೇಳ್ತಕ್ಕಂಥ ಮಾತು ಹೇಳ್ಬೋದು. ಆದರೆ ಆ ರೀತಿಯ ಭಾವನೆಗಳು ಇಲ್ಲದಂಥ ಒಂದು ಆದಿಚುಂಚನಗಿರಿ ಮಠ ಇಡೀ ಒಕ್ಕಲಿಗ ಸಮಾಜವನ್ನು ಒಟ್ಟು ಮಾಡತಕ್ಕಂಥ ಕೆಲಸದ ಜೊತೆ ಇವತ್ತು ಆ ಒಂದು ಅವರಿಗೆ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ ಶಿವಮೊಗ್ಗದಲ್ಲಿ ಎಲ್ಲ ಇವತ್ತು ಗ್ರಾಮ ಒಕ್ಕಲಿಗರು ಇರ್ಬೋದು ಅಥವಾ ಬೇರೆ ಬೇರೆ ಒಕ್ಕಲಿಗರನ್ನೆಲ್ಲ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡೋದರ ಮುಖಾಂತರ ಇವತ್ತು ನಾವೆಲ್ಲರೂ ಒಂದೇ ಅಂತ ಹೇಳ್ತಕ್ಕಂತಹ ಒಂದು ಕೆಲಸವನ್ನು ಇವತ್ತು ಮಠ ಮಾಡ್ತಾ ಇದೆ. ಅದ್ರ ಜೊತೆ ನಾವು ಕೂಡ ಇವತ್ತು ಇಂತಹ ಮಹತ್ ಕಾರ್ಯಗಳನ್ನು ಇವತ್ತು ಸಮಾಜಕ್ಕೆ, ಇವತ್ತು ಮಂಗಳೂರಿಗೆ ಈ ರಸ್ತೆಯಲ್ಲಿ ಒಕ್ಕಲಿಗರ ಒಂದು ಆಂಬ್ಯುಲೆನ್ಸ್ ಹೋಗ್ತಾ ಇರ್ತದೆ ಅಂತ ಹೇಳಿದ್ರೆ ಅದು ಇಡೀ ಒಕ್ಕಲಿಗ ಸಮಾಜಕ್ಕೊಂದು ಹೆಮ್ಮೆಯ ಕೆಲಸ ಇವತ್ತು ನಿಮ್ಮಿಂದ ಆಗಿದೆ. ಅದಕ್ಕಾಗಿ ನಿಮಗೆ ನಾನು ಶುಭವನ್ನು ಕೋರುತ್ತಾ, ಇನ್ನು ಮುಂದೆ ಕೂಡ ಇಂಥ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಮ್ಮಂಥ ಯುವಕರಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥ ಹಿರಿಯರು ನಮಗೆ ಬೇಕು. ಆಧುನಿಕ ಯುಗ ಈಗ ಬೆಳೀತಕ್ಕಂತಹ ನಾವೆಲ್ಲರೂ ಒಂದು ಸ್ಪೀಡಲ್ಲಿ ಬೆಳೀತಾ ಇದೆ, ಸಮಾಜ ಸ್ಪೀಡಲ್ಲಿ ಬೆಳೀತಾ ಇದೆ. ಆದರೆ ನಾವು ಓಬಿರಾಯನ ಕಾಲದ ಸಿಸ್ಟಮನ್ನು ಹಿಡ್ಕೊಂಡು ನಾವು ಇಲ್ಲೇ ಬಾಕಿ ಆದರೆ ನಮ್ಮನ್ನು ತುಳಿಯುವಂಥ ವ್ಯವಸ್ಥೆ ಆಗ್ತದೆ. ನಾವು ಕೂಡ ಈಗಿನ ಆಧುನಿಕ ಯುಗದ ವೇಗದ ಒಂದು ಜಗತ್ತಿನ ಜೊತೆ ನಾವು ಕೂಡ ಮುಂದೆ ಹೋಗಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ, ಈಗಾಗಲೇ ರಾಜೇಗೌಡರು ನಮಗೆ ಒಂದು ಸಹಾಯವನ್ನು ಮಾಡಬೇಕು ಅಂತೇಳಿ ಮಾಡುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಮಗೆ ಭಾಳ ಮುಖ್ಯ ಅಂತ ಹೇಳಿದರೆ ಕಡಬದಲ್ಲಿ 15 ಕೋಟಿಯ ಒಂದು ಒಕ್ಕಲಿಗ ಸಮುದಾಯ ಭವನ ಆಗ್ತಾ ಇದೆ ಸರ್. ಈಗ ಅದಕ್ಕೆ ನಾವು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಸಹ ಬಂದಿದ್ದರು, ಅಥವಾ ಬೇರೆ ಬೇರೆ ಅಶ್ವಥ್ ನಾರಾಯಣ ಇರ್ಬೋದು, ಎಲ್ಲರೂ ಕೂಡ ಅದಕ್ಕೆ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ, ದೊಡ್ಡವರು ಕೊಡ್ತಾ ಇದ್ದಾರೆ. ಅದೇ ರೀತಿ ಈಗ ನಿಮ್ಮ ಒಂದು ನಿಗಮದ ವತಿಯಿಂದ ನಮಗೆ ಒಂದು ದೊಡ್ಡ ಮಟ್ಟದ ಸಹಾಯವನ್ನು ಕೊಟ್ಟರೆ ಆ ಸಮುದಾಯ ಭವನ ಆ ಕುಕ್ಕೆ ಸುಬ್ರಹ್ಮಣ್ಯ ಪವಿತ್ರ ಕ್ಷೇತ್ರಕ್ಕೆ ಹೋಗತಕ್ಕಂಥ ರಾಜ್ಯ ಹೆದ್ದಾರಿಯಲ್ಲಿ ಇರ್ತಕ್ಕಂಥದ್ದು, ನಮ್ಮ ಸುಳ್ಯ ಮತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥದ್ದು, ತಮ್ಮ ಆಶೀರ್ವಾದ ಇರಲಿ ಅಂತ ಹೇಳುವಂಥ ಮಾತನ್ನು ಹೇಳಿ ಇವತ್ತು ನನಗೆ ಕೊನೆಯ ಒಂದು ಗಳಿಗೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ವಿಜಯಣ್ಣ ಮತ್ತು ಎಲ್ಲ ಮೋಹನ್ ಗೌಡ್ರ ಎಲ್ಲರಿಗೂ ಕೂಡ ವಂದಿಸ್ತು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಮುಂದೆ ನಾಟಿ ವೈದ್ಯರಾದ ಶ್ರೀಮತಿ ಲಿಂಗಮ್ಮ ಇವರಿಗೆ ಸನ್ಮಾನ ಕಾರ್ಯಕ್ರಮ. ಶ್ರೀಮತಿ ಲಿಂಗಮ್ಮ ದಿಡಿಂಬಿ, ಧರ್ಮಸ್ಥಳ ನಾಟಿ ವೈದ್ಯರು. ಕೆಂಪು, ವಾತ, ಬೆನ್ನು ನೋವು, ಸ್ತ್ರೀರೋಗ, ಹಸುವಿನ ಕೆಚ್ಚಲು ಬಾವು ಇತ್ಯಾದಿಗಳಿಗೆ ಔಷಧವನ್ನು ನೀಡ್ತಾ ಬಂದಿದ್ದಾರೆ. ನಮ್ಮ ಸಮುದಾಯದ ಹೆಮ್ಮೆಯ ನಾಟಿ ವೈದ್ಯರು ಶ್ರೀಮತಿ ಲಿಂಗಮ್ಮ ಇವರನ್ನು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸನ್ಮಾನಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ಧನ್ಯವಾದಗಳು. ಮುಂದಕ್ಕೆ ಮಹಿಳಾ ಮಣಿಗಳ ಪರವಾಗಿ ಶ್ರೀಮತಿ ವಿದ್ಯಾ ಶ್ರೀನಿವಾಸ್ ಗೌಡ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬೆಳಲು, ಇವರು ಈ ಸಮಾರಂಭವನ್ನು ಉದ್ದೇಶಿಸಿ 2 ಮಾತನಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಓಂ ಶ್ರೀ ಅನಂತ ಪದ್ಮನಾಭಾಯ ನಮಃ. ಓಂ ಶ್ರೀ ಮಂಜುನಾಥಾಯ ನಮಃ. ಬೆಳ್ತಂಗಡಿ ತಾಲೂಕು ಒಕ್ಕಲಿಗ ಗೌಡರ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ವತಿಯಿಂದ ನಡೆಯುತ್ತಿರುವಂಥ ಆಂಬ್ಯುಲೆನ್ಸ್ ಬಿಡುಗಡೆ ಕಾರ್ಯಕ್ರಮ ಹಾಗೂ ಪದಾಗ್ರಹಣ ಕಾರ್ಯಕ್ರಮದ ಸಮಾರಂಭದ ಕೊನೆಯ ಹಂತದಲ್ಲಿ ನಾವೆಲ್ಲ ಆಸೀನರಾಗಿದ್ದೇವೆ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯರಿಗೆ ಮೊದಲಾಗಿ ವಂದಿಸುತ್ತಾ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡುತ್ತಾ ವೇದಿಕೆಯ ಮುಂಭಾಗದಲ್ಲಿರುವಂಥ ನಮ್ಮ ಒಕ್ಕಲಿಗ ಸಮುದಾಯದ ಎಲ್ಲ ಬಂಧುಗಳಿಗೆ ನಮಸ್ಕರಿಸುತ್ತಾ ಇಂದು ಈ ಒಂದು ಕಾರ್ಯಕ್ರಮ ಅತ್ಯಂತ ಅದ್ಭುತವಾಗಿ ಎಲ್ಲರಿಗೂ ಒಂದು ಮಾದರಿಯಾಗುವಂಥ ಒಂದು ಕಾರ್ಯಕ್ರಮದ ಆಗಿದೆ ಅಂತ ಹೇಳಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಕಳೆದ ಕೆಲವು ದಿನಗಳಿಂದ ಇಂದು ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ಇಲ್ಲಿ ಆಗಬೇಕು ಅಂತಾದರೆ ಇಲ್ಲಿ ಕಳೆದ ಕೆಲವು ದಿನಗಳಿಂದ ಒಕ್ಕಲಿಗ ಗೌಡರ ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳ ಶ್ರಮ ಇದೆ. ಆ ಶ್ರಮವನ್ನು ನಾವಿವತ್ತು ಈ ವೇದಿಕೆಯಲ್ಲಿ ನೋಡ್ತಾ ಇದ್ದೇವೆ. ಇದೊಂದು ಮಾದರಿ ಕಾರ್ಯಕ್ರಮ ಅಂತ ಹೇಳಿದರೆ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಕೇವಲ ಭಾಷಣಕ್ಕಾಗಿ ಅಲ್ಲ, ವೇದಿಕೆಗಾಗಿ ಅಲ್ಲ, ಅಧಿಕಾರಕ್ಕಾಗಿ ಈ ಒಂದು ಟ್ರಸ್ಟ್ ಇರುವಂಥದ್ದಲ್ಲ. ಅಶಕ್ತರಿಗೆ ಸಹಾಯವನ್ನು ಮಾಡಲಿಕ್ಕೆಂತಲೇ ಒಂದು ರೆಡಿಯಾಗಿರುವಂಥ ನಮ್ಮ ಒಂದು ಬೆಳ್ತಂಗಡಿ ತಾಲೂಕಿನ ಒಕ್ಕಲಿಗ ಗೌಡರ ಟ್ರಸ್ಟ್ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಸಮಾಜದ ಎಲ್ಲ ಅಶಕ್ತರಿಗೆ ಸಹಾಯವನ್ನು ಕೋರುತ್ತಾ ಕೇವಲ ಅಶಕ್ತರಿಗೆ ಸಹಾಯ ಮಾತ್ರ ಅಲ್ಲ, ಅವರ ಎಲ್ಲ ಕಷ್ಟಗಳಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಅವರು ಒಂದು ಸಂದರ್ಭ ಬಂದಾಗ ಅವರಿಗೆ ಸಹಾಯ ಹಸ್ತವನ್ನು ನೀಡಲಿಕ್ಕೆ ನಮ್ಮ ಟ್ರಸ್ಟ್ ಯಾವಾಗಲೂ ರೆಡಿಯಾಗಿರ್ತದೆ ಮತ್ತು ಅದನ್ನೆಲ್ಲ ನಮ್ಮ ಒಕ್ಕಲಿಗ ಬಂಧುಗಳು ಅದನ್ನು ಪ್ರಯೋಜನವನ್ನು ಪಡ್ಕೊಳ್ಬೇಕು. ನಾವೆಲ್ಲರೂ ಒಗ್ಗಟ್ಟಾಗಿದ್ದರೆ ಏನು ಬೇಕಾದರೂ ಸಾಧಿಸ್ಬೋದಂತ ಹೇಳುವಂಥ ಒಂದು ನಿದರ್ಶನ ಇದ್ದರೆ ಅದು ನಮ್ಮ ಇಂದಿನ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಈ ಒಂದು ಟ್ರಸ್ಟಿನ ಪದಾಧಿಕಾರಿಗಳ ಹಾಗೂ ಎಲ್ಲ ಟ್ರಸ್ಟಿಗಳ ಜೊತೆಯಲ್ಲಿ ನಾವು ಮಹಿಳಾ ಶಕ್ತಿ ಕೂಡ ಒಟ್ಟಿಗೆ ಜೊತೆಯಾಗಿಕೊಂಡು ಮುಂದಿನ ದಿನಗಳಲ್ಲಿ ಮಹಿಳೆಯರು ಕೂಡ ಒಂದು ಸಹಾಯ ಹಸ್ತವನ್ನು ಹೇಗೆ ಮಾಡ್ಬೋದು ಮತ್ತು ಏನು ಮಾಡ್ಬೋದು ಅಂತ ಹೇಳುವುದನ್ನು ನಾವು ಕೂಡ ತೋರಿಸ್ಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಮುಂದೆ ಈ ಟ್ರಸ್ಟ್ ಉತ್ತಮವಾಗಿ ಎಲ್ಲ ಸಮಾಜಮುಖಿಯಾದಂಥ ಕೆಲಸಗಳನ್ನು ಮಾಡ್ತಾ ಬರಲಿ ಮತ್ತು ಯಾವುದೇ ಭೇದ ಭಾವ ಅಥವಾ ಭಿನ್ನಾಭಿಪ್ರಾಯ ಇಲ್ಲದೆ ಈ ಟ್ರಸ್ಟ್ ಮುಂದುವರಿಕೆ ಆಗಲಿ ಮತ್ತು ಯಾರ ಕಣ್ಣು ಕೂಡ ಈ ಟ್ರಸ್ಟ್ನ ಮೇಲೆ ಬೀಳದೆ ಇರಲಿ ಅಂತ ಹೇಳುವಂಥ ಒಂದು ಮಾತನ್ನು ನಾನು ಹೇಳ್ತಾ ಈ ಒಂದು ವಿಶೇಷವಾಗಿ ನನ್ನ ಕ್ಲಾಸ್ಮೇಟ್ ಕಿರಣ್ ಚಂದ್ರ ಪುಷ್ಪಗಿರಿ ಅವರಿಗೆ ವಿಶೇಷವಾದಂಥ ಧನ್ಯವಾದವನ್ನು ಕೂಡ ಸಮರ್ಪಿಸ್ತಾ ಇದ್ದೇನೆ. ಆ್ಯಂಬುಲೆನ್ಸನ್ನು ನಮಗೆ ಒಂದು ಕೊಡುಗೆಯಾಗಿ ನೀಡುವಂಥದ್ದಂತ ಹೇಳಿದರೆ ಅದು ಸುಲಭದ ಮಾತಲ್ಲ. ಆದರೆ ಈ ಒಂದು ಕೆಲಸ ಅವರ ಎಲ್ಲ ಕೆಲಸಗಳಿಗೆ ಶಕ್ತಿಯಾಗಲಿ ಮತ್ತು ಈ ಆ್ಯಂಬುಲೆನ್ಸನ್ನು ಉಪಯೋಗಿಸುವಂಥ ಎಲ್ಲ ಬಂಧುಗಳ ಆಶೀರ್ವಾದ ನಮ್ಮ ಯುವ ನಾಯಕ ಕಿರಣ್ ಚಂದ್ರ ಪುಷ್ಪಗಿರಿ ಅವರ ಮೇಲೆ ಇರಲಿ ಮತ್ತು ಟ್ರಸ್ಟಿಗೆ ಕೂಡ ಆಶೀರ್ವಾದ ಇರಲಿ ಅಂತ ಹೇಳುತ್ತಾ ಮುಂದಿನ ದಿನಗಳಲ್ಲಿ ನಾವು ಈ ಟ್ರಸ್ಟಿಗೆ ಎಲ್ಲರ ಸಹಾಯ ಸಹಕಾರವನ್ನು ಕೂಡ ಬೇಡ್ತಾ ಇದ್ದೇವೆ. ಅದೇ ರೀತಿ ಎಲ್ಲರ ಒಂದು ಸಹಾಯ ಹಸ್ತವನ್ನು ಕೂಡ ಬೇಡುತ್ತಾ ಒಂದು ಮಾತನ್ನು ಉಲ್ಲೇಖ ಮಾಡಲಿಕ್ಕೆ ನಾನಿಲ್ಲಿ ಇಷ್ಟಪಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ ಈ ಟ್ರಸ್ಟ್ ಶುರುವಾದಾಗ ಪ್ರಥಮವಾಗಿ ಒಂದು ಭಿನ್ನಾಭಿಪ್ರಾಯ ಅಂತಲ್ಲ, ಒಂದು ತಪ್ಪು ಅಭಿಪ್ರಾಯ ಟ್ರಸ್ಟಿನ ಬಗ್ಗೆ ಬಂದಿರುವಂಥದ್ದು ಏನಂತ ಹೇಳಿದರೆ ಹಣ ಸಂಗ್ರಹಕ್ಕಾಗಿ ಈ ಟ್ರಸ್ಟನ್ನು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ಒಂದು ಮಾತನ್ನು ನಾವು ಕೇಳ್ತಾ ಇದ್ದೇವೆ. ಬಂಧುಗಳೇ, ಇಲ್ಲಿ ಘಂಟಾಘೋಷವಾಗಿ ನಾವು ಹೇಳ್ತಾ ಇದ್ದೇವೆ ಏನು ಅಂತ ಹೇಳಿದರೆ ಈ ಟ್ರಸ್ಟ್ ಹಣ ಮಾಡುವುದಕ್ಕಾಗಿ ಮಾಡ್ತಾ ಇಲ್ಲ, ಅಶಕ್ತರಿಗೆ ಯಾರಿಗೆ ಸಹಾಯ ಬೇಕು ಅವರಿಗೆ ಸಹಾಯ ಹಸ್ತವನ್ನು ನೀಡುವುದಕ್ಕೋಸ್ಕರ ಎಲ್ಲ ದಾನಿಗಳ ಸಹಕಾರದಿಂದ ಇದನ್ನು ಮಾಡ್ತಾ ಇದೆ ಅಂತ ಹೇಳಿ ಸ್ಪಷ್ಟನೆಯನ್ನು ಕೂಡ ಈ ಒಂದು ವೇದಿಕೆಯಲ್ಲಿ ಕೊಡುತ್ತಾ ಇನ್ನು ಮುಂದಕ್ಕೆ
ಮುಂದಿನ ದಿನಗಳಲ್ಲಿ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಸಹಾಯ ಹಸ್ತವನ್ನು ನೀಡಲಿಕ್ಕೆ ನಾವು ಯಾವತ್ತೂ ಕೂಡ ರೆಡಿಯಾಗಿರ್ತೇವೆ. ನಾವು ಮಹಿಳಾ ಮಣಿಗಳು ಕೂಡ ನಿಮ್ಮ ಜೊತೆಯಲ್ಲಿ ಸದಾ ಇರ್ತೇವೆ ಅಂತ ಹೇಳುತ್ತಾ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಕೊನೆಗೊಳಿಸ್ತಾ ಇದ್ದೀನಿ. ಮೇಡಮ್, ನಿಮಗೆ ಬೆಳ್ತಂಗಡಿ ತಾಲೂಕು ಒಕ್ಕಲಿಗೌಡರ ಸೇವಾ ಟ್ರಸ್ಟ್ ವತಿಯಿಂದ ತುಂಬಿದ ಧನ್ಯವಾದಗಳು. ಎಲ್ಲ ಮಹಿಳಾ ಮಣಿಗಳ ಪರವಾಗಿ ಬಹಳ ಸ್ಫೂರ್ತಿದಾಯಕ ಮಾತುಗಳನ್ನು ಆಡಿದ್ದೀರಿ. ಮಗದೊಮ್ಮೆ ವಂದನೆಗಳನ್ನು ತಿಳಿಸ್ತಾ ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ, ಯಾವುದೇ ಒಂದು ಕಾರ್ಯಕ್ರಮ ನಡಿಬೇಕಾದರೆ ಆರ್ಥಿಕ ಸಹಾಯ ಬಹಳ ಮುಖ್ಯ. ಈ ಕಾರ್ಯಕ್ರಮಕ್ಕೆ ಉದಾರ ದೇಣಿಗೆ ನೀಡಿ ನಮ್ಮ ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಚಂದವಾಗಿ ಚೊಕ್ಕವಾಗಿ ಮೂಡಿಬರಲಿಕ್ಕೆ ಸಹಕರಿಸಿದಂಥ ದಾನಿಗಳಾಗಿರುವಂಥ ತಮಗೆ ನಾವೀಗ ಗೌರವಾರ್ಪಣೆಯನ್ನು ಮಾಡಲಿಕ್ಕಿದ್ದೇವೆ. ಮೊದಲಿಗೆ ಜಯಂತಗೌಡ ಗುರಿಪಳ್ಳ, ಶಿವಕಾಂತ ಗೌಡ ಉದ್ಯಮಿಗಳು ಉಜಿರೆ, ಜಯನ್ನಗೌಡ ಮಿನಂದೇಳು ಬೆಳಾಳು, ಸತೀಶ್ ಗೌಡ ಬೆದರಬೆಟ್ಟು ಮಾಲಕರು ಸುಹಾನ ಐಸ್ ಕ್ರೀಮ್, ರಾಜೇಶ್ ಗೌಡ ಕಡಿರುದ್ಯಾವರ ತ್ರಿಶೂಲ್ ಎಲೆಕ್ಟ್ರಾನಿಕ್ಸ್ ಉಜಿರೆ, ಶ್ರೀನಿವಾಸ್ ಗೌಡ ಮಧುರ ಕನ್ಸ್ಟ್ರಕ್ಷನ್ ಉಜಿರೆ, ಶ್ರೀನಿವಾಸ ಗೌಡ ಶ್ರೀಸೌಧ ಬೆಳಾಲು ವಕೀಲರು ಬೆಳ್ತಂಗಡಿ, ಕೊಳಂಬೆ ನಾರಾಯಣಗೌಡ ಪಂಚಶ್ರೀ ಹಾರ್ಡ್ವೇರ್ಸ್, ನಾಗೇಶ್ ಕುಮಾರ್ ಸ್ವಾಮಿ ಪ್ರಸಾದ್ ಅಸೋಸಿಯೇಟ್ಸ್ ಕಾಶಿಬೆಟ್ಟು ಬೆಳ್ತಂಗಡಿ, ಗಿರೀಶ್ ಕುಮಾರ್ ಉದ್ಯಮಿಗಳು ಸ್ವಾಮಿ ಪ್ರಸಾದ್, ಕಾಳಭೈರವ ಕೋಆಪರೇಟಿವ್ ಸೊಸೈಟಿ ಉಜಿರೆ, ಉಮೇಶ್ ಗೌಡ ತಿಮ್ಮಪ್ಪ ಗೌಡ ಮಾರ್ಪಾಲು ಬೆಳಾಲು ಪ್ರಗತಿಪರ ಕೃಷಿಕರು, ನೋಣೇಗೌಡ ಪಲಸ ಪೂರ್ವಾಲ್ ಬೆಳಾಲು ಪ್ರಗತಿಪರ ಕೃಷಿಕರು, ಮುತ್ತಣ್ಣಗೌಡ ಪೆರಿಯೊಟ್ಟು ಕಡಿರುದ್ಯಾವರ, ತಾವೆಲ್ಲರೂ ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇದೀಗ ಕೆಲವೇ ಕ್ಷಣಗಳಲ್ಲಿ ಶ್ರೀ ಕ್ಷೇತ್ರ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಬೆಳಲು ಇದರ ಧರ್ಮದರ್ಶಿಗಳಾಗಿರುವಂಥ ಹರೀಶ್ ಆರಿಕೋಡಿ ಆಗಮಿಸಲಿದ್ದಾರೆ. ಎಲ್ಲರೂ ಅವರು ಬರುವಾಗ ಉಪಸ್ಥಿತರಿರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಭೋಜನವನ್ನು ಸ್ವೀಕರಿಸಿ ಎಲ್ಲರೂ ಹಾಲಿಗೆ ಬಂದು ಆಸೀನವನ್ನು ಸ್ವೀಕರಿಸಬೇಕು. ಕೆಲವೇ ಕ್ಷಣಗಳಲ್ಲಿ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಆರಿಕೋಡಿ ಇದರ ಧರ್ಮದರ್ಶಿಯಾಗಿರುವಂಥ ಹರೀಶ್ ಗೌಡ ಆಗಮಿಸಲಿದ್ದಾರೆ. ಇವರು ನಮ್ಮ ಬೆಳ್ತಂಗಡಿ ತಾಲೂಕು ಒಕ್ಕಲಿಗೌಡರ ಸೇವಾ ಟ್ರಸ್ಟ್ ಇದಕ್ಕೆ ಉದಾರ ದೇಣಿಗೆಯನ್ನು ನೀಡಿ ನಮ್ಮ ಕಾರ್ಯಕ್ರಮಕ್ಕೆ ಆಶೀರ್ವಾದವನ್ನು ನೀಡಿರುತ್ತಾರೆ. ಇವರಿಗೆ ನಾವು ಆಭಾರಿಗಳಾಗಿದ್ದೇವೆ. ಆಂಬ್ಯುಲೆನ್ಸ್ಗೆ ಆಕ್ಸಿಜನ್ ಮತ್ತು ಸ್ಟ್ರೆಚರ್ ದಾನಿಗಳಾಗಿರುವಂಥ ಶ್ರೀ ಕೆ ಜಯಂತಗೌಡ ಗುರಿಪಳ್ಳ ಉಜಿರೆ ತಾವು ನಮ್ಮ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕು. ಹಾಗೆ ಸ್ಥಾಪಕ ಟ್ರಸ್ಟಿಯಾಗಿರುವಂತಹ ಶ್ರೀನಿವಾಸ್ ಗೌಡ ಬೆಳಲು ವಕೀಲರು ತಾವು ಕೂಡ ನಮ್ಮ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕು. ಇನ್ನು ಮುಂದೆಯೂ ತಮ್ಮೆಲ್ಲರ ಸಹಾಯ ಸಹಕಾರ ಹಾಗೂ ಪ್ರೋತ್ಸಾಹವನ್ನು ಬಯಸ್ತಾ ಇದ್ದೇವೆ. ನಿಮ್ಮೆಲ್ಲರ ಶ್ರೀರಕ್ಷೆ ಬೆಳ್ತಂಗಡಿ ತಾಲೂಕು ಒಕ್ಕಲಿಗೌಡರ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಮೇಲಿರಲಿ. ತಮ್ಮ ಪೂರ್ಣ ಪ್ರಮಾಣದ ಸಹಕಾರ ಸಹಾಯವನ್ನು ಬಯಸ್ತಾ ಇದ್ದೇವೆ.
ಸಂಚಾರಿ ಠಾಣೆಯ SI ಆಗಿರುವಂಥ ND ಚಿಕ್ಕಣ್ಣ ಅವರು ಕೂಡ ನಮ್ಮ ಈ ಒಂದು ಸಮಾರಂಭದಲ್ಲಿ ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಸರ್. ಈ ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಸಮರ್ಪಣೆ. ಬೆಳ್ತಂಗಡಿ ತಾಲೂಕು ಒಕ್ಕಲಿಗೌಡರ ಸೇವಾ ಟ್ರಸ್ಟ್ ಇದರ ಕೋಶಾಧಿಕಾರಿಯಾಗಿರುವಂಥ ಸೂರಜ್ ಒಳಂಬ್ರ ಇವರಿಂದ. ಬೆಳ್ತಂಗಡಿ ತಾಲೂಕು ಒಕ್ಕಲಿಗೌಡರ ಸೇವಾ ಟ್ರಸ್ಟ್ ಇವತ್ತಿನ ಈ ಶುಭ ಸಂದರ್ಭದಲ್ಲಿ ವರುಣನ ಆಶೀರ್ವಾದವನ್ನು ಪಡೆದು ಇವತ್ತು ಸಂಪೂರ್ಣವಾಗಿ ಯಶಸ್ಸನ್ನು ಮಾಡಿರುವಂಥ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಮುಕ್ತಾಯ ಸಮಯದಲ್ಲಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮಾಡಿ ಆಶೀರ್ವಾದ ಮಾಡಿದಂಥ ಸ್ವಾಮೀಜಿಗಳಾದ ಡಾಕ್ಟರ್ ಧರ್ಮನಾಥ ಸ್ವಾಮೀಜಿ ಆದಿಚುಂಚನಗಿರಿ ಮಠ ಮಂಗಳೂರು ಇವರಿಗೆ ವಿನಮ್ರವಾಗಿ ವಂದಿಸುತ್ತಿದ್ದೇವೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅಧ್ಯಕ್ಷರಾಗಿರುವಂಥ DV ಬಾಲಕೃಷ್ಣಗೌಡರು ಇದ್ದಾರೆ, ಇವರಿಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಮುಖ್ಯ ಅತಿಥಿಗಾಗಿ ನಮ್ಮ ಶೃಂಗೇರಿ ಶಾಸಕರಾಗಿರುವಂಥ TD ರಾಜೇಗೌಡರು ಇವರು ಬಂದಿದ್ದಾರೆ. ಇವರಿಗೂ ಕೂಡ ಭಾಳ ಖುಷಿಯಿಂದ ನಮ್ಮ ಹೆಮ್ಮೆಯಿಂದ ಅವರಿಗೆ ಧನ್ಯವಾದ ಹೇಳ್ತಿದ್ದೇವೆ. ಹಾಗೆ ನಮ್ಮ ಇಲ್ಲಿನ ಬೆಳ್ತಂಗಡಿ ತಾಲೂಕಿನ ಮಾಜಿ ಸಚಿವರಾಗಿರುವಂಥ ಗಂಗಾಧರಗೌಡರು ಬಂದಿದ್ದಾರೆ, ಇವರಿಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೇವೆ. ಅದೇ ರೀತಿ ಸಂಜೀವ ಮಠಂದೂರು ಹಾಗೂ ನಾರಾಯಣಗೌಡ ಬೇಗೂರು ಹಾಗೂ ಅರ್ಪಣಾ ಶಿವಕಾಂತಗೌಡ ಮತ್ತು S ಗಂಗಾಧರ್ ಇವರು ಸುಳ್ಯ ಅಧ್ಯಕ್ಷರು ಬಂದಿದ್ದಾರೆ, ಇವರಿಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೇವೆ. ಅದೇ ರೀತಿ ಆ್ಯಂಬುಲೆನ್ಸ್ ದೇಣಿಗೆ ನೀಡಿರುವಂಥ ಕಿರಣ್ ಚಂದ್ರ ಪುಷ್ಪಗಿರಿ ಇವರಿಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೇವೆ. ಅದೇ ರೀತಿ ಭಾಸ್ಕರ್ ದೇವೇಶ ಹಾಗೂ ಸುರೇಶ್ ಗೌಡ ಬೈಲು ಕಿರಣ್ ಬುಡ್ಲೆಗೊತ್ತು ಇವರಿಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೇವೆ. ಹಾಗೆ ನಾಗೇಶ್ ಕುಮಾರ್ ಗೌಡ ಹಾಗೂ ಬಾಲಕೃಷ್ಣ ಗೌಡ ಕೇರಿಮಾರು ಮತ್ತು ಶ್ರೀಮತಿ ವಿದ್ಯಾ ಶ್ರೀನಿವಾಸ್ ಗೌಡ ಇವರಿಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೇವೆ. ಕೊನೆಯದಾಗಿ ನಮ್ಮ ಈ ಸಂಸ್ಥೆ ಒಂದು ಹರಿಯುವ ನೀರಾಗಿ ನೀರು ಹೇಗೆ ಹರಿತದೋ ಅದೇ ರೀತಿಯಲ್ಲಿ ನಮ್ಮ ಈ ಸೇವೆಗಳು ಯಾವಾಗಲೂ ನಿರಂತರವಾಗಿರ್ತದೆ. ನಮ್ಮ ಬಂಧುಗಳಿಗೆ ಯಾವತ್ತಿಗೂ ನಾವು ಈ ಟ್ರಸ್ಟ್ ಮುಖಾಂತರ ಸೇವೆಯನ್ನು ಕೊಡ್ತಾ ಇರ್ತೇವೆ ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ಕೊನೆ ಆಗಿರ್ಬೋದು, ಆದರೆ ನಾವು ಮುಂದೆ ಕೂಡ ಇಂಥ ಭಾಳಷ್ಟು ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದೇವೆ. ಜೊತೆಗೆ ನಮ್ಮನ್ನು ನಿರ್ವಹಣೆ ಮಾಡಿರುವಂಥ ಪತ್ರಕರ್ತಿದ್ದಾರೆ, ಹಾಗೆ ನಿರ್ವಹಣೆ ಮಾಡಿದ ನವೀನ್ ಇಬ್ಬಿಕೆ ಇದ್ದಾರೆ, ಇವರಿಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೇನೆ. ಹಾಗೆ ಗಾಯತ್ರಿ ಮೇಡಮ್ ಅವರು ಇದ್ದಾರೆ, ಅವರಿಗೂ ಕೂಡ ಧನ್ಯವಾದ ಹೇಳ್ತೇನೆ. ಅದೇ ರೀತಿ ಬಂದಿರುವಂಥ ಎಲ್ಲ ಟ್ರಸ್ಟಿಗಳು ಪದಾಧಿಕಾರಿಗಳಿಗೆಲ್ಲರಿಗೂ ಧನ್ಯವಾದ ಹೇಳ್ತಾ, ಬಂದಿರುವಂಥ ಎಲ್ಲ ಸಮಾಜದ ಬಾಂಧವರಿಗೆ ಧನ್ಯವಾದ ಹೇಳ್ತಾ, ಮುಂದೆ ಕೂಡ ನಿಮ್ಮ ಸಹಕಾರ ಇದೇ ಥರ ಬಯಸಿ ನಿಮ್ಮ ಸಹಕಾರ ಕೊಡಬೇಕು ಅಂತ ಕೇಳಿಕೊಳ್ತಾ ಇವತ್ತು ಧರ್ಮಸ್ಥಳ ಮಂಜುನಾಥ ಹಾಲನ್ನು ನಮಗೆ ನೀಡಿರುವಂಥ ಸಿಬ್ಬಂದಿ ವರ್ಗದವರಿಗೂ ಕೂಡ ಧನ್ಯವಾದ ಹೇಳುತ್ತಾ, ಎಲ್ಲ ನಮ್ಮ ಸ್ವಜಾತಿ ಬಾಂಧವಗಳಿಗೆಲ್ಲ ಧನ್ಯವಾದವನ್ನು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಅಂತ್ಯಗೊಳಿಸುತ್ತಿದ್ದೇವೆ. ತಮ್ಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾ ಒಕ್ಕಲಿಗೌಡರ ಸೇವಾ ಸಂಘ ಮಂಗಳೂರು ಇದರ ನಿರ್ದೇಶಕರು ಇದ್ದೀರಿ ರಕ್ಷಿತ್, ವಿಶ್ವನಾಥ್, ಪುರಂದರಗೌಡ, ಲಿಂಗಯ್ಯಗೌಡ, ಕಿರಣ್ ಹೊಸಳಿಕೆ, ಅಮರನಾಥ್ ಗೌಡ, ನೋಣೇಗೌಡ ತಾವು ವೇದಿಕೆಗೆ ಆಗಮಿಸಿ ನಮ್ಮ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಿದ್ದೇವೆ. ಶ್ರೀಮತಿ ಸೌಮ್ಯಲತಾ ಜಯಂತಗೌಡ ಕೂಡ ನಮ್ಮ ಒಂದು ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮಗದೊಮ್ಮೆ ಈ ಕಾರ್ಯಕ್ರಮ ನಡಿಬೇಕಾದರೆ ಸತತ 2-3 ತಿಂಗಳ ಪರಿಶ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ಅವಿರತವಾಗಿ ಶ್ರಮಿಸಿರುವಂತಹ ಬೆಳ್ತಂಗಡಿ ತಾಲೂಕು ಒಕ್ಕಲಿಗೌಡ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಎಲ್ಲ ಟ್ರಸ್ಟಿಗಳಿಗೆ, ಫೌಂಡರ್ ಟ್ರಸ್ಟಿಗಳಿಗೆ ನಾವು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಮೂಡಿಬರಲಿಕ್ಕೆ ಸಭಾಂಗಣದ ವ್ಯವಸ್ಥೆಯನ್ನು ನಮಗೆ ಉಚಿತವಾಗಿ ನೀಡಿರುವಂತಹ
ಧರ್ಮಸ್ಥಳದ ಧರ್ಮಾಧಿಕಾರಿ ಆಗಿರುವಂಥ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಇವರಿಗೆ ಬೆಳ್ತಂಗಡಿ ತಾಲೂಕು ಒಕ್ಕಲಿಗೌಡ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಬೆಳ್ತಂಗಡಿ ಇದರ ವತಿಯಿಂದ ನಾವು ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ.